ಎರಡೆರಡು ವಿಡಿಯೋ ಬರ್ಬೋದು, ಕಂಟಿನ್ಯೂಷನ್ ಆಯ್ತಾ ಇದು ವಿಡಿಯೋ. ಯಾಕೆ ಆಫ್ ಆಯ್ತು ಅಂತ ಖಂಡಿತ ಗೊತ್ತಿಲ್ಲ, ಏನೋ ಅಲ್ಲಿ ಪ್ರೆಸ್ ಆಗಿ ಹೋಯ್ತು. ಒಂದು ಯೂಟ್ಯೂಬ್ ಪ್ರಾಬ್ಲಮ್ ಆಗಿದೆ, ಎಂತ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಕಮೆಂಟ್ ತನ್ನಷ್ಟಕ್ಕೆ ಆಫ್ ಆಗ್ತಾ ಉಂಟು, ಮತ್ತೆ ವಾಪಸ್ ಹ್ಯಾಕ್ ಆಗಿದೆ ಅಂತ ಆಯ್ತು. ಮತ್ತೆ ವಾಪಸ್ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿದ್ದೇನೆ, ಈಗ ವಾಪಸ್ ಲೈವ್ ಕೂಡ ಆಫ್ ಆಯ್ತು. ಅಷ್ಟು ಜನ ಇದ್ರು. ಬೇಗ ಬೇಗ ಬನ್ನಿ, ನಾನು ಲೈವಲ್ಲಿ ಬಂದೇನೆ ಅಂತ ಗೊತ್ತಾಯ್ತಾ ಇಲ್ವಾ? ಏನೋ ಇಲ್ಲಿ ಅಥವಾ ಇಂಟರ್ನೆಟ್ ಇಲ್ವಾ? ಇಂಟರ್ನೆಟ್ ಉಂಟತ್ತ ಫುಲ್ಲು. ಗೈಸ್ ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ನಾನು ಮೆನ್ಷನ್ ಮಾಡಿ ಪಿನ್ ಮಾಡುವಂತ ಹೋದ್ದು, ಅದೇನೋ ಪ್ರೆಸ್ ಮಾಡಿ ಏನೋ ಆಯ್ತು. ಇದ್ದೀರಾ ಯಾರಾದರೂ? ಅಲ್ಲ, ಲೈವ್ಗೆ ಹೋಗ್ಲಿಲ್ವಾ? ಎಂತ ಆಗಿದೆ ಅಂತ ಗೊತ್ತಿಲ್ಲ ಮಾರೆ. ದಯವಿಟ್ಟು ಬೇಗ ಬೇಗ ಲೈವ್ಗೆ ಬನ್ನಿ ಅಲ್ಲ. ಹಾಯ್ ಗಾಯ್ಸ್. ಒಬ್ಬರಾದ್ರು ಬಂದರು. ಅದು ಆಫ್ ಆಯ್ತು, ಏನಂತ ಗೊತ್ತಿಲ್ಲ. ಸಡನ್ ಆಗಿ ಲೈವ್ ಸ್ಟ್ರೀಮ್ ಎಂಡ್ ಆಯ್ತು. ಅವ್ರು ಸೋದ್ರ. ಬೇಗ ಬೇಗ ಬನ್ನಿ ಗೈಸ್, ಮಾತಾಡುವ. ಮತ್ತೆ ನನಗೆ ಮನೆಗೆ ಹೋದ್ರೆ ಆಗುದಿಲ್ಲ, ನಾನು ನಾಳೆ ಮಾಣಿಗೆ ಹೋಗ್ತಿದ್ದೇನೆ. ಅಲ್ಲಿ ಕೂಡ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ಇವಳದ್ದು ಫ್ರೀ ಇಂಟರ್ನೆಟ್ ಅನ್ಲಿಮಿಟೆಡ್, ಹಾಗಾಗಿ ಬಂದಿದ್ದೇನೆ ಲೈವಿಗೆ. ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಉಂಟು, ಮನೇಲಿ ಇಂಟರ್ನೆಟ್ ಹಾಕಿಸಿದ್ದಾರೆ, ಅವಳಿಗೆ ವರ್ಕ್ ಫ್ರಮ್ ಹೋಮ್ ಅಂತೆ, ಹಾಗಾಗಿ. ಸೊ ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಅಲ್ಲಿ 78 ಜನ ಏನಿದ್ರು, ಎಲ್ಲ ಹೋಯ್ತು. ಈ ನನ್ನ ಯೂಟ್ಯೂಬ್ ಹ್ಯಾಕ್ ಆಗಿದೆ, ಎಂತ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಮಾರೆ. ಯಾರಾದ್ರು ಇದ್ರೆ ಕಮೆಂಟ್ ಮಾಡಿ, ಲೈವ್ ಚಾಟ್ ಮಾಡಿ ದಯವಿಟ್ಟು. ಗೊತ್ತಾಗ್ತಿಲ್ಲ ನನಗೆ, ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್. ಇದ್ರೆ ಲೈವ್ ಆಫ್ ಮಾಡ್ಬೇಕಾ ಅಂತ. ಯಾರಾದ್ರು ಇದ್ದೀರಾ? ಇದ್ರೆ ಲೈವ್ ಚಾಟಲ್ಲಿ ಕಮೆಂಟ್ ಮಾಡಿ. ನಂದು ಸ್ವಲ್ಪ ಯೂಟ್ಯೂಬ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಲೈವ್ ಸ್ಟ್ರೀಮ್ ಆಫ್ ಆಯಿತು ಸಡನ್ ಆಗಿ. ಇದ್ದೀರಾ? ಲೈವ್ ಚಾಟ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಂ, ಅದೇ ನಾನೇ ಮಾತಾಡ್ತಾ ಹೋಗ್ತೇನೆ, ಮತ್ತೆಂತ ಮಾಡೋದು. ಒಬ್ಬರು ಏನೋ ಇದ್ದಾರಲ್ವಾ, ಬರ್ತಿದ್ದಾರೆ. ಅದು ಲೈವ್ ಚಾಟ್ ಮಾಡಿದರೆ ಗೊತ್ತಾಗ್ತದೆ ನನಗೆ, ಇಲ್ಲದಿದ್ದರೆ ಲೈವ್ ಇದ್ದೇನ್ವಾ ಅಲ್ಲ ನೆಟ್ವರ್ಕ್ ಇಲ್ವಾ ಅದು ಏನೂ ಗೊತ್ತಾಗ್ತಿಲ್ಲ ಇಲ್ಲಿ ನನಗೆ. ನೆಟ್ವರ್ಕ್ ಇರ್ಬೋದು, ಸ್ಪೀಡ್ ನೆಟ್ವರ್ಕ್, ಹೈ ಸ್ಪೀಡ್ ನೆಟ್ವರ್ಕ್. ನಾನು ಚಿಕ್ಕಮ್ಮನ ಮನೇಲಿದ್ದೇನೆ, ಮೊಟ್ಟೆ ತಡ್ಕ, ಪುತ್ತೂರು. ಅದೇ ಗಿಫ್ಟ್ ಅನ್ಬಾಕ್ಸಿಂಗ್ ಇದು ವಿಡಿಯೋ ದತ್ತಲಕ್ಷ್ಮಿ ಸೋಹಾಲ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದರಲ್ಲಿ ನೋಡಿ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಅವರು ಕರೆಕ್ಟಾಗಿ. ಅದರಲ್ಲಿ ಸಾಧಾರಣ ಜನ ಇದ್ದರು, ಅವರಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಗಿಫ್ಟ್ ಕಳಿಸಿ ಕೊಟ್ಟಿದ್ದೇನೆ. ಆಲ್ರೆಡಿ ಅನ್ಬಾಕ್ಸಿಂಗ್ ವಿಡಿಯೋ ಅವರ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದಾರೆ, ದಯವಿಟ್ಟು ಅದನ್ನು ನೋಡಿ. ದತ್ತಲಕ್ಷ್ಮಿ ಸೋಹಾಲ್ ಅನ್ನುವಂತಹ ಯೂಟ್ಯೂಬ್ ಚಾನಲ್, ಸಣ್ಣ ಮಕ್ಕಳೆರಡು ಜನ ಅವರು ಮಾಡಿರುವಂಥ ವಿಡಿಯೋ. ಪ್ರತಿ ಸಲ ಹೊಸ ಹೊಸ ಕಂಟೆಂಟ್ಗಳನ್ನು ಕೂಡ ತರ್ತಿದ್ದಾರೆ. ಸೊ ಹಾಗಾಗಿ ಅವರನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗಿಫ್ಟ್ ಅಂತ ಅದೇ ನಾನು ಹೇಳಿದಾಗ ಅನ್ಬಾಕ್ಸಿಂಗ್ ವಿಡಿಯೋ ಅವರ ಯೂಟ್ಯೂಬ್ ಚಾನಲಲ್ಲಿ ಇದೆ. ನನಗಿಲ್ಲಿ ಹೇಗೆ ಪಿನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ನಾನು ವ್ಲಾಗ್ ಹಾಕಬೇಕಾದ್ರೆ ಅವರನ್ನು ಮೆನ್ಷನ್ ಮಾಡಿರ್ತೇನೆ. ದತ್ತಲಕ್ಷ್ಮಿ ಸೋಹಾಲ್ ಅನ್ನೋಂಥ ಯೂಟ್ಯೂಬ್ ಚಾನಲ್, ಇದರಲ್ಲಿ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಕಿರಣ್ BS. ಓಕೆ, ಲಚ್ಚೋಲಲು ಬಲ ಲಚ್ಚು ಕೂಡ ಇದ್ದಾಳೆ ನನ್ನ ಜೊತೆ, ಅವಳನ್ನು ತೋರಿಸ್ತೇನೆ. ಅವಳು ಈ ಕಡೆ ಬಂದರೆ ಸ್ವಲ್ಪ ಉಪದ್ರ ಮಾಡ್ತಾಳೆ. ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಉಂಟು ತಂಗಿದ್ದು, ಅದೆಲ್ಲ ಮುಟ್ಟಿದ್ರೆ ಬಲ, ಅದೆಲ್ಲ ಮುಟ್ಟಿದ್ರೆ ಮತ್ತೆ ಅಲ್ತುಲೆಗೆ ಅವಳಿಗೆ ಈ ಸಲ ಬೊಟ್ಟೆಲ್ಲ ಹಾಕುವಾಗ ಸ್ವಲ್ಪ ಉರುಳಾಡಿದ್ಲ, ಹಾಗಾಗಿ ನೋಡಿ ಬೊಟ್ಟೆಲ್ಲ ಹೇಗೆ ಆಗಿದೆ ಅಂತ. ಇರೆಗೆ ಅವು ಪೂರ ಬೇಗ ತೋಜು ಇರೆಗೆ ಅಂದ್ರೆ ಅಲ್ತುಲೆ ಅಂತ. ಗಣೇಶ್ ಗ್ಯಾಂಗ್ಸ್ಟಾರ್, ಹಾಯ್ ಫ್ರೆಂಡ್, ಹಲೋ. ವಡ್ಗಮ್ಮ ವೈರಲ್ ಏಕಿಯಾ ಬೋಲ್ ರಹಿ ಹೋ ಹಾಪ್. ಯಾರ್ಯಾರಿದ್ದಾರೆ ಗೊತ್ತಿಲ್ಲ ನನಗೆ. ಲೋಕೇಶ್, ನೀವು ಮಂಗಳೂರಿನವರಾ? ಹೌದು, ನಾವು ಮಂಗಳೂರು, ಪುತ್ತೂರು. ಗಣೇಶ್ ಗ್ಯಾಂಗ್ಸ್ಟರ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್.
ಅಲ್ಲಿ ತೂಲೆ ಅವಳು ತೂಲೆ ಅಂದ್ರೆ ಅಲ್ಲಿ ತೂಲೆಗೆ ಅಲ್ಲಿ ತೂಲೆ ಎಷ್ಟು ಜನ ಒಳ್ಳೆ ತೂಲೆ ನಿನ್ನೆ ವಿಡಿಯೋ ಡಿಲೀಟ್ ಆಯ್ತು, ಅದೇ ಬೇಜಾರಾಗ್ತುಂಟು ನನಗೆ, ಯಾಕೆ ಡಿಲೀಟ್ ಮಾಡಿದ್ರು ಅಂತ. ಹಾಯ್, ಹೌ ಆರ್ ಯು? ಫೈನ್ ಬೇಬಿ, ಸೋ ಕ್ಯೂಟ್, ಥ್ಯಾಂಕ್ ಯು. ನೇಮ್ ರಿಯಾನ್ಶಿ. ಶ್ವೇತಾ ಪೂಜಾರಿ, ಹಾಯ್ ಲಚ್ಚು ಬಾಬೆ. ಹಲೋ ಪಲ್ಲೆ, ಶ್ವೇತಕ್ಕಗ ಹಲೋ ಪಲ್ಲೆ. ಎಂತ ಮಾರ್ಯಾರೆ ಮಂಗಳೂರು ಮಂಡೆ ಬಿಸಿ. ಮಂಗಳೂರು ಮಂಡೆ ಬಿಸಿ ಆಗ್ತಿಲ್ಲ ಈಗ, ಮಂಡೆ ಚೌಲಿ ಆಗ್ತುಂಟು ಮಳೆಗೆ, ಅಷ್ಟು ಮಳೆ ಉಂಟು ಮಂಗಳೂರು ಮಳೆ. ನಮ್ಮದು ಮಂಗಳೂರಿಗಿಂತ 45 ಕಿಲೋಮೀಟರ್ ಈಚೆ ಪುತ್ತೂರು ಆಗುತ್ತೆ, ಪುತ್ತೂರು. ಈಗ ಪುತ್ತೂರಲ್ಲಿದ್ದೇನೆ ಸದ್ಯಕ್ಕೆ, ಚಿಕ್ಕಮ್ಮನ ಮನೆಯಲ್ಲಿ. ಹೌ ಮೆನಿ ಲ್ಯಾಂಗ್ವೇಜಸ್ ಇವನು? ನನಗೆ ಗೊತ್ತಿರೋದು ಕನ್ನಡ ಮತ್ತು ತುಳು, ಇಂಗ್ಲೀಷ್ ಅಷ್ಟೇ, ಬೇರೆ ಯಾವ ಲ್ಯಾಂಗ್ವೇಜ್ ಅಷ್ಟು ಗೊತ್ತಿಲ್ಲ. ಗೊತ್ತುಂಟು ಸ್ವಲ್ಪ ಸ್ವಲ್ಪ ಅಷ್ಟೇ. ಶ್ವೇತಾ ಪೂಜಾರಿ, ಸುದರ್ಶನ್ ಕುಟ್ಸ್ ಅಲ್ಲ ಇರೆಗೆ ಹಾಯ್ ಪನೊಂದುಲ್ಲೇರಿ. ಶ್ವೇತಾ ಪೂಜಾರಿ, ಏ ಪಕ್ಕ ಮಾಣಿಗೀರು ಯಾನಿ ಎಲ್ಲೆ ಮಾಣಿಗೆ ಪೋಪೆ ಈಗ ಅವಳು ಸ್ವಲ್ಪ ನಾನು ಮಾಣಿಗೆ ನಾಳೆ ಹೋಗ್ತಿದ್ದೇನೆ. 5K ಆಂಡೆ ಗಿವ್ ಅವೇ ಉಂಡೆ 5K ಆತಿಜ್ಜಿ. ನಾನೆಲ್ಲ 100 ಸಬ್ಸ್ಕ್ರೈಬರ್ಸ್ ಅವಳು 5Kಗೆ. ಬೇಬಿ ತುಂಬ ಕ್ಯೂಟ್ ಉಂಟು ಮಾರ್ಯಾರೆ. ಹೌದಾ ಮಾರ್ಯಾರೆ? ಸುದರ್ಶನ್ ಕುಟ್ ಚಾ ಅಂಡೆ ಇನ್ನ ಸೀಸ್ ಆ್ಯಂಡ್ ಇನ್ನಾಂಡೆ ಚಾ. ಓಕೆ, ಏನಾದರೂ ಕ್ವೆಶನ್ ಕೇಳಲಿಕ್ಕಿದ್ರೆ ಕಮೆಂಟಲ್ಲಿ ಹೇಳಿ, ಆನ್ಸರ್ ಮಾಡ್ತೇನೆ. ಅಂದೆ ಯಾನ್ ಮಾನಿಡುಲ್ಲೆ ಮೀಟ್ ಆವಲಿ ಮೀಟ್ ಆಪುನೆ ಬಲೆ ಬಲೆ ಐನ್ಕೆ ನೋಡ ಇನ್ನು ಇಲ್ಲ ಅಲ್ಪನೆ ತೆಂಗೆ ಗೊತ್ತುಂಡು. ಏನ ಮಗಲು ಅಲ್ಪ ಅಂಜಿ ಆಂಟಿಲ್ಲರ ತನ್ನ ಮಗಲತ ಗೊತ್ತುಂಡು. ಬಲೆ ಬಲೆ ಮಾಣಿ ಇಲ್ಲಡೆ ಬಲೆ ಯಾನ ಬಯ್ಯ ಗುಪ್ಪೆ ಇಲ್ಲಳು. ಬಗುನ್ನಾರ ಮೀನ್ಸ್ ಹೌ ಆರ್ ಯು? ಬಗುನ್ನಾರ ಮೀನ್ಸ್ ಹೌ ಆರ್ ಯು? ಫೈನ್ ಫೈನ್. ತ್ರಿಷಾ ಚಾನಲ್, ಗುಡ್ ಮಾರ್ನಿಂಗ್ ಸಿಸ್. ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ನಾನು ಕ್ವಶನ್ ಹಾಕಿದ್ದೆ ಅಲ್ವಾ, ಕ್ವಶನ್ ಹಾಕುವಾಗ ಅವರ ಮಗು ತ್ರಿಷಾ ಚಾನಲ್ ಅಂತ ಉಂಟಲ್ವಾ, ಅವರ ಮಗು ವಾಯ್ಸ್ ಮೆಸೇಜಲ್ಲಿ ಕಳಿಸ್ತದೆ. ಅವಳಿಗೆ ಗಂಡ ಹೆಣ್ಣ ಗೊತ್ತಿಲ್ಲ ಮಗು. ಆ ಮಗುವಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಆನ್ಸರ್ ಏನು ಅಂತ ತುಂಬ ಹೊತ್ತು ತನಕ ಆನ್ಸರ್ ಮಾಡ್ತಾನೆ ಇದ್ರು. ನನಗೆ ತುಳುಗುಡ ಬರ್ತುಂಟು ಮಿಡ್ಲಲ್ಲಿ, ಆನ್ಸರ್ ಮಾಡ್ತಾನೆ ಇದ್ರು ಪಾಪ ಆ ಮಗು. ಬೆಣ್ಣೆ ನಗರಿ ದಾವಣಗೆರೆ ನಿಮಗೆ ಗೊತ್ತಿಲ್ವಾ ಅಕ್ಕ? ದಾವಣಗೆರೆ ಖಂಡಿತ ಗೊತ್ತಿದೆ, ಆದರೆ ಯಾವ ಪ್ಲೇಸ್ ಹತ್ತಿರ ಅಂದರೆ ಅಲ್ಲಿಗೆ ಯಾವ ಕಡೆಯಿಂದ ಹೋಗ್ಬೇಕು ಅದೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ದಾವಣಗೆರೆ ಗೊತ್ತಿರೋದೇನು ಬೆಣ್ಣೆ ನಗರಿ, ಆದರೆ ನನಗೆ ನಾನು ಆ ಕಡೆ ಎಲ್ಲ ಹೋಗಲಿಲ್ಲ ಅಲ್ಲ. ನಾನು ಬ್ಯಾಂಗ್ಳೂರು ದೂರ ಅಂತ ಹೇಳಿದರೆ ಬ್ಯಾಂಗ್ಳೂರು ಒಂದು ಹೋಗಿದ್ದೇನೆ ಅಷ್ಟೇ, ಅದಕ್ಕಿಂತ ಆಚೆ ಎಲ್ಲಿ ಹೋಗಲಿಲ್ಲ ನಾನು. ಟ್ರಾವೆಲ್ ಎಲ್ಲ ಕಡಿಮೆ. ನಾನು ಹೋದರೆ ಒಂದು ದೊಡ್ಡಮ್ಮನ ಮನೆ ಕುಶಾಲನಗರ, ಅಲ್ಲಿ ಶನಿವಾರ ಸಂತೆ, ಅಲ್ಲಿ ಒಂದು ಹೋಗ್ತೇನೆ. ಮತ್ತು ಈ ಕಡೆ ಬ್ಯಾಂಗ್ಳೂರು ಅಷ್ಟೇ, ಬೇರೆ ಅದಕ್ಕಿಂತ ದೂರ ಹೋದದ್ದು ಅಂತ ಇಲ್ಲ. ಈ ಕಡೆ ಚಿಕ್ಕಮಂಗ್ಳೂರು ಹೋಗಿದ್ದೇನೆ. ಮತ್ತು ತಿನ್ನರ ಮೀನ್ಸ್ ಹ್ಯಾಡ್ ಬ್ರೇಕ್ಫಾಸ್ಟ್. ತಿನ್ನರ ಹ್ಯಾಡ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆಯಿತು. ಓಡ್ಪೋಲೆ, ನಮ್ಮ ಊರಿದ್ದು ಓಡ್ಪೋಲೆ ಅಂದರೆ ಓಡಿನಲ್ಲಿ ಮಾಡಿದ ದೋಸೆ. ಶ್ವೇತಾ ಪೂಜಾರಿ, ಅಂದೆ ಎನ್ನ ಗುರ್ತ ಉಂಡಿರೆಗೆ ಇನ್ನ ಮೆಗ್ಗೆ ಗುರುಪ್ರಸಾದ್ನ ಕ್ಲಾಸ್ಮೇಟ್. ಓ, ಗುರುಪ್ರಸಾದ್ನ ಕ್ಲಾಸ್ಮೇಟ್, ಓಕೆ ಓಕೆ, ಗೊತ್ತು ನೆಂಕ್. ಬಲೆ ಬುಕ್ ಎಲ್ಲೇ ಬಯ್ಯಾನಗ ಬಲೆ ಉಲ್ಲಾನಿಲ್ಲ. ಮತ್ತೆ ಏನಾದರೂ ಕ್ವೆಶನ್ ಕೇಳಿದ್ರೆ ಫಾಸ್ಟಾಗಿ ಕೇಳಿ. ನಾನು ಆಗ ಲೈವ್ಗೆ ಬಂದಿದ್ದೆ ಅಲ್ಲ, ಸಡನ್ನಾಗಿ ಎಂತ ಆಯಿತು ಗೊತ್ತಿಲ್ಲ, ಸಡನ್ನಾಗಿ ಆಫ್ ಆಯಿತು. ನನಗೆ ಬೇಜಾರಾಯಿತು, ಅಷ್ಟು ಜನ ಇದ್ರಲ್ವ ಶೇ ಅಂತ. ಮತ್ತು ಈಗಲೂ ನನಗೆ ಅದು ಅಷ್ಟು ಎಡಿಟಿಂಗ್ ಎಲ್ಲ ಮಾಡಿ, ಅಷ್ಟು ಇಂಟರ್ನೆಟ್ ಎಲ್ಲ ವೇಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದನ್ನು ಡಿಲೀಟ್ ಮಾಡಿದ್ದಾರೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳಿ. ಅದು ಸಣ್ಣ ರೀಸನ್ಗೆ ಯಾರಾದರೂ ಡಿಲೀಟ್ ಮಾಡಿ, ನನಗೆ ಅದು ತುಂಬ ಬೇಜಾರಾಗ್ತುಂಟು. ಅದನ್ನು ಯಾವುದರಲ್ಲಿ ಅದು ಸೇರಿಸಿ ಹಾಕ್ತೇನೆ. ಆ ಕೆಲವೊಂದು ವೀಡಿಯೋಗೆ ಕಂಟೆಂಟ್ ಬೇಕು ಅಂತ ಹೇಳಿದ್ದೀವಿ, ಎಲ್ಲೆಲ್ಲಿ ಹೋಗಬೇಕು ಅಂತ. ಅಯ್ಯೋ ದೇವ, ಈ ಮಗುವನ್ನು ಇಟ್ಕೊಂಡು ಆ ವಿಡಿಯೋಸ್ ಎಲ್ಲ ಮಾಡಿಕೊಂಡು. ಓಕೆ ಅಕ್ಕ, ದಾವಣಗೆರೆಯಲ್ಲಿ ಮಳೆ ಉಂಟು ಮಾರಾಯರೆ. ಓ ಹೌದಾ, ದಾವಣಗೆರೆಯಲ್ಲಿ ತುಂಬ ಮಳೆ ಉಂಟಾ? ಇಲ್ಲಿ ಅಂತೂ ಮಳೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅಷ್ಟು ಮಳೆ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಗಾಳಿ ಬೀಸ್ತಾ ಉಂಟು. ಬಾಲೆ ಓಲ್ಲಲು ತೋಜ್ಜಲು ಬಾಲೆ ಒಂಚೂರು ಉಪದ್ರ ಮಂತ್ಪ ಲೈಕ್ ಪಿರಾವ್ ಫುಲ್ ಅದೇ ಬೊಗ ಮುರನ್ ಲಂಚನೆ ಆತಂಡು ಅದಕ್ಕೋಸ್ಕರ. ಕನವಕಿರೆ, ಹಾಯ್ ಅಕ್ಕ, ಹೇಗಿದ್ದೀರಾ? ಹಲೋ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
ನೋಡಿ ಮಗುವಿಗೆ ಒಂದು ಇದನ್ನು ಕೊಟ್ಟು ಬಿಟ್ಟಿದ್ದಾಳೆ, ಫ್ಯಾನ್ ಟೈಪಲ್ಲಿ. ಇಲ್ಲಿ ಕರೆಂಟ್ ಹೋಗುದಿಲ್ಲ, ಕರೆಂಟ್ ಹೋಗ್ತದೆ, ಇನ್ವರ್ಟರ್ ಉಂಟಲ್ಲ, ಹಾಗಾಗಿ ಮ್ಯಾನೇಜ್ ಆಗ್ತದೆ. ನಮ್ಮ ಮನೆಯಲ್ಲಿ ಇಲ್ಲಿ ಕಬಕ್ಕದಲ್ಲಿ ಕರೆಂಟ್ ಹೋದರೆ ಮಗುವಿಗೆ ಗಾಳಿ ಹಾಕೊಂಡು ಕೂತ್ಕೊಳ್ಬೇಕು. ನಾನು ಚೆನ್ನಾಗಿದ್ದೀನಿ. ಹೌದಾ, ಮಗಲ್ ಅಲ್ಲ ಪುದರ್ ತ್ರಿಷಾ. ಓ, ತ್ರಿಷಾ ಚಾನಲ್ ಪಂಡದ ಐಕ್ಯ ನೀರು ಪುದರ್ದಿದ್ದೀನಿ. ಓಕೆ ಓಕೆ. ಅಲ್ಲ ವಾಯ್ಸ್ಗೆ ಅಂದರೆ ಖುಷಿ ಆಗ್ಬಿಡು. ವಾಯ್ಸಲ್ಲಿ ಅವಳು ಆನ್ಸರ್ ಮಾಡ್ತಿದ್ಲು, ಇವರು ತ್ರಿಷಾ ಅಂತ ಹೆಸರಂತೆ, ವಾಯ್ಸಲ್ಲಿ ಆನ್ಸರ್ ಮಾಡ್ತಿದ್ಲು. ಅದು ವಾಯ್ಸ್ ಕೇಳಲಿಕ್ಕೆ ಖುಷಿ ಆಗ್ತದೆ ನನಗೆ. ನೀರು ಚಾಲ ಬೆಗುನ್ನಾರು ಮೀನ್ಸ್ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಲೋಕೇಶ್, ಫ್ಯಾನ್ ತುಂಬ ಯೂಸ್ಫುಲ್ ವಿದೌಟ್ ಕರೆಂಟ್. ಎಸ್, ಹೌದು, ಇದು ಯೂಸ್ಫುಲ್ ಮಗುವಿಗೆ ಮಾತ್ರ, ನಮಗೆಲ್ಲ ಬರೋದಿಲ್ಲ ನೋಡಿ, ಅಷ್ಟು ಗಾಳಿ ಬರೋದಿಲ್ಲ. ಇದು ಇವಳದು, ಅಮ್ಮು ಕುಟ್ಟಿದ್ದು. ಅವರ ಮೋನೆ ತೋಪಲ್ಲದೆ ಅಮ್ಮು, ಅವಳೆ ನನ್ನ ತಂಗಿ ಇಂಚಿಬಲ್ಲ. ಇವಳೆ ನನ್ನ ತಂಗಿ, 10th ಕ್ಲಾಸಲ್ಲಿ ಓದ್ತಿದ್ದಾಳೆ, ಚಿಕ್ಕಮ್ಮನ ಮಗಳು. ಆ್ಯಕ್ಚುಲಿ ನಾನು ಫಸ್ಟ್ PUC ಸೆಕೆಂಡ್ PUC ಇವರ ಮನೆಯಲ್ಲಿ ಕಲ್ತಿರೋದು. ಅದು ನಿಮಗೆ ಅಲ್ಲ, ನೀವ ಮನೆಯಿಂದ ಹೋಗ್ತಿದ್ದದು ನಾನು ಕಾಲೇಜಿಗೆ. ಫಸ್ಟ್ PUC ಸೆಕೆಂಡ್ PUC ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಚಿಕ್ಕಮ್ಮ. ಮತ್ತು ಇವರನ್ನು ಹೇಗೆ ನೋಡ್ಕೊಳ್ತಿದ್ರು ಮಗಳ ಥರ. ಇವಳು ಮತ್ತು ಇವಳ ಅಕ್ಕ ಇದ್ದಾಳೆ, ಅವಳಿಗ ಇಲ್ಲ, ಸೋಮೇಶ್ವರಕ್ಕೆ ಹೋಗಿದ್ದಾಳೆ ಟೆಂಪಲ್ಗೆ. ಅವಳಿಗೆ ಇವತ್ತು ರಜೆ, ಇಲ್ದಿದ್ರೆ ರಜೆ ಇಲ್ಲ ಅವಳಿಗೆ, ವರ್ಕ್ ಫ್ರಮ್ ಹೋಮು. ಅವಳ ಲ್ಯಾಪ್ಟಾಪ್ನ ಮೇಲೆ ಮೊಬೈಲ್ ಇಟ್ಟಿದ್ದೇನೆ. ಮತ್ತೆಂತ, ನೀವು ಎಡಿಟಿಂಗ್ ಹೇಗೆ ಮಾಡೋದು ವೀಡಿಯೋಸ್ನ? ನಾನು ಮೊದಲು ಇನ್ಶಾರ್ಟಲ್ಲಿ ಮಾಡ್ತಿದ್ದೆ ಎಡಿಟಿಂಗ್ ಎಲ್ಲ, ಅದರಲ್ಲಿ ಲೋಗೋ ಎಲ್ಲ ತೆಗಿಲಿಕ್ಕೆ ಆಗ್ತದಲ್ವ, ಹಾಗಾಗಿ. ಈಗ ಅದು ವಾಯ್ಸ್ ಎಲ್ಲ ನಂದು ಕೆಲವೊಂದ್ಸಲ ಡೌನ್ ಇರ್ತದಲ್ವಾ, ವಾಯ್ಸ್ ಎಲ್ಲ ಹೈ ಮಾಡಲಿಕ್ಕೆ ಅಷ್ಟು ಆಗೋದಿಲ್ಲ ಇನ್ಶಾರ್ಟಲ್ಲಿ. ಹಾಗಾಗಿ ನಾನು ಈಗ ಕ್ಯಾಪ್ ಕಟ್ ಯೂಸ್ ಮಾಡ್ತಿದ್ದೇನೆ. ಸೊ ಅದರಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೇನೆ. ಕ್ಯಾಪ್ ಕಟ್ ಇದ್ದರೆ VNP ಏನು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಫೀಚರ್ಸ್ ಬರಬೇಕಾದ್ರೆ. ಹಾಗಾಗಿ ಅದರಲ್ಲಿ ತುಂಬ ಚೆನ್ನಾಗಿ ಅಂದರೆ ನಾಯ್ಸ್ ತೆಗಿಲಿಕ್ಕೆ ಆಗ್ತದೆ, ವಾಯ್ಸ್ ಹೈ ಮಾಡ್ಲಿಕ್ಕೆ ಆಗ್ತದೆ. ನಾವೀಗ ಕಡಿಮೆ ವಾಯ್ಸಲ್ಲಿ ಮಾತಾಡಿದ್ರು ಅದನ್ನು ಹೈ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಕ್ಯಾಪ್ ಕಟ್ ಯೂಸ್ ಮಾಡ್ತಿದ್ದೇನೆ. ಯಾರಾದರೂ ಏನು ಯೂಟ್ಯೂಬರ್ಸ್ ಇದ್ದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಕ್ಯಾಪ್ ಕಟ್ಟಲ್ಲಿ ತುಂಬ ಫೀಚರ್ಸ್ ಇದೆ, ಅದನ್ನು ಯೂಸ್ ಮಾಡಿ, ಅದು ಒಳ್ಳೆದುಂಟು ಎಡಿಟಿಂಗಿಗೆ. ಆಂಟಿ ಎಂಚೊಲ್ಲರು ತ್ರಿಷಾವಾ, ಸೂಪರ್ ಬಾಲೆ. ಲೋಕೇಶ್, 10th ನಾನು ಅಂದ್ಕೊಂಡೆ ನಿಮ್ಮ ಸಿಸ್ಗೆ ಮದುವೆ ಆಗಿದೆ. 10th ಅವಳು 10th, ಅವಳಿಗೆ ಮದುವೆ ಆಗಲಿಲ್ಲ, ಅವಳಿಗೆ 10th. ತ್ರಿಷಾ ಚಾನಲ್ ಹಿನಿ ಅಂಕ ಸ್ಕೂಲ್ಗೆ ರಜೆ. ಅಂದೆ 8ನೇ ಕ್ಲಾಸ್ ತ್ರಿಷಾ. ಈ ಸ್ಕೂಲ್ಗೆ ರಜೆ ಆಗೋ ಖುಷಿ ಆಗೋದಾಯ್ತಾ. ಕೆಲವು ಮಕ್ಕಳೆಲ್ಲ ಅಂದರೆ ನಮಗೆ ಚಾನಲ್ ಅವರಿಗೆ ಬೇಗ ಬರ್ತದಲ್ವಾ ಈ ಪೋಸ್ಟರ್ ಅದು ಇದು ಅಂತೆಲ್ಲ. ಫಸ್ಟಿಗೆ ಕೇಳೋದು, ಅಕ್ಕ ಇವತ್ತು ರಜೆ ಉಂಟಾ, ನಾಳೆ ರಜೆ ಉಂಟಾ ಅಂತೆಲ್ಲ ಕೇಳ್ತಾರೆ ಮಕ್ಕಳು. ಸಂಜೆ ಆಗಿ ಗೊತ್ತಿಲ್ಲ, ಸ್ಟಾರ್ಟ್ ಆಗ್ತದೆ. ಇವಳು ಬಂದ ತಕ್ಷಣ ಕೇಳಿದಾಳೆ ನನ್ನ ಹತ್ರ, ನಾಳೆ ರಜೆ ಉಂಟಾ ಅಂತ. ನಾನು DC. ಕೆಲವು ಬೇಗ ಬರ್ತದಲ್ಲ, ಹಾಗಾಗಿ ಕೇಳ್ತಾರೆ. ಮತ್ತೆ ಸ್ಟೇಟಸ್ ಹಾಕಿದ ತಕ್ಷಣ ಇದು ಸತ್ಯನ ಅಂತ ಕೇಳ್ತಾರೆ. ಅದು ಕೆಲವುದು ತುಂಬ ಪೋಸ್ಟರ್ ಎಲ್ಲ ಹಾಗೆ ವೈರಲ್ ಆಗ್ತಾ ಉಂಟಲ್ವಾ, ಯಾವತ್ತಿದೆಲ್ಲ ಎಡಿಟ್ ಮಾಡಿ ಹಾಕ್ತಾರೆ. ಹಾಗಾಗಿ ಸತ್ಯವಂತ ಕೇಳ್ತಾರೆ. ಅದು ಖುಷಿಯಾಗೋದು. ವ್ಲಾಗ್ ಮಾಡೋಕ್ಕೆ ಏನಾದರೂ ಮೋಟಿವೇಶನ್ ಕೊಡಿ. ವ್ಲಾಗ್ ಮಾಡಲಿಕ್ಕೆ ಏನಿಲ್ಲ, ಹೆಂಗೆ ಗೊತ್ತಾ, ಮನೆಯಲ್ಲಿ ನೀವು ಡೈಲಿ ಹೇಗಿರ್ತೀರಾ ಅದನ್ನೇ ಜಾಸ್ತಿ ಎಡಿಟಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಹೇಗಿರ್ತದೆ ಹಾಗೆ ನ್ಯಾಚುರಲಿ ಹಾಗೆ ಹಾಕಿಬಿಡಿ, ಆಗ ಜನರಿಗೆ ಕೂಡ ಅದೇ ಇಷ್ಟ ಆಗೋದು. ಈ ಎಡಿಟಿಂಗ್ ಅದಕ್ಕೇನು ಸ್ಕ್ರಿಪ್ಟೆಡ್ ಆ ಥರ ಖಂಡಿತ ಇಷ್ಟ ಆಗೋದಿಲ್ಲ. ನಾವು ಹೇಗಿರ್ತೇವೋ ಅದು ನನ್ನ ಪ್ರಕಾರ, ನಂಗೆ ಗೊತ್ತಿಲ್ಲ. ನಾನು ಮೊದಲೆಲ್ಲ ಎಡಿಟಿಂಗ್ ತುಂಬ ಹೈ ಮಾಡ್ತಿದ್ದೆ, ಮತ್ತು ಕಾಮಿಡಿಗೆ ಮ್ಯೂಸಿಕ್ ಅದು ಇದು ಅಂತೆಲ್ಲ ಹಾಕ್ತಿದ್ದೆ. ಆಗ ನನಗೆ ಅಷ್ಟು ವ್ಯೂಸ್ ಇರಲಿಲ್ಲ. ಈಗ ನಾನು ನಾರ್ಮಲ್ ಆಗಿ ಹೇಗಿರ್ತಾ ಹಾಗೆ ಹಾಕಿ ಬಿಡ್ತೇನೆ, ಹಾಗಾಗಿ ಸ್ವಲ್ಪ ವ್ಯೂಸ್ ಬರ್ತಾ ಉಂಟು. ಇನ್ನೂ ಗೊತ್ತಿಲ್ಲ ಹೇಗೆ ಅಂತ. ಮತ್ತು ವ್ಲಾಗ್ ಆದಷ್ಟು ಡೈಲಿ ಹಾಕಿದರೆ ಮತ್ತು ಜಾಸ್ತಿ ವೈರಲ್ ಆಗ್ತಾ ಇರ್ತದೆ. ಡೈಲಿ ಹಾಕಬೇಕಷ್ಟೆ. ಕೆಲವು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಸಲ ಕಂಟೆಂಟ್ ಇಲ್ಲದೆ ಕೂಡ ಜನರಿಗೆ ಇಷ್ಟ ಆಗ್ತದೆ. ಕೆಲವು ಚಾನಲ್ ನೋಡಿದೆ ನಾನು, ಕಂಟೆಂಟ್ ಇರೋದಿಲ್ಲ ಆದರೂ ಕೂಡ ಅವ್ರಿಗೆ ಇಷ್ಟ ಆಗ್ತದೆ. ಯಾಕಂದರೆ ಅವರು ಇದ್ದದನ್ನು ಇದ್ದಾಗೆ ಹೇಳ್ತಾರಲ್ವ, ಅದು ಕೂಡ ತುಂಬ ಜನರಿಗೆ ಇಷ್ಟ ಆಗ್ತದೆ. ಹಾಗೆ ಮಾಡಿ. ಮತ್ತು ವ್ಲಾಗ್ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ನೀವೊಂದು ರಾತ್ರಿ ಒಂದು 10 ಗಂಟೆಗೆ ಮಲಗ್ತೀರಾ ಅಂದ್ಕೊಳ್ಳಿ, ಅದಕ್ಕಿಂತ ಮುಂಚೆ ಇವತ್ತಿದು ಎಲ್ಲ ಆಗಬೇಕು, ಮತ್ತು ವ್ಲಾಗ್ ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ಅದೆಲ್ಲ ನಿಮ್ಮ ತಲೆಯಲ್ಲಿರ್ತದೆ. ಒಂದು 2-3 ದಿನ ನಿಮಗೆ ಏನು ಕಷ್ಟ ಆಗ್ಬೋದು, ದಿನ ಮಾಡಬೇಕಲ್ಲ ವ್ಲಾಗ್ ಅಂತ. ಮತ್ತು ಅದು ಅದೇ ಒಂದು ಎಡಿಕ್ಟ್ ಆಗಿ ಹೋಗ್ತದೆ. ಮತ್ತು ನಿಮಗೆ ದಿನ ಹಾಕ್ಬೋದು ವ್ಲಾಗ್. 10 ನಂಬಲಿಕ್ಕೆ ಆಗ್ತಿಲ್ಲ. ನಾನು 10th ಅಲ್ಲ, ಅವಳು 10th ಕ್ಲಾಸ್. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸಣ್ಣವಳು ಅಂತ ಹೇಳಿದರೆ ಅವಳೇ.
ಅಮ್ಮುಗುಟಿ ಮೊದ್ಲೆಲ್ಲ ಅವಳಂದ್ರೆ ಎಷ್ಟು ಇಷ್ಟ ಅಂತೇಳಿ, ಈಗ ಸಹ ಇಷ್ಟನೇ, ಆದ್ರೆ ಸಣ್ಣ ಮಗು ಇದ್ಲಲ್ಲ ಆಗ ಸ್ವಲ್ಪ ನೋಡ್ಲಿಕ್ಕೆ ಕ್ಯೂಟ್ ಅಲ್ಲ ಸಣ್ಣವರಿರುವಾಗ. ಈಗ 10th ಅಲ್ವಾ, ಈಗ ಸ್ವಲ್ಪ ಕ್ಯೂಟ್ ಹೋಗಿದೆ ಅಲ್ಲ ನಮ್ಮು, ಸ್ವಲ್ಪ ತಿರುಗು. ಅವಳು ಎಷ್ಟು ಚೆನ್ನಾಗಿ ಮಗಳನ್ನು ನೋಡ್ಕೊಳ್ತಾಳೆ ಗೊತ್ತುಂಟ. ನಿನ್ನೆ ರಾತ್ರಿ ಎಲ್ಲ ಫುಡ್ ಎಲ್ಲ ಕೊಟ್ಟದ ಅವಳೆ. ಅನ್ನವನ್ನ ಮಣ್ಣಿ ಮಾಡಿ ಕೊಡ್ತಾರಲ್ವಾ, ಅದೆಲ್ಲ ತಿನ್ಸುದು ಅವಳೆ. ಬೆಳಿಗ್ಗೆ ಕೂಡ ಕೊಡ್ತೇನೆ ಅಂತ ಹೇಳಿದ್ದು. ಬೆಳಿಗ್ಗೆ ಇದು ಅವಲಕ್ಕಿದು ಮಣ್ಣಿ ಮಾಡಿ ಕೊಡುದು ಅವಳಿಗೆ. ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಹೌದು, ಕಂಟೆಂಟ್ ಇಂಪಾರ್ಟೆಂಟ್. ಕೆಲವರಿಗೆ ಅದು ಕಂಟೆಂಟ್ ಇಂಪಾರ್ಟೆಂಟ್ ಆಗುದಿಲ್ಲ. ಈ ಸ್ಕ್ರಿಪ್ಟೆಡ್ ಎಲ್ಲ ಇರ್ತದಲ್ವಾ, ಅದೆಲ್ಲ ಇಂಪಾರ್ಟೆಂಟ್ ಆಗುದಿಲ್ಲ. ಈಗೆಂತ ಕೆಲವೊಂದು ಸ್ಕ್ರಿಪ್ಟೆಡ್ ಇರ್ತದೆ ನೋಡಿ, ನಾನದು ಎಂತಂದು ಹೇಳಿಕ್ ಹೋಗುದಿಲ್ಲ. ಕೆಲವರಿಗೆ ಅದೆಲ್ಲ ಇಷ್ಟ ಆಗುದಿಲ್ಲ, ಕೆಲವರಿಗೆ ಇಷ್ಟ ಆಗ್ತದೆ. ಕೆಲವರಿಗೆ ಹೇಗಿದ್ದದನ್ನ ಇದ್ದಾಗಿ ಹೇಳಿದ್ರು ಕೂಡ ಇಷ್ಟ ಆಗ್ತದೆ, ಕೆಲವರಿಗೆ ಕಂಟೆಂಟ್ ಇದ್ರೆ ಇಷ್ಟ ಆಗ್ತದೆ, ಹಾಗೆಲ್ಲ ಇರ್ತದೆ ತುಂಬಾ. ಓಕೆ ಅಕ್ಕ, ಥ್ಯಾಂಕ್ ಯು. ಮಂಗಳೂರು ಪರ್ಸನ್ ನೇಮ್ಸ್ ಲೈಕ್ ತಮಿಳ್ ನೇಮ್ಸ್. ಹೌದಾ, ಓಕೆ ಓಕೆ. ಬೊಕ್ಕ ಪಟ್ಟ ಪದಾದಿ ಮೀನ್ಸ್ ಸಿಂಗ್ ಸಾಂಗ್. ಅಕ್ಕ ಸಾಂಗ್ ಹೆಂಗ್, ನಾನು ಸಾಂಗ್ ಹೇಳಿದ್ರೆ ಸತ್ಯ ಇಲ್ಲಿದ್ದ ಕಾಗೆಗಳೆಲ್ಲ ಓಡ್ತದೆ. ನನ್ನ ವಾಯ್ಸ್ ಅಷ್ಟು ಕರ್ಕಶ, ಸಾಂಗ್ ಹೇಳುವ ವಾಯ್ಸ್ ಕರ್ಕಶ. ನಾನು ಸಾಂಗ್ ಹೇಳಿದ್ರೆ ಸತ್ಯ ಕಾಗೆ ಮತ್ತೆ ಎಂತೆಲ್ಲ ಇಲ್ಲಿ ಉಂಟೆಲ್ಲ ಓಡಿ ಹೋಗ್ತದೆ ಗ್ಯಾರಂಟಿ. ನಾನು ಒಂದಾನೊಂದು ಕಾಲದಲ್ಲಿ ಮಾತ್ರ ಸಿಂಗರ್, ಈಗೆಲ್ಲ ಹೋಗಿದೆ ಸಿಂಗಿಂಗ್. ನಾನು ನಿಮ್ಗೆ ಸಾಂಗ್ ಅಂತ ಹೇಳಿದ್ರೆ ನಂಗೆ ನೆನಪಾಯ್ತು. ಫಸ್ಟ್ PUC ಅಲ್ಲ, ಸೆಕೆಂಡ್ PUC ಇರ್ಬೇಕಾದ್ರೆ ನನಗೆ ಈ ಸಾಂಗ್ಗಳೆಲ್ಲ ದೊಡ್ಡ ಹುಚ್ಚು. ಸಾಂಗು ಸ್ಟೇಜಲ್ಲಿ ಹೋಗಿ ಅದಕ್ಕೆ ಮ್ಯೂಸಿಕ್ ಹಾಕಿ ಮೈಕದಲ್ಲಿ ಸಾಂಗ್ ಹೇಳ್ಬೇಕು ಅಂತ. ನನಗೆ ಸ್ಟೇಜಿಗೆ ಹೋಗೋದು ಅಂತ ಹೇಳಿದ್ರೆ ಏನೋ ಒಂದು ಕ್ರೇಜ್. ಅದಕ್ಕೆ ನಾನು ಕಾಲೇಜ್ ಡೇ ಟೈಮಲ್ಲಿ ನಾನು ಸಾಂಗ್ ಹೇಳ್ತೇನೆ. ನಾನು ರಿಹರ್ಸಲ್ ಕೂಡ ಮಾಡಲಿಲ್ಲ, ಸಾಂಗ್ ಹೇಳ್ತೇನೆ. ಇವಳು ಸಾಂಗ್ ಸಿಂಗರ್ ಆಗಿರ್ಬೋದು ಅಂತ ಹೇಳಿ ನನಗೆ ಮೈಕ್ ಕೊಟ್ಟರು. ಅಲ್ಲಿ ಕರೋಕೆ ಬರ್ತದಲ್ವಾ, ಯಾವ್ದು ಗೊತ್ತುಂಟಾ, ಮೊದಲ ಮಳೆ ಅಂತೆ ಸಾಂಗ್. ಎಷ್ಟು ಕರ್ಕಶವಾಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ ನಂಗೆ ಈಗ್ಲೂ ನಗು ಬರ್ತದೆ. ಅದು ನಂಗೆ ಸಾಂಗ್ ಕೇಳುವಾಗ ಎಲ್ಲ ಇದ್ದವರೆಲ್ಲ ನಗಡಿದ್ದಾರೆ. ನಂಗೆ ಎಂತ ಗೊತ್ತಿಲ್ಲ, ಸ್ಟೇಜ್ಗೆ ಹೋಗುದಂದ್ರೆ ಅಷ್ಟಿಷ್ಟ. ನಂತರ ನಾನು ಸ್ಟೇಜಿಗೆ ಹೋಗುವಾಗ ಸ್ವಲ್ಪ ಹೆದರ್ತಿದ್ದೆ, ಅದರಿಂದಾಗಿ ಅಂತ ಅವಸ್ಥೆ ನಂದು. ನಿಮ್ ಸಿಸ್ ನೇಮ್? ಅವಳ ಹೆಸರು ಪ್ರತೀಕ್ಷಾ, ಕರೆಯುವುದು ಅಮ್ಮುಕುಟ್ಟಿ. ಅಮ್ಮು. ಸೆಕೆಂಡ್ PUC ಆದ್ಮೇಲೆ ಮುಂದೆ ಏನು ಎಜುಕೇಶನ್ ಮಾಡಿದ್ರಿ? ಓಕೆ, ಸೆಕೆಂಡ್ PUC ಅಲ್ಲಿ ನಾನು ತಗೊಂಡಿರೋದು ಆರ್ಟ್ಸ್. ನಾನು ಫಸ್ಟಿಗೆ ಸೈನ್ಸ್ ತಗೊಂಡಿದ್ದೆ, ಅದು ಕೂಡ ಹೇಳ್ತೇನೆ ನಿಮಗೆ ಸ್ಟೋರಿ. ಸೈನ್ಸ್ ತಗೊಂಡಿದ್ದೆ ನಾನು. ಸೈನ್ಸ್ ತಗೊಂಡು ಎಂತ ಗೊತ್ತುಂಟ, ಒಂದೇ ದಿನದಲ್ಲಿ ಜಂಪ್ ಆದೆ. ನಾನು ಅಂದ್ರೆ ಕನ್ನಡ ಮೀಡಿಯಂ ಇದ್ದೆ. ಅವರು ಪಟ ಇಂಗ್ಲಿಷ್ ಮಾತಾಡುವಾಗ ನಂಗೆ ಸ್ವಲ್ಪ ಭಯ ಆಯ್ತು. ಅದಕ್ಕೆ ಮರುದಿವಸವೇ ಜಂಪ್ ಆರ್ಟ್ಸಿಗೆ ಹೋದೆ. ಆನಂತರ ನನಗೆ ಅಂದರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಅಂದರೆ ತುಂಬ ಇಷ್ಟ ಮೊದಲಿಂದ. ನನಗೆ ಅದರಲ್ಲಿ ಮಾರ್ಕ್ಸ್ ಎಲ್ಲ ತುಂಬ ಇತ್ತು, ಹಾಗಾಗಿ ಹೋದೆ. ಮತ್ತು ನನಗೆ ಲಾಯರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು, ಅದೆಲ್ಲ ನನಗೆ ತುಂಬ ದೊಡ್ಡ ಡ್ರೀಮ್. ಹಾಗಾಗಿ ನಾನು ಆರ್ಟ್ಸ್ ತಗೊಂಡೆ. ನಂತರ ಸೈನ್ಸಿಂದ ಆರ್ಟ್ಸಿಗೆ ಜಂಪ್ ಆದೆ ಒಂದೇ ದಿನದಲ್ಲಿ. ಮತ್ತು ನಾನು PUC ಆದ ನಂತರ ಮಾಡಿರೋದು ಡಿಗ್ರಿಯಲ್ಲಿ BA ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮ ವಿಭಾಗವನ್ನು ಚೂಸ್ ಮಾಡಿಕೊಂಡೆ. ಸೊ ಫಸ್ಟಿಗೆ ಸ್ಟೇಜ್ ಮುಂದೆ ಹೋಗೋದೆಲ್ಲ ತುಂಬ ಕಡಿಮೆ ಇತ್ತು. ನಾನು ಹೈಸ್ಕೂಲಲ್ಲಿರುವಾಗ ಸ್ಟೇಜ್ಗೆಲ್ಲ ಹೋಗ್ತಿದ್ದೆ, ಈ ಸ್ಪೀಚ್ ಅದು ಇದು ಅಂತೆಲ್ಲ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಮತ್ತು ಡಿಗ್ರಿಗಾಗುವ ಸ್ವಲ್ಪ ಡಲ್ ಆದೆ. ಮತ್ತು ಡಿಗ್ರಿ ಫೈನಲ್ ಇಯರ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆದೆ. ಹಾಗಾಗಿ ಬೇಗ ಕೆಲಸ ಕೂಡ ಸಿಕ್ತು. ಡಿಗ್ರಿ ಕಂಪ್ಲೀಟ್ ಆಗುವಾಗ ನನಗೆ ಜಾಬ್ ಕೂಡ ಆಗಿದೆ, ಇಂಟರ್ನ್ಶಿಪ್ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ಮತ್ತು ಅದೇ ಡಿಗ್ರಿ ಆದ ತಕ್ಷಣ ಜಾಬ್ ಆಯಿತು ಮೀಡಿಯಾದಲ್ಲಿ. ಜಾನಿ ಎಸ್ ಈಟಿಂಗ್ ಪಾಪ ಓಪನಿಂಗ್ ಮೌತ. ನನ್ನ ಅಂತ ಕೇಳಿದರೆ ಸತ್ಯ ನಾನು ಹೇಳಿದಾಗ ಕಾಗೆ ಓಡ್ತದೆ ಅಂತ, ಹಾಗೆ ಓಡ್ಬೋದು. CK ಬುಡೋಳಿ, ಹಾಯ್ ಹಲೋ. ಚಾ ಪರಿಯರ ಇರು ಅನ್ನ ಚಾ ಎಕಡೆ ಆತಂಡು ಓಡ್ಪಾಲೆ ಏನ ಚಿಕ್ಕಮ್ಮ ಮಂತೀನಿ. ಎಂತ ಗೊತ್ತುಂಟಾ, ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ಪಾಪ ಅವರು ಕೆಲಸಕ್ಕೆ ಹೋಗ್ತಾರೆ. ನಿನ್ನೆಯಿಂದ ಎಷ್ಟು ಚೆನ್ನಾಗಿ ಮಗು ನೋಡ್ಕೊಂಡಿದ್ದಾರೆ ಗೊತ್ತುಂಟಾ. ಇವತ್ತು ಬೆಳಿಗ್ಗೆ ಮಗುವಿಗೆ ಶೀತ ಆಗಿದೆ ಅಂತ ನನಗೆ ಓಮದ ಫಲ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅಮ್ಮನಾಗೇ ಪ್ರೀತಿ ತೋರಿಸ್ತಾರೆ ಅವರು ಕೂಡ. ಅಂದ್ರೆ ಚಿಕ್ಕಮ್ಮ ಅಂತ ಹೇಳಿದ್ರೆ ಅಮ್ಮನ ಸ್ವಂತ ತಂಗಿ ಅಲ್ಲ, ಅಪ್ಪನ ತಮ್ಮನ ಹೆಂಡತಿ. ಆದ್ರೂ ಕೂಡ ನನ್ನ ಅಮ್ಮ ಮತ್ತು ಅವರು ಸ್ವಂತ ಅಕ್ಕ ತಂಗಿ ತರ ಇದ್ದಾರೆ. ಅಕ್ಕ ತಂಗಿ ಅಲ್ಲ, ಅಮ್ಮ ಮಗಳು ತರ ಇದ್ದಾರೆ. ಅವರದೊಂದು ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ಅವರ ಬಾಂಧವ್ಯದ ಬಗ್ಗೆ. ಸೊ ಮತ್ತೆಂತ, ಆಮೇಲೆ ಮದ್ವೆ ಆಗಿ ಮನೇಲೆ ಇರೋದಾ? ಇಲ್ಲ, ನನಗೆ ಮದ್ವೆ ಆಗಿ 2 ವರ್ಷ, May 22ಗೆ 2 ವರ್ಷ ಆಯ್ತು ಮದ್ವೆ ಆಗಿ. ಮನೇಲೆ ಇರೋದಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ಮಗು ಆದ ನಂತರ, ಮಗುವಿಗೆ 7 ತಿಂಗಳು, ಈಗ 8 ರನ್ನಿಂಗ್. ಹಾಗಾಗಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಅಂದ್ರೆ ಕೆಲವು ವೆಬ್ಸೈಟ್ ಮತ್ತೆ ಕೆಲವು ವಾಯ್ಸ್ ಎಲ್ಲ, ಯೂಟ್ಯೂಬ್ ಚಾನಲ್ಗೆಲ್ಲ ವಾಯ್ಸ್ ಎಲ್ಲ ಕೊಡ್ಲಿಕ್ಕೆ ಇರ್ತದೆ. ಸೊ ಅದೆಲ್ಲ ಕೊಡ್ತೇನೆ, ವಾಯ್ಸ್ ಕೊಡ್ತೇನೆ. ಮತ್ತೆ ಕೆಲವು
ವೆಬ್ಸೈಟಲ್ಲಿ ನ್ಯೂಸ್ ಅಪ್ಲೋಡು ಮತ್ತು ಒಂದು ಚಾನಲಲ್ಲಿ ರಿಪೋರ್ಟರ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೇನೆ. ಸದ್ಯಕ್ಕೆ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇನ್ನು ಪರ್ಮನೆಂಟ್ ಆಗಿ ನಾನು ಹೋಗುದಿಲ್ಲ ಅಂತಿದ್ದೇನೆ ಚಾನಲ್ಗೆಲ್ಲ. ಫ್ರೀಲಾನ್ಸರ್ ಆಗಿದ್ದರೆ ಮಾತ್ರ ನಾನು ಹೋಗುದು ಅಂತ ಡಿಸೈಡ್ ಮಾಡಿದ್ದೇನೆ. ಮೊನ್ನೆ ಕೂಡ ಒಂದು ಚಾನಲ್ಗೆ ಕರೆದಿದ್ರು, ಅವರು ಹೇಳಿದರು ಇಲ್ಲೇ ಜಾಬ್ ಮಾಡಿ ಅಂತ. ಬಟ್ ಎಷ್ಟು ಸ್ಯಾಲ್ರಿ ಕೊಟ್ಟು ನಾನಿನ್ನು ಏನು ಹೇಳೋದು, ಫ್ರೀಲಾನ್ಸರ್ ಆಗಿ ಮಾತ್ರ ವರ್ಕ್ ಮಾಡೋದಿಲ್ಲ, ಫುಲ್ ಟೈಮ್ ವರ್ಕ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಮಗು ಕೂಡ ತುಂಬ ಇಂಪಾರ್ಟೆಂಟ್. ಈ ಟೈಮಲ್ಲಿ ಮಗುವಿಗೆ ನನ್ನ ಅವಶ್ಯಕತೆ ಜಾಸ್ತಿ. ಯಾಕಂತ ಹೇಳಿದ್ರೆ ಅವಳೊಟ್ಟಿಗೆ ಬೇಯಲಿಕ್ಕೆ ಆಗೋದು ಈ ಟೈಮಲ್ಲೇ. ಹಾಗಾಗಿ ಫ್ರೀಲಾನ್ಸರ್ ಆಗಿ ಮಾಡಬೇಕು ಅಂತ ಇದ್ದೇನೆ. ಮತ್ತೆಂತ, ಸವಿತಾ ಸವಿ ಹಾಯ್ ಹಲೋ. ಮತ್ತೇನಾದ್ರು ಕ್ವಶನ್ ಕೇಳಿಕುಂಟಾ? ಸ್ಪೂನ್ ಹುಡುಕೊಡತ್ತೆ ಎಕ್ಕದ ಬತ್ತನದಾಲ್ದು ಒಂದರಿಚ್. ಮತ್ತೇನಾದ್ರು ಕ್ವಶನ್ ಕೇಳಿಕಿದ್ರೆ ಬೇಗ ಬೇಗ ಕೇಳಿ. ಅಬ್ಬಾ, ನನ್ನ ಮಾತು ಕೇಳಿ ಎಲ್ಲರಿಗೆ ಇದಾಯ್ತಾ ಅಂತ, ಎಲ್ಲ ಕೆಲವು ಲೆಫ್ಟ್ ಆದ್ರು. ಮತ್ತೆ ಇವತ್ತು ಕೂಡ ವ್ಲಾಗ್ ಹಾಕ್ತಿದ್ದೇನೆ. ಅದರಲ್ಲಿ ಒಂದು ಸ್ಪೆಷಲ್ ವಿಷಯ ಇದೆ, ನೋಡದಿರಬೇಡಿ. 10th ಮಾರ್ಕ್ಸ್ ಎಷ್ಟಿತ್ತಾ? 10th ಶ್ರಾವ್ಯ ಆಚಾರ್ಯ ಪೊಳಲಿ. ನೀವಾ? 10th ಮಾರ್ಕ್ಸ್ ಎಷ್ಟು ಅಂತ ನನಗೆ ಸತ್ಯವಾಗ್ಲೂ ನೆನಪಿಲ್ಲ. 400ಕ್ಕಿಂತ ಕೆಳಗೆ ಆಯ್ತಾ. ನಾನೇನಷ್ಟು ಸ್ಕೋರ್ ಮಾಡಲಿಲ್ಲ 10th ಅಲ್ಲಿ. ಅಂದರೆ ನಾನು ಹಾಸ್ಟೆಲಲ್ಲಿ ಕಲಿತಿದ್ದೆ. ಸ್ವಲ್ಪ ಹಾಸ್ಟೆಲ್ ಅಂತ ಹೇಳುವಾಗ ನಾನು 8th ಇಂದ 10th ತನಕ ಹಾಸ್ಟೆಲ್ ಇದ್ದೆ, BCM ಹಾಸ್ಟೆಲ್, ಪುತ್ತೂರು ಕೊಂಬೆಟ್ಟಲ್ಲಿ. ನನಗೆ ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಹಾಗೆ ಗಿಂತಿದ್ವಿ ಅಲ್ಲ, ಎಲ್ಲ ಹಾಗೆ ಇದ್ದು ಮಾರ್ಕ್ಸಲ್ಲಿ ಸ್ವಲ್ಪ ಡಲ್ ಆದೆ. ಸೆಕೆಂಡ್ PUC ಅಲ್ಲಿ ಸ್ವಲ್ಪ 400ಕ್ಕಿಂತ ಹೆಚ್ಚು ಮಾರ್ಕ್ ಬಂದಿದೆ. ಅದಕ್ಕೆ ನನಗೆ 10th ಮಾರ್ಕ್ ಹೇಳುವಾಗ ನೆಗಡಿಗೆ ಬರುದು. ಚಾ ಅಂಡೆ ಎಕಡೆ ಆಗ್ತದೆ ಚಾ ಇರುವಂತೆ ಬನ್ನಾಗ ಲೇಟ್ ಆಣ ಅಂದತೆ ಎಂಗೆ ಓಡ್ಪಲೆ. ಓಕೆ, ನೆಕ್ಸ್ಟ್ ಏನಾದರೂ ಕ್ವೆಶನ್ ಕೇಳಿಕಿದ್ರೆ ಫಾಸ್ಟಾಗಿ ಕೇಳಿ. ನಾನು ಡಿಪ್ಲೊಮಾ ಓದ್ತಾ ಉಂಟಕ್ಕ. ನೀವು ಡಿಪ್ಲೊಮಾ ಓದ್ತಾ ಇದ್ದೀರಾ? ಓಕೆ, ಖುಷಿ ಆಯಿತು. ಆದಷ್ಟು ಬೇಗ ನಿಮಗೂ ಕೂಡ ಜಾಬ್ ಸಿಗಲಿ. ಜಾಬ್ ಇಂಪಾರ್ಟೆಂಟ್ ಅಲ್ವಾ? ಮತ್ತೇನಾದರೂ ಕೇಳಿಕಿದ್ರೆ ಕೇಳಿ, ಇಲ್ಲದಿದ್ರೆ ಲೈವ್ ಆಫ್ ಮಾಡ್ತೇನೆ. ಸ್ಟ್ರೀಮ್ ವಾಯ್ಸ್ ಕ್ಲಿಯರ್ ಉಂಟಲ್ವಾ? ಸಬ್ಸ್ಕ್ರೈಬ್ ಮಾಡಿದಿರಲ್ವ? ನೀವು ಎಷ್ಟು ಜನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದಿರಲ್ವಾ? ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಆಯ್ತಾ. ಮತ್ತೆ ಮಾರ್ಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ಲ, ಸಾಧನೆ ಇಂಪಾರ್ಟೆಂಟ್. ಎಸ್, ಅದು ನಿಜವಾಗ್ಲೂ. ನಾನು ಇಷ್ಟು ಜಾಬ್ ಅಂದರೆ ಇಷ್ಟು ಒಂದು 3 ಚಾನಲಲ್ಲಿ ವರ್ಕ್ ಮಾಡಿದ್ದೇನೆ. ಇಷ್ಟರವರೆಗೆ ನನ್ನ ರೆಸ್ಯೂಮ್ ಕೇಳಿಲ್ಲ, ಒಂದೇ ಒಂದು ಚಾನಲ್ ರೆಸ್ಯೂಮ್ ಕೇಳಿಲ್ಲ. ಹಾಗಾದ್ರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಒಂದು ವೇಳೆ ಫೇಲ್ ಆದ್ರೂ ಸಹ ಅವ್ರಿಗೆ ಗೊತ್ತಿಲ್ಲ, ನಾನು ಫೇಲ್ ಆಗಿಲ್ಲ ಹಾಗೆಲ್ಲ. ಫೇಲ್ ಆದ್ರೂ ಕೂಡ ಗೊತ್ತಿಲ್ಲ. ಟ್ಯಾಲೆಂಟ್ ಇಂಪಾರ್ಟೆಂಟ್. ಹೌದು, ನಾವು ಎಷ್ಟು ಆಕ್ಟಿವ್ ಇರ್ತೇವೋ ಅದು ಇಂಪಾರ್ಟೆಂಟ್. ಮಾರ್ಕ್ಸ್ ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ. ನಾವೀಗ ನೋಡ್ತೇವೆ ಪೇಪರಲ್ಲಿ ಅಷ್ಟು ಮಾರ್ಕ್ಸ್ ತೆಗೆದು ಇಷ್ಟು ಮಾರ್ಕ್ಸ್ ತೆಗೆದ್ರು ಅಂತ. ನೆಕ್ಸ್ಟ್ ಅವ್ರ ಲೈಫ್ ಹೇಗಿರುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳುದು, ಮಕ್ಕಳನ್ನ ಯಾವತ್ತು ಓದಿ ಅಂತ ಹೇಳೋದಕ್ಕಿಂತ ಜಾಸ್ತಿ ಬೇರೆ ಆಕ್ಟಿವಿಟೀಸ್ ಇರ್ತದಲ್ವ. ಈಗ ಫಾರ್ ಎಕ್ಸಾಂಪಲ್, ಇವಳನ್ನ ತಂಗಿದ್ದಾಳಲ್ವಾ ಅಮ್ಮು, ಅವಳು ಒಳ್ಳೆ ಸ್ಟೂಡೆಂಟ್, ಅಂದರೆ ಒಳ್ಳೆ ಮಾರ್ಕ್ಸ್ ಎಲ್ಲ ಇದೆ. ಅವಳ ಅಕ್ಕನಿಗೆ ಸಹ ಅಷ್ಟೇ 90% ಎಬೋವ್ ಮಾರ್ಕ್ಸ್ ಇತ್ತು. ಅವಳಿಗೆ ಅವಳು ಒಳ್ಳೆ ಜಾಬ್ ಸಿಕ್ಕಿದೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ ಒಂದು ಕಂಪನಿಯಲ್ಲಿ. ಇವಳೀಗ 10th, ಈಗ 10th ಅಲ್ಲಿ ಎಷ್ಟು ಮಾರ್ಕ್ಸ್ ಅಂತ ನೋಡಿಬೇಕಾದ್ರೆ ಡಿಸ್ಟಿಂಕ್ಷನ್ ಗ್ಯಾರಂಟಿ, ಡಿಸ್ಟಿಂಕ್ಷನ್ ಎಬೋವ್ ಇರ್ತದೆ ನೋಡಿ, ಗ್ಯಾರಂಟಿ. ಆದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ನಾನು ಅವಳ ಹತ್ರ ಪ್ರತಿ ಸಲ ಹೇಳ್ತಾಳೆ, ಅವಳು ಭರತನಾಟ್ಯಕ್ಕೆ ಹೋಗ್ತಾಳೆ. ಭರತನಾಟ್ಯದಲ್ಲಿ ಹೋದರೆ ಒಂದು ವೇಳೆ ಒಂದು ಜಾಬ್ ಉಂಟು, ಓಕೆ, ಜಾಬ್ ಇದ್ರೂ ಕೂಡ ಒಂದು ಸೈಡ್ ಇನ್ಕಮ್ ಅಂತ ಬೇಕಲ್ವ. ಈಗ ಭರತನಾಟ್ಯದಲ್ಲಿ ಅವರಿಗೆ ಮಕ್ಕಳಿಗೆಲ್ಲ ಕಲಿಸಿಕೊಟ್ರೆ ಅದರಿಂದ ಒಂದು ಅರ್ನಿಂಗ್ಸ್ ಆಗ್ತದೆ. ಈಗ ತುಂಬ ಇಂಪಾರ್ಟೆಂಟ್ ಅರ್ನಿಂಗ್ಸ್. ಈಗ ಜಾಬ್ ಅಂತ ಹೇಳುದು ಫಸ್ಟಿಗೆ 10,000 ಇರ್ತದೆ. ನಾವು ಎಷ್ಟು ಫೀಸ್ ಕಟ್ತೇವೆ ಅಷ್ಟು ಕೂಡ ಇರುವುದಿಲ್ಲ ನಮಗೆ ಸ್ಯಾಲ್ರಿ. ಈಗ ನಾವೊಂದು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ನಾವು ಫೀಸ್ ಕಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್, ನನಗೆ ಎಷ್ಟು ಒಂದು 15 ಒಳಗಿತ್ತು ನನಗೆ, ನಾನು ಕಲಿಯೋ ಟೈಮಲ್ಲಿ ಡಿಗ್ರಿಗೆ ಜರ್ನಲಿಸಮ್ಗೆ. ಬೇರೆದಕ್ಕೆಲ್ಲ ಜಾಸ್ತಿ ಇತ್ತು, 15 ಒಳಗಿತ್ತು. 15 ಅಂತ ಅನ್ಕೊಳ್ಳಿ. 15 ಎಷ್ಟಾಯಿತು? 45 ಆಯ್ತಲ್ವಾ? 45,000 ಫಸ್ಟಿಗೆ ಸ್ಯಾಲ್ರಿ ಇರಲಿಲ್ಲ. ನಾನು 5,000 ಸ್ಯಾಲ್ರಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಕೆಲಸ. ಅದೇ, ಮಾರ್ಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ವರ್ಸ್ಟ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಅದರ ಬಗ್ಗೆ ನಾನೇನು ಹೇಳೋದಿಲ್ಲ. ಆಗಿರ್ಬೋದು, ಆಗಿರ್ಲಿಕ್ಕೂ ಇಲ್ಲ. ಜಾಬ್ಗೆ ಬೇಕಾದ ಕೋರ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್. SSLC PUC ಮಾರ್ಕ್ಸ್ ನಾಟ್ ಇಂಪಾರ್ಟೆಂಟ್. ಹೌದೌದು. ಈಗ ನೋಡಿ, ಎಜುಕೇಷನ್ ಅಂತ ಹೇಳ್ತಾರೆ, ಮತ್ತೆ ಅದಕ್ಕೆ ಅಂತಲೇ ಸಪ್ರೇಟ್ ಆಗಿ ಕೋರ್ಸ್ ಕೂಡ ಮಾಡಬೇಕಾಗುತ್ತೆ. ಅದೆಂತ, ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಆಗಬೇಕು ಅಂತ ಹೇಳಿ ಡಿಗ್ರಿ ಆಗಿರ್ತದೆ, ಡಬಲ್ ಡಿಗ್ರಿ ಕೂಡ ಆಗಿರ್ತದೆ. ಕೋರ್ಸ್ ಮಾಡದೆ ಟೀಚರ್ ಕೆಲಸ ಸಿಗ್ತದಾ? ಹಾಗೆ ಅಲ್ವಾ? ಕೋರ್ಸ್ ಇಂಪಾರ್ಟೆಂಟ್. ಹೌದು, ಖಂಡಿತ. ಬೇರೆ ಏನಾದರೂ ಹೇಳಿಕೊಂಟಾ?
24 ನಿಮಿಷ ಆಯಿತು. ಎಂತ ಮಾತಾಡಿದ್ದೇನೆ ಗೊತ್ತಿಲ್ಲ. ನಾನಿನ್ನು ಲೈವ್ ಅಪ್ಲೋಡ್ ಆಗ್ತದಲ್ಲ ಆನಂತರ ನೋಡ್ಬೇಕಷ್ಟೇ ಎಂತ ಮಾತಾಡಿದ್ದೇನೆ ಅಂತ. ಮಾನಿಟೈಸ್ ಕೂಡ ಕೊಡಲಿಲ್ಲ ನಾನು. ಹಾಯ್ ಶೋ ಎಂಥದ್ದು ತುಳಸಿ. ಹಲೋ, ಮತ್ತೇನಾದರೂ ಹೇಳಿಕುಂಟಾ ಗೈಸ್? ಮತ್ತು ಯಾವ ಥರದ ಕಂಟೆಂಟ್ ಬೇಕು ಅಂತ ಹೇಳಿ ಅಲ್ಲ ಒಂದು. ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗ್ತದೆ? ಪ್ರ್ಯಾಂಕ್ ಟೈಪಲ್ಲಿ ಬೇಕಾ? ಆ ಥರ ಎಲ್ಲ ಹೇಳಿ. ಡೈಲಿ ವ್ಲಾಗೆ ಸಾಕಾ ಅಥವಾ ಪ್ರ್ಯಾಂಕ್, ಅದು ಯಾರಿಗಾದ್ರು ಪ್ರ್ಯಾಂಕ್ ಮಾಡಬೇಕಾ ಕಾಲ್ ಮಾಡಿ. ಮತ್ತು ಎಂತ ಗೊತ್ತುಂಟಾ, ನಾನು ಮೊನ್ನೆ ಅದೇ ನಾನು ಹೇಳಿದಲ್ಲ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ರೆಕಗ್ನೈಸ್ ಇತ್ತಲ್ವಾ, ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ, ಕಲಾರತ್ನ ಅಂತ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಮಾತಾಡಲಿಕ್ಕೆ ಹೇಳುವಾಗ ನಾನು ಹೀಗೆ ಮಾತಾಡ್ತೇನಲ್ವ ಇಲ್ಲಿ, ಅಲ್ಲಿ ಮಾತಾಡಲಿಕ್ಕೆ ಹೇಳುವಾಗ ನನಗೆ ನರ್ವಸ್ ಆದದ್ದು ಅಂತ ಎಂತಂತ ಗೊತ್ತಿಲ್ಲ. ತುಂಬ ಜನ ಇದ್ರು, 30 ಜನರಿಗೆ ಹಾನರಿಂಗ್ ಇತ್ತು. ಅಲ್ಲಿ ನನಗೆ ನರ್ವಸ್ ಆದ್ದು. ಅದಕ್ಕೆ ಹೇಳುದು ನೀವೊಂದು ಆ್ಯಂಕರ್ ಆಗಿ ನರ್ವಸ್ ಆದದ್ದು ಅಂತ. ನಿಜವಾಗ್ಲು ಕೆಲವೊಂದ್ಸಲ ನಾವು ಎಷ್ಟೇ ಗೊತ್ತಿದ್ರು ಕೂಡ ಕೆಲವೊಂದ್ಸಲ ನರ್ವಸ್ ಆಗೇ ಆಗ್ತದೆ. ಅದೆಷ್ಟೇ ದೊಡ್ಡ ಸ್ಟೇಜ್ಗೆ ಹೋದ್ರು ಕೂಡ ಅಷ್ಟೇ, ನರ್ವಸ್ ಅನ್ನೋದು ಇದ್ದೇ ಇರ್ತದೆ, ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ. ಹಾಯ್ ಅಕ್ಕ, ಹಲೋ, ಹೇಗಿದ್ದೀರಿ? ಕ್ವಶನ್ ಕೇಳಿ ಅಲ್ಲ, ಮತ್ತೇನಾದರೂ ಯೂಟ್ಯೂಬ್ ಬಗ್ಗೆ ಏನಾದರೂ ಕೇಳಿಕುಂಟಾ, ಅಥವಾ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಲ್ಲಿದ್ದೀರಾ? ಏನಾದರೂ ಸಜೆಷನ್ಸ್? ಈಗಂತ ಗೊತ್ತುಂಟು, ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ವ್ಯೂಸ್ ಎಲ್ಲ ಒಳ್ಳೇದಾಗ್ತದೆ. ನಾನು ಸ್ಟಾರ್ಟ್ ಮಾಡೋದು ಪ್ರಾಬ್ಲಮ್ ಅಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫಸ್ಟಿಗೆ ನಾನು ತುಳುವಲ್ಲೇ ವ್ಲಾಗ್ಸ್ ಮಾಡ್ತಿದ್ದೆ, ಬಟ್ ಅದರಲ್ಲಿ ಕನ್ನಡ ವ್ಯೂವರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದರು. ಅಂದರೆ ನನ್ನ ದೊಡ್ಡಮ್ಮನ ಮನೆಯೆಲ್ಲ ಇಲ್ಲಿ ಮಡಿಕೇರಿ, ಆ ಕಡೆ ಎಲ್ಲ ನನಗೆ ತುಂಬ ಜನ ಪರಿಚಯದವರು ಇದ್ದಾರೆ ನನ್ನ ಕಾಂಟ್ಯಾಕ್ಟಲ್ಲಿ. ಹಾಗಾಗಿ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅಕ್ಕ ನಮಗೆ ಅರ್ಥ ಆಗ್ತಿಲ್ಲ ನಿಮ್ಮ ಲ್ಯಾಂಗ್ವೇಜ್, ಹಾಗಾಗಿ ಕನ್ನಡದಲ್ಲಿ ಮಾಡ್ತೀರಾ ಅಂತ. ಆನಂತರ ಕನ್ನಡದಲ್ಲಿ ಕಂಟಿನ್ಯೂ ಮಾಡಿ, ಕನ್ನಡ ಕೂಡ ಇರ್ತದೆ, ತುಳು ಕೂಡ ಇರ್ತದೆ, ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇದನ್ನು ನಾನು ತುಳುವಲ್ಲೇ ಮಾಡ್ತಿದ್ದೆ. ಫಸ್ಟ್ ಇದೆಲ್ಲ ವ್ಯೂಸ್ ಇದು ಎಂಥ ವೀಡಿಯೋಸ್ ಎಲ್ಲ ನೋಡಿದರೆ ನಾನು ತುಳುವಲ್ಲೇ ಮಾಡಿದ್ದು ಜಾಸ್ತಿ. ಮತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಲ್ಲ, ಏನಾದರೂ ಇನ್ಫಾರ್ಮೇಷನ್ ಆ ಥರ ಏನಾದರೂ ಕೊಡುವ ಅಂತ ಹೇಳಿ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆದರೆ ಅದು ಮತ್ತೆ ವ್ಲಾಗಿಗೆಲ್ಲ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಬಂತ. ಮತ್ತು ನನಗೆ ಎಂಥ ವಿಷಯ ಸಿಗೋದಿಲ್ಲ, ನಾನು ಎಲ್ಲೆಲ್ಲಿ ಹೋಗಬೇಕಾಗ್ತದಲ್ವ, ಕಂಟೆಂಟಿಗೋಸ್ಕರ ಹೋಗಬೇಕಾಗ್ತದೆ. ಹಾಗಾಗಿ ನಾನು ಹೀಗೆ ಮಾಡಿ, ಮತ್ತು ಬದುಕ ತಿರುಳು ಅನ್ನೋಂಥ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಿದ್ದೆ, ಬೇರೆಯವರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ. ಅದು ಕೂಡ ನೆಕ್ಸ್ಟ್ ಸ್ಟಾಪ್ ಆಯಿತು, ಯಾಕಂತ ಹೇಳಿದ್ರೆ ನನಗೆ ದೂರ ಹೋಗ್ಲಿಕ್ಕೆ ಆಗಲಿಲ್ಲ. ಕೆಲವು ಇದ್ದದನ್ನೆಲ್ಲ ಮಾಡಿದೆ, ಇನ್ನು ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇದ್ದೇನೆ. ಹಾಯ್ ಅಕ್ಕ, ಹಾಯ್ ಕಾವ್ಯಾಶ್ರೀ, ನೈಸ್ ಟು ಮೀಟ್ ಯು, ಥ್ಯಾಂಕ್ ಯು. ಯು ಆರ್ ಫ್ರಮ್? ಐ ಆಮ್ ಫ್ರಮ್ ಪುತ್ತೂರು. ನೀವೆಲ್ಲಿಂದ ಮಾತಾಡ್ತಿರೋದು? ನೀವೆಲ್ಲಿಂದ ಮೆಸೇಜ್ ಮಾಡ್ತಿರೋದು? ಮಾತಾಡ್ತಿರೋದಲ್ಲ, ನೀವೆಲ್ಲಿಂದ? ಸೊಲ್ಲು ಅಕ್ಕ, ಸೊಲ್ಲು ಅಂತ ಹೇಳಿದ್ರೆ ಮಲಯಾಳಮ? ಸೊಲ್ಲು ಬಂದ ಮಲಯಾಳಮ ಅಂತ ಅಂದು ಗೊತ್ತಾಂಡು, ಮಲಯಾಳಮ ಅಂತ ಹೇಳಿ ನೀವೇ. ಕಾವ್ಯ ಅವರೇ, ನಿಮಗೆ ಕನ್ನಡ ಬರೋದಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ನಾನಿಂದು 2 ನಿಮಿಷ ಇರ್ತೇನೆ ಆಯ್ತಾ ಲೈವಲ್ಲಿ. ಬೇಗ ಏನಾದರೂ ಕೇಳಿಕ್ಕಿದ್ರೆ ಕೇಳಿ ಗೈಸ್. ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಇದ್ದರೆ ಹೇಳಿ. ಮತ್ತು ತಮಿಳ್, ಓಕೆ. ಅಕ್ಕ ಅಂತ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಹೇಳ್ತೀರಿ, ಕನ್ನಡ ಬರೋದಿಲ್ವ ನಿಮಗೆ? ಕನ್ನಡ ಬರುತ್ತಾ ಕಾವ್ಯ ಅವರೇ? ನನಗೆ ಅದೇ ತಮಿಳ್ ಅರ್ಥ ಆಗ್ತದೆ, ಹೇಗೆ ಮಾತಾಡಬೇಕು ಗೊತ್ತಿಲ್ಲ. ನಾನು ಮಾತಾಡಿದ್ರೆ ಮತ್ತೆಲ್ಲ ನೆಗಾಡ್ಬೋದು ಇಲ್ಲಿದ್ದವರು. ಅದಕ್ಕೆ ನಾನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಸುಮ್ಮನೆ ಕೂತ್ಕೊಳ್ಳೋದು. ಈ ಹೋಸ್ಟಿಗೆಲ್ಲ ಹೋಗ್ತಾರಲ್ವಾ, ಅಲ್ಲಿ ಕೆಲವು ಫಂಕ್ಷನಲ್ಲೆಲ್ಲ ಬೇರೆ ಲ್ಯಾಂಗ್ವೇಜ್ ಅವರು ಇರ್ತಾರೆ, ಅವರಿಗೆ ಅರ್ಥ ಆಗೋದಿಲ್ಲ ನಾನು ಕೆಲವು ಲ್ಯಾಂಗ್ವೇಜ್ ಎಲ್ಲ. ಅದಕ್ಕೆ ಅವರು ಕೇಳುದು ನನ್ನ ಹತ್ರ, ನಾನು ಎಂತ ಹೇಳೋದು ಗೊತ್ತಿಲ್ಲ. ಅವ್ರು ಹೇಳೋದಂಗೆ ಅರ್ಥ ಆಗ್ತದೆ, ಗೊತ್ತಾಯ್ತಾ? ನಾನು ಎಂತಾದ್ರೂ ಹೇಳಿದ್ರೆ ಏನಾದರೂ ನೆಗಾಡ್ಬೋದು ಅಂತ ನಾನು ಅಲ್ಲೇ ಸೈಲೆಂಟ್ ಆಗೋದು. ಮತ್ತೆ ಯಾರಾದಿದ್ರೆ ಅವ್ರ ಹತ್ರ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಕೇಳೋದು, ಕೆಲವೊಂದು ಲ್ಯಾಂಗ್ವೇಜ್ ಮಾತ್ರ. ಹಾಯ್ ಲಚ್ಚು, ಸುಮಿತ್ರಾ ತುಕ್ರಪ್ಪ. ಲಚ್ಚು ಸೈಡ್ ಇದ್ದಾಳೆ, ಅವಳು ಸ್ವಲ್ಪ ಆಟ ಆಡ್ತಿದ್ದಾಳೆ ನೋಡಿ, ಆಟ ಆಡ್ತಿದ್ದಾಳೆ. ನಲ್ಲ ಇರಕ್ಕ. ನಾನು ಚೆನ್ನಾಗಿದ್ದೇನೆ ಕಾವ್ಯ ಅವರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾವ್ಯ. ಮತ್ತೆ ಏನಾದರೂ ಹೇಳಿದರೆ ನೆನಪು ಮಾಡಿದರೆ ನನಗೆ ರಪ್ಪ ಮಾತಾಡ್ಬೋದು. ಏನು ನೆನಪು ಮಾಡಿಲ್ಲ, ಅದು ನನಗೆ ಎಂತ ಮಾತಾಡೋದು?
ಏನಾದಿದ್ರೆ ಹೇಳಿ ಅಲ್ಲ. ಇವತ್ತು ಇಂಟರ್ನೆಟ್ ಕೂಡ ಸ್ಪೀಡ್ ಉಂಟು, ಲೈವಿಂದ ಆಫ್ ಆಗ್ಲಿಕ್ಕೆ ಸಹ ಮನಸ್ಸಾಗ್ತಿಲ್ಲ ನಂಗೆ. ಚಶ್ಮಿತಾ ಅವರು ಬಂದಿಲ್ವಾ? ನನ್ನ ಹತ್ರ ಪ್ರತಿ ಸಲ ಹೇಳ್ತಾರೆ, ಅಕ್ಕ ನೀವು ಲೈವ್ಗೆ ಹೋಗುವಾಗ ಒಂದು ಹೇಳಿಬಿಡಿ ಅಂತ. ಚಶ್ಮಿತಾ ಬರ್ಲಿಲ್ವಾ? ಬ್ಯಾಕ್ ಸೈಡ್ ಸಿ ಸ್ಟಾಕ್ ಈ ಪಾತ್ರುಡಿಗೆ ಮೋಹಿನಿಯಸ್ ಹಾಯ್ ಹಲೋ, ಹೇಗಿದ್ದೀರಿ ಮೋಹಿನಿ ಅವರೇ? ಎಲ್ಲ ಬರ್ತೀರಿ? ಉಲಾಲ್ ಉಲಾಲ್ ಇದಾಯ್ತಾ? ಚಾಕ್ಲೇಟ್ ತಂದ್ರು ಮಾವ, ಚಾಕ್ಲೇಟ್. ನನ್ನ ಚಿಕ್ಕಮ್ಮನ ತಮ್ಮ. ಅದೇನಾದ್ರೂ ಹೇಳಿಕೊಂಟಾ? ಎನ್ನ ಊರು ನನ್ನ ಊರಾ? ನಂದು ಪುತ್ತೂರು. ನಿಮ್ದು ಯಾವ ಊರು? ಎಂಚ ಒಲ್ಲರು ಮೋಹಿನೀಸ್ ಯಾಮ್ ಸೂಪರ್ ಒಲ್ಲ ಏರೆಂಚ ಒಲ್ಲರು. ಏನಾದ್ರೂ ಕ್ವೆಶ್ಚನ್ ಕೇಳಿ ಅಲ್ಲ, ಮತ್ತೆ ಲೈವ್ ಬೋರ್ ಆಗ್ಬೋದು. 11 ಜನ ಇದ್ದೀರಲ್ಲ. ನಾನು ತಂಗಿ ಕ್ವೆಶ್ಚನ್ ಕೇಳ್ತಿದ್ದಾಳೆ. ನಾನು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾಳೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ತುಂಬ ಉಂಟು. ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡುವ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಮತ್ತು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದೆ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡುವಾಗ ತುಂಬ ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಅದು ಇದು ಅಂತೆಲ್ಲ ಇತ್ತು. ಹಾಗಾಗಿ ಅದರ ಬಗ್ಗೆ ಯಾಕೆ ಇನ್ಫಾರ್ಮೇಷನ್ ಕೊಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ಸುವರ್ಣ ಸೂಪರ್ ಸ್ಟಾರಿಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಹಾಗೆ ಅಂತ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಒಂದೊಂದು ವಿಷಯಗಳೆಲ್ಲ ಇತ್ತು. ನಮಗೀಗ ಚಾನಲಲ್ಲಿ ಕೆಲವೊಂದೆಲ್ಲ ವಿಷಯಗಳು ಬರ್ತದಲ್ವ ನ್ಯೂಸ್ಗೆ, ಅದಕ್ಕೆ ಅಂತ. ಸೊ ಅದನ್ನೆಲ್ಲ ಕೆಲವೊಂದು ಮಾಡ್ಬೋದು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಮತ್ತು ವ್ಲಾಗ್ ಒಂದು ದಿನ ಅದೇ ಹಿತ್ತು ಮಂಗಳೂರು ಅಂತ, ಸೊ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಆನಂತರ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಿಮ್ಮ ಊರು ಚೆನ್ನೈ? ಓಕೆ ಓಕೆ. ರೇಖಾ ಎಸ್ ಹಾಯ್ ಸಿಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ಸ್ಟಾ ಐ ಡಿ ಐ ಫಾಲೋ ಯು. ಓಕೆ, ಇನ್ಸ್ಟಾ ಐ ಡಿ ವಿಜೆ ಕವಿತಾ ಗಣೇಶ್ ಅಂತ ಉಂಟು. ವಿಜೆ ಕವಿತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ಗಳಲ್ಲಿ, ಎಲ್ಲ ವೀಡಿಯೋಸ್ಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಇದು ಐ ಡಿ ಕೂಡ ಉಂಟು, ಫಾಲೋ ಮಾಡಿ. ಆರ್ ಸ್ನ್ಯಾಪ್ ಎಲ್ಲ ಇಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಬೇರೆ ಏನಿಲ್ಲ ಸೋಷಿಯಲ್ ಮೀಡಿಯಾ. ಮತ್ತೆ ಮೋಹಿನಿ ಹೆಸರು ಲಚ್ಚು ಹೇಗಿದ್ದಾಳೆ? ಲಚ್ಚು ಈಗ ಉಪದ್ರ ಮಾಡ್ತಿದ್ದಾಳೆ ಇಲ್ಲಿ. ಅವಳ ಚಿಕ್ಕಿಗೆ ಉಪದ್ರ ಮಾಡ್ತಿದ್ದಾಳೆ ನೋಡಿ, ಕಾಣ್ತಾ ಇದ್ದಾಳ. ಅವಳಿಗೆ ಖುಷಿಯಾಗಿದೆ. ನನ್ನ ಚಿಕ್ಕಮ್ಮನ ಮಗಳು, ಅವಳಿಗೆ ಚಿಕ್ಕಿ. ಅವಳು ಸ್ವಲ್ಪ ಟೈಪ್ ಇನ್ ಮೀನ್ ಐ ಡಿ ಟೈಪ್ ಮಾಡಿ. ಇಲ್ಲಿ ಹೇಗೆ ಟೈಪ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದನ್ನ ನಾನು ಆಗಲೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮೆನ್ಷನ್ ಮಾಡ್ತಿದ್ದೆ. ವಿಜೆ ಕವಿತಾ ಗಣೇಶ್ ಅಂತ ಉಂಟು. ವಿಜೆ ಕವಿತಾ ಗಣೇಶ್. ನಂದು ವಿಡಿಯೋ ಉಂಟಲ್ವಾ, ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೇನಲ್ಲ ಬ್ಲಾಗಲ್ಲಿ, ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ, ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಉಂಟು ಅಕ್ಕ? ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಾಯಿ ಮನೆಯಲ್ಲಿ ನಾನು, ಅಮ್ಮ, ತಮ್ಮ 3 ಜನ. ಮತ್ತು ಈಗ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅತ್ತೆ, ಮಾವ, ಬಾವ, ಅಕ್ಕ, ನಾನು, ಹಸ್ಬೆಂಡ್, ಮಗು. ಎಷ್ಟು ಜನ ಆಯಿತು? 7. ಅಕ್ಕನ ಮಗು ಒಟ್ಟು 8 ಜನ ಆಯಿತು ಆಯ್ತಾ? 8 ಜನ ಆಯಿತು. ಹಸ್ಬೆಂಡ್ ಮನೇಲಿ 8 ಜನ ಇದ್ದೇವೆ. ಮತ್ತು ಅತ್ತಿಗೆ ಅವರು ಬರ್ತಾ ಇರ್ತಾರೆ. ದೊಡ್ಡ ಅತ್ತಿಗೆ, ಸಣ್ಣ ಅತ್ತಿಗೆ, 2 ಅತ್ತಿಗೆ ಇದ್ದಾರೆ. ನಿಮ್ಮ ಊರು ಎಲ್ಲಿ? ನಮ್ಮ ಊರು ಕಬಕ. ಹಸ್ಬೆಂಡ್ ಮನೆ ಕಬಕ, ತಾಯಿ ಮನೆ ಮಾಣಿ. ನಿಮ್ಮ ಊರಲ್ಲಿ ಮೋಹಿನಿ ಅವರೇ? ಮತ್ತೆ ಅದೇ, ಮತ್ತೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಲೈಫ್ ಜರ್ನಿ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ, ಫೇಲ್ಯೂರ್ ಟು ಸಕ್ಸಸ್ ಅಂತ. ಸೊ ಅದನ್ನು ಕೂಡ ನೋಡಿ. ಮತ್ತೆ ಪುತ್ತೂರು ಯಾರ್ದು? ಈಗ ಪುತ್ತೂರು, ಈಗ ನಾನು ಕಬಕ ಪುತ್ತೂರು ಒಂದೇ, ಅಂದರೆ ಕಬಕ ಆದರೆ ಪುತ್ತೂರಲ್ಲಿ ಒಂದು ಕಬಕ ಅಷ್ಟೇ. ಈಗ ಪುತ್ತೂರು ಮೊಟ್ಟೆ ತಡ್ಕದಲ್ಲಿ ಇದ್ದೇನೆ. ಮೊಟ್ಟೆ ತಡ್ಕ ಅಂತ ಹೇಳಿದರೆ ನನ್ನ ಚಿಕ್ಕಮ್ಮನ ಮನೆ, ಅಂದರೆ ಅಪ್ಪನ ತಮ್ಮನ ಹೆಂಡತಿ, ಅವರ ಮನೇಲಿ ಇದ್ದೇನೆ. ಈಗ ಚಿಕ್ಕಪ್ಪ, ದೊಡ್ಡಪ್ಪ ಮತ್ತು ನನ್ನ ಅಪ್ಪ ಯಾರು ಇಲ್ಲ, ತೀರಿ ಹೋಗಿದ್ದಾರೆ. ಮೊನ್ನೆ ಅಷ್ಟೇ ಅಜ್ಜಿ ತೀರಿ ಹೋದರು. ಉಪ್ಪಿನಂಗಡಿ. ನೀವು ಉಪ್ಪಿನಂಗಡಿ ಅವರಾ? ನೆಕ್ಕರೆಯವರಾ? ಓಕೆ, ನಾನಲ್ಲಿ ಬರ್ತಿರ್ತೇನೆ ನೆಕ್ಕರೆ. ಈಗ ಬರೋದೇ ತುಂಬ ಸಮಯ ಆಯಿತು. ನೆಕ್ಕರೆ
ಅಲ್ಲಿ ನನ್ನ ಮಾವನ ಮನೆ ಉಂಟು, ಮಾವ ಮತ್ತೆ ಅತ್ತೆ ನೆಕ್ಕರೆ, ಮತ್ತೆ ದೊಡ್ಡಮ್ಮನ ಮನೆ ಕೂಡ ನೆಕ್ಕರೆ. ಈಗ ಬರ್ತಾ ಇರ್ತೇನೆ. ಈಗ ಬರದೆ ಸಾಧಾರಣ ಆಯ್ತು, ಟೈಮ್ 1-2 ವರ್ಷ ಆಯ್ತು. ಅದೇ ನಂತರ ನಾನು ಇಲ್ಲಿಗೆ ಸಹ ಹೋಗ್ಲಿಲ್ಲ. ಬಂದ್ರೆ ನಾನು ಇಲ್ಲಿಗೆ ಚಿಕ್ಕಮ್ಮನ ಮನೆಗೆ. ನಂಗೆ ಕಂಫರ್ಟೇಬಲ್ ಆಗುದು ಇದೊಂದು ಮನೆ, ಮತ್ತೆ ನನ್ನ ಮಾಣಿ ಮನೆ, ಮತ್ತೊಂದು ಕಬಕ್ಕ, 3 ಮನೆ. ಆಚೆ ಹೋಗ್ತಾ ಇರ್ತೇನೆ ಅಷ್ಟೇ. ಇಲ್ಲಿ ಮಾತ್ರ ನಿನ್ನೆ ಸಡನ್ ಆಗಿ ಬಂದದ್ದು. ಅಮ್ಮು ಒಂದು ಬಲ ಟ್ರಾನ್ಸ್ಲೇಟ್ ಅನ್ಪು ತಮಿಳ್ ಗೊತ್ತು ನನಗೆ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕಾವ್ಯ ಅವರೇ. ಏನಾದ್ರೂ ನಾನು ಮಾತಾಡಿದ್ರೆ ಮತ್ತೆ ತಪ್ಪಾಗ್ಬೋದು, ಅದಕ್ಕೋಸ್ಕರ. ಮತ್ತೆ ಲೈವ್ ಬರ್ತಾ ಉಂಟು ನೀವು. ಲೈವ್ ಡೈಲಿ ಬರ್ಬೇಕು ಅನ್ಕೊಂಡೆ. ನನಗೆ ಮನೇಲಿದ್ರೆ, ಅದೇ ನನ್ನ ಹಸ್ಬೆಂಡ್ ಮನೇಲಿದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರ್ತದೆ. ಇಲ್ಲಿದ್ರೆ ನಾನು ದಿನ 5 ಗಂಟೆಗೆ ಲೈವ್ ಬರ್ತಾ ಇದ್ದೆ ಸಂಜೆ. ಇವತ್ತು ಇಂಟರ್ನೆಟ್ ಎಲ್ಲ ಫ್ರೀ ಉಂಟು, ಹೈ ಇಂಟರ್ನೆಟ್ ಉಂಟು, ಹಾಗಾಗಿ ನಾನು ಬಂದಿದ್ದೇನೆ ಇವತ್ತು ಲೈವ್ಗೆ ಅಷ್ಟೇ. ನನಗೆ ನಿಮ್ಮ ಪರಿಚಯ ಉಂಟು, ಮತ್ತೆ ನಿಮಗೆ ಸಹ ನಮ್ಮ ಪರಿಚಯ ಉಂಟು. ಹೌದಾ? ಎಲ್ಲಿ ಆಗ್ತದೆ ನಿಮ್ಮ ಮನೆ? ಅಲೆ ನೆಕ್ಕರೆಯಲ್ಲಿ, ಎಲ್ಲಿ ನನಗೆ ಗೊತ್ತಿಲ್ಲ. ಮೋಹಿನಿ ಅಂತವಾ? ಮೋಹಿನಿ ಅವರ ಮಗಳ ಅಥವಾ ನೀವೇ ಮೋಹಿನಿ? ನಿಮ್ಮ ಹೆಸರೇ ಮೋಹಿನಿಯಾ? ಗೊತ್ತಾಗ್ತಿಲ್ಲ ನನಗೆ. ಮತ್ತೆ ಏನಾದ್ರು ಹೇಳಿಕುಂಟ ಅಂದ ಮುತೀನಿ. ಚಾಕ್ಲೇಟ್ ಅದಕ್ಕೋದು ನೋಡಿ, ಕಲರ್ ಚಾಕ್ಲೇಟ್. ಇದು ಗಂಗೆ ಹುಳ ನೋಡಿದಾಗೆ ಆಗ್ತಾ ಉಂಟು ನನಗೆ. ಅದೊಂದು ಗಂಗೆ ಹುಳ ಉಂಟಲ್ಲ, ಈ ಕಲರ್ ಇದಲ್ಲ, ಆದ್ರೆ ಅದರ ಡಿಸೈನ್ ಹಾಗೆ ಇರ್ತದೆ. ಗಂಗೆ ಹುಳ ತೋಟದಲ್ಲೆಲ್ಲ ಜಾಸ್ತಿ ಇರ್ತದೆ. ಜಿಯೋ ತುಂಬಾ ಪ್ರೈಸ್ ಜಾಸ್ತಿ ಉಂಟು, ಸೊಲ್ಯೂಷನ್ ಏನು? ಅದು ಅಂಬಾನಿ ಅವತ್ತು ಕೇಳ್ಬೇಕಷ್ಟೇ. ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲ ಸೊಲ್ಯೂಷನ್ ಏನು ಅಂತ. ಮೊದಲು ಎಷ್ಟು 239 ಏನಿತ್ತಲ್ಲ, 299 ಏನಿತ್ತು, ಈಗ 350 ಆಗಿದೆ ಮಾತ್ರ. ಅನ್ಲಿಮಿಟೆಡ್ ಮಾತ್ರ. 5G ಸಿಕ್ಕಿದ್ರೆ ಅನ್ಲಿಮಿಟೆಡ್ ಅಲ್ವಾ? ಗಂಗಾಧರ ಅವರ ಮನೆಯ ಪಕ್ಕ. ಅದೇ ನಾನು ಕೇಳಿದೆ, ನಿಮ್ಮ ಹೆಸರು ಮೋಹಿನಿ ಅಲ್ವಾ? ನೀವು ಅವರ ಮಗಳ? ಮೋಹಿನಿ ಅಂತ ಗೊತ್ತುಂಟು ನನಗೆ, ಸುಂದರಾಮು ಅವರೆಲ್ಲ ಅಲ್ಲ. ತಿಂಪನಾ ಈಗ ಸತ್ಯ ತಿಂದ ಗಂಗೆ ಹುಳ ಕಾವು. ಗಂಗೆ ಹುಳ ಗೊತ್ತುಂಟ ನಿಮ್ಗೆ? ಈ ತೋಟದಲ್ಲೆಲ್ಲ ಜಾಸ್ತಿ ಇರ್ತದೆ. ಅದು ಹುಳದಾಗಿರ್ತದೆ, ಹೋಗ್ತಾ ಇರ್ತದೆ. ಅದನ್ನು ಮುಟ್ಟಿದ ತಕ್ಷಣ ಬಾಲ್ ಆಗ್ತದೆ. ಆ ಬಾಲಲ್ಲೆಲ್ಲ ಆಟ ಆಡ್ಬೋದು. ನಾವು ಇನ್ನು 4G ಅಲ್ಲಿ ಉಂಟು. ನೀವು ಇನ್ನೂ ಕೂಡ 4G ಅಲ್ಲಿ ಇದ್ದೀರಾ? ಓಕೆ. ಶ್ರಾವ್ಯ ಆಚಾರ್ಯ ಪೊಳಲಿಗೆ ಬರ್ಲಿಕ್ಕೆ ಉಂಟಾ? ಮೊನ್ನೆ ಬಂದಿದ್ದೆ ನಾನು ಪೊಳಲಿಗೆ, ತುಂಬಾ ದಿನ ಆಯ್ತು. ಇನ್ನೂ ಗೊತ್ತಿಲ್ಲ ಯಾವಾಗ ಬರೋದು ಅಂತ. ನನ್ನ ಹಸ್ಬೆಂಡ್ ಉಂಟಲ್ಲ, ಪ್ಲಾನ್ ಮಾಡಿ ಹೋಗುದಲ್ಲ, ಪ್ಲಾನ್ ಮಾಡದೆ ಸಡನ್ ಆಗಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೇಳಿಕ್ಕಾಗುದಿಲ್ಲ. ನಿಮ್ಗೆ ಹೇಳ್ತೇನೆ ನಾನು ಪೊಳಲಿಗೆ ಬರುವಾಗ. ಮತ್ತೆ ಕಾವ್ಯಶ್ರೀ, ಅಮ್ಮು ರೀಡ್ ತಮಿಳ್ ಸೊಲ್ಲು. ಅಮ್ಮು ತಮಿಳ್ ರೀಡ್ ಮನ್ಪೊಡಿಗೆ ಸೊಲ್ಲು. ಅಮ್ಮು ರೀಡ್ ತಮಿಳ್ ಸೊಲ್ಲು. ಪುಕ್ಕುದರಂ ಎನ್ನ ಮೊದಲೆಂ ಅಂಚೆ ಬಂದಾಯ್ತದಿ. ಮಗಳ. ಓಕೆ. ನಿಮ್ಮ ಹೆಸರೆಂತ? ಗೊತ್ತಾಯ್ತು. ನೀವೇ? ಅದನ್ನ ನಿಮ್ಮನ್ನು ನೋಡ್ಲಿಲ್ಲ ನಾನು. ಅವರಿಗೊಂದು ಮಗಳು ಸಣ್ಣದಿರುವಾಗ ನೋಡಿದ್ದೇನೆ ನಾನು. ಮೋಹಿನಿ ಅವರ ಮಗಳು ಸಣ್ಣದಿರುವಾಗ ನೋಡಿದ್ದೇನೆ. ಈಗ ಹೆಸರೆಂತಂದ ಗೊತ್ತಿಲ್ಲ. ತುಳಸಿ, ಹಾಯ್ ಅಕ್ಕ, ನಿಮ್ದು ವ್ಲಾಗ್ಸ್ ಸೂಪರ್, ಥ್ಯಾಂಕ್ ಯು. ನೀವಾದ್ರೆ ಹೇಳಿದ್ರಲ್ಲ, ಖುಷಿ ಆಯ್ತು. ಮತ್ತೆ ಏನಾದ್ರು ಕಂಟೆಂಟ್ ಇದ್ರೆ ಹೇಳಿ, ಈ ತರ ಏನಾದ್ರು ಮಾಡಿ, ಪ್ರ್ಯಾಂಕ್ ಆ ಥರ ಏನಾದಿದ್ರೆ ಹೇಳಿ, ಪ್ರ್ಯಾಂಕ್ ಎಲ್ಲ ಮಾಡ್ಲಿಕ್ಕೆ ನೋಡುವ. ಮತ್ತೆ ಬೇರೆ ಏನಾದ್ರು ಟೈಪ್ ತಮಿಳ್ ಪ್ಲಸ್ ತುಳು ಲ್ಯಾಂಗ್ವೇಜ್. ಹೌದೌದು, ಕರೆಕ್ಟ್. ತಮಿಳು ಸ್ವಲ್ಪ ತುಳು ಲ್ಯಾಂಗ್ವೇಜ್ ಆಗಿ ಉಂಟು. ಬಟ್ ನನಗೆ ಕೆಲವೊಂದು ಅರ್ಥ ಆಗದೆ ನಾನು ಎಂತೆಲ್ಲ ಮಾತಾಡಿದ್ರೆ ಮತ್ತೆ ಅದು ಪ್ರಾಬ್ಲಮ್ ಆಗೋದು. ಸಾನಿಕಾ, ನಿಮ್ಮ ಹೆಸರು ಸಾನಿಕಾ? ಓಕೆ. ಅಲ್ಲಿ ಇನ್ನೊಬ್ರು ಇದ್ದಾಳಲ್ಲ, ಸಾನ್ವಿ, ಗಂಗಾಧರ ಮಾಮನ ಮಗಳು. ಮತ್ತೇನಾದ್ರೂ ಹೇಳಿಕುಂಟಾ ಗೈಸ್? ಕ್ವೆಶನ್ ಕೇಳಿಕುಂಟಾ? ಮತ್ತೆ ಯಾವಾಗ ಲೈವ್ಗೆ ಬರ್ತೇನೆ ಗೊತ್ತಿಲ್ಲ. ಒಂದು ಸಂಜೆ ಲೈವ್ಗೆ ಬರ್ತೇನೆ 5 ಗಂಟೆ ನಂತರ. ಎಲ್ಲದಿದ್ರೆ ಬರೋದಿಲ್ಲ. ನನಗೆ ಅದು ವಿಡಿಯೋ ಹೋಗಿ ನನಗೆ ತುಂಬ ಬೇಜಾರಾಯ್ತು. ಅದಕ್ಕೆ ಒಮ್ಮೆ ಲೈವ್ಗೆ ಬರುವಂತ ಆಯ್ತು. ಮತ್ತೆ ನಾನು ಮೊನ್ನೆ ಕ್ವೆಶನ್ ಕೇಳಿದಕ್ಕೆ, ಈಗ ಕೆಲವರು ಹೊಸೊಬ್ರಿದ್ರಲ್ಲ, ಅದಕ್ಕೆ ಹೇಳ್ತಿದ್ದೇನೆ ವಾಪಸ್. ಮೊನ್ನೆ ಕ್ವೆಶನ್ ಕೇಳಿದೆ ಅಲ್ವಾ ನಾನು ವ್ಲಾಗಲ್ಲಿ, ಅದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದ್ದು ಲಾಸ್ಯ ಲಕ್ಷ್ಮಿ ಅಂತ, ಇಲ್ಲೇ ನಮ್ಮ ಪುತ್ತೂರಿನವರು, ನಗರದವರು. ಅವರ 2 ಮಕ್ಕಳು ಇದ್ದಾರೆ. ಅವರ ಮಕ್ಕಳಂತ ಗೊತ್ತಿಲ್ಲ, ಅವರ ತಂಗಿ ಅಕ್ಕ ಆ ಥರ ಮಕ್ಕಳಾಗಿರ್ಬೋದು. ದತ್ತ ಲಕ್ಷ್ಮಿ ಸೋಹಾಲಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಉಂಟು. ಅದರಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದಾರೆ, ಏನು ಗಿಫ್ಟ್ ಅಂತ.
ಸೊ ಅದರಲ್ಲಿ ತಪ್ಪದೆ ನೋಡಿ. ದತ್ತ ಲಕ್ಷ್ಮಿ ಸೋಹಲ್ ಯೂಟ್ಯೂಬ್ ಚಾನಲ್, ಅದನ್ನ ಸಪೋರ್ಟ್ ಮಾಡಿ ಅವರಿಗೆ ಕೂಡ. ಅಭಿಷೇಕ್ ಕುಮಾರ್ MG, ಅಭಿ ಸುಳ್ಯ, ಹಲೋ. ಹರ್ಷಿತಾ ಕುಲಾಲ್, ಹಲೋ. ಲೋಕೇಶ್, ನಿಮ್ಮ ಲೈವ್ ನಿಮ್ಮ ಹಸ್ಬೆಂಡ್ ಕರಿಬೇಕು, ಕರ್ಕೊಂಡು ಮಾಡ್ಬೇಕಲ್ವಾ? ಅವರು ಇಲ್ಲಿ ಇಲ್ಲ, ನಾನು ಚಿಕ್ಕಮ್ಮನ ಮನೇಲಿದ್ದೇನಲ್ವಾ, ಅವರು ಅವರ ಮನೇಲಿದ್ದಾರೆ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಉಂಟು ಅಲ್ಲಿಗೆ. ನಮಸ್ತೆ ಪುಟ್ಟ, ಇಲ್ಲಿ ಅಲ್ಲಿದ್ದಾಳೆ, ತೋರಿಸೊಮ್ಮೆ ಅಮ್ಮು, ಅಲ್ಲಿದ್ದಾಳೆ ನೋಡಿ. ಅವಳು ಉಪದ್ರ ಮಾಡ್ತಾಳಲ್ಲ, ನನಗೆ ಲೈವ್ಗೆ ಬರ್ಲಿಕ್ಕೆ ಬಿಡುದಿಲ್ಲ, ಅದಕ್ಕೆ ನಾನು ಅವಳ ಹತ್ರ ಕೊಟ್ಟು ಬಿಟ್ಟಿದ್ದೇನೆ. ಈಗ ನನ್ನ ಜೊತೆ ಇದ್ದಾರೆ ಸಾನ್ವಿ ಮತ್ತೆ ಸಾತ್ವಿ. ಹೌದಾ, ಅವರಿಗೆ ಕೂಡ ನನ್ನ ಕಡೆಯಿಂದ ಹಾಯ್. ಸಾನ್ವಿ, ಸಾತ್ವಿ ನನ್ನ ಮಾವನ ಮಕ್ಕಳು. ತುಳಸಿ, ಚಾ ಆಯ್ತಕ್ಕ? ಚಾ ಆಯ್ತು, ನಿಮ್ದಾಯ್ತಾ? ಟೈಮ್ ಎಷ್ಟಾಯ್ತು? ಈ ಲೈವ್ಗೆ ಬಂದು ನನಗೆ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. ಅದೇ ತೋಟದಲ್ಲಿ ಲೈವ್ಗೆ ಹೋಗ್ತಿದ್ದೆ. ತೋಟದಲ್ಲಿ ಎಂತ ಗೊತ್ತುಂಟಾ, ಸೊಳ್ಳೆಗಳ ಕಾಟ, ಅದಕ್ಕೆ ಲೈವ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ. ಮತ್ತೆ ತುಳಸಿ ಆಯ್ತು. ವಿನೋದ ಪೂಜಾರಿ, ಹಾಯ್. ವಿನೋದ್ ಅವರೇ ಹಾಯ್. ನೀವು ತುಂಬಾ ಸಲ ಹೇಳ್ತಿದ್ರಿ ನನಗೊಂದು ಹಾಯ್ ಹೇಳಿ ವ್ಲಾಗಲ್ಲಿ ಅಂತ. ಈಗ ಎಷ್ಟು ಸಲ ಹಾಯ್ ಬೇಕಾದ್ರೆ ಹೇಳ್ತೇನೆ ನಿಮಗೆ. ವಿನೋದ ಪೂಜಾರಿ. ಹರ್ಷಿತಾ ಕುಲಾಲ್, ಎಣ್ಣೆ ಇರೇನು ತೂವೊಂದು ಉಪ್ಪೆ, ಯಾ ನೀರೇನು ತೂವೊಂದು ಉಪ್ಪೆ, ಒಲ್ಪ ತೂವೊಂದು ಉಪ್ಪರು ಒಂದು ವ್ಲಾಗ್ಡ ಹತ್ತು ಡೈಲಿ. ಲೋಕೇಶ್, ಬಾಲೆ ಕ್ಯೂಟಿಗೆ ಥ್ಯಾಂಕ್ ಯು ಪಲ್ಲೆಪ್ಪ, ಥ್ಯಾಂಕ್ ಯು ಪಲ್ಲೆ, ಇರ್ ಕ್ಯೂಟ್ ಉಲ್ಲರಿಗೆ. ಆಯ್ತಾನಿ, ಹಾಯ್. ಆಯ್ತಂತೆ, ಹಾಯ್. ಹಾಯ್ ಹಾಯ್, ಓಕೆ. ದಯಾನಂದ ನಾಯಕ್ ಬರಿಕೆ, ಹಾಯ್. ನಿಮ್ಮ ಭಾವನವರ ನರ್ಸರಿ ಹೆಸರು? ಅವರ ನರ್ಸರಿ ಅಶೋಕ ನರ್ಸರಿ ಅಂತ ಸದ್ಯಕ್ಕೆ ಹೆಸರು. ಅವರು ಮನೆಯಲ್ಲಿ ನರ್ಸರಿ ಮಾಡ್ತಿದ್ದಾರೆ. ಅದರಲ್ಲೆಲ್ಲ ಕಾಣಜೆ ಮತ್ತು ಹಲಸಿನ ಗಿಡ ಎಲ್ಲ ಉಂಟು. ಕಷಿ ಹೋಲ್ಸೇಲ್ ಹೋಗ್ತಾ ಇರ್ತದೆ. ಅದರ ಬಗ್ಗೆ ನಾನು ಇನ್ನೊಂದ್ಸಲ ವಿಡಿಯೋ ಮಾಡ್ತೇನೆ. ಅದು ವಿಡಿಯೋ ಮಾಡಲಿಕ್ಕೆ ಈಗ ಕೆಲಸ ಆಗ್ತಾ ಉಂಟು. ಕಷಿ ಎಲ್ಲ ಕಟ್ಟಿದ್ದಾರೆ, ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿರಲಿಲ್ಲ. ಅಕ್ಕ ಬಂದ ನಂತರ ವಿಡಿಯೋ ಮಾಡ್ತೇನೆ, ಅವರು ಇಲ್ಲ ಮನೆಯಲ್ಲಿ. ಅಮ್ಮು ಇನ್ನಡ ಮೊಬೈಲ್ ಇತ್ತು, ಅಮ್ಮ ಬರೋ ಕಾಲ್ ಅನ್ಪು, ಅಮ್ಮ ಕಾಲ್ ಅಂತೊಂದುಲ್ಲೇ ಈಗ ಮನ್ ಪೂಚ್ಪಾನ ಮಂತನ ಕಟ್ಟಾಕ. ಮತ್ತೆ ಇಜ್ಜಿ ಮಾನಿಡು ಇಜ್ಜಂಡ ಬಸ್, ಮಾನಿಡು ಇಜ್ಜಿನ ಬಸ್ ಅರ್ಥ ಇಜ್ಜಿಂಕ್. ಹರ್ಷಿತಾ, ಲೋಕೇಶ್, ಮಗುವನ್ನ ಕರೆಸ್ಕೊಳ್ಬೇಕಾ? ಅವಳು ಸ್ವಲ್ಪ ಉಪದ್ರ ಮಾಡ್ತಾಳೆ, ಇಲ್ಲಿ ಅಂದರೆ ತಂಗಿದೆಲ್ಲ ಲ್ಯಾಪ್ಟಾಪ್ ಎಲ್ಲ ಉಂಟು ನೋಡಿ, ಇದು ಲ್ಯಾಪ್ಟಾಪ್ ಉಂಟು, ಅದೆಲ್ಲ ಮತ್ತೆ ಹಾಳಾದರೆ ಪ್ರಾಬ್ಲಮ್. ಅವಳು ಎಲ್ಲ ಬಡಿತಿರ್ತಾಳೆ ಅದಕ್ಕೆ. ಮತ್ತೆ ಚಾ ಪರಿಯರೆ ಎಂಕೀರ್ ಪಡ್ ನಮಸ್ತಿಷ್ಟ. ವಿನೋದ ಪೂಜಾರಿ, ಥ್ಯಾಂಕ್ ಯು. ವ್ಲಾಗ್ ತಗೊಂಡು ಪರೆ ಪಲ ಮೋಹಿನಿ ಅಸ, ನಿಮ್ಮ ವ್ಲಾಗ್ ತುಂಬ ಚಂದ ಆಗ್ತದೆ. ಥ್ಯಾಂಕ್ ಯು. ಪರವೂರ್ದ ಬದುಕು, ನಿಮ್ಮ ಚಾನಲ್ ನೋಡಲು ಖುಷಿ ಆಯಿತು. ನಾನು ಸೌದಿ ಅರೇಬಿಯಾದಿಂದ. ಓ ಥ್ಯಾಂಕ್ ಯು ಸೋ ಮಚ್. ನಿಶಾ ಕಿಚನ್ ಅಂಡ್ ವ್ಲಾಗ್. ಬರ್ಸ ಕಮ್ಮಿ ಆಂಡೆ ಸಿಸ್, ಬರ್ಸ ಐತೆ ಬರೋದಿಜ್ಜಿ. ಅಮ್ಮು ಅವರ ಬಲ ಬಸ್ ಇತ್ತೆ ಬರೋದಿಜ್ಜಿ, ಇತ್ತೆ ಒಂತೆ ಉಂಟುದುನು ಬರ್ಸ. ಮತ್ತೆ ಹಾಯ್ ಡಿಯರ್ GM ಸ್ಟೋರೀಸ್ ಬೈ ಸುಮಾ. ಹಲೋ ಸುಮಾ, ಹೇಗಿದ್ದೀರಿ? ಅವ್ರು ಕಾಲ್ ಮಾಡಿರ್ತಾರೆ ನನಗೆ. ಈಗ ತುಂಬ ದಿನ ಆಯ್ತು ಅವ್ರ ಹತ್ರ ಮಾತಾಡದೆ. ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಉಂಟು, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಒಂದ್ಸಲ ನೋಡಿ, ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿದರೆ ಖಂಡಿತ ಅವರು ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾರೆ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಫ್ಯೂಚರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹರ್ಷಿತಾ ಕುಲಾಲ್, ಮಾಣಿಡು ತೂತೆ ಒಬ್ಬೊಕ್ಕ ಇರೆನ್ನ ಸೀನಿಯರ್ ಅಂದ. ಹರ್ಷಿತಾ ಕುಲಾಲ್, ಓಕೆ. ಒಲ್ಪ ಸೀನಿಯರ್ VC ಜೂನಿಯರ್ ಕಾಲೇಜಿಡ ಒಲ್ಪ ಸೀನಿಯರ್ ಗೊತ್ತಾಯ್ಚಿ. ನಿಮ್ಮ ಲೈವ್ ಸೌದಿ ರಷ್ಯಾದಿಂದ ಎಲ್ಲ ಬರ್ತಾ ಉಂಟು. ಓ ಥ್ಯಾಂಕ್ ಯು. ಮತ್ತೆ ಯಾರು? ವಿನೋದ ಪೂಜಾರಿ, ಇನ್ನ ಅಕ್ಕ ಇಜ್ಜರೆ ಏಪ ಬರ್ಪಿನಿ, ಯಾರು ದೂರ ಪೋತೀನಿ ಆರ್ನ ಇಲ್ಲಗ್ ಪೋತಿರು ಅಮ್ಮನ ಇಲ್ಲಗ್ ಅಂಚ ಮಸ್ತ್ ಸಮಯದಿತ್ತಿನಾರು ಪೋವ ಅಂದೆ ಅಂಚತೆ 2 ವಾರ ಉಂಡು ಇಲ್ಲೇ ಇನಿ ಎಲ್ಲ ಬರುವೇರು. ಇತ್ತೆ ಅನ್ನ ಚಿಕ್ಕಮ್ಮನಲ್ಲಿ ಪೊಲ್ಲೆ ಲಚ್ಚು ಅನ್ನ ತೋರಿಸಿ. ಅಮ್ಮ ತೋಪಲ ಲಚ್ಚುನು ನೋಡಿದ್ರಾ? ಲಚ್ಚು ಅಲ್ಲಿದ್ದಾಳೆ. ಲಚ್ಚು ನೋಡಿದ್ರಾ?
ಅವಳು ಸ್ವಲ್ಪ ಉಪದ್ರ ಮಾಡ್ತಾಳೆ, ಅದಕ್ಕೆ ನಾನು ತೋರಿಸ್ತಿಲ್ಲ ಅಷ್ಟೇ. ನಿಶಾ ಕಿಚನ್ ಆ್ಯಂಡ್ ವ್ಲಾಗ್ಸ್ ಥ್ಯಾಂಕ್ಸ್ ಯೂಟ್ಯೂಬರ್ಸ್ನ ಸಪೋರ್ಟ್ ಮಲ್ಪರ ಪನ್ನಿಕ್ ಮೋಸ್ಟ್ಲಿ ಯಾರ್ಲ ವ್ಲಾಗರ್ ಅದಿಪ್ಪೋಡು. ನಿಶಾ ಕಿಚನ್ ಆ್ಯಂಡ್ ವ್ಲಾಗ್ಸ್ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಅಲ್ಲಿದ್ದಾರೆ ಅಂತ. ಹೌದು, ಒಬ್ರು ಯೂಟ್ಯೂಬರ್ ಮತ್ತೊಬ್ಬರಿಗೆ ಸಪೋರ್ಟ್ ಮಾಡಲೇಬೇಕಲ್ವ. ನಾವು ಕೂಡ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಗೊತ್ತುಂಟು. ನಮಗೆ ಒಂದು ಯೂಟ್ಯೂಬ್ ವಿಡಿಯೋ ಹಾಕಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತುಂಟಲ್ಲ. ಕಾಲ್ ಬರ್ತಾ ಉಂಟು ಪದೇ ಪದೇ. ಮತ್ತೆ ಯಾರು? ಮಮತಾ ಹಾಯ್ ಪನ್ನೆ ಅದು ಪೊಡು. ಹಾಯ್ ಲೋಕೇಶ್, ನಮಗೆ ಮಗು ತೋರಿಸಿ ಅಲ್ಲ, ಮಗು ತೋರಿಸೋ ಅವಳಿಗೆ ಮಗು ತೋರಿಸೋ ಕೆಲಸ ನನ್ನ ತಂಗಿಗೆ. ನೋಡಿದ್ರಾ, ಅವಳೀಗ ನಾನಿಲ್ಲಿ ಕೂರಿಸ್ಕೊಂಡ್ರೆ ಜೋರ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಕೋಪದಲ್ಲಿದ್ದಾಳೆ ಇವತ್ತು. ಮಳೆ ಕಮ್ಮಿ ಉಂಟಲ್ಲ ಇವತ್ತು, ನಾಳೆ ರಜೆ ಕೊಡಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಇವತ್ತು ಮಳೆಯ ರಜೆ ಮಾಡಿದೆ. ಹೌದೌದು, ಕರೆಕ್ಟ್, ಮಳೆಯ ರಜೆ ಮಾಡಿದೆ ಇವತ್ತು. ಇವಳಿಗೆ ಭಾರಿ ಖುಷಿ ನೋಡಿ. ನಾನೊಂದು ಹೇಳಿದೆ ಇವಳ ಹತ್ರ, ಒಂದು ಕಂಟೆಂಟ್ ಮಾಡುವ ಮಳೆಯ ಬಗ್ಗೆ ಅಂತ, ಬೆಳಿಗ್ಗೆ ಎದ್ದ ತಕ್ಷಣ ಎಂತ ಮಾಡುದು ಅಂತ. ಅದೊಂದು ಹಾಕ್ತೇನೆ, ವಿಡಿಯೋ ಮಾಡ್ತೇನೆ ನಾಳೆ. ಹರ್ಷಿತಾ ಕುಲಾಲ್, ಪುತ್ತೂರು ಜೂನಿಯರ್ ಕಾಲೇಜ್. ಓಕೆ ಓಕೆ, ಹಾಯ್. ನಿಶಾ ಕಿಚನ್ ಅಂಡ್ ಬ್ಲಾಗ್ಸ್. ಸುದೇಶ್ ಪೂಜಾರಿ, ಹಾಯ್. ಮಮತಾ, ಅತ್ತೆ ಬಾಲೆನ್ ತೋಜಾರೆ ಪಂಡೆರತ್ತೆ ಅಕ್ಕಲು ಯಾಲ ಸೇಮ್ ಆಯ್ನೆ ಎನ್ನು ಏನೋ ತು ಎರಡಿಗೆ ಇಷ್ಟ ಇಜ್ಜತ ಏನ ಬಾಲೆ ಮಾತ್ರತ. ಮಮತಾ ಕೊಡ್ಲ ಮಕರದ ಮಮತಾತ ತುಯರ ಬಾಲೆನ ತುಲೆ ರಡ್ಡು ಬಾಲೆ ಇಲ್ಲ ಪಿರವಡು. ನನ್ನ ಮಗುವಿನ ಜವಾಬ್ದಾರಿ ನಿನ್ನೆಯಿಂದ ಫುಲ್ ಅವಳಿಗೆ, ಪಾಪ. ನನ್ನನ್ನು ನನ್ನ ಚಿಕ್ಕಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಅವಳ ಚಿಕ್ಕಮ್ಮ ಕರೆಕ್ಟ್ ಆಗಿ ನೋಡ್ಕೊಳ್ತಿದ್ದಾಳೆ. ಅವಳು ಚಿಕ್ಕಮ್ಮ ಆಗ್ಬೇಕು, ಚಿಕ್ಕಿ ಚಿಕ್ಕಿ. ಥ್ಯಾಂಕ್ ಯು. ಇರೇನು ಡೈಲಿ ತೂಪ ಐತೆ ಅಂದೆ. ಥ್ಯಾಂಕ್ ಯು. ತುಂಬ ಜನ ಮೆಸೇಜ್ ಹಾಕಿದ್ದಾರೆ. ಪ್ರ್ಯಾಂಕ್ ಒಂದು ಮಾಡಲಿಕ್ಕೆ ಹಾಕಿದ್ದಾರೆ ನನಗೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಿದ್ದಾರೆ ಪ್ರ್ಯಾಂಕ್ ಒಂದು ಮಾಡಿ ವಿಡಿಯೋ ಅಂತ. ಖಂಡಿತ ಹಾಕ್ತೇನೆ, ನೀವು ಕೂಡ ಯಾರಾದರೂ ಹೇಳಿದರೆ ನೋಡುವ. ಮತ್ತು ವಿನೋದ ಪೂಜಾರಿ, ಯಾನು ಮಸ್ತ್ ಸಲ ಲೈವ್ಗೆ ಬರೋದು ಎನ್ನು ಆಂಡ ಆವೊಂದು ಇಜ್ಜಂಡು ಇತ್ತೆ ಮಸ್ತ್ ಖುಷಿ ಆಂಡ್ ಯಾನ್ ಇರ್ನ ವ್ಲಾಗ್ಸ್ನು ಕಾತೊಂದು ಉಪ್ಪೆ. ಓ ಥ್ಯಾಂಕ್ ಯು. ಸ್ಕಿಪ್ ಮನ್ ಪಂದೆ ತೂಲೆ ಮಾತ್ರವೇ, ಸ್ಕಿಪ್ ಮನ್ ಪಂದೆ ತೂಲೆ ಆಪಗ ನನ್ನೆಲ್ಲ ಮಸ್ತ್ ಖುಷಿ ಆಪ್ನಿಂಕ್. ನೋಡಿದ್ರಲ್ಲ ಅಷ್ಟನ್ನು ಸ್ವಲ್ಪ ಪೋಖ್ರಿ ಆಗಿದ್ದಾಳೆ, ಹಾಗೆ ನಾನು ಅವಳನ್ನು ಇಲ್ಲಿ ಕೂರಿಸ್ಲಿಲ್ಲ. ಇವತ್ತು ಇವಳು ಇದ್ದದ್ರಿಂದ ನನ್ನ ಲೈವ್ಗೆ ಬಂದಷ್ಟೇ. ಯಾನು ಡ್ಯೂಟಿ ಡುಲ್ಲೆ ಆಯ್ತಾ ನಡುಟೀರೇನು ತೂಯರೆ ಬತ್ತೀನಿ. ಬಾಯ್ ಸಿಸ್. ಥ್ಯಾಂಕ್ ಯು. ಡ್ಯೂಟಿ ಇತ್ತನಲ್ಲ ಬರ್ತಾರತ್ತೆ. ಥ್ಯಾಂಕ್ ಯು. ಲೋಕೇಶ್, ಪ್ರ್ಯಾಂಕ್ ಇಸ್ ಬೆಸ್ಟ್ ಕಂಟೆಂಟ್. ಯಾರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಗೊತ್ತಿಲ್ಲ, ನೋಡುವ. ಅದಕ್ಕೆ ಸೂಟ್ ಆಗೋರನ್ನೇ ಪ್ರ್ಯಾಂಕ್ ಮಾಡ್ಬೇಕಷ್ಟೇ, ಇಲ್ಲದಿದ್ರೆ ಕೆಲವರಿಗೆ ಕೋಪ ಬರ್ತದೆ. ಪಾನೋಚಿ ಯಾರು ಲೈವ್ ಹಿಡಿತೇರ್ನ ಪ್ರ್ಯಾಂಕ್ ಮಾಡ್ತೇನೆ ನೋಡಿ. ಒಂದು ಒಳ್ಳೆ ಜನರನ್ನ ಸೆಲೆಕ್ಟ್ ಮಾಡಿ ಪ್ರ್ಯಾಂಕ್ ಮಾಡ್ತೇನೆ. ಒಂದು ಅರ್ಧ ಗಂಟೆ ವಿಡಿಯೋ ಮಾಡಬೇಕು ಅಂತ ಇದ್ದೇನೆ ಪ್ರ್ಯಾಂಕ್ ಮಾಡಿ. ಅದಕ್ಕೊಂದು ನಂಬರ್ ಎಲ್ಲ ಆಗಬೇಕು, ಫೋನ್ ನಂಬರ್. ಅವರಿಗೆ ಅವ್ರ ಹತ್ರ ಇರಬಾರ್ದು. ನೋಡುವ, ಪ್ರ್ಯಾಂಕ್ ಮಾಡೋ. ಮತ್ತೆ ಲೋಕೇಶ್, ನಿಮ್ಮ ಸಿಸ್ಸಿಗೆ ಮಾಡಿ ಪ್ರ್ಯಾಂಕ್. ಅವಳಿಗೆ ರಪ್ಪ ಗೊತ್ತಾಗ್ತದೆ ಪ್ರ್ಯಾಂಕ್. ಮತ್ತೆ ಇನ್ನೊಬ್ಳು ಸಿಸ್ಟರ್ ಇದ್ದಾಳೆ, ಅವಳಿಗೆ ಇರ್ತಿದ್ಲೆ ಲೈವ್ಗೆ ಬರ್ತಿರ್ಲಿಲ್ಲ. ಅವಳು ಯೂಟ್ಯೂಬ್ದು ವ್ಲಾಗ್ಸ್ ಎಲ್ಲ ಮಾಡುವಾಗ ಬರ್ತಾಳೆ ಅಷ್ಟೇ, ಆದರೆ ತುಂಬ ಸಪೋರ್ಟ್ ಮಾಡ್ತಾಳೆ ಅವಳು ಕೂಡ. ಅವಳ ಫ್ರೀ ಇಂಟರ್ನೆಟ್ಟಲ್ಲಿ ನಾನೀಗ ಲೈವ್ಗೆ ಬಂದಿರೋದು. ಮತ್ತೆ ಏನಾದರೂ ಹೇಳಿಕೊಂಟಾ ಗಾಯ್ಸ್? ಮತ್ತೆಂತ ಅಂತ ಹೇಳಿದರೆ, ಅದೇ ಹೇರ್ ಆಯಿಲ್ ಇದು ಬಗ್ಗೆ ಗೊತ್ತಿಲ್ಲ ನಿಮಗೆ. ನನ್ನ ಅಮ್ಮ ಹೇರ್ ಆಯಿಲ್ ಮಾಡ್ತಾರೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ. ಯಾರಾದರೂ ಬೇಕಿದ್ರೆ ಹೇಳಿ. ಮತ್ತು ಈಗ ಸದ್ಯಕ್ಕೆ ಮೊನ್ನೆ ಇವರು ಜೀವಿತ ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರು ಹೇರ್ ಆಯಿಲ್ ಇದು. ಸೊ ಹಾಗಾಗಿ ಫುಲ್ ಸೋಲ್ಡ್ ಔಟ್ ಆಗಿದೆ ಈಗ ಇನ್ನು ನಾನು ಮನೆಗೆ ನಾಳೆ ಹೋಗ್ತಾ ಇದ್ದೇನೆ. ಮಾಣಿಗೆ ಹೋದ ನಂತರ ವಾಪಸ್ ಪ್ರಿಪೇರ್ ಮಾಡ್ತಾರಮ್ಮ. ನಾನು ಆಯಿಲ್ ತಗೊಂಡು ಹೋಗ್ಬೇಕಷ್ಟೇ ಮಿಲ್ಲಿಂದ. ಆನಂತರ ಅಮ್ಮ ಅದಕ್ಕೆ ಬೇಕಾದ ಗಿಡಮೂಲಿಕೆ ಎಲ್ಲ ತಂದು ಮತ್ತೆ ತಯಾರಿ ಮಾಡ್ತಾರೆ. ತುಂಬ ಜನ ಕೇಳಿದ್ದಾರೆ, ಎಲ್ಲ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೇನೆ, ನೆಕ್ಸ್ಟ್ ವೀಕ್ ಕಳಿಸ್ತೇನೆ ಅಂತ.
ಆಲ್ಮೋಸ್ಟ್ ಈಗಲೇ ಸಾಧಾರಣ ಒಂದು 40ಕ್ಕಿಂತ ಜಾಸ್ತಿ ಬಾಟಲ್ ಬುಕ್ ಆಗಿದೆ. ಸತೀಶ್ ಸಪಲ್ಯ, ಹಾಯ್ ಹಲೋ. ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಬಿಗ್ ಸ್ಕ್ಯಾಮ್ ಅಕ್ಕ. ಅದೆಲ್ಲ ಸತ್ಯವಾಗ್ಲಿ ಗೊತ್ತಿಲ್ಲ ನನಗೆ. ನಾನು ಬೇರೆದ್ರ ಬಗ್ಗೆ ಹೇಳುದಿಲ್ಲ. ಆದರೆ ನಮ್ಮದು ಸ್ಕ್ಯಾಮ್ ಅಲ್ಲ ಆಯಿತಾ. ಇದು 100% ನ್ಯಾಚುರಲ್. ತುಂಬ ಜನ ನನಗೆ ಅದರ ರಿಸಲ್ಟ್, ನಾನು ಎಂತ ಗೊತ್ತಾ, ಅದರೊಂದು ಯಾರೆಲ್ಲ ಹೇರ್ ಆಯಿಲ್ ಬುಕ್ ಮಾಡಿರ್ತಾರೆ, ಅದರ ತಗೊಂಡಿರ್ತಾರೆ, ಅವರದೊಂದು ಗ್ರೂಪ್ ಮಾಡ್ತೇನೆ, ವಾಟ್ಸಪ್ ಗ್ರೂಪ್ ಮಾಡಿ ಬ್ರಾಡ್ಕಾಸ್ಟ್ ಮೆಸೇಜ್ ಹಾಕ್ತಾನೆ ಇರ್ತೇನೆ. ಒಂದು 2 ವಾರಕ್ಕೊಮ್ಮೆ ಇಲ್ಲದಿದ್ರು ಸಹ 1 ತಿಂಗಳಿಗೊಮ್ಮೆ ಹಾಕ್ತೇನೆ. ಹೇಗೆ ರಿಸಲ್ಟ್ ಉಂಟಾ ಇಲ್ವಾ, ಒಂದು ವೇಳೆ ರಿಸಲ್ಟ್ ಬಂದಿಲ್ಲದಿದ್ದರೆ ಏನು ಮಾಡಬೇಕು, ಅಥವಾ ಯಾಕೆ ನಿಮಗೆ ರಿಸಲ್ಟ್ ಬಂದಿಲ್ಲ. ಮತ್ತು ಕೆಲವರು ತುಂಬ ಜನ ತಗೊಳ್ಳೋದು ಬ್ಲ್ಯಾಕ್ ಹೇರ್ ಆಗಲಿಕ್ಕೆ, ವೈಟ್ ಹೇರ್ ಇರ್ತದಲ್ವ ಪ್ರಾಬ್ಲಮ್, ಅವರಿಗೆ ಬ್ಲ್ಯಾಕ್ ಹೇರ್ ಆಗಬೇಕು, ಹೇರ್ ಫಾಲ್ಗೆ ಮತ್ತು ಕೆಲವು ಡ್ಯಾಂಡ್ರಫ್ಗೆಲ್ಲ ತಗೊಳ್ತಾರೆ. ಎಲ್ಲದಕ್ಕೂ ಸೊಲ್ಯೂಷನ್ ಒಂದೇ ಅದರಲ್ಲಿ, ಅಂದರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲಲ್ಲಿ ಸೊಲ್ಯೂಷನ್ ಇದೆ ಅಂತ ಹೇಳಿದ್ದೇನೆ. ಕೆಲವರಿಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ ಹೇಳುವಾಗ ನಾನು ಈ ಥರ ಮಾಡಿ ಅಥವಾ ಶ್ಯಾಂಪು ಚೇಂಜ್ ಮಾಡಿದ್ದೆ ಹೇಳುವಾಗ ತುಂಬ ಜನರಿಗೆ ರಿಸಲ್ಟ್ ಸಿಕ್ಕಿದೆ. ಪ್ರತಿ ಸಲ ನಾನು ಅಪ್ಡೇಟ್ ಕೇಳ್ತಾ ಇರ್ತೇನೆ, ಹಾಗಾಗಿ ನಮ್ಮ ಆಯಿಲ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಇಷ್ಟರವರೆಗೆ. ಮೋಹಿನಿ, ನೀವು ನಿಮ್ಮ ಮಗಳು ತುಂಬ ಕ್ಯೂಟ್ ಇದ್ದೀರಿ. ಥ್ಯಾಂಕ್ ಯು. ಎಂತ ಹೇಳಿದ್ರಿ ಹೆಸರು? ಸಾನಿಕಾಲ. ವಿನೋದ ಪೂಜಾರಿ, ಲಚ್ಚುನ ತೂನಾಗ ಖುಷಿ ಹಾಕೊಂಡು ಆಟಿಕುಲ್ಲರ ಅಮ್ಮನ ಡೆಪಾರಾಗಿಜ್ಜೆ. ಆಟಿಕುಲ್ಲರೆಗೊಂದು ಪೋಪನತ್. ಓಕೆ, ಆಟಿ ಕೂತ್ಕೊಳ್ಳಿಕ್ಕೆ ಅಂತ ಹೋಗುದಲ್ಲ, ಮನೆಯಲ್ಲಿ ಅಗೇಲು ಉಂಟು, ಆಟಿದ ಅಗೇಲು. ಮಂಗಳವಾರ, ಅದಕ್ಕೆ ನಾಳೆ ಮನೆಗೆ ಹೋಗ್ತಾ ಇದ್ದೇನೆ. ಈಗ ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ ಸದ್ಯಕ್ಕೆ. ನಾಳೆ ಮನೆಗೆ ಹೋಗ್ತಾ ಇದ್ದೇನೆ ಮಾಣಿಗೆ. ಮತ್ತೆ ನಾನು ನಾಳೆ ಹೋದರೆ ಮತ್ತೆ ಬುಧವಾರ ಗುರುವಾರ ಈಚೆ ಬರ್ತೇನೆ. ನಾಳೆ ಹೋಗುದು ಯಾಕೆ ಅಂತ ಹೇಳಿದ್ರೆ, ಸೋಮವಾರ ಅತ್ತೆ ಹೋಗ್ತಿದ್ದಾರೆ, ಬೊಂಬಾಯಿ ಮಾಮಿ ಇದ್ದಾರಲ್ವಾ, ಬಡ ಮಾಮಿ, ಅವರು ಹೋಗ್ತಿದ್ದಾರೆ. ಅದಕ್ಕೆ ನಾಳೆ ಸ್ವಲ್ಪ ಅವರಿಗೆ ಗಮ್ಮತ್ತೆಲ್ಲ ಮಾಡ್ಲಿಕ್ಕೆ ಉಂಟು. ಮತ್ತೆಂತ, ಸತೀಶ್ ಸಪಲೆ, ನಾವು ಸಾನ್ವಿ ಅಂಡ್ ಸಾತ್ವಿ ಉಪ್ಪಿನಂಗಡಿ ನೆಕ್ಕರೆ. ನೀವು ಯಾರ ಚಾನಲಿಂದ ನೋಡ್ತಿದ್ದೀರಿ? ಸತೀಶ್ ಸಪಲ್ಯ, ಸಾನ್ವಿ ಅಂಡ್ ಸಾತ್ವಿ ಉಪ್ಪಿನಂಗಡಿ ನೆಕ್ಕರೆ. ಲೋಕೇಶ್, ನಾನು ಹೇರ್ ಆಯಿಲ್ ತುಂಬ ಡ್ಯಾಂಡ್ರಫ್ ಅಕ್ಕ, ಬಿಗ್ ಸೊಲ್ಯೂಷನ್ ಕೊಡಿ. ಎಂತ ಗೊತ್ತುಂಟಾ, ಇದುಂಟಲ್ವಾ ಬಿಳಿ ದಾಸವಾಳ ಎಲೆ, ಅದರಲ್ಲಿ ಡ್ಯಾಂಡ್ರಫ್ ಹೋಗ್ತದೆ. ಬಿಳಿ ದಾಸವಾಳದಲ್ಲಿ ಅದನ್ನು ಆಯಿಲ್ಗೆ ಹಾಕಬೇಕು. ಮತ್ತು ಮೆಂತೆ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ. ಅದಕ್ಕೆ ನಾನು ನಮ್ಮ ಆಯಿಲಲ್ಲಿ ಮೆಂತೆ ಇಲ್ಲ, ಭೃಂಗರಾಜ್, ತಿಮಾರ್ ಅಂತ ಹೇಳಿದ್ರೆ ಇಂಥ ಬ್ರಾಹ್ಮಿ ಮತ್ತು ಸಣ್ಣ ಈರುಳ್ಳಿ, ಆಲೋವೆರಾ ಅದೆಲ್ಲ ಹಾಕಿ ತುಂಬ ಇಂಗ್ರೀಡಿಯೆಂಟ್ಸ್ ಉಂಟು. ಅದೆಲ್ಲ ನನಗೆ ಮತ್ತೋಗಿದೆ. ಹೇರ್ ಆಯಿಲ್ ಕೂಡ ತರಲಿಲ್ಲ ನಾನು, ಇದನ್ನು ನಾನು ತೋರಿಸಿದ್ದೆ ನಿಮಗೆ. ಹೇರ್ ಆಯಿಲ್ ಮುಲುಂಡ ಸ್ಟಿಕ್ಕರ್ ಉಂಡ ಆಯ್ತಾ, ಬಾಟಲ್ ಕೊರಿಗೆ ಅಲ್ಲೇನು ಕೊರಿ ಏನು ಕೊಡ್ದು ಅಬ್ಬಾ ನೋಡಿ, ಪೋಖ್ರಿ ಆಗಿದ್ದಾಳೆ, ಪೋಖ್ರಿ. ಮತ್ತು ಮಾವ, ಓಕೆ. ಲೋಕೇಶ್, ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಹಾಕಿ ಸಾಕಾಯಿತು. ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಎಂತ ಗೊತ್ತಾ, ಡ್ಯಾಂಡ್ರಫಿಗೆ ರೀಸನ್ ಒಂದು ಬಿಸಿಯಾಗಿ ಸ್ನಾನ ಮಾಡ್ತಾರಲ್ವಾ, ಅಥವಾ ಸೋಪಿನ ಅಂಶ ಏನಾದರೂ ಉಳ್ಕೊಂಡಿದ್ರೆ ಆ ಥರ ಎಲ್ಲ ಡ್ಯಾಂಡ್ರಫ್ ಆಗೋದು. ಮತ್ತು ತುಂಬ ಸ್ವೆಟ್ ಆಗ್ತದಲ್ಲ, ಅಂಥವ್ರಿಗೆಲ್ಲ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ. ಆದಷ್ಟು ಸ್ವೆಟ್ ಆಗಲಿಕ್ಕೆ ಬಿಡಬೇಡಿ, ತಲೆ ವಾಶ್ ಮಾಡ್ತೀರಿ. ಮತ್ತೆಂತಂತ ಹೇಳಿದರೆ, ಬಿಳಿ ದಾಸವಾಳದ ಎಲೆ ಮತ್ತು ಬಿಳಿ ದಾಸವಾಳವನ್ನು ಆಯಿಲಿಗೆ ಹಾಕಿದರೆ, ಅಂದರೆ ಆಯಿಲ್ ಬಿಸಿ ಮಾಡುವಾಗ ಹಾಕಿದರೆ, ಅದರಿಂದ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗ್ತದೆ. ಬೇಕಾದರೆ ನೋಡಿ, ಮಲ್ಲೆಜಿಂದ ಇಲ್ಲಿ ಉಂಟು. ಬಟ್ ಇದು ಮೊದಲಿದ್ದು ಬಾಟಲ್, ಈಗದಲ್ಲ. ಇದರಲ್ಲಿ ಇದೆ ಕೊಕೊನಟ್ ಆಯಿಲ್, ಆಮ್ಲ, ಭೃಂಗರಾಜ್, ಆಲೋವೆರಾ, ಬ್ರಾಹ್ಮಿ, ವೈಟ್ ಹಿಬಿಸ್ಕಸ್ ಫ್ಲವರ್. ಅದೇ ನಾನು ದಾಸವಾಳ ಅಂತ ಹೇಳಿದ್ದಾರೆ, ಬಿಳಿ ದಾಸವಾಳ ಎಲೆ ಮತ್ತದು ಇದೆಲ್ಲ ಹಾಕ್ತೇವೆ ನೋಡಿ. ನೆಲ್ಲಿಕಾಯಿ ಎಲ್ಲ ಹಾಕ್ತೇವೆ. ನೆಲ್ಲಿಕಾಯಿ ಎಲ್ಲ ಸೀಸನಲ್ಲಿ ಸಿಗುವುದಿಲ್ಲ, ಹಾಗಾಗಿ ಅದನ್ನು ಒಣಗಿಸಿ ಇಡ್ತೇವೆ ನಾವು. ಸೊ ಅದನ್ನು ಹಾಕ್ತೇವೆ ಅದರ. ಮತ್ತು ಗೀತಾರಾವ್, ಕ್ಯೂಟ್ ಲಚ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವಿನೋದ ಪೂಜಾರಿ, ಆ್ಯಂಡ್ ಡೈಲಿ ತೂಪೆ ವ್ಲಾಗ್ ಅವೇ ಎಂಕೀರನ್ನು ತೂಪಿನೇ ಇಷ್ಟ, ಈಲ ಲಚ್ಚುನು ಕ್ಯೂಟ್ ಉಲ್ಲರ್, ಈರ್ನ ಪಾತ್ರೆ ಎಂಕಿಷ್ಟ. ಥ್ಯಾಂಕ್ ಯು. ಮತ್ತು ಲೋಕೇಶ್, ಫೇಸ್ ವಾಶ್ ಸೇಲ್ ಮಾಡ್ತೀರಾ? ಇಲ್ಲ, ಫೇಸ್ ವಾಶ್ ಎಲ್ಲ, ಓನ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್. ಅದು ಕೂಡ ನಾನು ಜಸ್ಟ್ ಯೂಟ್ಯೂಬ್ಗೆ ಕಂಟೆಂಟ್ ಆಗಬೇಕು ಅಂತ ಹೇಳಿ ಹೇರ್ ಆಯಿಲ್ ಮಾಡಿದ್ದೆ. ಮತ್ತು ಎಲ್ಲರೂ ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಹಾಗಾಗಿ ಹೇರ್ ಆಯಿಲನ್ನು ತಗೊಂಡು ಎಲ್ಲರಿಗೆ ಕೊಡ್ತಿದ್ದೇನೆ ಅಷ್ಟೇ. ಇದು ಹೇರ್ ಆಯಿಲ್ ಅಲ್ಲ, ಇದು ಮಗುವಿದು ಆಯಿಲ್. ಇದನ್ನು ಇದರಲ್ಲಿ ತುಂಬಿಸಿಟ್ಟಿದ್ದೇನೆ ಅಷ್ಟೇ.
ಹೇರ್ ಆಯಿಲ್ ಇವತ್ತು ತರಲಿಲ್ಲ, ನನ್ನ ಮನೆಯಲ್ಲಿ ಉಂಟು ಮಾತ್ರ. ಈಗ ನಾನು ಚಿಕ್ಕಮ್ಮನ ಮನೇಲಿದ್ದೇನಲ್ಲ ಹಾಗಾಗಿ. ಮತ್ತೆಂತ ಪರ ಊರ್ದ ಬದುಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬಾಲಯ್ಯರಿಗೆ ಗಾಡ್ ಬ್ಲೆಸ್ ಯುಗೆ. ವಿನೋದ ಪೂಜಾರಿ ದಿನೋಲ ಪಾಡ್ಲೆ ವ್ಲಾಗ್ ಅವೇ ಕಾತೊಂದು ಶೋರ್ ಪಾಡ್ವೆ. ಕೊಡದ ವ್ಲಾಗ್ ಮಾತ್ರ ಡಿಲೀಟ್ ಆತಂಡು. ಐಕ್ಯಾನಿನೇ ಲೈವ್ಗೆ ಬರ್ತೀನಿ. ಯಪ್ಪ ಒಂದು ಗಂಟೆ ಆಯ್ತಾ ನಾನು ಲೈವ್ಗೆ ಬಂದು ಮಾತಾಡಿದ್ರೆ ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಎಂತ ಕೆಲಸ ಇಲ್ಲ, ಎಲ್ಲ ಪಾಪ ಚಿಕ್ಕಮ್ಮ ಮಾಡಿಟ್ಟು ಹೋಗಿದ್ದಾರೆ, ಹಾಗಾಗಿ ಲೈವಲ್ಲಿ ಜಾಲಿಯಾಗಿ ಮಾತಾಡ್ತಿದ್ದೇನೆ. ಮತ್ತೆ ಸತೀಶ ಸಪಲ್ಯ ಲಚ್ಚುನು ತೋಪಾಲೆ ಪಿಂಕಿ ಅಕ್ಕ ಎನ್ನ ಮರ್ಯಾದೆ ಪೋಚಿ ಪಿಂಕಿ ಅಕ್ಕ ಮಾಡೋದು ಲಚ್ಚು ತೋಜು ಅಲ್ಲ. ಇಲ್ಲಗ ಬಲೆ ಲಚ್ಚುಡ ಪಾತಿರುಲಿ ಅಪ್ಪಗ ಸಾತ್ವಿ ಸಾನ್ವಿ ಇಲ್ಲಗ ಬಲೆ ಯಾನಿಕ್ಲ ಅಮ್ಮಡ ಪನೊಂದಿಲ್ಲ ಲೆತ್ತೊಂದು ಬಲೆ ಎಂದು ಬೊಕ್ಕ ಲೋಕೇಶ್ ಮಗು ಕರ್ಕೊಂಡು ಬನ್ನಿ. ಎಲ್ಲಿಗೆ ಕರ್ಕೊಂಡು ಬರುದು? ಸತ್ಯ, ನೀವು ದಾವಣಗೆರೆ ಅವರಲ್ಲ, ಅಲ್ಲಿಗೆ ಕರ್ಕೊಂಡು ಬಂದಾಗೆ ನಾನು. ವಿನೋದ ಪೂಜಾರಿ ಇಲ್ಲಡ ಪೋಯಿ ಬೊಕ್ಕ ಇರ್ನ ಅಮ್ಮಡ ಲೈವ್ಡ್ ಪಾತಿರ್ಲೆ ಅಲ್ಪ ನೆಟ್ವರ್ಕ್ ಪೂಜ ಅವೇ ಪ್ರಾಬ್ಲಮ್. ಎಂಕ್ 5G ತಿಕ್ಕಡ ಮಾತ್ರ ಲೈವ್ಗೆ ಪೋಲಿ, 5G ತಿಕ್ಕಜಿನಕ್ ಲೈವ್ ಕ್ಲಿಯರ್ ಇಪ್ಪೋಚಿ ಅಂಚಾದು. ಬೇರೆ ಏನಾದ್ರು ಹೇಳಿಕುಂಟಾ? ಲೈವ್ ಹೋಗ್ಬೇಕಾ, ನಾನು ಲೆಫ್ಟ್ ಆಗ್ಬೇಕಾ? ಅಲ್ಲ, ನೀವು ನೋಡುದಾದ್ರೆ ನಾನು ಕಂಟಿನ್ಯೂ ಮಾಡ್ತೇನೆ. ಯಾರಾದ್ರೂ ಹೇಳಿ, ಒಬ್ರು ಓಕೆ ಅಂತ ಹೇಳಿದ್ರು ಕೂಡ ಲೈವ್ ಕಂಟಿನ್ಯೂ ಮಾಡ್ತೇನೆ. ನಿಮ್ಮ ಬಳಿ ಕರೆಸ್ಕೊಳ್ಳಿ ಲಚ್ಚಿನ. ಹಾಯ್ ಕವಿತಕ್ಕ, ಲತೀಶ್ ಕುಮಾರ್ ಎಂಚವಲ್ಲರ್ ಯಾನ್ ಸೂಪರ್ ಬಾಲೆನ್ ಕೊರ್ಗೆ ಅಕ್ಲೆ ತೂವಡಿಗೆ ನಂಗೆ ಗೊತ್ತಿಲ್ಲ, ಉಪದ್ರ ಮಾಡಿದ್ರೆ ಮತ್ತೆ ಲೈವ್ ಆಫ್ ಆಗ್ಬೋದು. ನಿಮ್ಮ ಹಸ್ಬೆಂಡ್ ಎಂತ ವರ್ಕ್ ಮಾಡುದು? ಅವರು ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಇದು ಗೌರ್ಮೆಂಟ್ ತಾಲೂಕು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಆಗಿದ್ದಾರೆ. ಅದು 1 ವರ್ಷ ಆಯಿತು ಕೆಲಸ ಸಿಕ್ಕಿ ಗೌರ್ಮೆಂಟ್. ಮತ್ತು ಕೃಷಿ, ಮೇಯ್ನ್ ಕೃಷಿ ಅವರದು, ಅಗ್ರಿಕಲ್ಚರ್. ನಾನು ಮದುವೆ ಆಗೋ ಟೈಮಲ್ಲಿ ಅವರು ಕೃಷಿಕರಾಗಿದ್ದರು. ಅವರು ಕೂಡ ಗ್ರ್ಯಾಜುಯೇಟೇ, ಬಟ್ ಅವರಿಗೆ ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್, ಹಾಗಾಗಿ ಕೃಷಿ ಮಾಡ್ತಿದ್ದಾರೆ. ನಿಮ್ಮ ಅದು ಹೇರ್ ಆಯಿಲ್ ಬೋರ್ಡು ಅಡ್ರೆಸ್ ಬೋರ್ಡು ಪ್ಲೀಸ್. ಹೇರ್ ಆಯಿಲ್ದ ಅಡ್ರೆಸ್ ಇರೆಗ್ ಎನ್ನ ಡಿಸ್ಕ್ರಿಪ್ಷನ್ ಉಂಡು ತುಲೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಪಂಡದು ಉಪ್ಪುಣತೆ ಅವೆಟು ಉಂಡು, ಅಡ್ರೆಸ್ ಎಲ್ಲ ಉಂಡು. ಬೊಕ್ಕ ಇರೆಗ್ ಅಲ್ಪ ಎಂಚಿನ ಫೋನ್ ನಂಬರ್ಲ ಉಂಡು, ಹೇರ್ ಆಯಿಲ್ ಬುಕ್ ಮಾಡ್ಕೊಂಡ ತುಲೆ. ಮತ್ತೆ ಸತೀಶ್ ಸಪಲ್ಯ ಆವು ಬರ್ಪ ಏಪ ಬರ್ಪಾರು. ಲತೀಶ್ ಕುಮಾರ್ ಯಾನ್ ಇರೆಗ್ ಇನಿ ಕಮೆಂಟ್ ಮಲ್ಪೆ ಬೊಕ್ಕ ಕೊರ್ಪೆ ಇರೆಗ್ ಇರೆಂಕ್ ಎಲ್ಲೆ ಕೊರ್ಲೆ ಓಕೆನಾ? ಇಂಕ ಅರ್ಥ ಇಜ್ಜಿ ಕಮೆಂಟ್ ಕೊರ್ಪೆ ಬೊಕ್ಕ ಇರೆಗ್ ಒಂಕ ವಾಪಸ್ ಕೊರ್ಲೆ ಇಂಚ ನಿಂಗೆ ಅರ್ಥ ಇಜ್ಜಿ ದಾದಂದು. ಮೋಹಿನೀಸ್ ಓಕೆ. ಹಾಯ್ ಲಚ್ಚಿ ಲೋಕೇಶ್ ದೇಪ್ಪ ಇರಿಂಚ ತೂಂಡಾಕ್ಲೆ ಇಂಚ ತೂಪುನೆ ನಾ ಬೇರೆ ತೂಪುನೆ ಸುಲೆ ಅಬ್ಬಬ್ಬಾ. ಇಲ್ಲಿ ಒಂದು ಮಿರರ್ ಉಂಟು, ಮಿರರ್ ಅಲ್ಲಿ ನನ್ನ ತಂಗಿ ಕಾಣಿಸ್ತಾಳೆ, ಅಲ್ಲಿಂದ ಕೂಡ ಅವಳನ್ನು ನೋಡ್ತಿದ್ದಾಳೆ. ಅವಳನ್ನು ಇಷ್ಟೇ ಅವಳಿಗೆ ನೋಡಿ. ಹಾಯ್ ಅಕ್ಕ, ಲೈವ್ ಕಂಟಿನ್ಯೂ ಮಲ್ಪಲೆ. ಓಕೆ, ಇರಗೋಸ್ಕರ ಲೈವ್ ಕಂಟಿನ್ಯೂ ಮಲ್ಪವೇ. ಇಂಚ ಸಾನಿಕಾ. ಲೋಕೇಶ್ ಲಚ್ಚಿ ಹೆಸರು ಏನು ಉಂಟು? ಲಚ್ಚಿ ಹೆಸರು ರಿಯಾನ್ಶಿ ಇಂದ ಅವಳೇ ಬೇಕಂತೆ ಇಂದ. ಲಚ್ಚಿ ಹೆಸರು ರಿಯಾನ್ಶಿ ಜಿ ಗಾನಿಗ, ಅವಳ ಹೆಸರು ಫುಲ್ ನೇಮ್. ಮತ್ತೆ ಥ್ಯಾಂಕ್ ಯು. ಓಕೆ ಈ ಥರ ಅವರನ್ನ ಕಮೆಂಟ್ ನೋಡ್ತಾ ಇರ್ತೇನೆ, ತುಂಬ ಕಮೆಂಟ್ ಮಾಡ್ತೀರಿ, ಸೊ ವಿಡಿಯೋ ಕೂಡ ನೋಡ್ತೀರಾ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಗೀತಾರಾವ್. ಲತೀಶ್ ಕುಮಾರ್ ಎನ್ನ ಚಾನಲ್ ಉಂಡ ಐಕಿ ಅನ್ ಪಂಡಿನಿ. ಓಕೆ, ಇಂಕೊಂಜಿ ಬೇತೆ ಅಂಡ ವಿಡಿಯೋ ಕೊಂಚ ಕಮೆಂಟ್ ಪಾಡ್ದು ಬಿಡ್ಲೆ, ಯಾರಿದ ಚಾನಲ್ ಚೆಕ್ ಮನ್ಪೆ, ಸಬ್ಸ್ಕ್ರೈಬ್ಲ ಮನ್ಪೆ. ಚಿನ್ನು ಹಾಯ್ ಅಕ್ಕ, ಹಲೋ. ವಿನೋದ ಪೂಜಾರಿ ಇನಿ ಚಿಕ್ಕಪ್ಪ ಮನಲ್ಪ ಗಮ್ಮತ್ತುಂಡೆ. ಗಮ್ಮತ್ತಿಜ್ಜಿ ನಿಂಚನೆ ಬರ್ತೇನೆ, ಕೋಡೆ ಬೈದೆ ನಾನು ಎಲ್ಲೇ ಪೋಪುನೆ. ಮಸ್ತ್ ಸಮಯ ಉಂಡು, ಮಸ್ತ್ ತುಂಬ ದಿನ ಆಯ್ತು ನಾನು ಇಲ್ಲಿ ಬರದೆ. ಚಿಕ್ಕಮ್ಮ ಹೇಳ್ತಾ ಇರ್ತಾರೆ ಬನ್ನಿ ಅಂತ. ಸೊ ನಿನ್ನೆ ಸಡನ್ ಆಗಿ ಬಂದೆ, ಹೇಳದೆ ಕೇಳದೆ. ಸೊ ಇನ್ನು ಇವತ್ತಿದ್ದೇನೆ, ನಾಳೆ ಹೋಗ್ತೇನೆ ಮನೆಗೆ ವಾಪಸ್. ಮತ್ತೇನಾದ್ರು ಕ್ವೆಶನ್ ಕೇಳಿಕುಂಟಾ? ಅವರದ್ದು ಲತೀಶ್ ಕುಮಾರ್ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಉಂಟಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಕಮೆಂಟ್ ಲೈವ್ ಚಾಟಲ್ಲಿ ಹಾಕಿದ್ದಾರೆ ಕಮೆಂಟ್. ಆಲ್ಮೋಸ್ಟ್ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ, ಯಾಕಂತ ಹೇಳಿದ್ರೆ ಒಂದೊಂದು ವಿಡಿಯೋ ಹಾಕಬೇಕಾದ್ರೂ ತುಂಬ ಕಷ್ಟ ಇರ್ತದೆ.
ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಕಂಟೆಂಟ್ ಸಿಗ್ತದೆ, ಮತ್ತು ಅದನ್ನು ಹೇಗೆ ಎಡಿಟ್ ಮಾಡಬೇಕು, ಕೆಲವೊಂದು ವಿಷಯಗಳನ್ನು ಹಾಕಿಕ್ಕಾಗೋದಿಲ್ಲ, ಅದನ್ನು ಹೇಗೆ ಕಟ್ ಮಾಡಬೇಕು, ಅದು ತುಂಬ ಕಷ್ಟ ಇರ್ತದೆ. ಹೆವಿ ಇಂಟರ್ನೆಟ್ ಅಂತೂ ತುಂಬ ಬೇಕಾಗ್ತದೆ. ಅದಕ್ಕೆ ಎಕ್ಸ್ಟ್ರಾ ಪ್ಯಾಕ್ ಎಲ್ಲ ಹಾಕ್ಕೊಂಡು ತುಂಬ ಜನ ಎಷ್ಟು ಕಷ್ಟಪಡ್ತಾರೆ ಅಂತ ಒಬ್ಬ ಯೂಟ್ಯೂಬರ್ಸ್ನ ಕಷ್ಟ ಮತ್ತೊಬ್ಬ ಯೂಟ್ಯೂಬರ್ಗೆ ಗೊತ್ತಿರೋದು. ಹಾಗಾಗಿ ಇನಿ ಚಿಕ್ಕಮ್ಮನ ಅಲ್ಪ ಗಮ್ಮತ್ತುಂಡೆ ಇಜ್ಜಿ ದಾದ ತಿಂದರಿನಿ ವಿನೋದ ಪೂಜಾರಿ ಇನಿ ಓಡ್ಪೋಲೆ ತಿಂತೆ ಅವೇ ಉಪ್ಪುನು ಬಂಜಿಡು ಗೀತಾರಾವ್ ಇರಣ್ಣ ಡೈಲಿ ವ್ಲಾಗ್ ನೋಡ್ತೇನೆ, ತುಂಬ ಒಳ್ಳೆ ಆಗ್ತದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಇರಿಗೆ ಕಮೆಂಟ್ ಮಲ್ತೆ ಎಲ್ಲೇ ಕೊರ್ಲೆಂಕ್ ಓಕೆ 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 ಎಲ್ಲ ಇರಿಗೆ ಕಮೆಂಟ್ ಮಲ್ಪೇನು ಬೊಕ್ಕ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಲ್ವಾ, ಇಷ್ಟು ಜನ ಇದ್ರಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಮಾತ್ರ ಆಯ್ತಾ, ಇಲ್ಲದಿದ್ರೆ ಫೋರ್ಸ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ಮತ್ತೆ ತುಂಬ ಜನ ಹೇಳ್ತಿದ್ರು ನೀವು ಇಷ್ಟು ವೀಡಿಯೋಸ್ ಹಾಕ್ತೀರಿ, ನಿಮಗೆ ಸಬ್ಸ್ಕ್ರೈಬ್ ಯಾಕೆ ಕಡಿಮೆ ಅಂತ. ಅದನ್ನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗೆ ಆಗೋದು ನನ್ನ ಸಬ್ಸ್ಕ್ರೈಬ್ ಎಷ್ಟು ಉಂಟು ಅಷ್ಟಾದ್ರೂ ವ್ಯೂಸ್ ಆದರೆ ಸಾಕಾಗ್ತಿತ್ತು ಅಂತ. ಬಟ್ ಅಷ್ಟು ಕೂಡ ವ್ಯೂಸ್ ಆಗೋದಿಲ್ಲ. ಆದರೂ ಡೈಲಿ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗ್ತದೆ ಅಂತ ಡೈಲಿ ಹಾಕ್ತಾನೆ ಇದ್ದೇನೆ. ಡಿಮೋಟಿವೇಟ್ ಆಗ್ತೇನೆ, ಆದ್ರೆ ಏನು ಮಾಡೋದು, ಹ್ಯಾಪಿಯಾಗಿರ್ಬೇಕು ಲೈಫಲ್ಲಿ ಅಷ್ಟೇ. ಮೋಹಿನಿಯಸ್ ಡಿಲೀಟ್ ಮಾಡ್ತಾರೆ ದಾದ ಗೊತ್ತುಜಿ. ಲತೀಶ್ ಕುಮಾರ್ ಗುಡ್, ಥ್ಯಾಂಕ್ ಯು. ವಿನೋದ ಪೂಜಾರಿ ಈ ಜಾಬ್ ಮಲ್ತೊಂದುಲ್ಲಾರೆ ಅಂದೆ ಯಾನ್ ಫ್ರೀಲಾನ್ಸರ್ ಆದಿತ್ತ ವರ್ಕ್ ಮಾಡ್ತೊಂದುಲ್ಲೆ. ನ್ಯೂಸ್ ಚಾನಲ್ಸ್ ಒಂಜೆ ಹತ್ತು 2-3 ನ್ಯೂಸ್ ಚಾನಲ್ಸ್ ಒಂಜೆಟ್ ರಿಪೋರ್ಟರ್ ಆದು ಒಂಜೆಟ್ ಸ್ಕ್ರಿಪ್ಟ್ ಬುಕ್ ವೆಬ್ಸೈಟ್ಗೆ ಪೂರ ಅಪ್ಲೋಡ್ ಮಾಡ್ಕೊಳ ಪೂರ ಇಲ್ಲಡೆ ಮಲ್ತೊಂದುಲ್ಲೆ. ಡೈಲಿ ಪೂಜಿ ಅక్కడ ಲೆಪ್ಪುನಾಗ ಪೋದು ಆಂಕರಿಂಗ್ ಮಂತ್ ಬರ್ಪೆ ನ್ಯೂಸ್ ಓದುದು ಬರ್ಪೆ. ಇನ್ನ ಡೈಲಿ ಬ್ಲಾಗ್ ತೂಪೆ ಪಿಂಕಿ ಅಕ್ಕ. ಅಯ್ಯೋ ದೇವರೇ, ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನನ್ನು ಮನೇಲಿ ಕರೆಯೋದು ಪಿಂಕಿ ಅಂತ. ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೆ ಸಹ ನನ್ನ ಹೆಸರು ಕವಿತಾ ಅಂತ ಗೊತ್ತಾದದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದ ನಂತರ. ಕವಿತಾ ಅಂತ ಹೇಳಿ ಕವಿತಾ ಅಂತ ಸ್ಟಾರ್ಟ್ ಆದ್ದು. ಇಲ್ದಿರ ಎಲ್ಲರೂ ಕರೆಯೋದು ಪಿಂಕಿ ಅಂತ. ಹಾಗಾಗಿ ಅವಳು ಪಿಂಕಿ ಅಕ್ಕ ಅಂತ ಹೇಳ್ತಿದ್ದಾಳೆ. ಅರ್ಷಿತಾ ಅಕ್ಕ ಇನ್ನ ಹಸ್ಬೆಂಡ್ ಆದ ವರ್ಕ್ ಮಾಡ್ಕೊಂಡು ಎಕಡೆಯವರ ಪಂಡೆ ಇರಿಜ್ಜಂಡ. ಓಕೆ, ಹಸ್ಬೆಂಡ್ ತಾಲೂಕು ಹೆಲ್ತ್ ಡಿಪಾರ್ಟ್ಮೆಂಟ್ ಡ್ರೈವರ್ ಆದಲ್ಲೇರು ಗೌರ್ಮೆಂಟ್ದ ಹಾಸ್ಪಿಟಲ್. ಬೊಕ್ಕ ಕೃಷಿ, ಮೇನ್ ಕೃಷಿ ಅಗ್ರಿಕಲ್ಚರ್. ಸತೀಶ್ ಸಪಲ್ಯ ಇನ್ನ ಡೈಲಿ ವ್ಲಾಗ್ ತೂಪೆ ಪಿಂಕಿ ಅಕ್ಕ. ಥ್ಯಾಂಕ್ ಯು. ಎಂತ ಗೊತ್ತುಂಟ, ಕೆಲವರು ಈಗ ಮನೇಲಿ ಇರ್ತಿರಲ್ವಾ, ಕೆಲವರು ಹೌಸ್ ವೈಫ್ ಇರ್ಬೋದು, ಮತ್ತೆ ಕೆಲವು ಮಕ್ಕಳಿಗೆ ಕೂಡ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಅದೇ ನಾನು ಹೇಳಿದೆಲ್ಲ ಆಗದಿಂದ ಹೇಳ್ತಿದ್ದೇನೆ. ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ದತ್ತಲಕ್ಷ್ಮಿ ಸೋಹಲ್ ಯೂಟ್ಯೂಬ್ ಚಾನಲ್. ಅವರ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತುಂಟ. ಅಂದ್ರೆ ದೊಡ್ಡವ್ರ ಸಪೋರ್ಟ್ ಬೇಕು. ಎಡಿಟಿಂಗ್ ಎಲ್ಲ ಮಕ್ಕಳಿಗೆ ಕಷ್ಟ ಆಗ್ಬೋದು. ಯಾರಾದ್ರೂ ಗೊತ್ತಿದ್ರೆ ನಿಮ್ಮ ಮನೆಯಲ್ಲಿ ಇದ್ದವರ ಹತ್ರವೇ ನೀವು ವ್ಲಾಗ್ಸ್ ಎಲ್ಲ ಮಾಡಿಸ್ಬೋದು. ನೆಕ್ಸ್ಟ್ ಫ್ಯೂಚರ್ ಇದೆ. ಈಗ ಇನ್ಕಮ್ ಎಲ್ಲ ಬರೋದು ಕಡಿಮೆ ಇರ್ಬೋದು, ಆದರೆ ನೆಕ್ಸ್ಟ್ ಫ್ಯೂಚರ್ ಇದೆ ನೋಡಿ. ಮತ್ತೇನಾದ್ರು ಕೇಳಿಕಿದ್ರೆ ಕೇಳಿ. ಬಾ, ನನಗೆ ಬಚ್ಚಿ ಹೋಯ್ತು ಕೂತು. ಆತಾ, ಒಂದು ನಿಮಿಷ ಗೈಸ್, ಒಂದು ನಿಮಿಷ. ಅಬ್ಬಾ, ಈಗ ಸ್ವಲ್ಪ ಖುಷಿ ಆಯ್ತು. ಅದು ಚಾರ್ ನನಗೆ ಸ್ವಲ್ಪ ತಾಕ್ತಿತ್ತು, ಹಾಗಾಗಿ ಚಾರ್ ಚೇಂಜ್ ಮಾಡ್ಕೊಂಡೆ. ಮತ್ತೆ ಬೇರೆ ಏನಾದ್ರು ಕೇಳಿಕುಂಟ ಗೈಸ್? ಗೀತಾರಾವ್ ನೀವು ತುಂಬಾ ಗ್ರೇಟ್, ಟೈಮ್ ಮಾಡಿ ವ್ಲಾಗ್ ಮಾಡ್ತೀರಿ, ದೇವರು ಒಳ್ಳೆ ಫಲ ಕೊಡ್ತಾರೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಅದೇ ನಾನು ಫಸ್ಟಿಗೆ ವ್ಲಾಗ್ ಡೈಲಿ ಹಾಕ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಒಂದು ಪ್ರೆಗ್ನೆಂಟ್ ಆದ ಟೈಮಲ್ಲಿ ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ಬೇಕು, ಮನೇಲಿ ಇರ್ತೇನೆ ಅಲ್ವಾ ಅಂತ, ಅಂದರೆ 8 ಮಂತ್ ನಂತರ ಅಂತ. ಬಟ್ ಹೇಗೆ ಮಾಡುದು ಮತ್ತೆ ಡೈಲಿ ಹಾಕಿದ್ರೆ ನೋಡ್ತಾರಾ ಇಲ್ವಾ ಅಂತ ಡೌಟ್ ಇತ್ತು. ಮತ್ತೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದೆ. ಸೊ ನೋಡ್ತಾರಂತ ಗೊತ್ತಾಯ್ತು, ಆನಂತರ ಕಂಟಿನ್ಯೂ ಮಾಡ್ತಾ ಹೋದೆ ಅಷ್ಟೇ. ವೆಲ್ಕಮ್ ಪಿಂಕಿ ಅಕ್ಕ, ಥ್ಯಾಂಕ್ ಯು. ಮತ್ತೆ ಏನಾದರೂ ಕ್ವೆಶನ್ ಕೇಳಿಕಿದ್ರೆ ಕೇಳಿ. ಆಲ್ಮೋಸ್ಟ್ ಎಲ್ಲ ಹೋದ್ರು, ಲೆಫ್ಟ್ ಆದ್ರು. ಮತ್ತೆ ಎಷ್ಟು ಹೊತ್ತಿರೋದಲ್ಲ ಲೈವಲ್ಲಿ, ಅವರಿಗೆ ಕೂಡ ಇಂಟರ್ನೆಟ್ ಹೋಗುದಿಲ್ವಾ? ಯಾರಾದರೂ ಹೊಸೊಬ್ರು ಬರ್ತಾರಾ ಅಂತ ಕಾಯ್ದು ನಾನು. ಏನಾದರೂ ಕ್ವೆಶನ್ ಕೇಳಿಕಿದ್ರೆ ಕೇಳಿ, ಮಾತಾಡಿ, ನಾನು ಸಹ ಮಾತಾಡ್ತೇನೆ. ಆಲ್ಮೋಸ್ಟ್ ಉಂಟಲ್ವಾ, ನಿಜವಾಗ್ಲೂ ಕೆಲವೊಂದು ಸಲ ಖುಷಿ ಆಗ್ತದೆ. ಕೆಲವರೆಲ್ಲ ಕಮೆಂಟಲ್ಲಿ ಹೇಳದಿದ್ರು ಕೂಡ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮತ್ತು ವಾಟ್ಸಪ್ಪಲ್ಲಿ ಕೆಲವರೆಲ್ಲ ಮೆಸೇಜ್ ಹಾಕ್ತಾರೆ, ವ್ಲಾಗ್ ಇದೆಲ್ಲ ಚೆನ್ನಾಗಾಗ್ತದೆ. ಮೊನ್ನೆ ಒಂದು ನಾನು ಒಬ್ಬರಿಗೆ ಸಜೆಷನ್ ಕೊಟ್ಟಿದ್ದೆ. ಅವರು ತುಂಬ
ಎಮೋಷ್ನಲ್ ಆಗಿ ಕಮೆಂಟ್ ಹಾಕಿದ್ರು, ಅವರಿಗೆ ಸಜೆಷನ್ ಕೊಟ್ಟಿದ್ರು, ಅವ್ರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ಅವರ ಲೈಫ್ ಸ್ಟೋರಿ ಎಲ್ಲ ನನ್ನ ಹತ್ರ ಹೇಳ್ಕೊಂಡ್ರು. ಸ್ವಲ್ಪ ಅವರಿಗೂ ಕೂಡ ರಿಲೀಫ್ ಫೀಲ್ ಆಯ್ತಂತೆ ಹೇಳ್ಕೊಂಡು. ಹಾಗೆಲ್ಲ ಹೇಳೋದು ನನಗೆ ತುಂಬ ಖುಷಿ ಆಗೋದು. ನನ್ನ ಹತ್ರ ಸಹ ಹೇಳ್ತಾರಲ್ವಾ, ಅಂದರೆ ಅಕ್ಕನಾಗೆ ಅಕ್ಕ ನೀವು, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿದ್ದೇನೆ ಅಂತ ಎಲ್ಲ ಹೇಳ್ಕೊಂಡ್ರು. ಪಾಪ ಅದು ಏನು ವಿಷಯ ಅಂತ ನಾನು ಖಂಡಿತ ಹೇಳೋದಿಲ್ಲ. ತುಂಬ ಖುಷಿ ಆಯಿತು. ಅಂದರೆ ಏನೋ ಒಂದು ನಂಬಿಕೆ ಇಟ್ಟು ನನ್ನ ಹತ್ರ ಹೇಳಿದಾರಲ್ವ ಎಲ್ಲ ವಿಷಯಗಳನ್ನು ಅಂತ, ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಮೊನ್ನೆ ನಾನು ಕಮೆಂಟಲ್ಲಿ ಹೇಳಿದೆ ನೋಡಿ, ಕಮೆಂಟ್ ನೋಡಿ ತುಂಬ ಬೇಜಾರಾಯಿತು ಅನ್ನೋಂಥದ್ದು ವ್ಲಾಗ್ ಇದೆ ನೋಡಿ, ಅವರು ನನಗೆ ಮೆಸೇಜ್ ಮಾಡಿದ್ದಾರೆ. ಅವರು ಎಲ್ಲಿ ಅವರು ಏನು ಎತ್ತ ಅದು ನಾನು ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ, ಬೇಡ ಅದು ವಿಷಯ. ಮತ್ತೆ ಈರ್ಲ ಕ್ಯೂಟು ಲಚ್ಚಲ ಕ್ಯೂಟು ಯಾನು ಕ್ಯೂಟ ಯಾರು ಇಂಚಿದೆ ಅಂತ ಕ್ಯೂಟ್ ತುಲೆಗೆ ಮೋನೆ ಕಪ್ಪು ಕಪ್ಪು ಬೊಕ್ಕದಲ್ಲ ಪನೀರ ಉಂಡಾ. ಏನಾದರೂ ಹೇಳಿಕ್ಕಿದ್ದೆ ಹೇಳಿ. 7 ಜನ ಇದ್ದಾರೆ, 7 ಲೈಕ್ಸ್ ಇದೆ ಅಪ್ಪ. ಮತ್ತೆ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ನೀರು ಕೊಡುರಿ ಅಕ್ಕ, ನಿಮ್ಮ ವಾಯ್ಸ್ ಡೌನ್ ಆಗ್ತಾ ಉಂಟು. ನೀರು ಕುಡಿಬೇಕಾ? ಈ ಮಳೆಗೆ ನೀರು ಕುಡಿಲಿಕ್ಕೆ ಸಹ ಮನಸ್ಸಿಲ್ಲ, ಹಾಗೆ ಆಗಿದೆ. ಮತ್ತೆ ನೀರು ಕುಡಿತೇನೆ, ಪರವಾಗಿಲ್ಲ. ಏನಾದರೂ ಹೇಳಿಕುಂಟಾ? ನಾನೆಂತಾದ್ರೂ ಮಾತಾಡ್ಬೇಕಷ್ಟೇ. ಎಂತ ಮಾತಾಡುದು? ಒಂದು ಕ್ವಶನ್ಗೆ ಎಂತ ಅಮ್ಮು? ನನ್ನ ತಂಗಿ ಕೇಳ್ತಾಳೆ ಕ್ವಶನ್, ಆನ್ಸರ್ ಮಾಡ್ತೇನೆ. ಪೂರ ಏನು ಪಾರ್ದಿತ್ತ ಲೈಫ್ ಜರ್ನಿ. ಎಂತ ಗೊತ್ತುಂಟು, ಈಗ ತುಂಬ ಜನ ಜಾಬಿಗೆ ಹೋಗ್ತಾರೆ. ಜಾಬಿಗೆ ಹೋಗುವಾಗ ಸ್ಯಾಲ್ರಿ ಕಡಿಮೆ ಅಂತ ಹೇಳಿ ಬರ್ತಾರಲ್ವಾ, ಸ್ಯಾಲ್ರಿ ಅಷ್ಟು ಸಾಕಾಗೋದಿಲ್ಲ ಅಂತ. ಬಟ್ ಜಾಬ್ ಸಿಕ್ಕರೆ ಸ್ಯಾಲ್ರಿ ಕಡಿಮೆ ಆದರೂ ಪರವಾಗಿಲ್ಲ, ಹೋಗಿ. ಯಾಕಂತ ಹೇಳಿದ್ರೆ ನಂದು ಫಸ್ಟ್ ಸ್ಯಾಲ್ರಿ ಇದ್ದದ್ದು 5,000 6 ವರ್ಷಕ್ಕಿಂತ ಮುಂಚೆ. ನನಗೀಗ ಜಾಬ್ ಎಕ್ಸ್ಪೀರಿಯನ್ಸ್ 7 ವರ್ಷ ಆಯಿತು. ಫಸ್ಟ್ ಸ್ಯಾಲ್ರಿ ಇದ್ದದ್ದು ನನಗೆ ಬರೀ 5,000. ಅದು ಕೂಡ ಟ್ರೈನಿಂಗ್ ಅಂತ ಹೇಳಿದರು. ಟ್ರೈನಿಂಗಲ್ಲಿ ಕೂಡ ನನಗೆ 5,000 ಕೊಡ್ತಿದ್ರು. ಮತ್ತು 6,000 ಆಯಿತು, ಮತ್ತು ಡಬಲ್ ಆಯಿತು, ನನ್ನ ಹತ್ರ ಡಬಲ್ ಆಗ್ತಾ ಹೋಯಿತು. ಹಾಗಾಗಿ ಹೇಳ್ತಾನೆ, ಇದೊಂದು ಕಂಪ್ಲೀಟ್ ಮಾಡ್ಕೊಳ್ತೇನೆ, ಮತ್ತೆ ನಿಮಗೆ ಆನ್ಸರ್ ಮಾಡ್ತೇನೆ ವಿನೋದ್ ಅವರೇ. ಅದೇ ಎಷ್ಟು ಸ್ಯಾಲ್ರಿದು ಪರವಾಗಿಲ್ಲ. ಅಂದರೆ ಕೆಲವೊಂದ್ಸಲ ಆಗ್ತದೆ, ನಾವು ಅಷ್ಟೆಲ್ಲ ಫೀಸ್ ಕಟ್ತೇವೆ, ಒಂದು 20-25 ಸಾವಿರ ಫೀಸ್ ಕಟ್ತೇವೆ, ಆದರೆ ಸ್ಯಾಲ್ರಿ ಸಿಗೋದು ಬರೀ 8,000 10,000 ಅಂತ ತುಂಬ ಬೇಜಾರಾಗ್ತದೆ. ಬಟ್ ಎಕ್ಸ್ಪೀರಿಯನ್ಸ್ ಆದಾಗೆ ನಮಗೆ ಸ್ಯಾಲ್ರಿ ಹೈ ಆಗ್ತಿರ್ತದೆ, ನಮ್ಮ ಎಕ್ಸ್ಪೀರಿಯನ್ಸ್ನ ಮೇಲೆ ಇರೋದು. ಈಗ ನೋಡಿ, ನಮ್ಮ ಜಾಬ್ ಹೇಗಿರಬೇಕು ಅಂತ ಹೇಳಿದರೆ, ನಾವು ಕೇಳ್ಕೊಂಡು ಹೋಗುವ ರೀತಿಯಲ್ಲಿ ಫಸ್ಟಿಗೆ ನಾವು ಕೇಳ್ಕೊಂಡು ಹೋಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಒಂದು ಜಾಬ್ ಅಂತ ಬೇಕಾದಾಗ ನಾವು ಕೇಳ್ಕೊಂಡು ಹೋಗಬೇಕಾಗ್ತದೆ. ಮತ್ತೆ ಎಕ್ಸ್ಪೀರಿಯನ್ಸ್ ಆದ ನಂತರ ಹೇಗಿರಬೇಕು ಅಂತ ಹೇಳಿದ್ರೆ, ಅವರೇ ಕರೆದು ಕೊಡುವಾಗಿರಬೇಕು. ಇಂಥವ್ರು ಇದ್ದರೆ ಬೆಟರ್. ನಾವಾಗಿ ಜಾಬ್ ಕೇಳೋದಕ್ಕಿಂತಲೂ ಅವರು ಕರೆದು ಕೊಡೋದಕ್ಕಿಂತಲೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಇದು ನನ್ನ ಲೈಫ್ನ ಎಕ್ಸ್ಪೀರಿಯನ್ಸ್, ಅದಕ್ಕೆ ಹೇಳ್ತಿದ್ದೇನೆ ಅಷ್ಟೇ. ಅವರಾಗಿ ಹೇಳ್ತಾರಲ್ಲ, ನೀವಿದ್ರೆ ಒಳ್ಳೇದಿತ್ತು, ನೀವಿದ್ದನ್ನು ಆ್ಯಂಕರಿಂಗ್ ಮಾಡಿದರೆ ಒಳ್ಳೇದಿತ್ತು ಅಂತ. ಆ ಲೆವೆಲ್ಗೆ ಬೆಳಿಬೇಕು, ಆಗಲೇ ಸ್ವಲ್ಪ ಮರ್ಯಾದೆ ಕೂಡ. ಮೊದಲೆಲ್ಲ ಹೇಳ್ತಿದ್ರು, ನೆಂತ ಗೊತ್ತಿಲ್ಲ, ನಂದು ವಾಯ್ಸ್ ಎಲ್ಲ ಕರೆಕ್ಟ್ ಇರಲಿಲ್ಲಲ್ಲ. ಅಂದರೆ ನಂದು ಮಾತಾಡುವಾಗ ತುಳು ಎಲ್ಲ ಬರ್ತೈತೆ. ಈಗ ನಾನು ಮಾತಾಡ್ತೇನೆ ಹೀಗೆ, ಬಟ್ ಆ್ಯಂಕರಿಂಗ್ ಮಾಡುವಾಗ ನನಗೆ ಒಂದು ಚೂರು ತುಳು ಬರೋದಿಲ್ಲ, ಅಲ್ಲಿ ಸ್ಪಷ್ಟ ಕನ್ನಡ ಮಾತಾಡ್ತೇನೆ. ಈಗ ನಿಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ಹೀಗೆ ಆಗ್ತದೆ, ತುಳು ಕನ್ನಡ ಎಲ್ಲ ಮಂಗಳೂರು ಕನ್ನಡ ಬರ್ತದೆ. ಬಟ್ ನಾನು ಆ್ಯಂಕರಿಂಗ್ ಮಾಡುವಾಗ ಫುಲ್ ಬ್ಯಾಂಗ್ಳೂರು ಕನ್ನಡದ ಟೈಪಲ್ಲಿ ಬರ್ತದೆ, ಕರೆಕ್ಟ್ ಕನ್ನಡ ಬರ್ತದೆ. ಸೊ ಆಗೆಲ್ಲ ತುಂಬ ಜನ ಹೇಳೋದುಂಟು ನನಗೆ ಫಸ್ಟಿಗೆ ಮಾತಾಡುವಾಗೆಲ್ಲ, ನೀನು ಯಾವ ಇದಕ್ಕೆ ಆ್ಯಂಕರ್ ಆದಿ ಅಂತ. ಈಗ ಹೇಳಿ ನೋಡುವ. ಅದಕ್ಕೆ ಹೇಳೋದು, ಯಾರು ನಮ್ಮನ್ನು ತಗ್ಗಿಸ್ತಾರ ಅವರ ಮುಂದೆ ನಾವು ತಲೆ ಎತ್ತಿ ನಡಿಬೇಕು, ಆಗಲೇ ನಮಗೆ ಸ್ವಲ್ಪ. ಮತ್ತೆಂತ, ಚಿಕ್ಕಮ್ಮನ ಇಲ್ಲು ಒಲ್ಪ ವಿನಾದ ಪೂಜಾರಿ, ಚಿಕ್ಕಮ್ಮನ ಇಲ್ಲು ಮೊಟ್ಟೆ ತಡ್ಕ ಪುತ್ತೂರು. ಮುಲ್ಪೇರಣ್ಣ ನಿಯರ್ ದಕ್ಲು ಇಲ್ಲಾರ ಕಮೆಂಟ್ ಮಾಡಲಿ. ಮೊಟ್ಟೆ ತಡ್ಕ ಮೊಟ್ಟೆ ಇಲ್ಲಿ ಜಾಸ್ತಿ ಆಗಿರ್ಬೇಕಾದ್ರೆ ಮೊಟ್ಟೆ ತಡ್ಕ ಅಂತ ಇಟ್ಟಿದ್ದಾರೆ. ತಾಯಿಗೆ ಮೊಟ್ಟೆ ತಡ್ಕ ಬುದಾರ, ಅವಳಿಗೆ ಸಹ ಗೊತ್ತಿಲ್ಲ ಯಾಕೆ ಅಂತ ಹೆಸರು. ಈರ್ಲ ಇನ್ನ ಹಸ್ಬೆಂಡ್ಲ ಪಾತೆನ ಮಸ್ತ್ ಇಷ್ಟ ಆಪುಂಡು. ಇಂಚೆ ಗೊತ್ತುಂಡೆ ನಿಜವಾದ್ಲ ಇಂಕಾಡ ಕೆಲವುದೊಂಜಿ ವಿಷಯ ಪಾಡ್ರಗ ಆಪುಜಿ ವಿಡಿಯೋ ಅಂಚ ಫುಲ್ ಫನ್ ಅವರು ಫುಲ್ ಫನ್ ಆಗಿರ್ತಾರೆ. ಅವ್ರು ಮಾತಾಡೋದು ಒಟ್ರಾಸಿ ಮಾತಾಡ್ತಾರಲ್ಲ, ಹಾಗೆ ಕೆಲವೊಂದು ವಿಷಯಗಳನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ಅವರಷ್ಟು ಜಾಲಿ ಇದ್ದಾರೆ. ನಾನು ಮತ್ತು ಅವರು ಒಂಥರ ಕೋಳಿ ಜಗಳ ಮಾಡ್ತಾನೆ ಇರ್ತೇವೆ, ಕೋಳಿ ಜಗಳ ಆಗ್ತಾನೇ ಇರ್ತದೆ ನಮ್ದು. ಈಗ ಆಗಷ್ಟೇ ಕಾಲ್ ಮಾಡಿದ್ರೆ, ಆಗ್ಲೂ ಒಂದು ಕೋಳಿ ಜಗಳ ಆಯ್ತು ನಮ್ದು. ಮತ್ತೆ ವನಿತಾ ಸಾಲ್ಯಾನ್, ಹಾಯ್ ಹಲೋ, ಹೇಗಿದ್ದೀರಿ ವನಿತಾ ಸಾಲ್ಯಾನ್? ಪೀರಾಜ್, ಹಾಯ್ ಅಕ್ಕ, ಹಲೋ. ಆ್ಯಕ್ಚುಲಿ ಎಲ್ಲರೂ ಅಕ್ಕ ಅಕ್ಕ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಮದುವೆಯಾಗಿ ಮಗು ಇರಬೇಕು ಅಂತ ಅಕ್ಕ ಹೇಳೋದಾಗಿರ್ಬೇಕು. ಆ್ಯಕ್ಚುಲಿ ನಾನು ನೋಡ್ಲಿಕ್ಕೆ ಮಾತ್ರ ಈ ಥರ ಇದ್ದೇನೆ, ದೊಡ್ಡ ಹೆಂಗಸಾಗೆ. ಬಟ್ ಏಜ್ 1998 ಲೆಕ್ಕ ಮಾಡಿ ನೀವು, ಆಯ್ತಾ?
ನಿಮಗೆ ಸಣ್ಣವಳು ಕೂಡ ಆಗಿರ್ಬೋದು, ದೊಡ್ಡವಳು ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಬಾಬು ಏನ್ ಮಾಡ್ತಾಳೆ? ಬಾಬು ಅಲ್ಲಿ ನೋಡಿ ಕಾಣ್ತಾಳ, ನನ್ನ ತಂಗಿ ಹತ್ರ ಇದ್ದಾಳೆ ಬಾಬು. ಮತ್ತೆ ಶ್ರೇಯಸ್, ಹಾಯ್ ಸಿಸ್, ಹಲೋ, ಹೇಗಿದ್ದೀರಿ? ಮತ್ತೆ ಇದು ನಾನು ಲೈವ್ ಅನ್ನು ಅಪ್ಲೋಡ್ ಮಾಡ್ಬೇಕಾ ಬೇಡ ಅಂತ ಗೊತ್ತಿಲ್ಲ. ಒಂದು ಆಫ್ ಮಾಡ್ತೇನೆ, ಅಪ್ಲೋಡ್ ಮಾಡುದಿಲ್ಲ, ಒಂದು ಅಪ್ಲೋಡ್ ಮಾಡ್ತೇನೆ, ನೋಡುವ ಹೆಂಗದಿದ್ದು. ಇನ್ನೋಲ ಒಂಜಿ ಹಾಯ್ ಪಲ್ಯವೆ ಎಂಕ್ ಈರ್ ಪಂಡ ಇಷ್ಟವೆ ಶೋರ್ ಎನ್ನ ವ್ಲಾಗ್ ನೆನಪುಡಿರೆ ಕೊಂಚ ಹಾಯ್ ಪನ್ಪೆ ಮಾತ ವ್ಲಾಗ್. ಓಕೆ, ವಿನೋದ ಪೂಜಾರಿ ನೆನಪುದಿವನು ಇನ್ನು ಪುದರ್ ಹೆಂಗ್ ಮರಪ್ಪುನು ಬೇಗ. ನಂಗೀಗ ನೋಡಿ, ನಾನು ಏನಾದ್ರೂ ಈಗ ಮಾತಾಡ್ತಿರ್ತೇನೆ, ಮತ್ತೇನಾದ್ರೂ ಮಿಡ್ಲಲ್ಲಿ ಒಂದು ವಿಷಯ ಬಂದ್ರೆ ಅಲ್ಲಿಗೆ ಮತ್ತೆ ಹೋಗಿ ಬಿಡ್ತೇನೆ. ನನ್ನದು ಅದೊಂದು ಪ್ರಾಬ್ಲಮ್, ಮರವು ಜಾಸ್ತಿ, ಹಾಗಾಗಿ ನನಗೆ ಮಾರ್ಕ್ಸ್ ಕೂಡ ಕಡಿಮೆ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಒಂದು ಸಡನ್ ಆಗಿ ಹೇಳ್ತಾರೆ ಇಂಥ ಒಂದು ವಿಷಯಕ್ಕೆ ಇಂಥ ಒಂದು ಆ್ಯಂಕರಿಂಗ್ ಉಂಟು ಅಂತ. ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗಿರ್ತೇನೆ, ಅಲ್ಲಿ ಕ್ಯಾಮರಾ ಹಿಡಿದು ನಿಲ್ತಾರ ಫುಲ್ ಮತ್ತೋಗ್ತದೆ ನನಗೆ. ಅದೇ ಏನಾದೊಂದು ವಿಷಯ ಅಡ್ಡ ಬಂದಾಗ ಮತ್ತೆ ಫುಲ್ ಮತ್ತೋಗ್ತದೆ ನನಗೆ. ಮತ್ತೆಂತ ವನಿತಾ ಸಾಲಿಯನ್ ಚಾ ಆಯ್ತಾ? ಚಾಯ್ ಕಡೆ ಆತಂಡು ಒಡ್ಪೊಲೆ ತಿಂಡಿ, ಮತ್ತೆ ಪತ್ರೊಡೆ ಕೂಡ ಮಾಡಿದ್ರು ಚಿಕ್ಕಮ್ಮ. ಎಂತ ಗೊತ್ತುಂಟಾ, ಪತ್ರೊಡೆ ಮಾಡಿದ್ರೆ ಈ ತರ ಮಾಡ್ಬೇಕು, ಇಷ್ಟ ಆಗದವ್ರು ಕೂಡ ಮಾಡ್ತಾರೆ, ತಿಂತಾರೆ. ಅದು ಹೇಗೆ ಅಂತ ಯಾವಾಗದು ಬ್ಲಾಗ್ ಮೋಸ್ಟ್ಲಿ ನಾಳೆ ಅಪ್ಲೋಡ್ ಆಗ್ತದೆ. ಪತ್ರೊಡೆನ ಹೀಗೆ ಮಾಡಿ ತಿಂದ್ರೆ ಖಂಡಿತ ಎಲ್ಲರೂ ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿ ಚಿಕ್ಕಮ್ಮ ಮಾಡಿದ್ದಾರೆ. ಅದು ಕೂಡ ಫ್ರೈ ಎಲ್ಲ ಮಾಡಿ ಚೆಂದಾಗಿದೆ ಪತ್ರೊಡೆ. ಯಾರಿಗೆ ಇಷ್ಟ ಇಲ್ಲ ಅವರು ಕೂಡ ತಿಂತಾರೆ. ಕೆಲವರಿಗೆ ಸೊಪ್ಪೆಲ್ಲ ಇಷ್ಟ ಆಗುದಿಲ್ಲ, ನನಗೆ ಸೊಪ್ಪೆಲ್ಲ ಇಷ್ಟ ಇಲ್ಲ, ಬಟ್ ನಾನು ತಿಂದಿದ್ದೇನೆ ಅಂತ ಹೇಳಿದ್ರೆ ಅದು ಅಷ್ಟು ಚೆಂದಾಗಿತ್ತು. ಅದು ಹೇಗೆ ಮಾಡೋದು ರೆಸಿಪಿ ನಾಳೆ ಬರ್ತದೆ, ನನ್ನ ಚಿಕ್ಕಮ್ಮ ಮಾಡಿದ್ದು. ಚಿಕ್ಕಮ್ಮಂದು ಅಡಿಗೆಲ್ಲ ಸೂಪರ್, ಅವರದು ಬೂತಾಯಿ ಪುಳಿ ಮುಂಚೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಮತ್ತೆ ಬುಕ್ಕೊಂಜುವುದೇ ಯಾರನ್ನ ಪ್ರತಿ ಪದಾರ್ಥ ಕೂಡ ಅವರು ಅಷ್ಟೇ, ಅದೊಂದು ಟೇಸ್ಟೇ ಬೇರೆ, ತುಂಬ ಚೆಂದ ಇರ್ತದೆ. ಮತ್ತೆ ಏನಾದ್ರು ಕ್ವಶನ್ ಉಂಟಾ? ಚಿಕ್ಕಮ್ಮನ ಹತ್ರ ಒಂದು ಸಲ ಬಂದು ಎಲ್ಲ ರೆಸಿಪಿ ಮಾಡಿಸಬೇಕು ಅಂತ ಇದ್ದಾನೆ. ಈಗ ನನ್ನ ತಂಗಿ ಹೇಳಿ ಹೋಗಿದ್ದಾಳೆ, ಇವತ್ತು ಗೋಲ್ಗೊಪ್ಪೆ ಎಲ್ಲ ಮಾಡ್ಲಿಕ್ಕೆ ಉಂಟಂತೆ, ಇವತ್ತಿಲ್ಲದ್ರೆ ನಾಳೆ. ಸೊ ಅದು ಕೂಡ ವಿಡಿಯೋ ಮಾಡ್ಲಿಕ್ಕೆ ಉಂಟು ನನಗೆ. ಅವಳು ಒಂದೊಂದು ರೆಸಿಪಿ ಎಲ್ಲ ಕಲಿತಿದ್ದಾಳೆ ನನ್ನ ತಂಗಿ ಅಂದರೆ ಇವಳಲ್ಲ, ಇವಳ ಅಕ್ಕ. ಅವಳನ್ನು ಬ್ಲಾಗಲ್ಲಿ ತೋರಿಸ್ತೇನೆ. ಅವಳು ಬ್ಲಾಗಲ್ಲಿ ತುಂಬ ಬ್ಲಾಗ್ಗಳು ಇದ್ದಾಳೆ. ಅವಳನ್ನು ಚಿನ್ನು ಅಂತ ಕರೆಯೋದು ನಾವು, ಶ್ರಾವ್ಯ ಅಂತ ಹೆಸರು ಅವಳು. ಇವಳದ್ದು ಹೆಸರು ಪ್ರತೀಕ್ಷಾ, ಅಮ್ಮು ಕುಟ್ಟಿ ಅಂತ ಕರೆಯೋದು ನಾನು, ಮತ್ತೆಲ್ಲರ ಅಮ್ಮು ಅಂತ ಕರೆಯೋದು. ಲಚ್ಚಿಗೊಂಜಿ ಹಾಯ್ ತೋಜಲ ಅಲ್ಲೇ ಇರ್ ಹಾಯ್ ಪನ್ನಗನಲ್ಲಿ ತಿಳಿತಾಳು. ಮತ್ತೆ ಪತ್ರೊಡೆ ರೆಸಿಪಿ ಹಾಕಿ, ಥ್ಯಾಂಕ್ ಯು ಸೋ ಮಚ್. ಹಾಕ್ತೇನೆ, ತುಂಬ ಈಸಿ ಉಂಟಾಯ್ತಾ ಪತ್ರೊಡೆ ರೆಸಿಪಿ. ಚಿಕ್ಕಮ್ಮ ಮಾಡುವ ಹಾಗೆ ಮಾಡಿ, ತುಂಬ ಕೆಲಸ ಇಲ್ಲ ಅದರಲ್ಲಿ. ಅವರೊಂದು ಅರ್ಧ ಗಂಟೆಗೆ ಬಂದಿದ್ದಾರತ್ತ, ಕಾಲು ಗಂಟೆಯಲ್ಲಿ ಮಾಡಿದ್ದಾರೆ ಅವರು, ರಪ್ಪಾಗಿದೆ, ತುಂಬ ಚೆನ್ನಾಗುಂಟದು. ನೋಡಿ ನಾನು ರೆಸಿಪಿ ಹಾಕ್ತೇನೆ. ಅದು ಮತ್ತೆ ಕಾಮಿಡಿ ಸ್ವಲ್ಪ ನನಗೆ ಈ ಸೀರಿಯಸ್ ಆಗಿ ವಿಡಿಯೋ ಮಾಡಲಿಕ್ಕೆ ಖಂಡಿತ ಆಗುದಿಲ್ಲ. ಎಂತಾದ್ರೂ ಒಂದು ಕಾಮಿಡಿ ಆಗಿ ಆಗ್ತದೆ. ನಾನು ಎಂತ ಗೊತ್ತುಂಟಾ, ನಾಟಕೀಯ ರೀತಿಯಲ್ಲಿ ಇರಲಿಕ್ಕೆ ನನಗೆ ಆಗೋದಿಲ್ಲ. ಅದು ಎಂತಾದ್ರೂ ಇದಾದ್ರೆ ನೆಗಡಿ ಹೋಗ್ತದೆ ನನಗೆ. ನಾನು ಎಂತ ಇದ್ರು ಕೂಡ ನಗಡುದು ಜಾಸ್ತಿ. ಒಂದು ಸೀರಿಯಸ್ ಆಗಿ ಏನಾದ್ರು ಹೇಳ್ತಿರ್ತಾರೆ ಅಂತೇಳಿ ಮಿಡ್ಲಲ್ಲಿ ನಗಡುದು ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಅದು ನನಗೆ ನೆಗಡಿಗೆ ಬರ್ತದೆ. ಹಾಗೆ ಕುಕ್ಕಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿ, ಖಂಡಿತ ಅಪ್ಲೋಡ್ ಮಾಡ್ತೇನೆ ಶ್ರೇಯಾ ಅವರೇ. ಕುಕ್ಕಿಂಗ್ ವಿಡಿಯೋಸ್, ಅದೇ ಕುಕ್ಕಿಂಗ್ ವಿಡಿಯೋಸ್ ಗೊತ್ತುಂಟಾ, ನಾನು ಮಾಡೋ ಕುಕ್ಕಿಂಗ್ ಚೆನ್ನಾಗಿರ್ಲಿಕ್ಕಿಲ್ಲ. ಅದಕ್ಕೆ ನಾನು ರೊಟ್ಟಿ ಚೆನ್ನಾಗಿ ಮಾಡ್ತೇನೆ. ಓಕೆ, ರೊಟ್ಟಿ ಚೆನ್ನಾಗಿ ಮಾಡ್ತೇನೆ. ಮತ್ತೊಂದು ಯಾವುದು ಗೊತ್ತುಂಟಾ, ಕೋಳಿ ಸುಕ್ಕ. ಅಂದರೆ ತುಂಬ ಜನರಿಗೆಲ್ಲ, ಒಂದು 4-5 ಜನರಿಗೆ ಆದರೆ ಕೋಳಿ ಸುಕ್ಕ ಒಂದು ಚೆನ್ನಾಗಿ ಮಾಡ್ತೇನೆ. ಇಷ್ಟೇ ನನಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬರುವಂಥ ರೆಸಿಪಿ ಅಂದರೆ ಅದೇ. ಮತ್ತೆ ಈಗ ಕಲಿತಿದ್ದೇನೆ, ನೋಡುವ. ನಾನು ಅದಕ್ಕೆ ರೆಸಿಪೀಸ್ ಎಲ್ಲ ಕಡಿಮೆ ಹಾಕೋದು. ರೊಟ್ಟಿದು ಹಾಕಿದ್ದೆ ನಿನ್ನೆ, ಬಟ್ ಅದು ವಿಡಿಯೋ ಏನೋ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂದು ಡಿಲೀಟ್ ಆಗಿದೆ. ಅದು ನೆಕ್ಸ್ಟ್ ಇವತ್ತಿದ್ದು ವ್ಲಾಗ್ ಎಡಿಟ್ ಆಗಬೇಕಷ್ಟೇ ನನಗೆ. ನಿಜವಾಗಿ ನಿನ್ನೆ ವ್ಲಾಗ್ ಎಡಿಟ್ ಮಾಡಬೇಕಿತ್ತು, ಇಲ್ಲಿ ಇಂಟರ್ನೆಟ್ ಸ್ಪೀಡ್ ಉಂಟಲ್ಲ, ಹಾಗಾಗಿ ಸ್ಲೋಲಿ ಎಡಿಟ್ ಮಾಡಿ ಹಾಕುವಂತ ಇದ್ದೇನೆ. ವ್ಲಾಗ್ ಸ್ವಲ್ಪ ಲೇಟ್ ಹೋಗ್ಬೋದು ಹಾಗಾದರೆ. ಮೊನ್ನೆ ನಿನ್ನೆ ದೋಸೆ ರೊಟ್ಟಿ ಇದ್ದದ್ದು. ಮತ್ತು ನಿಶು ಹಾಯ್, ಹಲೋ. ಗೀತಾ ರಾವ್, ಸ್ಮೈಲ್ ಸೂಪರ್, ಗಾಡ್ ಬ್ಲೆಸ್ ಯು. ನಂದ ಮಗುವಿದಾಗಿರ್ಬೇಕು, ಮಗುವೆಲ್ಲ ನೆಗಡಿದ್ದು. ಥ್ಯಾಂಕ್ ಯು. ಮತ್ತೆ ವಿನೋದ ಪೂಜಾರಿ, ಇರ್ನ ಮೆಗ್ಗೆ ಡೆತ್ತ ಐನ ಇಂಕ್ ಮಸ್ತ್ ಬೇಜಾರಾಂಡ್ ಎನ್ನಲ್ಲ ಮೆಗ್ಗೆ ಡೆತ್ತಾತೆ ಅಂದೆ ದಾದಾಯಿನಿ. ಏನು ಮಾಡ್ಲಿಕ್ಕಾಗ್ತದೆ, ಕೆಲವೊಂದು ಎಂತ ಹೇಳ್ತಾರಲ್ಲ, ಅದೃಷ್ಟ ಕೈಯಲ್ಲಿ ಇರಬೇಕು ಅಂತ. ಹಾಗೆ ಅದು ನನಗೆ ಇಲ್ಲೂ ಬೇಡ ಬಿಡಿ. ಬೇರೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಮೊನ್ನೆ ಅಷ್ಟೇ ಎಲ್ಲೋ ಕೇಳಿದ್ದೆ, ಅದೇನೋ ಮಾಡಿದ್ದಾರೆ ಅಂತಲೇ ಆಯಿತು. ಅದು ಕೂಡ ತಮ್ಮನಿಗೆ ಸಡನ್ ಅದು ಎಂತ ಗೊತ್ತುಂಟ, ಮೊನ್ನೆ ಒಂದು ಪೇಪರಲ್ಲಿ ಕೂಡ ಬಂದಿತ್ತು.
ಅದಕ್ಕೆ ರೀಸನ್ ಇದಂತೆ ಅಂತ, ಮೆದುಳು ತಿನ್ನುವ ಅಮೀಬಾ ಅಂತ ಹೇಳಿದ್ದು ಒಂದು ರೀಸನ್ ಬರ್ತಾ ಉಂಟು, ಗೊತ್ತುಂಟು ನಿಮಗೆ, ಪೇಪರೆಲ್ಲ ಬರ್ತಾ ಉಂಟು. ಮೆದುಳು ತಿನ್ನುವ ಅಮೀಬಾ ಅಂತ ಒಂದು ರೋಗ ಬಂದಿದೆ. ಅಂದರೆ ಆ ಒಂದು ಗಲೀಜಿ ನೀರಲ್ಲಿ ಇರೋದಂತೆ ಒಂದು ಅಮೀಬಾ ಟೈಪಲ್ಲಿ, ಅದು ಕಿವಿಯೊಳಗಿಂದ ಹೋಗಿ ಫುಲ್ ಬಾಡಿ ಇನ್ಫೆಕ್ಷನ್ ಮಾಡ್ತದೆ. ಅದು ಇನ್ಫೆಕ್ಷನ್ ಆದರೆ ಒಂದ ಕೋಮಕ್ಕೆ ಹೋಗ್ತಾರೆ, ಇಲ್ಲಾದ್ರೆ ಒಂದು 4-5 ದಿನದಲ್ಲಿ ಡೆತ್ ಆಗ್ತಾರೆ. ಅದು ಸೇಮ್ ಸಿಂಪ್ಟಮ್ಸ್ ತಮ್ಮನಿಗಿತ್ತು. ಬಟ್ ಡಾಕ್ಟರ್ ಪ್ರಕಾರ ಬರೀ ಇನ್ಫೆಕ್ಷನ್ ಅಂತ ಫೈನಲೈಸ್ ಮಾಡಿದ್ರು. ಆದರೆ ನಮಗೆ ಗೊತ್ತುಂಟಲ್ಲ, ನಾವೇನಾದರೂ ಇದ್ರೆ ಕೇಳಿಕ್ಕೆ ಹೋಗೋದು ಫಸ್ಟ್ ಅಲ್ವಾ. ಕೇಳಿಕ್ಕೆ ಹೋಗೋದು ಹೇಳ್ತಾರೆ ಯಾರೋ ಏನು ಮಾಡಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟು ಕೋಳಿಗಳು ಸತ್ತಿರಬೇಕು ಅಂತ ಹೇಳಿದ್ರೆ ಏನೋ ಒಂದು ರೀಸನ್ ಇತ್ತು. ಬೇಡಿ ಅದು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಏಪೋಗ್ಲ ಮರಪೆರ ಆಪು ಜೊತೆ ಒಂದು ಕರೆಕ್ಟ್ ಅವು ಕಳೆಯನ್ನಕ್ಲೆಗೆ ಇನ್ನ ಫೀಲಿಂಗ್ಸ್ ಗೊತ್ತುಪ್ಪನು. ರೇಖಾ ರೇಖಾ ಶಶಿಧರ ಹಾಯ್ ಹಲೋ. ನಿಮ್ಮ ಸ್ಮೈಲ್ ಮತ್ತು ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತದೆ. ಸ್ಮೈಲ್ ಮಾತು, ಓಕೆ ಥ್ಯಾಂಕ್ ಯು. ಮತ್ತೇನಾದರೂ ಹೇಳಿಕೊಂಟಾ? ಫಸ್ಟ್ ಟೈಮ್ ನಾನು ಇಷ್ಟು ಹೊತ್ತು ನಿಮ್ಮ ಹತ್ರ ಮಾತಾಡ್ತಿರೋದು. ಅಲ್ಲ, ನಾವು ತುಂಬ ಕಡೆ ಕೇಳಿದ್ವಿ ಎಂತ ಆಗಿರ್ಬೋದು ಅಂತ. ಲಾಸ್ಟಿಗೆ ಒಂದು ಕಡೆಯಲ್ಲಿ ನಮಗೆ ಆನ್ಸರ್ ಸಿಕ್ತು. ನಮಗೆ ಅವರಿಗೆ ತಿರುಗಿಸಿ ಮಾಡ್ಬೋದು, ಬಟ್ ನಾವು ಆ ಥರವೇ ಮಾಡಿದರೆ ನಮಗೂ ಅವರಿಗೆ ವ್ಯತ್ಯಾಸ ಇಲ್ಲ. ಹಾಗಾಗಿ ಅಲ್ಲಿಗೆ ಬಿಟ್ಬಿಟ್ಟಿದ್ದೇವೆ ವಿಷಯ. ದೇವರು ಕೊಡ್ತಾರೆ ಅವರಿಗೆ ಶಿಕ್ಷೆ, ಯಾರೆಂತ ಮಾಡಿದ್ದಾರೆ ಅವರಿಗೆ. ನಿಮಗೆ ರೈನ್ ಹೇಗುಂಟು? ಈಗ ಸ್ವಲ್ಪ ರೈನ್ ಕಡಿಮೆ ಆಗಿದೆ. ಇಲ್ಲದ್ರೆ ಇಲ್ಲಿ ಸೌಂಡ್ ಜಾಸ್ತಿ ಇರ್ತದೆ. ರೈನ್ ಕಡಿಮೆ ಆಗಿದೆ. ರೈನ್ ಕಡಿಮೆ ಆದ್ರಿಂದ ಸ್ವಲ್ಪ ನೆಟ್ವರ್ಕ್ ಕೂಡ ಕರೆಕ್ಟ್ ಉಂಟು. ಹಾಗೆ ಲಾಗ್ ಡೈಲಿ ನೋಡ್ತೇನೆ. ಥ್ಯಾಂಕ್ ಯು ಹನ್ಸಿಕಾ. ನಾನು ನಿಮ್ಮ ಯಾಕೆ ನೀವು ಲೈವ್ ಚಾಟಲ್ಲಿ ಬರಲಿಲ್ಲ ಅಂತ ನೋಡುದು. ಹನ್ಸಿಕಾ ಅವರು ಪ್ರತಿ ಸಲ ಕಮೆಂಟ್ ಎಲ್ಲ ಹಾಕ್ತಾರೆ. ಹನ್ಸಿಕಾ PR ಹಲೋ. ನಿಮ್ಗೊಂದು ಸ್ಪೆಷಲ್ ಹಾಯ್ ಆಯ್ತಾ? ಮತ್ತೆ ಏನಾದ್ರು ಕ್ವಶನ್ ಕೇಳಿಕ್ಕೆ ಇದ್ರೆ ಕೇಳಿ. ಆಟ ಆಡ್ತಿದ್ದಾಳೆ, ನೋಡ್ತೀರಾ? ನೋಡಿ, ಪೋಕ್ರಿ ಲಚ್ಚು ಆಗಿ ಬಿಟ್ಟಿದ್ದಾಳೆ. ಅವಳನ್ನು ಬಿಟ್ಟು ಹೋಗ್ಲಿಕ್ಕೆ ಕೂಡ ಭಯ ಆಗ್ತದೆ. ಅವಳು ಪಾಪ ತಂಗಿ ನೋಡ್ಕೊಳ್ಳೋದ್ರಿಂದ ಲೈವ್ ಕಂಟಿನ್ಯೂ ಮಾಡ್ತಿದ್ದೇನೆ. ಬಂಗ ನೀವು ಈಗ ಆಂಕರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ? ಹೌದು, ಈಗ ಹೋಗ್ತೇನೆ. ಆದ್ರೆ ತುಂಬಾ ಲಾಂಗ್ ಇದ್ರೆ ಹೋಗುದ. ಮೊನ್ನೊಂದು ಶಂಭೂರಲ್ಲಿ ಸಿಕ್ಕಿತ್ತು ಮೆಹಂದಿ ಹೋಸ್ಟ್, ಅದಕ್ಕೆ ಹೋಗಿದ್ದೆ. ಮತ್ತೆ ತುಂಬಾ ಲಾಂಗ್ ಕೆಲವರು ಹೇಳ್ತಾರೆ, ಆಗ ನಾನು ಹೋಗುದಿಲ್ಲ. ಮಗುವಿಗೆ ಕಷ್ಟ ಆಗ್ತದಲ್ಲ, ಅದಕ್ಕೆ. ಆಂಕರಿಂಗ್ ಇದ್ರೆ ಹೋಗ್ತೇನೆ, ಆಲ್ಮೋಸ್ಟ್ ಹೋಗ್ತಿದ್ದೇನೆ. ಮತ್ತೆ ಈಗ ದಪ್ಪಾಗಿ ಆಂಕರಿಂಗ್ಗೆ ಹೋಗುವಾಗ ಸ್ವಲ್ಪ ಅದೇ, ನಾನು ಫುಲ್ ವಿಡಿಯೋಗೆ ಬರೋದಿಲ್ಲ, ಅದಕ್ಕೆ ಇನ್ನು ವೆಯ್ಟ್ ಲಾಸ್ ಆಗ್ಬೇಕು. ಸೌಮ್ಯ ಕೇಶವ ನೀನ ಬಾಡ್ನೆ ಮಂಗಿದಿ ಕ್ಲಾರಿಟಿಂದ ಇಲ್ಲಿಂದ ಇಲ್ಲಿಗೆ ಕಮೆಂಟ್ ಹಾಕಿದ್ದಾಳೆ ಅಮ್ಮು. ನಿಮ್ಮ ಬೇಬಿ ಈಗ ನೋಡ್ಲಿಕ್ಕೆ ನಿಮ್ಮ ಹಸ್ಬೆಂಡ್ ತರ ಕಾಣ್ತಾಳೆ. ನನ್ನಾಗಿ ಕಾಣ್ತಿಲ್ಲ, ಅವರಿಗೆ ಕೊಂಬು ಬರ್ತದೆ ನೀವು ಹಾಗೆ ಹೇಳಿದ್ರೆ. ಅವರಿಗೆ ಕೊಂಬು ಬರ್ತದೆ. ಅವಳು ಪ್ರತಿ ಸಲ ಹೇಳುದು ಮಗು ನನ್ನಾಗೆಲ್ಲ ಅಂತ. ಅಂದ್ರೆ ಅವರಾಗೆಲ್ಲ ಅಂತ, ಅವರಾಗಿ ಅಂತ ಹೇಳುವಾಗ ಅವರಿಗೆ ಕೊಂಬು ಬರುದು. ಹೌದು, ಅವರಾಗಿ. ಕಣ್ಣು ಮಾತ್ರ ನನ್ನಾಗೆ ನೋಡಿ, ಕರೆಕ್ಟ್ ನೋಡಿ. ಒಳ್ಳಲ್ಲ, ಅವಳು ಸ್ವಲ್ಪ ಪೋಕ್ರಿ ಆಗಿದ್ದಾಳೆ. ಅಂಬಲಿಗೆ ನೀರು ಕೊಡ್ತಾನ, ಒಂಚೂರು ಸ್ಪೂನ್ ಕೊಡ್ದು. ಕೊಂಡಟ ಇನ್ನಡು ಕೊರು, ಕೊರು. ತೂಲೆ ಅವೇ ಅಲ್ಪ ಆತ ಜನ ಇರೆಗ ಹಾಯಿ ಪಾನಂದುಲ್ಲಿ ಇರ್ತುಲೆ ಲಚ್ಚು. ಅವಳಿಗೆ ಬೊಟ್ಟಾಕಿದ್ ನೋಡಿ, ಆಚೆ ಆಗಿದೆ, ಬಿಡುದಿಲ್ಲ ಅದು. ನೋಡಿ ಹೀಗೆ ಮಾಡುದು ನೋಡಿ. ಮತ್ತೆಂತ ವನಿತಾ ಸಾಲ್ಯಾನ್, ನಾನು ನಿಮ್ಮ ಲೈವ್ಗೆ ವೇಟ್ ಮಾಡ್ತಿದ್ದೆ. ಹೌದಾ, ಥ್ಯಾಂಕ್ ಯು. ನಾನು ಆಗಲೇ ಬಂದಿದ್ದೇನೆ, ಲೈವ್ಗೆ ಬಂದು 1.5 ಗಂಟೆ ಆಗ್ತಾ ಬಂತು. ಲಚ್ಚಿಡು ದೃಷ್ಟಿ ಡೈಲಿ ತೆಗೀರಿ. ಡೈಲಿ ತೆಗಿತೇನೆ ದೃಷ್ಟಿ, ಇನ್ನು ಮನೆಗೆ ಹೋದಂತರ ಅಮ್ಮ ತೆಗಿತಾರೆ. ಹಾಯ್ ಲಚ್ಚು, ಹಲೋ. ವಿನೋದ ಪೂಜಾರಿ ಹಾಯ್ ಲಚ್ಚು, ಹಲೋ. ಮಗುವಿನ ಕಡೆಯಿಂದ ನನ್ನದು ಹಲ ಆಯ್ತಾ.
ಮೀದು ನಿದ್ರೆ ಆಂಡಲ್ಲ ಅಚ್ಚುನ ಅಲೆಗೊಂತ ಶೀತ ಆತುಂಡು ತಿಲಿಕ್ಕಿದ್ರು ನೀನಡ ಇಂದ ಅಲ್ಲಿಗೂ ಒಂತ ಶೀತ, ಅವಳಿಗೂ ಸ್ವಲ್ಪ ಶೀತ ಆಗಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿಸ್ತಿದ್ದೇನೆ, ರಾತ್ರಿ ಮಾಡಿಸಿದೆ ಸ್ನಾನ. ಇನ್ನು ಮತ್ತೆ ಚಿಕ್ಕಮ್ಮ ಬಂದ ನಂತರ ಸ್ನಾನ ಮಾಡಿಸ್ತಾರೆ ಅವಳನ್ನು. ಮತ್ತೆ ಗೀತಾರಾವ್, ಹಾಯ್ ಕ್ಯೂಟ್ ಲಚ್ಚು, ಗಾಡ್ ಬೆಸ್ ಯು, ಥ್ಯಾಂಕ್ ಯು, ಹಾಯ್ ಲಚ್ಚು, ಹಲೋ. ಅವಳು ಹೋದ್ಲಾಚೆ. ಮತ್ತೆ ಅವಳದು ಕರೆಕ್ಟ್ ನಿದ್ದೆ ಆಗಲಿಲ್ಲ, ಕೋಳಿ ನಿದ್ದೆ ಅಂತ ಹೇಳ್ತಾರಲ್ಲ, ಒಂದು 5 ನಿಮಿಷದ ನಿದ್ದೆ. ಅವಳೇ ಮಲಗಿಸಿದ ನನ್ನ ತಂಗಿ. ಅವಳಿಗೆ ಮಗು ಅಂದ್ರೆ ಆಯ್ತು. ನಾನಿನ್ನೆ ಸಡನ್ ಆಗಿ ಕಾಲ್ ಮಾಡಿದ್ದೆ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಬರ್ತಿದ್ದೇನೆ ಅಂತ ಹೇಳುವಾಗ ಇವಳಲ್ಲಿ ಹಾರಾಡ್ತಿತ್ತು ಅಮ್ಮ ಮಗು ಬರ್ತಾಳೆ ಅಂತ. ನಮ್ಮಲ್ಲಿ ಅಪ್ಪನ ಫ್ಯಾಮಿಲಿಯಲ್ಲಿ ಮಕ್ಕಳು ಫಸ್ಟ್ ಮಗು ಇದ್ವೆ, ಹಾಗಾಗಿ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಅಮ್ಮ ನಡೆ ಪೋಪನೆ ಯಾನೆಲ್ಲ ಪೋಂದಿಲ್ಲ ಅಮ್ಮ ನಡೆಗೆ. ಅಮ್ಮ ಕಾಲ್ ಮಂತೀರಿ ಬಲ 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 ಅಂದ್ರೆ ಅಲ್ಪ ಮಾಮಿಲ ಪೋಪುನರಿಗೆ ಅಂಚಾದು ಎಲ್ಲ ಪೋಪ. ನಾನು ದಪ್ಪ ಇದ್ದೇನೆ, ವೆಯ್ಟ್ ಲಾಸ್ ಮಾಡುಗ ಅದರದ್ದು ವ್ಲಾಗ್ ಹಾಕಿ. ಎಂತ ಗೊತ್ತುಂಟ, ನಾನೊಂದ್ಸಲ ದೊಡ್ಡ ಜನರಾಗೆ ನಡಿಲಿಕ್ಕೆ ಹೋದೆ, ವಾಕಿಂಗ್ ಮಾಡಿ ನಾನು ಸಪುರ ಆಗ್ತೇನೆ ಅಂತ, ಅದರದ್ದು ಮಾಡ್ತೇನೆ ಅಂತ ಹೇಳಿದೆ. ಒಂದು 4 ದಿನ ಹೋದೆ. ಮತ್ತೆ ಇದು ಯೋಗಕ್ಕೆ ಹೋಗ್ತೇನೆ ಅಂತ ಹೇಳಿ 4ವರೆಗೆ ಎದ್ದೇಳ್ಬೇಕು. ಯೋಗಕ್ಕೆ ಕೂಡ ಅದು ಎಷ್ಟು ಎದ್ದೇಳ್ಬೇಕಲ್ಲ, ಅದೇ ಉದಾಸೀನ ಆಗೋದು. ಅದಕ್ಕೀಗ ಬೆಳಿಗ್ಗೆ ಬಿಸಿ ನೀರು ಕುಡಿತೇನೆ ಖಾಲಿ ಹೊಟ್ಟೆಗೆ. ಬೆಳಿಗ್ಗೆ ಎಂತ ತಿನ್ನೋದಿಲ್ಲ, ತಿನ್ಲಿಕ್ಕೆ ಸಹ ಆಗುದಿಲ್ಲ ನನಗೆ. ಒಂದು ಕಾಫಿ ಏನಾದ್ರು ಕುಡಿದು ಮಧ್ಯಾಹ್ನ ತನಕ ಹಾಗೆ ಇರ್ತೇನೆ. ಮಧ್ಯಾಹ್ನ ಒಂದು ಊಟ ಮಾಡ್ತೇನೆ. ಈಗೊಂದು 2.5 kg ಕಡಿಮೆ ಇದ್ದೇನೆ ಹಾಗೆ ಮಾಡಿದ್ರೆ. ಮತ್ತೆಂತ ಗೊತ್ತುಂಟಾ, ವೆಯ್ಟ್ ಲಾಸ್ ಆಗ್ಲಿಕ್ಕೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಹೇಗೆ ಗೊತ್ತುಂಟಾ, ತೆಂಗಿನಕಾಯಿ ಹಾಕದ ಫುಡ್ ತಿನ್ಬೇಕಂದ್ರೆ, ಈಗ ಪದಾರ್ಥಕ್ಕೆ ತೆಂಗಿನಕಾಯಿ ಹಾಕಬಾರ್ದು. ಆಯಿಲ್ ಇದು ಸ್ವಲ್ಪ ಕೂಡ ಪಸೆ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆಯಿಲ್ ಇದು ಸ್ವಲ್ಪ ಕೂಡ ಅಂಶನೇ ಇರಬಾರ್ದು. ಹಾಗೆ ಮೇಂಟೈನ್ ಮಾಡಿ 1 ವಾರದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ನೋಡಿಬೇಕಾದ್ರೆ ತೆಂಗಿನಕಾಯಿ ಹಾಕಬಾರ್ದು, ಮತ್ತೆ ಆಯಿಲ್ ಒಗ್ಗರಣೆ ಅದು ಅಂತ ಯಾವುದು ಕೂಡ ಹಾಕಬಾರ್ದು, ಯಾವುದೇ ಪದಾರ್ಥಕ್ಕೆ ಆಗಿರ್ಬೋದು ಅದು. ಮತ್ತೆ ಅಕ್ಕಿದು ಸ್ವಲ್ಪ ಕಡಿಮೆ ಮಾಡಿ, ರಾಗಿದು ಜಾಸ್ತಿ ತಿನ್ನಿ, ಹಾಗಾದ್ರೆ ಆಗ್ತದೆ. ನಾನು ಮನಸ್ಸು ಮಾಡೋದಿಲ್ಲ ಅಷ್ಟೇ, ನನಗೆ ಪದಾರ್ಥ ಮಾಡುವಾಗ ವಾಪಸ್ ನನಗೆ ಬೇರೆ ಸಪ್ರೇಟ್ ಮಾಡಬೇಕೇ ಅಂತ ನನಗೆ ಸ್ವಲ್ಪ ಉದಾಸೀನ ಅಷ್ಟೇ. ಅಮ್ಮ ಮನೆಯಲ್ಲಿ ನನಗೋಸ್ಕರವೇ ತೆಂಗಿನಕಾಯಿ ಹಾಕದೆ ಬರೀ ಪುಳಿ ಮುಂಚಿ ಮಾಡ್ತಿದ್ರು, ಹಾಗಾಗಿ ಈಸಿ ಆಗ್ತಿತ್ತು. ನೀವು ಬಾಂಬೆಗೆ ಬನ್ನಿ. ನೀವು ಬಾಂಬೆ ಅವರ ವನಿತಾ ಅವರೇ? ನನ್ನ ಅಮ್ಮ ಬರ್ತಾರೆ ಅಂತ ಇದ್ರು ಮಾಮಿಯೊಟ್ಟಿಗೆ ಅಲ್ಲಿಗೆ. ಆದ್ರೆ ಮನೆಯಲ್ಲಿ ಮಾಮಿ ಸೋಮವಾರ ಹೋಗ್ತಿದ್ದಾರೆ, ಮಂಗಳವಾರ ಮನೆಯಲ್ಲಿ ಅಗೇಲು ಉಂಟಲ್ವಾ, ಹಾಗಾಗಿ ಅಮ್ಮನಿಗೆ ಹೋಗುವ ಹಾಗೆ ಇಲ್ಲ. ಅಗೇಲಿಗೆ ಅಮ್ಮ ಬೇಕಲ್ವಾ, ಹಾಗಾಗಿ. ಮತ್ತೆ ಅಗೇಲಿಗೆ ಎಲ್ರು ಬನ್ನಿ, ಇನ್ವೈಟ್ ಮಾಡ್ತಿದ್ದೇನೆ. ನಮ್ಮ ಮನೆ ಮಾಡಿ ಬನ್ನಿ ಅಗೇಲು. ಮಂಗಳವಾರ ಆಟಿದ ಅಗೇಲು. ನಾವು ಆಟಿ ಅಗೇಲಿಗೆ ಎಲ್ರಿಗೂ ಕೂಡ ಕರೆಯೋದು ತುಂಬ ಕಡಿಮೆ, ಗೊತ್ತಿಲ್ಲ. ಮತ್ತೆ ನಾನು ಹೇಳಿಕ್ಕೆ ಹೋಗುದಿಲ್ಲ, ಕಡಿಮೆ. ಅಮ್ಮ ಅಂದ್ರೆ ನಾನು ಕೊಟ್ಟ ಹೆಣ್ಣಲ್ವಾ, ಅದಕ್ಕೆ ಅಮ್ಮ ಹೇಳಿದ್ರೇನೆ ಸರಿ. ನಾನು ಮಾತ್ರ ಇನ್ವೈಟ್ ಮಾಡ್ತಿದ್ದೇನೆ, ಬನ್ನಿ ಅಗೇಲಿಗೆಲ್ಲ. ವನಿತಾ ಸಾಲೇನ್, ಹೌದಾ ನೀವು ಬಾಂಬೆ ಅವರ? ಹಾಗಾದ್ರೆ ನನ್ನ ಮಾಮಿದು ನಿಮ್ಗೆ ಪರಿಚಯ ಇರ್ಬೋದಲ್ಲ, ಬೊಂಬೈ ಮಾಮಿ ನೋಡಿದ್ದೀರಾ, ಬಡ ಮಾಮಿ. ಅವ್ರಿಗ ಲೈವ್ ನೋಡ್ತಿದ್ರೆ ಹೇಳ್ಬೋದು, ನನಗೆ ಏತಿ ಬಡ ಅನ್ಪ ತೂಪೆ ಅಂತ. ಆಗ ಕೂಡ ಕಾಲ್ ಮಾಡಿದ್ರು ಏಪ ಬರ್ಪ ಅಂತ. ಅವಳಿಗೆ ಖುಷಿ ಆಗ್ತುಂಟು ನೋಡಿ. ನನ್ನ ತಂಗಿ ಇನ್ನು ಕೂಡ 10th, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ. ಇಲ್ಲಿ ಬಂದ್ರೆ ನಂಗೆ ಚಿಂತೆ ಇಲ್ಲ, ಎಷ್ಟು ತೂಡಕ್ಕಾದ್ರೆ ಲೈವ್ ಅಲ್ಲಿ ಇರ್ಬೋದು, ನನಗೆ ನೋಡ್ಕೊಳ್ತಾರ. ಅವಳು ನೋಡುವಾಗ ಇವಳಿಗೆ ಖುಷಿ ಆಗುದಾಯ್ತಾ. ಅವಳು ಕೂಡ ಇವಳಿಗೆ ಸಣ್ಣ ಇದ್ದಾಳಲ್ಲ, ಅದಕ್ಕೆ. ಬಾಬಾ. ಮತ್ತೆ ನಾನು ನಿಮ್ಮ ಹಾಗೆ ಮನಸ್ಸು ಮಾಡುದಿಲ್ಲ, ಮಾಡಿದ್ರು 1 ವೀಕ್ ಮಾಡ್ತೇನೆ, ಜಾಸ್ತಿ ದಿನ ಆಗುದಿಲ್ಲ. ನಿಜವಾಗಿ ಎಂತ ಗೊತ್ತುಂಟಾ, ಯಾವುದೇ ಕೆಲಸ ಮಾಡಿದ್ರು ಕೂಡ 21 ದಿನ ಡೈಲಿ ಮಾಡ್ಬೇಕಂತ. 21 ದಿನದ ನಂತರ ಅದು ನಮ್ಗೆ ಡೈಲಿ ರೂಟೀನ್ ಆಗ್ತದಂತೆ. ನಂಗೆ ಗೊತ್ತಿದ್ದ ವಿಷಯ, ಯೋಗದಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ಸತೀಶ್ ತಪಲೆ, ಬಾಯ್ ಪಿಂಕಿ ಅಕ್ಕ, ಎಂಕ್ಲೆಗೂ ಓದರೆ ಉಂಡು ಆಂಡಲ ಐವರ್ದು ಪೋಂದುಲ್ಲ, ಸಾರಿ ಪಿಂಕಿ ಅಕ್ಕ, ಬಾಯ್ ಬಾಯ್ ಓದೋಡು ಆಂಡ ಎಲ್ಲ ರಜೆ ಆಯ್ತಾ? ನನ್ನ ರಜೆ ಇಪ್ಪುಣುದುಲೆ ಏಪಲ. ಅಕ್ಕ ಬರ್ಲಿಲ್ವಾ? ಇಲ್ಲ ಬಂದಿಲ್ಲ, ನಾನು ಚಿಕ್ಕಮ್ಮನ ಮನೇಲಿದ್ದೇನೆ. ನೀವು ಲೈವ್ಗೆ ಲೇಟ್ ಆಯ್ತಲ್ಲ, ನಾನು ಚಿಕ್ಕಮ್ಮನ ಮನೇಲಿದ್ದೇನೆ. ಅಂದ್ರೆ ಇವಳು ನೋಡಿ ಗೊತ್ತುಂಟಲ್ಲ, ಅಮ್ಮು ಮೊಟ್ಟೆ ತಡ್ಕದಲ್ಲಿ ಇದ್ದೇನೆ. ಸಡನ್ ಆಗಿ ನಿನ್ನೆ ಬಂದೆ.
ನನ್ನ ಚಿಕ್ಕಮ್ಮ ಒಳ್ಳೊಳ್ಳೆ ರೆಸಿಪಿ ಮಾಡ್ತಾರೆ, ಆದಷ್ಟು ವಿಡಿಯೋ ಮಾಡ್ತೇನೆ. ಅವರಿಗೆ ಅಡಿಗೆಯಲ್ಲಿ ಎಲ್ಲ ಎಕ್ಸ್ಪರ್ಟ್ ನನ್ನ ಚಿಕ್ಕಮ್ಮ. ಮತ್ತೆ ಏನಾದ್ರು ಕೇಳಿಕುಂಟಾ? ಚಿಕ್ಕ ಅದೇ ಖುಷಿ ಆಯ್ನಾ? ಅವಳಿಗೆ ನೀರು ಕುಡಿಸಾಗ ಆಟ ಆಡ್ತಿದ್ದಾಳೆ ಅವಳು. ಮತ್ತೆಂತ, ನಿಮ್ಮ ಮನೆಗೆ ಬರ್ಲಿಲ್ವಾ? ಇಲ್ಲ, ನಾಳೆ ಬರ್ತೇನೆ ನಾನು. ಮನೆಗೆ ಹೋಗುದು ನಾಳೆ. ಅಂದ್ರೆ ಅಕ್ಕ ಬರ್ಲಿಲ್ಲ, ಇವತ್ತು ನಾಳೆಯಲ್ಲಿ ಬರ್ಬೋದು. ಅವಳು ತುಂಬಾ ದಿನ ಆಗಿತ್ತಲ್ಲ ಮನೆಗೆ ಹೋಗದೆ, ಹಾಗೆ. ಮತ್ತೇನಾದ್ರು ಹೇಳಿಕುಂಟಾ? ಗೊತ್ತಾಂದ್ರೆ ಫುಲ್ ಚಾಂಡಿಯಾ? ನಿನ್ನೆದು ವಿಡಿಯೋ ತೆಗಿಲಿಕ್ಕೆ ಕಾರಣ ಎಂತ ಗೊತ್ತುಂಟಾ? ಈ ಲಚ್ಚಿಗೆ ಎಂತ ಹೇಳುದು ಪಾಪ. ನಿಮ್ಮ ಮನೆಗೆ ಬರಲಿಲ್ಲ, ಬೋರ್ಡ್ ನೋಡ್ಬೇಕು, ಬಾಬು ನೋಡ್ಬೇಕು. ಬಾಬುಗೆ ಪ್ಯಾಂಟ್ ಇಪ್ಪಾಡು. ಮತ್ತೆ ಅಂದ್ ಮಂಡೇ ಇಂಕ್ಲೆಗೆ ಎಕ್ಸಾಮ್ ಅಂಚ. ಓಕೆ ಓದ್ಲೆ ಆಲ್ ದ ಬೆಸ್ಟ್. ಆನಂದ್ ಎಸ್, ಹಾಯ್ ಸಿಸ್, ಹಲೋ, ಹೇಗಿದ್ದೀರಿ ಅವರೇ? ಆನಂದ್ ಅವರೇ, ಮತ್ತೇನಾದ್ರು ಕೇಳಿಕೊಂಡ ಗೈಸ್? ಬೇಗ ಮಾತಾಡಿ, ಮತ್ತೆ ಲೆಫ್ಟ್ ಆಗ್ತೇನೆ. ಎಷ್ಟು 1.5 ಗಂಟೆ ಆಯ್ತು, ಎಂತ ಕೆಲಸ ಇಲ್ಲ, ಹಾಗಾಗಿ ಲೈವ್ ಅಲ್ಲಿ ಇದ್ದೇನೆ. ಅಂತ ಕೆಲಸ ಇರ್ತಿದ್ರೆ ಇಲ್ಲೆಲ್ಲ ನಾನು ಈ ತರ ಹೇರ್ ಕಟ್ತಿರ್ಲಿಲ್ಲ. ಈಗ ಅಮ್ಮ ಅದು ಹೇರ್ ಆಯಿಲ್ ಹಾಕ್ತೇನಲ್ಲ, ಈಗ ಸ್ವಲ್ಪ ರೀಪ್ಲೇಸ್ ಆಗಿದೆ. ಮತ್ತೆ ಎಂತ ಗೊತ್ತುಂಟಾ, ಮಕ್ಕಳು ನೆಗಡುವ ಟೈಮಲ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತದೆ. ಬಟ್ ನನಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ನೋಡ, ವನಿತಾ ಸಾಲ್ಯನ್, ಓಕೆ, ಬಾಯ್. ಲೈವ್ ಅಲ್ಲಿ ಇರಿ, ಸ್ವಲ್ಪ ಮಾತಾಡುವ. ವನಿತಾ ಅವರೇ, ಕ್ವೆಶನ್ ಕೇಳಿಕಿದ್ರೆ ಕೇಳಿ ಗೈಸ್, ಬೇಗ ಕೇಳಿ, ಬೇಗ ಆನ್ಸರ್ ಮಾಡ್ತೇನೆ. ಅವಳಿಗೆ ಉಪದ್ನ ಮಾಡ್ತಿದ್ದಾಳೆ ಅವಳು, ಕೂದಲೆಲ್ಲ ಇಟ್ಕೊಂಡು, ನೋಡ್ತೀರಾ? ಅವಳಿಗೆ ಉಪದ್ನ ಮಾಡುದು. ಅಮ್ಮ ಒಂಜಿ ಕ್ವಶನ್ ಕೇಳಮ್ಮ. ಕ್ವಶನ್ ಕೇಳ್ತೇನೆ. ಕ್ವಶನ್ ನನಗೆ ಕ್ವಶನ್ ಹೊಳಿತಿಲ್ಲ ಅಪ್ಪಕ್ಕೆ. ನಾನು ನಿಮ್ಮ ಹತ್ರ ನೀವು ಲೈವ್ಗೆ ಬರೋ ನಂಗೆ ಕ್ವಶನ್ ಕೇಳ್ಬೇಕಾಗ್ತದೆ. ಕ್ವಶನ್ ಕೇಳಿ ಒಂಜು ಒಳ್ಳ ಫನ್ ಆದಿಪ್ಪು ನಂತೆ ಉಲಾಪ್. ಇಲ್ಲ, ನನ್ನ ತಂಗಿ ಕೇಳ್ತಾಳಂತೆ. ಥ್ಯಾಂಕ್ ಯು ಪಿಂಕಿ ಅಕ್ಕ, ಬಾಯ್. ಎಕ್ಸಾಮ್ಗೆ ಓದಿ ಆಯ್ತಾ? ಅಡ್ಡ ಮರದಲ್ಲಿ ಬೊಡ್ಡ ಮಲಗಿದ್ದಾನೆ. ಕ್ವೆಶ್ಚನ್, ಅಡ್ಡ ಮರದಲ್ಲಿ ಬೊಡ್ಡ ಮಲಗಿದ್ದಾನೆ, ಹೇಳಿ ನೋಡ. ಏಯ್ ಚುಪ್. ವನಿತಾ ಸಾಲಿಯನ್, ನನ್ಗೆ ನೀವು ಇಷ್ಟ. ಥ್ಯಾಂಕ್ ಯು. ಮತ್ತೆ ಶ್ರೇಯಸ್, ಇವತ್ತು ಆಫ್ಟರ್ನೂನ್ ಲಂಚ್ಗೆ ಏನು ಸ್ಪೆಷಲ್? ಲಂಚ್ಗೆ ಪತ್ರೊಡೆ ಕೂಡ ಉಂಟು, ಮತ್ತೆ ಬಟಾಟೆ ಮತ್ತು ಹೆಸರು ಕಾಳು ಅತ ಪನ್ಪುನು ಪಚ್ಚೆ ಪದೆಂಜಿ ಅದೇ ಸ್ಪೆಷಲ್. ಮತ್ತೆ ಹಲಸಿನಕಾಯಿ, ಅದು ಈಸಿ ಉಂಟಲ್ಲ, ಅದಕ್ಕೆ ನನಗೆ ಅಪ್ಪಗೆ ಕ್ವಶನ್ ಬಂದದ್ದು, ಅದಕ್ಕೆ ನಾನು ಹೇಳಿದ್ದು ಜಾಕ್ ಫ್ರೂಟ್. ಹೌದು, ಅದೇ. ಮತ್ತೆಂತ ಗೊತ್ತಿಲ್ಲ, ನಿನ್ನೆ ಮನೇಲಿ ಇದಿತ್ತು ಅಂತ, ಪೆಜಕ್ಕಾಯಿ ಅಂತ ಹೇಳ್ತಾರೆ, ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ಪೆಜಕ್ಕಾಯಿ ಎಂಚಿನ ಪನ್ಪೆರಿಯ ಹಲಸಿನ ಹಣ್ಣಿನ ತರನೇ, ಬಟ್ ರೌಂಡ್ ಶೇಪ್ ಅಲ್ಲಿ ಇರ್ತದೆ, ಸಣ್ಣದು. ಅದಕ್ಕೆ ಪೆಜಕ್ಕಾಯಿ ಅಂತ ಹೇಳ್ತಾರೆ. ಅದಿತ್ತು ಮನೆಯಲ್ಲಿ. ಅದಕ್ಕೆಂತ ಮತ್ತೊಂದು ಹೆಸರು ಉಂಟು, ನಂಗೆ ಗೊತ್ತಿಲ್ಲ. ನಿನ್ನ ಅತ್ತೆ ಹೇಳ್ತಿದ್ದು, ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಇಲ್ಲಿಗೆ ಬಂದೆ ಅಲ್ವಾ, ನಂಗೆ ಮರ್ತೋಯ್ತು. ಮತ್ತೆ ಕ್ವಶನ್ ಏನಿದೆ ಅಮ್ಮ? ಗೂಗಲ್ ಅಡಿಗೆ ಕ್ವೆಶನ್ ನಂಗೆ ನೆನಪಾಗ್ತಿಲ್ಲ. ಕ್ವೆಶನ್ ಕೇಳಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತದಲ್ಲ ಇವು. ಕ್ವೆಶನ್ ಅಲ್ಲ, ಪ್ಯಾಂಟ್ ಐತೆ. ಮತ್ತೆ ಕ್ವೆಶನ್ ಎಂತಪ್ಪ ಅಂತ ಹೇಳಿದ್ರೆ, ನಂಗೆ ಮತ್ತೆ ಫ್ಲಾಶ್ ಆಗ್ತಿಲ್ಲ. ನೀವೇ ಒಂದು ಕ್ವೆಶನ್ ಕೇಳಿ ಹನ್ಸಿಕಾ ಅವ್ರೆ. ಹನ್ಸಿಕಾ, ಒಂದು ಕ್ವೆಶನ್ ಕೇಳಿ. ರೂಪಾ ಕಲ್ಲಡ್ಕ, ಹಾಯ್, ದೊಡ್ಡ ಹಾಯ್ ನಿಮ್ಗೆ. ಕ್ವೆಶನ್ ಕೇಳಿ. ಹನ್ಸಿಕಾ ಅವ್ರು ಕ್ವೆಶನ್ ಕೇಳ್ತಾರೆ, ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಹೇಳಿ. ಒಂದು ಕ್ವೆಶನ್ ಪನ್ ಮಾರೈತಿ. ನಂಗೆ ಅಪ್ಪಕ್ಕೆ ಹೊಡಿದಿಲ್ಲ, ಇನ್ನು ಕ್ವೆಶನ್ ಎಲ್ಲ ಬರ್ಕೊಂಡು ಬರ್ತೇನೆ ನಾನು ಲೈವ್ಗೆ ಬರುವಾಗ. ನಂಗೆ ನೆನಪಾಗ್ತಿಲ್ಲ.
ನಿದ್ದೆ ಕೂಡ ಬರ್ತುಂಟು. ಇವತ್ತು ಎದ್ದೇಳುವಾಗ 7:30 ಗಂಟೆ. ನನ್ನ ಮಗಳು ನನಗಿಂತ ಮುಂಚೆ ಎದ್ದಿದ್ದಾಳೆ. ನನ್ನ ಚಿಕ್ಕಮ್ಮಗೆ ಎಬ್ಬಿಸಿ ಅವಳನ್ನು ಆಟಾಡಿಸ್ತಾ ಇದ್ರು ಪಾಪ. ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಹರ್ಷಿತಾಸ್ ಡೈರಿ. ನಿಮ್ದು ಕೂಡ ಯೂಟ್ಯೂಬ್ ಚಾನಲ್ ಉಂಟಾ? ಹರ್ಷಿತಾ ಟೊಮ್ಯಾಟೊ. ಕ್ವಶನ್ ಅಕ್ಕ, ನಿಮ್ಗೆ ಒಂದು ಕ್ವಶನ್. ಅಪ್ಪ ಬರ್ತಿರ್ತಾರೆ ಅಂತ ಹೆಸರಿಸುವ ಫ್ರೂಟ್ಸ್ ಯಾವುದು? ಅಪ್ಪ ಬರುತ್ತಿದ್ದಾರೆ ಅಂತ ಹೆಸರಿಸುವ ಫ್ರೂಟ್ಸ್ ಯಾವುದು? ಪಪ್ಪಾಯಿ. ಪಪ್ಪಾಯಿ ಆಗಿರ್ಬೇಕು. ಅಮ್ಮನ ಕೇಂಡೆ ಪಲ್ಯವೇ. ವಿನೋದ ಪೂಜಾರಿ. ಓಕೆ, ಕೇಂಡೆ ಪಾನ್ಪ. ಕವಿತಕ್ಕ ಫ್ರಮ್ ಉಡುಪಿ. ಹಾಯ್, ಹಲೋ. ಉಡುಪಿಯಿಂದ, ಉಡುಪಿಯವರಿಗೆ ಹಾಯ್. ನಂಗೂ ನೆನಪಾಗ್ತಿಲ್ಲ. ನಾನು ಕ್ವೆಶನ್ ಕೇಳ್ತೇನೆ. ಎಂತ? ಟೊಮ್ಯಾಟೊಗೆ ಕನ್ನಡದಲ್ಲಿ ಎಂತ ಹೇಳುದಂತೆ? ಕ್ವೆಶನ್. ಟೊಮ್ಯಾಟೊಗೆ ಕನ್ನಡದಲ್ಲಿ ಏನ್ ಹೇಳೋದು? ನೋಡುವ ಯಾರು ಆನ್ಸರ್ ಮಾಡ್ತೀರಿ ಅಂತ. ಗಿಫ್ಟ್ ಇಲ್ಲ. ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್. ಟೊಮ್ಯಾಟೊಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಬಿಳಿ ಬೆಟ್ಟದಲ್ಲಿ ಕಪ್ಪು ದ್ರಾಕ್ಷಿ, ಅದು ಕಣ್ಣು. ಬಿಳಿ ಬಟ್ಟಲಲ್ಲಿ ಕಪ್ಪು ದ್ರಾಕ್ಷಿ, ಅದಕ್ಕೆ ಕಣ್ಣು ಆನ್ಸರ್. ನಂಗೆ ಗೊತ್ತುಂಟದು. ಬೇಬಿ ಕ್ಯೂಟ್. ಥ್ಯಾಂಕ್ ಯು ನಸೀರ್. ಇಡಾ ಬೆಟ್ಟ ಗೊತ್ತಿಲ್ಲ. ಶರತ್ ನಿನ್ನನ ಫ್ರೆಂಡ್. ಶರತ್ ಮಾಣಿ. ಹಾಯ್ ಅಕ್ಕ. ಈ ಉಲ್ಲನ ಮಾರಾಯ ಈ ಅತ್ತ ಶರತ್. ಸಾರಿ, ಶರತ್ ಗೌಡನ. ಸಚಿನ ಮೆಗ್ಗಿಯತ್ತ ಏನು ಗೊತ್ತು. ಶರತ್ ಮಾಣಿ ಹಾಯಕ್ ಅಂತ ಹೇಳಿದ್ದು ಅವನೇ ಆಗಿರ್ಬೇಕು, ಗೊತ್ತಿಲ್ಲ. ಪಪ್ಪಾಯ. ಸರಿ, ಪಪ್ಪಾಯ ಕರೆಕ್ಟ್ಗೆ. ಹಾಗೆ ಕ್ವಶನ್ ಕೇಳಿಕೆ ತುಂಬಾ ಉಂಟು. ಎಂತ ಗೊತ್ತುಂಟಾ? 3 ಕಣ್ಣಿನ ಶಿವವು, 3 ಕಣ್ಣಿನ ಶಿವತ್ತಿ ಅವಿಂಚಿನ ಉಂಡು. ಕೆಲವೊಂದು ಕ್ವಶನ್ ನನಗೆ ನೆನಪಾಗ್ತಿಲ್ಲ. ಕೆಲವೊಂದು ಮೊದಲೆಲ್ಲ ಹರ್ಷಿತಾ ಕರೆಕ್ಟ್. ಕ್ವಶನ್ ಉಂಟಮ್ಮು. ಟೊಮೆಟೊಗೆ ಏನ್ ಹೇಳ್ತಾರೆ ಹೇಳಿ? ಟೊಮೆಟೊಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಹೇಳಿ? ಅದೇ ಕ್ವಶನ್. ಎಂತ? ಟಮಾಟೆಕಾಯ ಅಮ್ಮು? ಅವಳಿಗೆ ಗೊತ್ತಿಲ್ಲ. ಎಂತ ಮರ್ಯಾದೆ ಪಲ್. ನಾನು ಅವಳಿಗೆ ಗೊತ್ತುಂಟು ಅಂತ ನಾನು ನಿಮ್ಗೆ ಕ್ವಶನ್ ಕೇಳಿದ್. ನಂಗೆ ಸತ್ಯ ಗೊತ್ತಿಲ್ಲ. ಅನ್ಸಿಕವ್ರೆ ಸಾರಿ ಆಯ್ತಾ. ಗೂರೆ ಹಣ್ಣುಗೆ ಟೊಮೆಟೊ. ಗೂಗಲ್ ನೋಡಿದ್ರ ಶ್ವೇತಾ? ಮತ್ತೆ ನಿಮ್ಗೆ ಯಾರಾದ್ರೂ ಇಲ್ಲಿ ನೋಡುವ, ಯಾರಾದ್ರೂ ಕ್ವಶನ್ ಕೇಳಿ, ಯಾರಾದ್ರೂ ಆನ್ಸರ್ ಮಾಡ್ತಾರೆ ನೋಡುವ. ಇಂಟ್ರೆಸ್ಟಿಂಗ್ ಇರ್ತದೆ ಕ್ವಶನ್ ಕೇಳಿದ್ರೆ. ಆಯ್ತಾ? ಪತ್ರೊಡೆಗೆ ಕನ್ನಡದಲ್ಲಿ ಎಂತ ಹೇಳುದು ಹೇಳಿ? ಆಕ್ಚುಲಿ ನಂಗೆ ಸಹ ಗೊತ್ತಿಲ್ಲ. ಪತ್ರೊಡೆಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ? ಇವಳು ಹೇಳುದು ಕೆಸುವಿನ ಅಡ್ಡಿ ಅಂತೆ. ಅಡ್ಡಿ ಕನ್ನಡದ ಅಂತನ ಅಲ್ಲ, ಬತ್ತಲು ನೋಡಿ. ಓಲಲ್ ಕಾಣ್ತಾಳ ನನ್ನ ಮಗಳು? ಕ್ವಶನ್. ಯಾರ ಅವಳ ಅಮ್ಮನ ಫ್ರೆಂಡ್ ಯಾರು ನೋಡ್ತಿದ್ದೀರಿ? ಅವಳ ಹತ್ರ ಆನ್ಸರ್ ಕೇಳ್ಬೇಡಿ. ಪತ್ರೊಡೆಗೆ ಎಂತ ಹೇಳುದು ಅಂತ ಇವಳಿಗೆ ಮೆಸೇಜ್ ಬಂದಿದೆ. ಗೂರೆ ಹಣ್ಣು ಇದಕ್ಕೆ ಹೇಳುದಾ? ಟೊಮೆಟೊಕೆಯಾ? ಟಮಾಟೆಕಾಯ? ನಂಗೆ ಸತ್ಯ ಗೊತ್ತಿಲ್ಲ. ಯಾರಾದ್ರೂ ಕರೆಕ್ಟ್ ಆದ್ರೆ ಕರೆಕ್ಟ್ ಅಂತ ಹೇಳಿ ಆಯ್ತಾ? ನಾನು ಕೇಳಿ ಆಗಿದ್ದೀವ. ನನ್ನ ಮರ್ಯಾದೆ ತೆಗಿತಾಳೆ. ಬೇರೆ ಕ್ವಶನ್ ನನಗೆ ಕೆಲವು ನೆನಪಾಗ್ತಿಲ್ಲ. ಮೊದಲೆಲ್ಲ ಎಷ್ಟು ಕ್ವಶನ್ಸ್ ಎಲ್ಲ ಕೇಳ್ತಿದ್ದೆ. ನೆಕ್ಸ್ಟ್ ವ್ಲಾಗಿಗೆ ಎಂತ ಕ್ವಶನ್ ಅಂತಲೇ ತಲೆ ಬಿಸಿಯಾಗಿದೆ. ಎಂಚಿನ ಕ್ವಶನ್ ಕೇಂದ್ರೆ ಗೂಗಲ್ ಪಾಡ್. ಹಬ್ಬ, ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದು. ಓಕೆ. ಶರತ್ ಮಾಣಿ. ಸಚಿನ್ ಗುತ್ತು ಇಪ್ಪುಡು. ಅರ್ಥ ಆಯ್ತು ಶರತ್. ಹರ್ಷಿತಾಶ್ರೈ. ನೋಡಿದ್ದಾರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ನಾನ್ಯಾರು? ಏರಿಯಮ್ಮು. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ನಾನ್ಯಾರಿಗೆ? ಗೊತ್ತುನಾ? ಯಾರಿಗಾದ್ರೂ ಗೊತ್ತಿದ್ರೆ ಆನ್ಸರ್ ಮಾಡಿ. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ನಾನ್ಯಾರು?
ನಂಗೆ ಸತ್ಯ ಗೊತ್ತಿಲ್ಲ, ನನ್ನ ಹತ್ರವೇ ಕೇಳಬೇಕು. ಸರ್ ಯಾರಾದ್ರೂ ಗೊತ್ತಿದೆ ಆನ್ಸರ್ ಮಾಡಿ ನೋಡ. ಇಜ್ಜಿ ಎಂಕ್ ಚಿಕ್ಕಮ್ಮನ ಮಗಲ್ ಪನ್ನೆ ಅಲೆಗ್ ಒರ ಟೀಚರ್ ಪಂದಿತ್ತೆರಿಗೆ ಐಕ್ಯಾನ್ ಈರಡ ಪನ್ನೆ ಏರ್ ಗೊತ್ತಾಂಡೆ ಪುಷ್ಪಕ್ಕನ ಮಗಲ್ ಐಶು. ಓಕೆ ಓಕೆ ಓಕೆ, ಸರಿ ಸರಿ. ಮಕ್ಕಳು ಬೇಗ ಮಲಗಲಿಕ್ಕೆ ಟಿಪ್ಸ್ ಹೇಳಿ. ಇವು ನನ್ನ ಹತ್ರ ಕೇಳ್ಬೇಕು. ನನ್ನ ಮಗಳಲ್ಲಿ ಮಲಗಲಿಲ್ಲ, ಕೋಳಿ ನಿದ್ದೆ 5 ನಿಮಿಷಕ್ಕೊಮ್ಮೆ ಎದ್ದೇಳ್ತಾಳೆ. ಮಕ್ಕಳು ಮಲಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಟಿಪ್ಸ್ ಎಂತ ಅಂತ ಹೇಳಿದ್ರೆ, ಸಾರಿ ಇದು ತೊಟ್ಟಿಲ್ ಹಾಕ್ತಾರಲ್ವಾ, ಜೋಯಿ ಹಾಕ್ತಾರಲ್ಲ, ಅದ್ರಲ್ಲಿ ಒಚ್ಚಿ ಒಚ್ಚಿ ಮಲಗಿಸ್ಬೇಕು. ಬಿಳಿ ಕುದುರೆ ಹಸಿರು ಬಾಲ, ಇದು ನಾನು ಸಣ್ಣ ಮಗು ಇರುವಾಗ ನಂಗೆ ಕ್ವಶನ್ ಒಗಟದು, ಬಿಳಿ ಕುದುರೆ ಹಸಿರು ಬಾಲ. ಓ ಕನ್ನಡಿ ಅಂತ ನಿಮ್ಮ ಆನ್ಸರ್. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು, ನಾಣ್ಯರು. ಹೌದೌದು, ಕನ್ನಡಿ ಕನ್ನಡಿ, ಕರೆಕ್ಟ್ ಕರೆಕ್ಟ್. ನೋಡಿ ಹನ್ಸಿಕ್ ಹುಷಾರಿದ್ದಾರೆ. ನೀವೆಂತ ಮಾಡುದು ಹನ್ಸಿಕ್ ಅವರ ಎಜುಕೇಶನ್? ಬಿಳಿ ಕುದುರೆ ಹಸಿರು ಬಾಲ, ಮೂಲಂಗಿ. ಹಾಯ್ ಇನ್ನ ಯೂಟ್ಯೂಬ್ ಸೋಕಾಪುಣು. ಥ್ಯಾಂಕ್ ಯು ರೇಖಾ. ಹರ್ಷಿತಾಸ್ ಡೈರಿ. ಚಟಪಟ ಬೀಳುತ್ತೇನೆ, ಆದರೆ ಶಬ್ದ ಮಾತ್ರ ಬರುವುದಿಲ್ಲ. ಅದಿದು ಸಾಸಿವೆಯಾ? ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು, ಹನ್ಸಿಕ ಅವರಿಗೆ. ನಾಲಿಗೆ. ಓ ಓಕೆ ಓಕೆ, ಎಸ್ ಕರೆಕ್ಟ್. ಹೌಸ್ ವೈಫ್. ನೀವು ಹೌಸ್ ವೈಫಾ? ಓಕೆ ಓಕೆ ಓಕೆ. ಒಂದು ಹಸ್ತಕ್ಕೆ 108 ಬೆರಳಂತೆ. ಇವಳು ಗೂಗಲ್ ನೋಡ್ತಿದ್ದಾಳೆ ಆಯ್ತಾ. ಕ್ವಶನ್ಸ್ ನೆಕ್ಸ್ಟ್ ಟೈಮ್ ಲೈವ್ಗೆ ಬರುವಾಗ ತುಂಬಾ ಕ್ವಶನ್ಸ್ ಕೇಳ್ಕೊಂಡು ಬರ್ತೇನೆ. ಬಾಳೆಗೊನೆಗೆ ಕರೆಕ್ಟ್ ಆಗಿರ್ಬೋದು. ಅವಳು ಗೂಗಲ್ ಇದು ಮಾಡುವಾಗ ಮಗು ಅದನ್ನ ತೆಗ್ಲ ಅಂತ ನೋಡಿ ಅವಳು ಪದ ಮಾಡುದು. ಸುಣ್ಣದ ಗೋಡೆ ಎತ್ತ ನೋಡಿದರೆ ಬಾಗಿಲಿಲ್ಲ. ಸುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ. ಇದು ಈಸಿ ಉಂಟೆ, ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿರ್ತದೆ. ಹನ್ಸಿಕಾ ಅವರು ಸೂಪರ್. ಯಾರು ಅವರು? ಹನ್ಸಿಕಾ ಅವರು ಸೂಪರ್ ಅಂತೆ. ಯಾರು ಅವರು? ಮೊಟ್ಟೆ. ನೀವು ಫಾಸ್ಟ್ ಇದ್ದೀರಿ ನೋಡಿ. ಅದೇ ಆನ್ಸರ್. ಇವಳು ಹೇಳ್ತಿದ್ದಾಳೆ ನಿಮ್ಗೆ ವಿಜಯ ಕವಿತಾ ಅವರಿಂದ ಒಂದು ಮೊಟ್ಟೆ ಬರ್ತದೆ ಅಂತೆ. ಕಣ್ಣಿಗೆ ಕಾಣೋದಿಲ್ಲ ಕೈಗೂ ಸಿಗುದಿಲ್ಲ ಅಂತೆ. ಎಂತ ಹೇಳಿ? ತುಂಬಿದ ಕೆರೆಯಲ್ಲಿ ನಿಂಬೆ ಹಣ್ಣು ತಾಳೆದುತ್ತದೆ ಎಂಚಿನ ತೇಲಾಡುತ್ತೆ. ತುಂಬಿದ ಕೆರೆಯಲ್ಲಿ ನಿಂಬೆ ಹಣ್ಣು ತೇಲೆ ಆಡುತ್ತದೆ ಎಂಚಿನೆಯ ಅಮ್ಮು? ತಾವರೆಯ? ಎಗ್, ಮೊಟ್ಟೆ. ರವಿ ಮಲ್ಯ. ಕರೆಕ್ಟ್ ಆನ್ಸರ್, ಮೊಟ್ಟೆ. ಅಲ್ಲ, ಈಗದ ಕ್ವಶನ್ ಎಂತ ಗೊತ್ತಿಲ್ಲ. ತುಂಬಿದ ಕೆರೆಯಲ್ಲಿ ನಿಂಬೆ ಹಣ್ಣು ತೇಲಾಡುತ್ತದೆ ಎಂತ ಕಣ್ಣಿಗೆ ಕಾಣುದಿಲ್ಲ ಕೈಗೂ. ಇದು ಒಂದು ನಿಮಿಷ ಅವಕ್ಕ ಹೆಂಗ ಬೇರೆ ಆನ್ಸರ್ ಅಂತ ನಡು. ಗಾಳಿ, ದೀಪ. ನೋ, ರಾಂಗ್ ಅಂತೆ ಅರ್ಷಿತ್ ಅವರು. ಮೊಬೈಲಲ್ಲಿ ಒಂದು ಸಾಂಗ್ ಇತ್ತು, ಮಲಗಿಸಿ ಒಳ್ಳೆ ನಿದ್ದೆ ಬರುತ್ತೆ, ನಾನು ಹಾಗೆ ಮಾಡ್ತೀನಿ ನನ್ನ ಮಗನಿಗೆ. ಬಂಗಾರ ಬಾಲೆ ಪನ್ಪುನುಂಜಿ ಸಾಂಗ್ ಉಂಡು, ಹೌದು ಇದು ಬುಡ್ಲೆ ಜೆಪ್ಪೆ. ವಿಷಯ ಎಂತ ಗೊತ್ತುಂಟಾ, ಮಕ್ಕಳಿಗೆ ಸಾಂಗ್ ಹೇಳಿ ಮಲಗಿಸ್ತಾರಲ್ವ, ಮತ್ತೆ ಅದೇ ಅಭ್ಯಾಸ ಆಗ್ತದೆ. ಮತ್ತೆ ಮೊಬೈಲ್ ಬೇಕೇ ಬೇಕು. ಮೊಬೈಲಲ್ಲಿ ಚಾರ್ಜ್ ಇಲ್ಲದಿದ್ರೆ ಮತ್ತೆ ಎಂತ ಮಾಡೋದು? ನಾನು ಅದಕ್ಕೆ ಮೊಬೈಲ್ ಒಂದು ಹತ್ತಿರ ಇರೋದಿಲ್ಲ. ಈಗ ನಾನು ವ್ಲಾಗ್ ಮಾಡುವಾಗೆಲ್ಲ ಮೊಬೈಲ್ ತೋರಿಸ್ತೇನೆ ಅಷ್ಟೇ. ಮಾತ್ರ ಮಲಗಿಸ್ಲಿಕ್ಕೆ ಆಗಿರ್ಬೋದು, ಮತ್ತೆ ಎಂತ ತಿಂಡಿ ಕೊಡುವಾಗ ಅಂತ ಹೇಳ್ತಾರೆ, ಮೊಬೈಲ್ ತೋರಿಸಿ ಕೆಲವರಿಗೆ ಕೊಡ್ತಾರಲ್ಲ, ಅದೆಲ್ಲ ಮಾಡಬೇಡಿ ಆಯ್ತಾ. ಒಂದೊಂದು ಮಗುವಿಗೆ ಹಾಗೆ ಮಾಡಿದ್ರು, ಮೊಬೈಲ್ ತೋರಿಸಿ ತಿಂಡಿ ತಿನ್ನಿಸ್ತಿದ್ರು. ಮೊಬೈಲ್ ಬ್ಲಾಸ್ಟ್ ಆಗಿದೆ, ಹಾಗಾಗಿ ನನಗೆ ಅದು ನಂತರ ಭಯ. ಮೊಬೈಲ್ ನಾನು ಮಗುವಿಗೆ ಆದಷ್ಟು ದೂರನೇ ನೋಡಿ. ಈಗಲೂ ನಾನು ಸ್ವಲ್ಪ ದೂರನೇ ಇರ್ತೇನೆ ಮಗುವಿಗೆ. ಆದಷ್ಟು ನಾನು ದೂರನೇ ಇರ್ತೇನೆ ಮೊಬೈಲಿಂದ. ಅವಳಿಗೆ ಮೊಬೈಲ್ ಅಡಿಕ್ಟ್ ಆಗಲೇಬಾರ್ದು. ದಯವಿಟ್ಟು ಶ್ವೇತಾ ಅವರೇ, ಮಗುವಿಗೆ ಮೊಬೈಲಿಂದ ಸಾಂಗ್ ಇಡಬೇಡಿ. ನೀವೇ ಸಾಂಗ್ ಹೇಳಿಬೇಕಾದ್ರೆ, ಎಷ್ಟು ಕರ್ಕಶ ಆದ್ರೂ ಪರವಾಗಿಲ್ಲ. ಮತ್ತೆ ಎನ್ನ ಒಂಜಿ ಕ್ವೆಶ್ಚನ್. 5 ಕೋಣೆಗಳಿಗೆ ಒಂದೇ ಪಡಸಾಲೆ. ಕೈ ಆನ್ಸರ್ ಪಲ್ಲೆ ಗೊತ್ತಿತ್ತು ನಕಲು. ಪಂಡರ ಹನ್ಸಿಕ ಪಂಡರ ದೀಪ ಅಲ್ವಾ ಅಂತ. ಯಾನು 1 ಗಂಟೆ ಆಂಡ್ ನೀಲೆಡ್ ಜೆಪ್ಪದ ಜೈಜ್ಜಿ. ಓ ನೇಲೆಡ್ ಜೆಪ್ಪದ ಜೆತ್ತಿ ಜವಾಲೆ ಒಂಜಿ ಪದ್ಯವಲ್ನೆ ಸೋಕುದ ಪದ್ಯವಲ್ನೆ ಜೆಪ್ಪಿ.
ದೀಪ ಅಲ್ವಾ? ಕೈ, 2 ಮಕ್ಕಳು, 3 ಟೀಚರು, ಎಲ್ಲರೂ ಕ್ವಶನ್ ಕೇಳ್ತಿದ್ದಾರೆ. 12 ಮಕ್ಕಳು 3 ಟೀಚರ್ಗೆ ಎಂಚಿನ 3 ಟೀಚರ್. ಅದಿದು ಗಡಿಯಾರ. ಅವ್ರು ಹೇಳಿದ್ರ ಆನ್ಸರ್ ಗಡಿಯಾರ. ಈಸಿ ಉಂಟು. ಕಣ್ಣಿಗೂ ಕಾಣುದಿಲ್ಲ, ಕೈಗೂ ಸಿಗುದಿಲ್ಲ ಅಂತೆ. ಅದು ಗಾಳಿ ಅಂತ ಹೇಳಿದ್ರ ಆಗ್ಲೇ. ಗಾಳಿ. ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತು ಕಾಯಿ. ಯಾರು ಕ್ವಶನ್ ಕೇಳಬೇಕು ಕವ್ವೆ ಎಂದು ಮಾತ. ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತು ಕಾಯಿ, ಅದು ಆಗ ಹೇಳಿದ್ರಲ್ಲ, ಅದೇ ನಿಂಬೆ. ಸರಿಯಾ? ಸರಿ ಅಂತೆ. ರೋಡಲ್ಲಿ ಕಾರ್ ಮತ್ತು ಬೈಕ್ ಹೋಗ್ತಾ ಇರ್ತದೆ, ಆಕಾಶದಿಂದ 3 ರೂಪಾಯಿ ಕಾಯಿನ್ ಬೀಳುತ್ತೆ, ಯಾರು ಹಿಡ್ಕೊಳ್ತಾರೆ? ರೋಡಲ್ಲಿ ಕಾರ್ ಮತ್ತು ಬೈಕ್ ಹೋಗ್ತಾ ಇರ್ತದೆ, ನಾನಿದ್ರೆ ನಾನು ಇಟ್ಕೊಳ್ತೇನೆ. ಮೀನಾಕ್ಷಿ ಲಿಂಗಪ್ಪ. ರೋಡಲ್ಲಿ ಕಾರ್ ಮತ್ತು ಬೈಕ್ ಹೋಗ್ತಾ ಇರುತ್ತೆ, ಆಕಾಶದಿಂದ 3 ರೂಪಾಯಿ ಕಾಯಿನ್ ಬೀಳುತ್ತೆ, ಯಾರು ಹಿಡ್ಕೊಳ್ತಾರೆ? ಆಕಾಶದಿಂದ ಹೇಗೆ ಬೀಳುದು ಕಾಯಿನ್? ಯಾರಿಗಾದ್ರೂ ಗೊತ್ತುಂಟಾ? ಕರೆಕ್ಟ್. 3 ರೂಪಾಯಿ ಕಾಯಿನ್ ಇಲ್ಲ. ಓ ದೇವರೇ, ನಿಮ್ಮ ಮಂಡೆ ಆಗ್ಬೋದು. ನೀವು ಹೌಸ್ ವೈಫ್ ಆದ್ರೂ ನಿಮ್ಮ ಮಂಡೆ ಒಳ್ಳೇದುಂಟಾಯ್ತಾ? ಗ್ರೇಟ್ ಮಾರೆ. 3 ರೂಪಾಯಿ ಕಾಯಿನ್ ಇಜ್ಜತೆಯಾ? ಅದಕ್ಕೆ ಹೇಳುದು ನನಗೆ ಮಂಡೆ ಇಲ್ಲ ಅಂತ. ನೋಡಿ ಎಂತ ಬ್ರಿಲಿಯಂಟ್ ಆನ್ಸರ್ ಅಲ್ಲ ಮೀನಾಕ್ಷಿ ಲಿಂಗಪ್ಪ ಅಂತ ಅವಸ್ಥೆ ಮಾರೆ. ನಾನೊಂದು ಕ್ವೆಶನ್ ಕೇಳ್ತೇನೆ ನೋಡ, ನಿಮ್ಗೆ ಆನ್ಸರ್ ಗೊತ್ತುಂಟ ಹೇಳಿ. ನಾನೊಂದು ಕ್ವೆಶನ್, ಅಪರೂಪದ ಕ್ವೆಶನ್ ಇದು. 1 kg ಅವಲಕ್ಕಿ, 1 kg ಬೆಲ್ಲ, ಇದರಲ್ಲಿ ಯಾವುದು ಭಾರ ಜಾಸ್ತಿ ನೋಡ ಹೇಳಿ? ಸಂಜೆ ತನಕ ಬಡಿಬಾರ್ದು ಸದ್ದಾಗಲ್ಲ. ಸಂಜೆ ತನಕ ಬಡಿಬಾರ್ದು ಸದ್ದಾಗಲ್ಲ ಇಂತ ಅರ್ಥ ಆಗಿಲ್ಲ. ಸಾವಿರಾರು ಉತ್ತರಗಳನ್ನು ಹೊಂದಿದ ಅಕ್ಷರಗಳ ಪದ ಯಾವುದು? ಯಾವುದಮ್ಮು? ಸಾವಿರಾರು ಉತ್ತರಗಳನ್ನು ಹೊಂದಿದ ಅಕ್ಷರಗಳ ಪದ ಯಾವುದು? ಯಾವುದಾ? ಯಾರಾದ್ರೂ ಹೇಳಿ. ಸೇಮ್, ಬೋತ್ ಸೇಮ್. ಹೌದೌದು ಸೇಮ್. ಕೆಲವರು ಹೇಳ್ತಾರೆ ಬೆಲ್ಲ ಜಾಸ್ತಿ ಅಂತ. ಆಯ್ತು, ನೀವೆಲ್ಲ ಬ್ರಿಲಿಯಂಟ್ ಇದ್ದೀರಲ್ಲ. ಟೈಮ್ ಎಷ್ಟು? ಟೈಮ್ ಆಯ್ತಲ್ಲ, 11:50 ಆಯ್ತು ಟೈಮ್. ಅಪ್ಪ ಮತ್ತೆ ವಿನೋದ ಪೂಜಾರಿ, ನೀವು ಸ್ವಲ್ಪ ಹಿಂದೆ ಇದ್ದೀರಿ ನೋಡಿ. ಅವಲಕ್ಕಿ ಮತ್ತು ನಾನು ಹೇಳಿದೆ ಅಂತ 1 kg ಬೆಲ್ಲ, 1 kg ಅವಲಕ್ಕಿ, 2 ಕೂಡ ಒಂದೇ ಅಲ್ವಾ ತೂಕ? 1 kg ಅಂತ ಹೇಳಿದಲ್ವಾ? ನೋಡಿ, ಅವರು ಕರೆಕ್ಟ್ ಆನ್ಸರ್ ಮಾಡಿದ ಹನ್ಸಿಕಾ. ಅದಕ್ಕೆ ಅವರನ್ನು ಬ್ರಿಲಿಯಂಟ್ ಅಂತ ಹೇಳುದು. ಅವರು ನಂಗೆ ಕೆಲವೊಂದು ಕ್ವೆಶನ್ ಕೇಳ್ತಾ ಇರ್ತಾರೆ ವಾಟ್ಸಪ್ ಅಲ್ಲಿ ಕೂಡ. ಮೀನಾಕ್ಷಿ, 1 ರೂಪಾಯಿ ಕಾಯಿನ್ ಇದೆಯಾ? ಇಲ್ಲ, 3 ರೂಪಾಯಿ ಕಾಯಿನ್ ಇಲ್ಲ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಮಾತ್ರ ಅಲ್ಲ ಕಾಯಿನ್ ಇರೋದು. 20 ರೂಪಾಯಿ ಇಜ್ಜದ ಉಂಡಾ? ಓಕೆ, ಕ್ವೆಶನ್ ಸ್ಟಾಪ್. ಏನಾದರೂ ಪ್ರಶ್ನೆ ಕೇಳಿಕಿದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ಅಂದ್ರೆ ಪ್ರಶ್ನೆ ಈ ಥರ ಅಲ್ಲ, ಕ್ವೆಶನ್ ಈ ಪ್ರಶ್ನೆ ಅಲ್ಲ. ನಿಮ್ಮ ಅಕ್ಕನ ಫ್ಯಾಮಿಲಿ ನಾನು. ಓ ಹೌದಾ, ಕವಿತಕ್ಕನ ಫ್ಯಾಮಿಲಿಯಾ? ನಮ್ಗೆಂತ ಗೊತ್ತುಂಟಾ, ನಮ್ಮ ಮನೆಯಲ್ಲಿ 3 ಕವಿತಾ. ನಾನು ಕವಿತಾ, ನನ್ನ ಅಕ್ಕ ಕವಿತಾ. ಅಕ್ಕ ಅಂತ ಹೇಳಿದ್ರೆ ಭಾವನ ಹೆಂಡತಿ ಕೂಡ ಕವಿತಾ. ನನ್ನ ದೊಡ್ಡ ಅತ್ತಿಗೆ ಹೆಸರು ಕೂಡ ಕವಿತಾ. ನಮ್ಮ ರಾಶಿ ನಕ್ಷತ್ರ ಎಲ್ಲ ಸೇಮ್ 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 ಸೇಮ್. ಹೇಳಿದ್ರೆ ನಿಮ್ಗೆ ನಂಬಿಕೆ ಬರ್ಲಿಕ್ಕಿಲ್ಲ. ನನ್ನ ಹೆಸರು ಕವಿತಾ, ನನ್ನ ಭಾವನ ಹೆಂಡತಿ ಹೆಸರು ಕವಿತಾ, ಲಾಸ್ಟಿಗೆ ಓ ಮೀನಾಕ್ಷಿ ಲಿಂಗಪ್ಪ. ನೀವು ಇವರು ಹಾಸ್ಯ ಲಕ್ಷ್ಮಿ ಅವರ ಇದ ಗೊತ್ತಾಗ್ಲಿಲ್ಲ ನಂಗೆ. ಥ್ಯಾಂಕ್ ಯು ನಮ್ಮ ಚಾನಲ್ ಬಗ್ಗೆ ಹೇಳಿದ್ದಕ್ಕೆ. ವೆಲ್ಕಮ್ ವೆಲ್ಕಮ್. ಹರ್ಷಿತಾಸ್ ಡೈರಿ. ಓ ಮೈ ಗುಡ್ನೆಸ್. ಓ ನಾನು ಸೇಮ್ ಅಂತ ಹೇಳಿದಲ್ಲ ಅದಕ್ಕೆ ಅಲ್ಲ. ಇಟ್ಸ್ ಅ ಮಿರಾಕಲ್. ಹೌದು, ನಿಜವಾಗ್ಲೂ ಕೂಡ. ದೊಡ್ಡ ಅತ್ತಿಗೆ ಹೆಸರು ಕವಿತಾ, ಅಂದ್ರೆ ಹಸ್ಬೆಂಡ್ನ ಫಸ್ಟ್ ಅಕ್ಕ ಇದ್ದಾರಲ್ವಾ, ಅವರ ಹೆಸರು ಕವಿತಾ. ಅದರ ಹತ್ರ ನನ್ನ ಭಾವನ ಹೆಂಡತಿ ಈಗ ಮನೇಲಿದ್ದಾರಲ್ವಾ, ಅವರ ಹೆಸರು ಕವಿತಾ. ನನ್ನ ಹೆಸರು ಕವಿತಾ. ನನ್ನ ಹೆಸರು ಚೇಂಜ್ ಮಾಡಿದ್ರು ಕಾವ್ಯ ಅಂತ. ಮತ್ತೆ ನನ್ನನ್ನು ಕಾವ್ಯ ಅಂತ ಕರೆದ್ರೆ ನಾನು ಎಲ್ಲಿ ಕಾವ್ಯ ಇದ್ದಾರೆ ಅಂತ ಹುಡುಕ್ತಿದ್ದೆ. ಅಂದ್ರೆ ಹೆಸರು ಚೇಂಜ್ ಅಲ್ಲ. ಈಗ ನನ್ನನ್ನು ಪಿಂಕಿ ಅಂತ ಮನೇಲಿ ಕರೀತಾರೆ, ಅಕ್ಕ ನನ್ನ ಕವಿತಾ ಅಂತ ಕರೀತಾರೆ. ಹಾಗಾಗಿ ಅಲ್ಲಿಂದ ಮ್ಯಾನೇಜ್ ಆಗ್ತದೆ. ಇಬ್ರು ಕೂಡ ಅಕ್ಕ, ಇವರ ಅತ್ತಿಗೆ ಕೂಡ ಅಕ್ಕ ಇದ್ರೆ ಕವಿತಾ ಅಂತ ಹೇಳೋಗಿ ಇಬ್ರು ಸಹ ಬರ್ತಾರೆ. ಹಾಗೆ ಹೇಗಿದೆ. ಮತ್ತೆ ಬಡಿಬಾರ್ದು ಅಟ್ಟು ಬಡಿಬಾರ್ದು ಅಟ್ಟು ಬಡಿದಾರು.
ಕ್ವೆಶನ್ ಸಾರಿ ತುಲೆಗೆ ಅಕ್ಕ ಇಂಕ ಅರ್ಥ ಇಜ್ಜಿ. ಲೋಕೇಶ್ ನಿಮ್ದು ಇನ್ನೂ ಲೈವ್ ಎಂಡ್ ಮಾಡಿಲ್ವಾ? ಆವಾಗ್ಲೇನೆ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು, ಎಲ್ಲ ಮಾತಾಡ್ತಿರ್ತಾರಲ್ವಾ, ಹೋಗ್ಲಿಕ್ಕೆ ಮನಸ್ಸಿಲ್ಲ ನೋಡಿ, ಅದಕ್ಕೆ ಇಲ್ಲೇ ಇದ್ದೇನೆ. 2 ಗಂಟೆ ಆಗ್ತಾ ಬಂತು, ಕೆಲಸ ಕೂಡ ಇಲ್ಲ ಎಂತ. ಇಲ್ಲೆಲ್ಲ ಪಾಪ ಚಿಕ್ಕಮ್ಮ ಮಾಡಿದ್ದಾರೆ. ಒಂದು ಗುಡಿಸ್ಲಿಕ್ಕೆ ಒಂದು ಸಿಕ್ಕಿತ್ತು, ಮತ್ತೆ ಎಂತ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ಪಾಪ. ಹಾಗಾಗಿ ಲೈವಲ್ಲಿ ಇದ್ದೇನೆ. ಆಯ್ತು, 12 ಗಂಟೆಗೆ ಸ್ಟಾಪ್ ಮಾಡ್ತೇನೆ ಆಯ್ತಾ. ಮತ್ತೇನಾದ್ರೂ ಹೇಳ್ಲಿಕ್ಕೆ ಉಂಟಾ? ಪರಪರ ಹೇಳಿ. ಲತಾ ಸದಾನಂದ, ಓಕೆ. ಹನ್ಸಿಕಪಿಯರು, ಒಂದು ಮನುಷ್ಯನಿಗೆ ಒಂದೇ ಕಣ್ಣು. ಒಂದು ಮನುಷ್ಯನಿಗೆ ಒಂದೇ ಕಣ್ಣ? ಸೂಜಿ. ಲೋಕೇಶ್, ನೀವೆಲ್ವಾಗ ದಾವಣಗೆರೆ? ಸೌಮ್ಯ ಕೇಶವ, ಸೂಜಿ. ಇವಳು ಇಲ್ಲಿಂದ ಇಲ್ಲಿಗೆ ಹೇಳ್ತಿದ್ದಾಳೆ, ಇಲ್ಲಿ ಬಂದು ಹೇಳಿಕ್ ಆಗುದಿಲ್ವಾ? ಒಂದು ಕಣ್ಣು. ನನಗೆ 2 ಕಣ್ಣುಂಟಪ್ಪ. ಬೇರೆ ಏನಾದ್ರು ಕ್ವಶನ್ ಕೇಳಿಕುಂಟ ಗೈಸ್? ಬೇಗ ಕೇಳಿ. 20 ಜನ ಬಂದ್ರ? ಎಂತ ಅವಸ್ಥೆ ನನ್ನದಲ್ಲ. 2 ಗಂಟೆ ಲೈವಲ್ಲಿ, 1:45 ಗಂಟೆ ಆಯ್ತು ಈಗ. ಹಳ್ಳಿ ಗಡಿಯಾರ ಒಳ್ಳೆಯ ಆಹಾರ, ಹೌದಾ? ಹಾಗೆ ಅದಕ್ಕೆ ಆನ್ಸರ್ ಉಂಟು ಗೊತ್ತಿರಲ್ಲ. ನಮ್ಮ ಮನೇಲಿ ಎಲ್ಲರೂ ನೋಡ್ತಾರೆ, 3 ಮೊಬೈಲಲ್ಲಿ ಕೂಡ ಎಲ್ಲರೂ ನೋಡ್ತೀವಿ. ಓ ಥ್ಯಾಂಕ್ ಯು, ನಿಮ್ಮಿಂದಾಗಿ ನೋಡಿ ಹಾಗೆಲ್ಲ ನೋಡ್ತಾರಲ್ಲ, ಆಗ ತುಂಬ ಖುಷಿ ಆಗೋದು. ಒಂದೇ ಮೊಬೈಲಲ್ಲಿ 2-3 ಸತಿ ನೋಡೋದಕ್ಕಿಂತ 3 ಮೊಬೈಲಲ್ಲಿ ನೋಡ್ಬೇಕಲ್ಲ. ಒಮ್ಮೆ ನೀವು ಉಂಟಲ್ಲ, ನಿಮ್ಮ ಚಾನಲ್ ಉಂಟಲ್ಲ, ದತ್ತಲಕ್ಷ್ಮಿ ಸೌಹಾಲ್ ಯೂಟ್ಯೂಬ್ ಚಾನಲ್ ಉಂಟಲ್ಲ, ಅದರಿಂದಲೇ ಒಂದು ಲೈವ್ ಚಾಟಲ್ಲಿ ಮೆಸೇಜ್ ಹಾಕಿ. ದತ್ತಲಕ್ಷ್ಮಿ ಅದರಲ್ಲೊಂದು ಲೈವ್ ಚಾಟಲ್ಲಿ ಮೆಸೇಜ್ ಹಾಕಿ ದಯವಿಟ್ಟು. ಮತ್ತೆ ಅರ್ಷಿತಾ ಫ್ರಮ್ ವಿಟ್ಲ, ಹಾಯ್ ಹಲೋ. ನಮ್ಮದು ವಿಟ್ಲಕ್ಕೆ ಹತ್ರ ಆಗ್ತದೆ, ನಮ್ಮದು ಕಬಕ್ಕ ಅಲ್ವಾ, ವಿಟ್ಲ ಹತ್ರ ಆಗ್ತದೆ ನೋಡಿ. ಲೋಕೇಶ್, 20 ಜನ ಆದರೆ ಅಕ್ಕ ಲೈವ್ ಎಂಡ್ ಮಾಡ್ಲಾ? 20 ಜನ ಆದರೆ ಅಕ್ಕ ಲೈವ್ ಎಂಡ್ ಮಾಡ್ಲಾ? ಓ, ನಿಮಗೆ ಕೆಲಸ ಇದ್ರೆ ಪರವಾಗಿಲ್ಲ ಲೋಕೇಶ್ ಅವರೇ. ಶ್ರೇಯಸ್, ನಿಮ್ಮ ನಿಕ್ ನೇಮ್ ಏನು? ನಿಕ್ ನೇಮ್ ಆಗದಿಂದ ಬರ್ತಾರೆ ಉಂಟಿಲ್ಲಿ. ಒಬ್ಬಳು ಕಮೆಂಟಲ್ಲಿ ಹೇಳ್ತಾ ಇದ್ಲು ಪಿಂಕಿ ಅಕ್ಕ ಅಂತ. ಅದೇ ಪಿಂಕಿ ಅಂತ ನನ್ನ ನಿಕ್ ನೇಮ್. ನನ್ನ ಅಜ್ಜಿ ಕರೆಯೋದು ಮಾತ್ರ ಅಮ್ಮಿ ಅಂತ ಕರೀತಿದ್ರು. ಅವರಿಗಿಲ್ಲ, ಮೊನ್ನೆ ಅಷ್ಟು ತೀರಿ ಹೋದ್ರು. ಸೌಮ್ಯ ಕೇಶವ ಇಲ್ಲಿಂದ ಇಲ್ಲಿಗೆ ಚಾಟ್ ಮಾಡ್ತಿದ್ದಾಳೆ ನೋಡಿ ಅವಳು. ನೋಡಿ, ಇಲ್ಲಿ ಕುತ್ಕೊಂಡು ಚಾಟ್ ಮಾಡ್ತಿದ್ದಾಳೆ. ನನ್ನ ಮಗಳಲ್ಲಿ ಲೋಕೇಶ್ ಅವರೇ, ಬಾಯ್ ಅಕ್ಕ, ಬಾಯ್. ಮಾಡ ಜಾತ್ರೆ ಜಾತ್ರೆ ಯಾವಾಗ? ಸಂಜೆ ತನಕ ಬಂದಿದ್ದರು ಸದ್ದಾಗಲ್ಲ. ಸಂಜೆ ತನಕ ಬಡಿದರು ಸದ್ದಾಗಲ್ಲ. ಹೂವಿಯಮ್ಮು ಸುತ್ಯನ ಗಂಟೆ. ಅರ್ಷಿತಾಸ್ ಡೈರಿ ಫೇಮಸ್ ಜಾತ್ರೆ, ಹೌದು ಗೊತ್ತುಂಟು, ಬಟ್ ಇಲ್ಲಿ ಆಗ್ತದೆ ಮಾಡ ಜಾತ್ರೆ ಕೇಳಿದ್ದೇನೆ ನಾನು. ಲತಾ ಸದಾನಂದ ಫ್ರಮ್ ಕಟೀಲ್, ಥ್ಯಾಂಕ್ ಯು ಕಟೀಲಿಂದ ವಿಡಿಯೋ ನೋಡ್ತಿರೋದಕ್ಕಾಗಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಲ್ರಿಗೂ ಒಂದೇ ಒಂದು ಕ್ವೆಶನ್, ವ್ಲಾಗ್ ನಿಜವಾಗ್ಲೂ ಚೆನ್ನಾಗಿ ಆಗ್ತಾ ಉಂಟಾ, ಅಥವಾ ಏನಾದರೂ ಚೇಂಜಸ್ ಬೇಕಾ, ಅಥವಾ ಹೊಸ ಕಂಟೆಂಟ್ ಏನಾದರೂ ಬೇಕಾ, ಅಥವಾ ಇದೇ ಥರ ಮುಂದುವರಿಲ್ಲ, ಏನು ಅಂತ ಒಂದು ಸಜೆಷನ್ ಕೊಡಿ ಪ್ಲೀಸ್. ಇಷ್ಟು ಜನ ಇದ್ದೀರಾ, ಹಾಗಾಗಿ ಕ್ವೆಶನ್ ಕೇಳಿದೆ. ಲೈವ್ ಹೀಗೆ ಕಂಟೆಂಟ್ ಏನಾದರೂ ಹೊಸತು ಬೇಕಾ, ದಯವಿಟ್ಟು ಹೇಳಿ. ಮುಗಿಂಡು ಜಾತ್ರೆ ಮುರಾನಿ, ಓಕೆ ನೆಕ್ಸ್ಟ್ ಟೈಮ್ ಕೇಳ್ತೇನೆ ಬನ್ನಿ, ಕರಿತೇನೆ ಬನ್ನಿ. ಓಕೆ ಶೋರ್. ಹರ್ಷಿತಾ ಸ್ಟೈಲ್, ಓಕೆ ಶೋರ್. ಲತಾ ಸದಾನಂದ ಸೂಪರ, ಡಿಲೀಟ್ ಆಯಿತು. ದಯವಿಟ್ಟು ಹೇಳಿ ವ್ಲಾಗ್ ಹೇಗಾಗ್ತುಂಟು, ಏನಾದರೂ ಚೇಂಜಸ್ ಬೇಕಾ, ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ ನಾವೀಗ ಲೈವ್ಗೆ ಬರ್ತೇವಾ? ಓ ಥ್ಯಾಂಕ್ ಯು. ಹೌದಲ್ವಾ, ಅದು ಕೂಡ ಹೌದು. ಮತ್ತು ನನಗೆ ಏನೋ ಒಂದೇ ಥರ ಆಗ್ತಾ ಉಂಟಾ, ಆ ಥರ ಎಲ್ಲ ಒಂದು ಫೀಲ್ ಇತ್ತು. ಅದೇನಾದರೂ ಹೇಳಿ, ಒಂದೇ ಥರ ಲೈವ್ ಬರ್ತಾ ಉಂಟಾ, ಇನ್ನೂ ಏನಾದರೂ ಚೇಂಜಸ್ ಬೇಕಾ, ಅಥವಾ ಹೊಸ ಕಂಟೆಂಟ್ಗಳೇನಾದರೂ ಬೇಕಾ? ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನಾದರೂ ಹೊಸ ಕಂಟೆಂಟ್ ಮಾಡಬೇಕು ಅಂತ, ಅದಕ್ಕೆಲ್ಲ ಜನ ಬೇಕಲ್ವಾ. ನಾನು ಮನೆಯಲ್ಲಿ ಈ ಮಗುನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತುಂಟು. ಇನ್ನೂ ಒಂದು ತಿಂಗಳಷ್ಟೇ, ಮತ್ತೆ ಕಂಟಿನ್ಯೂಸ್ ಆಗಿ ಹೊಸ ಕಂಟೆಂಟ್ಗಳನ್ನೇ ಹಾಕ್ತೇನೆ ಆದಷ್ಟು. ನೋಡಿ, ದತ್ತ ಲಕ್ಷ್ಮಿ ಸೋಹಾಲ್ ಅಂತ ಜೈ ಅಂತ ಹಾಕಿದಾರಲ್ವಾ,
ಅವರದ್ದು ಯೂಟ್ಯೂಬ್ ಚಾನಲ್ ಉಂಟು, ಬೇಕಾದರೆ ನೋಡಿ. ಇಬ್ಬರು ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಅದು ಕೂಡ ಪ್ರತಿದಿನ ಒಂದೊಂದೊಂದೊಂದೊಂದು ಕಂಟೆಂಟ್, ಹೊಸ ಹೊಸ ಕಂಟೆಂಟ್ಗಳನ್ನು ತರ್ತಿದ್ದಾರೆ. ದಯವಿಟ್ಟು ಅವರನ್ನೊಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡಿ ಇದೆ ದತ್ತ ಲಕ್ಷ್ಮಿ ಸೋಹಾಲಿ, ಅದು ಯೂಟ್ಯೂಬ್ ಚಾನಲ್. ಅದರಲ್ಲಿ ನಾನು ಏನು ಗಿಫ್ಟ್ ಕಳಿಸಿದ್ದೇನೆ, ಮೊನ್ನೆ ಕ್ವಶನ್ ಕೇಳಿದಲ್ಲ, ಗಿಫ್ಟ್ ಕಳಿಸಿದ್ದೇನೆ. ಸೊ ಆ ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಅದರಲ್ಲಿ ಇದೆ. ಇವತ್ತಿನ ವ್ಲಾಗಲ್ಲಿ ಉಂಟು ನೋಡಿ. ಗಿಫ್ಟ್ ಅನ್ಬಾಕ್ಸಿಂಗ್ ದಯವಿಟ್ಟು ನೋಡಿ. ಗಿಫ್ಟ್ ಏನು ಅಂತ ಅದರಲ್ಲೇ ಉಂಟು. ನನ್ನ ವ್ಲಾಗ್ ಬರೋದು ನಾಳೆ ಆಗ್ತದೆ ಗಿಫ್ಟ್ ಅನ್ಬಾಕ್ಸಿಂಗ್ ಇದು. ಅವರದ್ರಲ್ಲಿ ಇವತ್ತೇ ಬಂದಿದೆ, ಹಾಗಾಗಿ ನೋಡಿ, ದಯವಿಟ್ಟು ನೋಡಿ. ಅವರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರೆ ಉಂಟು, ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲಿಯೋ ಇರ್ತಾರೆ. ಹಾಗಾಗಿ ಮತ್ತೆಂತ ಪೂಜಾರಿ ದೀಪ್ತಿ, ಹಾಯ್. ಹರ್ಷಿತಾ, ಹೊಸ ಹೊಸ ಕಂಟೆಂಟ್ ಕೂಡ ಮಾಡಿ ಅಕ್ಕ. ಶ್ಯೂರ್ ಮಾಡ್ತೇನೆ ಹೊಸ ಹೊಸ ಕಂಟೆಂಟ್. ದತ್ತಲಕ್ಷ್ಮಿ ಸೋಹಾಲಿ, ಥ್ಯಾಂಕ್ ಯು ಸೋ ಮಚ್, ಯು ಆರ್ ವೆಲ್ಕಮ್. ಹನ್ಸಿಕಾ ಪಿಯರ್, ನಾವು ನೋಡ್ತೇವೆ. ನೋಡ್ತೀರಾ? ಓಕೆ ಓಕೆ. ದತ್ತಲಕ್ಷ್ಮಿ ಸೋಹಾಲಿ, ಗಿಫ್ಟ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಂದರೆ ನೀವು ಹೌಸ್ ವೈಫ್ ಅಂತ ಗೊತ್ತಾಯಿತು. ಮಕ್ಕಳಿಗೋಸ್ಕರ ಅಂತ ನನಗೆ ನಿಜವಾಗಿ ಮಕ್ಕಳಿಗೋಸ್ಕರ ಏನಾದರೂ ಕಳಿಸ್ಬೇಕಿತ್ತು, ಬಟ್ ನೀವು ಹೌಸ್ ವೈಫ್, ಅದಕ್ಕೆ ಯೂಸ್ ಆಗಲಿ ಅಂತ ನಾನು ಆ ಥರ ಗಿಫ್ಟ್ ಕಳಿಸಿದ್ದೇನೆ. ಯಾನ್ ಪನ್ನರ್ ಕ್ವೆಶನ್ಗೆ ಆನ್ಸರ್ ಕಣ್ಣಿನ ರೆಪ್ಪೆ. ಓಕೆ ಸಾರಿ, ಎಂಕ ಕ್ವೆಶನ್ ಬಗ್ಗೆ ನೆನಪೆ ತೂಲೆ ದಾದನ ಎಕಡೆ ಪಂಡೆತ ದಾದನ ವಿಷಯ ಬತ್ತ ನಮ್ಗೆ ಅವೇ ಕಂಟಿನ್ಯೂ ಅಂತ ಪೋಪು ಹಾಗೆ ಆಯಿತು. ಮತ್ತೆ ಹನ್ಸಿಕಾ ಪಿಯರ್, ಸೋಹಾಲಿ ಅವರು ನಮ್ಮ ರಿಲೇಷನ್. ಓಕೆ ಆದರೂ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಗಿಫ್ಟ್ ನೋಡಿ ಆಯ್ತಾ, ಏನು ಅಂತ ಕಳಿಸಿದ್ದೇನೆ ಅಂತ ನೋಡಿ, ದಯವಿಟ್ಟು ನೋಡಿ. ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಈಗಲೇ ಅವರು ಅಷ್ಟು ಆ್ಯಕ್ಟಿವ್ ಇದ್ದಾರೆ, ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ಬೋದು. ನಿಜವಾಗ್ಲೂ ಖುಷಿ ಆಯಿತು. ಅವರ ಪ್ರತಿ ಕಂಟೆಂಟ್ ಕೂಡ ಖುಷಿ ಆಗ್ತದೆ. ಅವರಿಗೆ ಸಪೋರ್ಟ್ ಮಾಡ್ತೀರಲ್ವಾ, ಎಂತ ಲಾಸ್ಯ ಲಕ್ಷ್ಮಿ ಅವರ ಸಪೋರ್ಟ್ ಮಾಡ್ತು, ನಿಜವಾಗ್ಲೂ ಗ್ರೇಟ್. ಎಡಿಟ್ ಎಲ್ಲ ಮಾಡೋದು ನೀವೇ ಅನಿಸುತ್ತೆ ಅಲ್ಲ. ಬಾಯ್ ಅಕ್ಕ, ಟೇಕ್ ಕೇರ್. ಶ್ವೇತಾ ಬಾಯ್. ತಿಕ್ಕಗ ಎಲ್ಲ ಬಲೆ ಹಿಲ್ಲಾಗ ಅವರ ಉಡುಪಿದೆ ಬಲೆ. ಉಡುಪಿಗೆ ಬತ್ತಿತ್ತೆ ಏಪ ಗೊತ್ತುಂಡೆ, ಒಂದಾನೊಂದು ಕಾಲದಲ್ಲಿ ಬತ್ತಿತ್ತೆ ಏಪ ಪಂಡ. ಅಲ್ಪೊಂಜಿ ನ್ಯೂಸ್ ಚಾನಲ್ ಉಂಡು, ಐಕ್ ವರ್ಕ್ ಮನ್ಪೇರ ಬತ್ತೆ. ಮುಜೇ ದಿನ ವರ್ಕ್ ಮಾಡ್ತೀನಿ. ಎಂಕ ಮಸ್ತ್ ದೂರ ಅಂಡ್ ಐಕೆ ಅನ್ಬೊಕ್ಕ ಬತ್ತೆ. PG ಪೂರ ಮನ್ಪುನ ಬೇಲೆ ಆಗ್ತಪ್ಪ, ಐಕ್ ಬತ್ತೇನು ಬಹು ಚಾನಲ್ ಬೊರ್ಚಿ ಅಪ್ಪಾಗ ಬತ್ತೀನಿ. ನಾನು ಉಡುಪಿಗೆ 2 ಸಲ ಬಂದಿದ್ದೇನೆ ಅಷ್ಟೇ, 2-3 ಸಲ, ಮತ್ತೆ ಬರಲಿಲ್ಲ. 12 ಗಂಟೆ ಆಯಿತು ನಿನ್ನ ಕರ್ಮ. ನಾನು 12 ಗಂಟೆಗೆ ಲೈವ್ ಆಫ್ ಮಾಡ್ತೇನೆ ಅಂತ ಹೇಳಿದೆಲ್ಲ, ಅದಕ್ಕೆ ನನ್ನ ತಂಗಿ ಹೇಳುದಿಲ್ಲ 12 ಗಂಟೆ ಆಯಿತು ಅಂತ ಹಾಕಿದಾಳೆ ನೋಡಿ. ಒಂದು ಕಾಲ್ ಕೂಡ ಬರ್ತುಂಟು ನಂಗೆ ಪದೇ. ಅಮ್ಮು ಮಾಮಿನ ನಂಬರ್ ಉಂಟು ನೀನಡ, ಕಾಲ್ ಅನ್ಪು. ಯಾರು ವೀಡಿಯೋ ಮಂತೊಂದುಲ್ಲ ಪನ ಬಾಲ ಹುಷಾರಲ್ಲ ಪನ ಆತೆ ಅವ. ನಂಗೂ ಸಣ್ಣ ಮಗು ಉಂಟು, ಹಾಗೆ ಅರ್ಥ ಆಗ್ತದೆ. ಸ್ವಲ್ಪ ಟೈಮ್ ಆದಮೇಲೆ ಚೆನ್ನಾಗಿ ಮಾಡಿ ಬ್ಲಾಗ್. ಥ್ಯಾಂಕ್ ಯು. ನಾನು ಈಗೆಲ್ಲ ನೀವು ಹೇಳಿದರೆ ಸತ್ಯವಾಗಲೂ ನಂಬಲಿಕ್ಕಿಲ್ಲ ನೀವು. ನನಗೆ ಉಂಟಲ್ಲ, ವಿಡಿಯೋ ಸ್ಟಾಪ್ ಮಾಡಿದರೆ ಎಲ್ಲಿ ಅದರ ಇದು ಹೋಗ್ತದೆ ಅಂತ ಹೇಳಿ ನಾನು ಏನು ಡೆಲಿವರಿ ಆಗಿ ಒಂದು ಸ್ವಲ್ಪ ದಿನದಲ್ಲೇ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಯಾವ ಹಾಸ್ಪಿಟಲ್ ಅದು ಇದು ಅಂತ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ಒಂದು ದಿನ ಕೂಡ ಅಂದರೆ 2 ದಿನಕ್ಕೊಮ್ಮೆ ಬ್ಲಾಗ್ ಹಾಕ್ತಿದ್ದಲ್ಲ ಆವಾಗ. ಮತ್ತು 16 ದಿನದಲ್ಲಿ ಎದ್ದು ಆಯಿಲ್ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ಮನೆಯವರಿಗೆಲ್ಲ ಕಷ್ಟ ಆಗಬಾರ್ದು ನೋಡಿ, ನನ್ನ ಹೊರೆ ಆಗಬಾರ್ದಲ್ಲ ನಾನು, ಹಾಗಾಗಿ ಫೈನಾನ್ಷಿಯಲಿ ಆಗಿ ಹೆಲ್ಪ್ ಆಗಲಿ ಅಂತ ಆಯಿಲ್ ಇದ್ದು ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಪಕ್ಕದ ಮನೆ ಒಬ್ಬ ಹುಡುಗ ತುಂಬ ಹೆಲ್ಪ್ ಮಾಡಿದ್ದಾನೆ, ಸಂಜಯ್ ಅಂತ. ಪ್ಯಾಕಿಂಗ್ ಮತ್ತು ಕೊರಿಯರ್ ಎಲ್ಲ ಮಾಡ್ತಿದ್ದ ಪಾಪ. ರತ್ತು ಒಂದೇನ ಕಬಕ್ಕದ ಇವಳು ಮಾಮಿ ಅಂತ ಹೇಳಿದ್ರು, ಬೊಂಬೈ ಮಮ್ಮಿಗೆ ಕಾಲ್ ಮಾಡ್ತಾರೆ. ಇಜ್ಜಾ ಓಕೆ ಅಬ್ಬೊಕ್ಕ ಮಲ್ಪೆ. ನಾನೊಂಜಿ 7 ನಿಮಿಷ ಇದ್ದೇನೆ ಈಗ ಲೈವ್ ಅಲ್ಲಿ, ಮತ್ತೆ ನಾನು ಎಂಡ್ ಮಾಡ್ತೇನೆ ಆಯ್ತಾ. ನಂಗೆ ಅದು ನಿಮ್ಮ ಹತ್ರ ಮಾತಾಡಿ ನೆನಪಾಗುದಿಲ್ಲ ಎಂಡ್ ಮಾಡ್ಲಿಕ್ಕೆ. 2 ಗಂಟೆ ಆಗ್ತದಾಗ 7 ನಿಮಿಷ ಆದ್ರೆ. ಮತ್ತೆ ಹರ್ಷಿತಾಸ್ ಡೈರಿ ವಿಸಿಟ್ ಕೃಷ್ಣ ಮಠ. ನಾನು ಕೃಷ್ಣ ಮಠಕ್ಕೆ ಇಷ್ಟರವರೆಗೆ ಬಂದಿಲ್ಲ. ನಾನು ಬರಬೇಕು ಅಂತ ಆವತ್ತಿನ ಅನ್ಕೊಳ್ತಿದ್ದೇನೆ. ಫ್ಯಾಮಿಲಿ ಜೊತೆ ಬರ್ತೇನೆ ಖಂಡಿತ. ಬಂದಾಗ ಹೇಳ್ತೇನೆ ನಿಮಗೆ, ವಿಡಿಯೋ ಮಾಡಿ ಹೇಳ್ತೇನೆ. ಅವರ ಕಟೀಲ್ಗೆ ಬಲ್ಲೆ ಲತಾ ಸದರ ಕಟೀಲ್ಗೆ ಮಸ್ಸತಿ ಬೈದೆ ಮುರಾನಿ ಬತ್ತಿತ್ತೇನು ಬಾಲೆಗೆ ಅನ್ನ ಪ್ರಶ್ನೆ ಅಲ್ಪನೆ ಮಂತೀನಿ ಅಡೆ ಬತ್ತಿತ್ತೆ. ಯು ಆರ್ ಟೂ ಗುಡ್. ಥ್ಯಾಂಕ್ ಯು ಹರ್ಷಿತಾ.
ಶ್ರೇಯಸ್, ನಮ್ಮ ಲೈಫಲ್ಲಿ ಆದ ಸ್ಮಾಲ್ ಗುಡ್ ಸಿಚುವೇಶನ್ ಏನಾದರೂ ಹೇಳ್ಬೋದಾ? ನಿಮ್ಮ ಲೈಫಲ್ಲಿ, ಓಕೆ, ನನ್ನ ಲೈಫಲ್ಲಿ ಸ್ಮಾಲ್ ಗುಡ್ ಸಿಚುವೇಶನ್ ಏನಾದರೂ ಹೇಳ್ಬೋದಾ ಅಂದರೆ, ಇದು ನಿಮ್ಮ ಜೊತೆ ಹೇಳ್ಬೋದು ಅಂತ ಅನ್ನಿಸುವ ಸಿಚುವೇಶನ್ ಏನಾದರೂ? ಓಕೆ, ಲೈಫಲ್ಲಿ ಆದ ಗುಡ್ ಸಿಚುವೇಶನಾ? ಗುಡ್ ಸಿಚುವೇಶನ್ ಅಂತ ಹೇಳಿದರೆ ಎಂತ ಅಂತ ಹೇಳಿದರೆ, ಫ್ರೆಂಡ್ಸ್ ಬಗ್ಗೆ ಹೇಳ್ತಾನೆ. ಫ್ರೆಂಡ್ಸ್ ಬಗ್ಗೆ ಏನಂತ ಹೇಳಿದ್ರೆ, ನನಗೆ ಡಿಗ್ರಿಯಲ್ಲಿರಬೇಕಾದ್ರೆ ಫ್ರೆಂಡ್ಸ್ ಇದ್ದರು. ಬೇಡ, ಲೈವ್ ಹೋಗಿ ವಾಪಸ್ ಬಂತ ಅಂತ ಎಂತ ಹೇಳುದು ಲೈಫಿನ ಗುಡ್ ಸಿಚುವೇಶನ್. ಗುಡ್ ಸಿಚುವೇಶನ್ ಅಂತ ಹೇಳಿದರೆ, ನನಗೆ ಜಾಬ್ ಸಿಕ್ಕಿದಾಗ ತುಂಬ ಖುಷಿಯಾದ್ದು. ಮತ್ತು ಜಾಬ್ ಸಿಕ್ಕಿ ಫಸ್ಟ್ ಸ್ಯಾಲ್ರಿ ಬಂತಲ್ವಾ, ಅದನ್ನು ಅಮ್ಮನಿಗೆ ಕೊಡ್ತಾ ಇದ್ದಲ್ವಾ, ಆಗ ಅವರ ಮುಖದಲ್ಲಿ ಆಗುವ ರಿಯಾಕ್ಷನ್ ಉಂಟಲ್ಲ, ಅದು ಕೂಡ ಗುಡ್ ಸಿಚುವೇಶನ್. ಮತ್ತೊಂದೇನಪ್ಪ ಅಂತ ಹೇಳಿದರೆ, ನಾನು ಮೊದಲು ರಂಗಭೂಮಿ ಕಲಾವಿದೆ ಆಗಿದ್ದೆ. ಯಾವಾಗ ಗೊತ್ತುಂಟಾ, ಸೆಕೆಂಡ್ PUC ಅಲ್ಲಿ ಇರಬೇಕಾದ್ರೆ ಒಂದು ಟೀಮಲ್ಲಿ ರಂಗಭೂಮಿ ಕಲಾವಿದೆಯಾಗಿದ್ದೆ, ಅಂದರೆ ನಾಟಕದಲ್ಲಿ. ಅದರಲ್ಲಿ ಕೂಡ ಮೇನ್ ರೋಲ್ ಸಿಕ್ಕಿತ್ತು. ಅದರ ನನ್ನ ಫ್ರೆಂಡ್ ಅರ್ಚನಾ ಅಂತ, ಲೈವ್ ನೋಡ್ತಿದ್ರೆ ಅವ್ರು ಇರ್ಬೋದು, ಅರ್ಚನಾ ಅವರಿಂದಾಗಿ ನನಗೆ ಒಂದು ಅವಕಾಶ ಸಿಕ್ತು. ಆ್ಯಕ್ಚುಲಿ ಅವರಿಗೆ ಹೀರೋಯಿನ್ ಪಾರ್ಟ್ ಸಿಕ್ಕಿತ್ತು, ನನಗೆ ಕಾಮಿಡಿ ಪಾರ್ಟ್ ಸಿಕ್ಕಿತ್ತು. ಬಟ್ ಅಲ್ಲಿ ನೋಡಿ ನನಗೆ ಅದು ಸೀರಿಯಸ್ ಪಾರ್ಟ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಕಾಮಿಡಿ ಕೊಟ್ಟರು, ನನಗೆ ಸೀರಿಯಸ್ ಪಾರ್ಟ್, ಈ ಸೂಟೆ ಪಾರ್ಟ್ ಎಲ್ಲ ಇರ್ತದಲ್ಲ, ಅಂದರೆ ಜೋರು ಮಾಡೋದು ಮತ್ತು ಹೀರೋಯಿನ್ ಪಾರ್ಟ್ ಎಲ್ಲ ಇರ್ತದಲ್ಲ, ಅಂಥದ್ದೆಲ್ಲ ಕೊಡ್ತಿದ್ರು ನನಗೆ. ವಿಲನ್ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ. ಮತ್ತು ನನಗೆ ಸಿಗ್ತಿದ್ದದೆ ಈ ಕೂಗುದು ಮತ್ತು ಬೈಯುವುದು, ಇಂಥದ್ದೇ ಪಾರ್ಟ್ ಸಿಗ್ತಿತ್ತು. ಆಗ ತುಂಬ ಜನ ಹೇಳ್ತಿದ್ರು ನನಗೆ, ಅವಳು ಇದೆಲ್ಲ ಬೇಕಾ ನಾಟಕಕ್ಕೆ ಹೋಗೋದು. ನಾನು ಅಂದರೆ ನಮ್ಮ ಸಿಚುವೇಶನ್ ಆ ಥರ ಇತ್ತು. ಆ ಟೈಮಲ್ಲಿ ನಮಗೆ ನೀಡಿತ್ತು, ನಾಟಕ ಹೋಗುವಂಥ ನೀಡಿತ್ತು. ಅದರಲ್ಲಿ ಹೋಗುವಾಗೆಲ್ಲ ತುಂಬ ಜನ ಹೇಳ್ತಿದ್ರು, ಅವಳು ನಾಟಕಕ್ಕೆ ಹೋಗ್ತಾಳೆ ಹಾಗೆ ಹೀಗೆ ಅಂತ ತುಂಬ ಜನ ಹೇಳ್ತಿದ್ರು. ಬಟ್ ಒಂದು ಸಲ ಸಕ್ಸಸ್ ಆದಾಗ ಉಂಟಲ್ಲ, ಯಾರು ಹೇಳ್ತಾರೆ ನೋಡಿ, ಅವರೇ ನಮ್ಮೊಟ್ಟಿಗೆ ಬರ್ತಾರಲ್ಲ, ನಿನ್ನ ಬಗ್ಗೆ ಪ್ರೌಡ್ ಫೀಲ್ ಇದೆ ಅಂತ ಹೇಳ್ತಾರಲ್ಲ, ಆ ಟೈಮ್ ನನಗೆ ಒಂದು ಗುಡ್ ಸಿಚುವೇಶನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಯಾರು ನಮ್ಮ ಬಗ್ಗೆ ಹೇಳ್ತಾರೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ. ಆ್ಯಕ್ಚುಲಿ ನಾನು ಜರ್ನಲಿಸಮ್ ಕಲಿತೆ ಅಲ್ವಾ, ನನಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆಗ ಕೂಡ ಅಷ್ಟೇ ತುಂಬ ಜನ ಹೇಳೋದು, ನಿಮ್ಮ ಅಂದರೆ ನಾವು ಪಾಪದವರಲ್ವಾ, ಪಾಪದವರಿಗೆಲ್ಲ ಇದೆಲ್ಲ ಬೇಕಾ, ಅದೆಲ್ಲ ದೊಡ್ಡ ದೊಡ್ಡವರಿಗೆ ಹೇಳಿ ಮಾಡಿಸಿದ್ದು, ನ್ಯೂಸ್ ಚಾನಲ್ಗೆಲ್ಲ ಹೋಗುದೆಲ್ಲ ಹೌದಾ ಹಾಗೆ ಅಂತ ಹೇಳ್ತಿದ್ರು. ಬಟ್ ಅದೊಂದು ಸಕ್ಸಸ್ ಆದ ಅಲ್ವಾ, ಒಂದು ಕೆಲಸ ಸಿಕ್ತು, ಒಂದು ಹೆಸರು ಸಿಕ್ತು ಅಂತ ಆಗುವಾಗ ಅವ್ರು ಬಂದು ನಿನ್ನ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಅಂತ ಹೇಳ್ತಾರಲ್ವಾ, ಆಗ ಆಗುವಂಥ ಖುಷಿ ಉಂಟಲ್ಲ, ಅದು ಲೈಫಲ್ಲಿ ದೊಡ್ಡ ಖುಷಿನೇ. ಅದು ನನ್ನ ಲೈಫಲ್ಲಿ ಗುಡ್ ಸಿಚುವೇಶನ್. ಬ್ಯಾಡ್ ಸಿಚುವೇಶನ್ ಬೇಕಾದರೆ ಕಮೆಂಟ್ ಮಾಡಿ, ಬ್ಯಾಡ್ ಸಿಚುವೇಶನ್ ಕೂಡ ಹೇಳ್ತಾನೆ. ಮದುವೆ ಆದದ್ದು ಕೂಡ ಗುಡ್ ಸಿಚುವೇಶನ್ ಅಲ್ಲ. ಹೌದು, ನಿಜವಾಗ್ಲು ಅದ್ರ ಬಗ್ಗೆ ನಾನು ಎಲ್ಲೂ ಕೂಡ ಹೇಳಲಿಲ್ಲ. ನಾನು ಅದಕ್ಕೊಂದು ಟೈಮ್ ಉಂಟು, ಎಲ್ಲ ಸ್ಟೋರಿ ಹೇಳ್ತೇನೆ, ಮದುವೆದ ಸ್ಟೋರಿ ಫುಲ್ ಹೇಳಿಕೊಂಡು ನನಗೆ. ಅದು ನನ್ನ ಹಸ್ಬೆಂಡ್ ಜೊತೆ ಹೇಳಬೇಕು ಅಂತ ಉಂಟು, ಅವರು ವ್ಲಾಗಿಗೆ ಜಸ್ಟ್ ಆಗಲಿ ಮತ್ತೆ ಹೇಳ್ತೇನೆ. ನಿಮ್ಮ ಮಗು ಬಗ್ಗೆ ಹೇಳಿ ಪಿಂಕಿ ಅಕ್ಕ, ನೀನು ಇಲ್ಲಿಂದ ಇಲ್ಲಿಗೆ ಎಂತದ್ದು ನೀನು ಕಮೆಂಟ್. ನನ್ನ ಮಗು ಬಗ್ಗೆ ಕೂಡ ನನ್ನ ಗುಡ್ ಸಿಚುವೇಶನ್ ಅದು. ಅನಂತರ ನನ್ನ ಮಗುವೆ ಗುಡ್ ಸಿಚುವೇಶನ್. ಮತ್ತೆಂತ, ನಿಮ್ಮ ಮದುವೆಗೆ ನಾವು ಬಂದಿದ್ದೇವೆ ಅಲ್ವಾ? ಬಂದಿದ್ರಾ? ಓಕೆ. ನೀವು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಲ್ವಾ? ಓಕೆ, ಸರಿ. ಮತ್ತೆ ಥ್ಯಾಂಕ್ ಯು ಸಿಸ್ ಹನ್ಸಿಕಾ ಪ್ರಿಯಾ. ಬ್ಯಾಡ್ ಸಿಚುವೇಶನ್ ಹೇಳಿ. ಬ್ಯಾಡ್ ಸಿಚುವೇಶನ್ ಅಂತ ಹೇಳಿದರೆ ತುಂಬ ಉಂಟು. ಎಂತ ಅಂತ ಹೇಳಿದರೆ, ತುಂಬ ಜನರಿಗೆ ನಾನು ಲೈಫ್ ಸ್ಟೋರಿ ವಿಡಿಯೋದಲ್ಲಿ ಹಾಕಿದ್ದೇನೆ. ಬ್ಯಾಡ್ ಸಿಚುವೇಶನ್ ಅಂತ ಹೇಳಿದರೆ, ಒಂದು ನನ್ನ ತಮ್ಮಂದು ಸಿಚುವೇಶನ್. ಆ ಟೈಮಲ್ಲಿ ಅದು ಬೇಡ, ಅದೊಂದು ತಮ್ಮಂದು ಸಿಚುವೇಶನ್ ಇದ್ದು ನನ್ನ ಬ್ಯಾಡ್ ಸಿಚುವೇಶನ್. ಯಾಕಂತ ಹೇಳಿದರೆ ಆಗಲಿಲ್ಲ ಅಂತ. ಮತ್ತೊಂದು, ನನ್ನ ಮದುವೆ ಟೈಮಲ್ಲಿ ನನ್ನ ಅಮ್ಮ ದೂರ ಇದ್ರು. ಯಾಕಂತ ಹೇಳಿದ್ರೆ ಹಸ್ಬೆಂಡ್ ಇಲ್ಲ, ವಿಧವೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಮ್ಮ ದೂರನೇ ಇದ್ರು. ಅದು ನನ್ನ ಲೈಫಲ್ಲಿ ಆದ ಬ್ಯಾಡ್ ಸಿಚುವೇಶನ್. ಅದನ್ನು ನಾನು ಫುಲ್ಫಿಲ್ ಮಾಡ್ಕೊಂಡದ್ದು ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ. ನಾನು ಹೇಳಿದ್ದೆ ಅಲ್ಲಿ, ನನಗೆ ನನ್ನ ಅಮ್ಮನಿಂದಲೇ ಅರಿಶಿನ ಕುಂಕುಮ ಭಾಗ್ಯ ತಗೊಳ್ಬೇಕು. ಯಾಕೆ ಅದು ವಿಧವೆಗೆ ಆ ಥರ ಮಾಡ್ತಾರೆ? ಮದುವೆ ಆಗೋದಕ್ಕಿಂತ ಮುಂಚೆ ಕರಿಮಣಿ ಇರೋದಿಲ್ಲ, ಕುಂಕುಮ ಇರೋದಿಲ್ಲ, ಆದರೂ ಕೂಡ ಅವರನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ಒಂದು ಗಂಡ ಸತ್ತ ನಂತರ ವಿಧವೆಗೆ ಯಾಕೆ ಆ ಥರ ಮಾಡಬೇಕು? ನನಗೆ ಅದೊಂದು ತಲೆಯಲ್ಲಿತ್ತು. ಹಾಗಾಗಿ ಅಮ್ಮನಿಂದ ಅದೊಂದು ಸ್ಟೇಜಲ್ಲಿ, ದೊಡ್ಡ ಸ್ಟೇಜಲ್ಲಿ ಅಮ್ಮನಿಂದಲೇ ಆಶೀರ್ವಾದ ತಗೊಂಡಲ್ವಾ, ಆನಂತರ ಅದು ಇದು ಹೋಯ್ತು ನನಗೆ ಬ್ಯಾಡ್ ಸಿಚುವೇಶನ್. ಸೊ ಅದೊಂದು ಬ್ಯಾಡ್ ಸಿಚುವೇಶನ್ ಆಗಿತ್ತು. ನನ್ನ ಅಮ್ಮನ ಅಂದರೆ ನನ್ನ ಮದುವೆಯಲ್ಲಿ ನನ್ನ ಅಮ್ಮ ನನಗೆ ಆಶೀರ್ವಾದ ಮಾಡಲಿಕ್ಕೆ ಆಗಲಿಲ್ಲಲ್ಲ ಅನ್ನುವಂಥದ್ದು, ಅಂದರೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಲಿಕ್ಕೆ ಆಗಲಿಲ್ಲಲ್ಲ ಅನ್ನುವಂಥದ್ದು ಒಂದು ಬ್ಯಾಡ್ ಸಿಚುವೇಶನ್ ಆಗಿತ್ತು.
ಮತ್ತು ಅದೇ ನಾನು ಹೇಳಿದಲ್ಲ ತಮ್ಮಂದು ಇನ್ಸಿಡೆಂಟ್, ಅದು ವಿಡಿಯೋ ಇದೆ ನೋಡಿ, ಅದು ಹೇಳಿದರೆ ಮತ್ತು ನಾನು ಬೇಡಬೇಡಿ. ನೀವು ಮೊದಲು ಮಾಡಿದ್ದ ರಂಗಭೂಮಿ ಕಲಾವಿದೆ ಮಾಡಿದ್ರಲ್ಲ, ಅದರ ಮೊದಲ ಹೆಸರು ಏನು? ಫಸ್ಟ್ ಮಾಡಿದ್ದ ಮೋಸ್ಟ್ಲಿ ಸಸಾರ ಮಲ್ಪಡೆ ಅಂತ ಆಗಿರಬೇಕು. ಸಸಾರ ಮಲ್ಪಡೆ ಅನ್ನುವಂತಹ ತುಳು ನಾಟಕ, ಅದರಲ್ಲಿ ಮೇನ್ ರೋಲ್ ಮಾಡಿದ್ದೆ. ಅದರಲ್ಲಿ ನಾನು ಸ್ವಲ್ಪ ಸೂಟೆ ಪಾತ್ರ, ಅಂದರೆ ಹೀರೋಯಿನೇ, ಬಟ್ ಸ್ವಲ್ಪ ಜೋರಿದ್ದು, ಬೈಯುವುದು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ರು ಅದರಲ್ಲಿ, ಅವರಿಗೆ ಬೈಯುವಂಥ ಸಿಚುವೇಶನ್ ಎಲ್ಲ ಇತ್ತು ಅದರಲ್ಲಿ. ಅದು ನನಗೆ ಕಲ್ಲು ತಗೊಂಡು ಬಿಸಾಡಿದ್ದಾರೆ, ಅಷ್ಟು ಇದಾಗಿತ್ತು ಅದು ನಾಟಕ. ದತ್ತಲಕ್ಷ್ಮಿ ಸೋಹಾಲಿ, ಎಸ್. ಮತ್ತು ಹನ್ಸಿಕಾ ಪಿಯರ್, ಕ್ವೆಶನ್ ಕೇಳುವವರು ಎಲ್ಲ ಓಡಿ ಹೋದ್ರ? ಅದನ್ನ ಹೇಳಿದಲ್ಲ ಸಾಕು ಕ್ವೆಶನ್ ಅಂತ, ಅದಕ್ಕೆ ಎಲ್ಲರಿಗೆ ಇದಾಯ್ತಾ ಅಂತ. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ನಾನು ಕ್ಲೋಸ್ ಫ್ರೆಂಡ್ ಅಂತ ಯಾರನ್ನು ಮಾಡ್ಕೊಳ್ಳೋದಿಲ್ಲ, ನನಗೆ ಅದು ಅನುಭವ ಆಗಿದೆ. ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮಾಡಿಸ್ಕೊಂಡು, ನಾನು ಅದಕ್ಕೆ ಕ್ಲೋಸ್ ಫ್ರೆಂಡ್ ಈಗ ನನ್ನ ಸದ್ಯಕ್ಕೆ ನನ್ನ ಹಸ್ಬೆಂಡ್. ವಿಡಿಯೋ ಇದ್ರೆ ಹಾಕಿ. ಯಾವ ವಿಡಿಯೋ ಇದ್ರೆ ಹಾಕಬೇಕು, ಯಾವುದು ಅಂತ ಗೊತ್ತಾಗಲಿಲ್ಲ. ನಿಮ್ಮ ಇನ್ಸ್ಪಿರೇಷನ್ ಯಾರು? ದತ್ತಲಕ್ಷ್ಮಿ ಸೋಹಲ್. ಇನ್ಸ್ಪಿರೇಷನ್ ಲೈಫ್ ಅಂದರೆ ಏನು ಅಂತ ಕಲಿಸಿಕೊಟ್ಟದ್ದು ನನ್ನ ಅಮ್ಮ, ಅದಕ್ಕೋಸ್ಕರ ಇನ್ಸ್ಪಿರೇಷನ್ ನನ್ನ ಅಮ್ಮನೇ. ಮತ್ತೊಂದು ತಾಳ್ಮೆ ಅಂದರೆ ಏನು ಅಂತ ಕಲಿಸಿಕೊಟ್ಟದ್ದು ನನ್ನ ಗಂಡ, ಅವರು ಕೂಡ ಒಂದು ಇನ್ಸ್ಪಿರೇಷನ್ನೇ. ಮತ್ತು ಹೊರಗಡೆ ಇನ್ಸ್ಪಿರೇಷನ್ ತುಂಬ ಜನ ಇರ್ತಾರೆ, ಬಟ್ ನನಗೆ ಇನ್ಸ್ಪಿರೇಷನ್ ನನ್ನ ತಾಯಿ, ನನ್ನ ಹಸ್ಬೆಂಡ್. ಸದ್ಯಕ್ಕೆ ಇನ್ಸ್ಪಿರೇಷನ್ ಅವರೇ. ಲೈಫ್ ಅಂದರೆ ಏನು ಅಂತ ಕಲಿಸಿಕೊಡ್ತಾರಲ್ಲ, ಅವರು ನಿಜವಾಗಿ ಇನ್ಸ್ಪಿರೇಷನ್ ನನಗೆ, ಅಷ್ಟೇ. ಮತ್ತು ಶ್ರೇಯಸ್, ನೀವು ಕುತ್ತಾರು ಕೊರಗಜ್ಜ ಸನ್ನಿಧಾನಕ್ಕೆ ಹೋಗಿದ್ದೀರಾ? ತುಂಬ ಸಲ ಹೋಗಿದ್ದೇನೆ ನಾನು. ಕೊರಗಜ್ಜನ ದೊಡ್ಡ ಭಕ್ತೆ, ಏನಿದ್ರು ಕೂಡ ಕೊರಗಜ್ಜನ ಹತ್ರ ಬೇಡಿಕೊಳ್ಳೋದು. ನಿನ್ನೆಷ್ಟು, ಅದು ಲಾಗ್ ನಾಳೆ ಬರ್ತದೆ, ನಿನ್ನೆಷ್ಟೇ ನನ್ನ ಮಗಳ ಕಿವಿದ್ದು ಕೂಡ ಬಿಸಾಡಿ ಹೋಗಿತ್ತು. ಕಿವಿದ್ದು ಅದು ತಿರುಗಿಸೋದು ಕೂಡ ಇಲ್ಲ, ಕಿವಿದು ಕೂಡ ಇಲ್ಲ, ಎರಡು ಕೂಡ ಬಿಸಾಡಿ ಹೋಗಿತ್ತು. ಎಲ್ಲೆಷ್ಟು ಹುಡುಕಿದ್ರು ಸಿಗಲಿಲ್ಲ. ಲಾಸ್ಟಿಗೆ ಅಜ್ಜನಿಗೆ ಒಂದು ಕ್ವಾರ್ಟರ್ ಇಡ್ತೇನೆ ಅಂತ ಹೇಳುವಾಗ ಸ್ವಲ್ಪ ಹೊತ್ತಾಗುವ ಸಿಕ್ತು ನನಗೆ. ಅದೇ ಪ್ಲೇಸಲ್ಲಿ ಹುಡುಕಿದ್ದೆ ಅದಕ್ಕಿಂತ ಮುಂಚೆ, ಬಟ್ ನನಗೆ ಸಿಕ್ತು. ನಾನು ಕೊರಗಜ್ಜನ ದೊಡ್ಡ ಭಕ್ತೆ, ಉತ್ತರಿಗೆ ತುಂಬ ಸಲ ಹೋಗಿದ್ದೇನೆ. ಮತ್ತು ಹನ್ಸಿಕಾ ಪಿಯ, ರಂಗಭೂಮಿ ನಿಮ್ಮ ನಾಟಕದ ವಿಡಿಯೋ ಇದ್ರೆ ಹಾಕಿ ಅಂತ. ಓ ಹಾಗ, ಓಕೆ. ನಾಟಕದ ವಿಡಿಯೋ ಮೋಸ್ಟ್ಲಿ ನಂದು ಗೂಗಲ್ ಫೋಟೋಸಿಗೆ ಆ್ಯಡ್ ಮಾಡಿರ್ತೇವಲ್ಲ, ಅದರಲ್ಲಿ ಇರಬೇಕು ಮೋಸ್ಟ್ಲಿ, ಇದ್ರೆ ಹಾಕ್ತೇನೆ. ಆ ವಿಡಿಯೋ ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಅದು ಸೇವ್ ಮಾಡಿಟ್ಟಿದ್ದೆ. ಅದು ಉಂಟೆಲ್ಲ ನೋಡ್ತೇನೆ, ಇದ್ರೆ ನಾನು ಬ್ಲಾಗಲ್ಲಿ ಹಾಕ್ತೇನೆ. ಮೋಸ್ಟ್ ಸೀಕ್ರೆಟ್ ವಿಷಯ, ಅದೇ ಹೇಳಿದೆ ಅಲ್ವಾ, ಮದುವೆದ ವಿಷಯ, ಅದು ನಾನು ಇನ್ನೊಂದ್ಸಲ ವಿಡಿಯೋ ಮಾಡಿ ಹೇಳ್ತೇನೆ. ಅದೇ ಸೀಕ್ರೆಟ್ ವಿಷಯ ಅಂತ ಇರೋದು, ಮತ್ತೆಲ್ಲ ನಾನು ಹೇಳ್ಕೊಳ್ತೇನೆ. ಮದುವೆದ ವಿಷಯ ಮಾತ್ರ ಸೀಕ್ರೆಟ್ ಆಗಿ ಉಂಟು, ಅದು ನಾನು ಅವ್ರ ಜೊತೆನೇ ವಿಡಿಯೋ ಮಾಡಿ ಹಾಕ್ತೇನೆ ಅಂತಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಉಂಟು, ಆದಷ್ಟು ಬೇಗ. ಮತ್ತೆ ಬೇರೆ ಕ್ವಶನ್ ಉಂಟಾ? ಯಪ್ಪ, ಹೀಗೆ ಕ್ವಶನ್ ಕೇಳಿದ್ರೆ ಖುಷಿ ಆಗ್ತದೆ ಮಾರೆ, ರಪರ ಹೇಳ್ತಾ ಹೋಗ್ಬೇಕು. ಮತ್ತೆ ಲೈವಲ್ಲಿ ಬಾಯ ಕಳಿಸ್ಕೊಂಡು ಕೂತ್ರೆ ಉಂಟಲ್ಲ ನನಗೆ, ಮತ್ತೆ ಅದು ಬೋರ್ ಆಗ್ತದೆ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ರಪ್ಪ ಕ್ವಶನ್ಗೆ ಹೇಳ್ತಾನೆ, ಆನ್ಸರ್ ಮಾಡ್ತೇನೆ. ಫೇವ್ರೆಟ್ ನಾನ್ ವೆಜ್ ಆ್ಯಂಡ್ ವೆಜ್ ರೆಸಿಪಿ, ಇದು ನಾನು ಇಂಟರ್ವ್ಯೂ ಎಲ್ಲ ಮಾಡ್ತೇನಲ್ಲ ಈ ಸೆಲೆಬ್ರಿಟೀಸ್ಗಳನ್ನು, ಅವರಿಗೆ ಒಂದು ಕೆಲವು ಫನ್ನಿ ಕ್ವಶನ್ ಕೇಳಿದ್ರೆ ಹಾಗೆ ಆಗ್ತುಂಟು, ಕೇಳಿ ನನಗೆ ಖುಷಿ ಆಗ್ತುಂಟು. ಫೇವ್ರೆಟ್ ನಾನ್ ವೆಜ್ ಆ್ಯಂಡ್ ವೆಜ್ ರೆಸಿಪಿ. ನಾನ್ ವೆಜ್ ಅಂತ ಹೇಳಿದ್ರೆ ನನಗೆ ಚಿಕನ್ ತುಂಬ ಇಷ್ಟ, ಫಿಶ್ ತುಂಬ ಇಷ್ಟ, ಮತ್ತು ಯಾವುದು ಇಷ್ಟ ಇಲ್ಲ, ಮಟನ್ ಎಲ್ಲ ತಿಂದಿರ ನಾನು. ವೆಜ್ ರೆಸಿಪಿ ಅಂತ ಹೇಳಿದರೆ ಮಶ್ರೂಮ್ ತುಂಬ ಇಷ್ಟ ನನಗೆ. ಅದು ಕೂಡ ಈ ಸಿಡಿಲಿಗೆ ಆಗ್ತದಲ್ಲ, ಊರಲ್ಲಿ ಆಗ್ತದಲ್ಲ ನೋಡಿ, ಈ ಅಂದರೆ ಕಷಿ ಮಾಡಿ ಅದೆಲ್ಲ ಮಾಡ್ತಾರಲ್ಲ, ಆ ಮಶ್ರೂಮ್ ಅಲ್ಲ, ಈ ಊರಲ್ಲಿ ಸಿಡಿಲಿಗೆ ಮೂಡಿಕೊಳ್ತದೆ ನೋಡಿ, ಅದು ನನಗೆ ಮಶ್ರೂಮ್ ತುಂಬ ಇಷ್ಟ. ನೀವು ಮಾತಾಡುವ ಸ್ಟೈಲ್ ಮತ್ತು ಮಾತಿನ ಅರ್ಥ ಎಲ್ಲ ಕೇಳಲಿಕ್ಕೆ ತುಂಬ ಇಷ್ಟ. ಹೌದಾ, ಥ್ಯಾಂಕ್ ಯು. ಈಗ ಇಷ್ಟು ಖುಷಿಯಾಗಿದ್ದೇನಲ್ಲ, ಮೊದಲು ಹೇಗಿದೆ ಅಂತ ನನಗೆ ಗೊತ್ತು, ತುಂಬ ಲೈಫಲ್ಲಿ ಅನುಭವಿಸಿದ್ದೇನೆ. ಹಾಗಾಗಿ ಅದೆಲ್ಲ ಬೇಡ, ಯಾಕಂತ ಹೇಳಿದ್ರೆ ಖುಷಿ ಇದ್ದ ಟೈಮಲ್ಲಿ ಖುಷಿಯೇ ಬೇಕು. ಅದರ ಬದಲು ಮೊದಲಿದೆಲ್ಲ ನೆನೆಸ್ಕೊಂಡು ಕೂಗುದು ಅದಿದು ನನಗೆ ಮತ್ತೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೂ ಇಷ್ಟ ಇಲ್ಲ. ನಾನು ಬ್ಲಾಗಲ್ಲಿ ಕೂಗುದು ಹಾಗೆಲ್ಲ ತುಂಬ ಕಡಿಮೆ. ನನಗೆ ಅದು ಕೂಗಲಿಕ್ಕೆ ಬರ್ತದೆ, ಬಟ್ ನಾನು ಕೂಗಿದ್ರೆ ಏನೋ ಹೇಳ್ತಾರೆ ಅಂತ ಹೇಳಿ ನಾನು ಕೂಗುದಿಲ್ಲ ಅಷ್ಟೇ. ಮಶ್ರೂಮ್ ಸುಕ್ಕ, ಓ ಪನೊಚ್ಚಿ ಮಾರೇನ ಬಾಯಿ ನೀರು ಬರ್ಕೊಂಡು. ನನಗೆ ಮಶ್ರೂಮ್ ಸುಕ್ಕ ಅಂದರೆ ತುಂಬ 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 ಫೇವ್ರೇಟ್. ಲತಾಸದ ಮತ್ತು ಮಶ್ರೂಮ್ಗೆ ಇದು ಹೆಸರು ಕಾಳು ಹಾಕ್ತಾರಲ್ವ, ಹೆಸರು ಕಾಳು ಹಾಕಿ ತಿನ್ನೋದಂದ್ರೆ ತುಂಬ ಇಷ್ಟ. ಮತ್ತು ನಿಮಗೆ ತುಂಬ ಕೋಪ ಬಂದ ವಿಷಯ ಯಾವುದು? ಅಯ್ಯೋ, ಕೋಪ ಪ್ರತಿ ಸಲ ಕೂಡ ಬರ್ತದೆ, ನನ್ನ ಕೋಪ ನೋಡಿದವರಿಗೆ ಗೊತ್ತು ಅಮ್ಮು. ನನ್ನ ಕೋಪ ಅಂತ ಹೇಳಿದ್ರೆ ಹಬ್ಬ, ನಾನೊಂದು ಕೋಪದಲ್ಲಿ, ನನ್ನ ಕೋಪದಿಂದಾಗಿ ನನ್ನಿಂದೆಲ್ಲ ದೂರ ಆಗ್ತಾರೆ. ಹಾಗೆ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಸೊ ಮೊದಲೆಲ್ಲ ಕೋಪ ನನಗೆ ತುಂಬ ಜಾಸ್ತಿ. ಕೋಪ ಬಂದ ವಿಷಯ ಹೌದು, ತುಂಬ ಕೋಪ ಬಂದ ವಿಷಯ ಅಂತ ಹೇಳಿದರೆ ಅದೇ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲದೆ ಹೇಳ್ತಾರಲ್ಲ, ಆ ಟೈಮಲ್ಲಿ ನನಗೆ ತುಂಬ ಕೋಪ ಬರೋದು.
ನನ್ನ ಇಷ್ಟರವರೆಗೆ ವಿಡಿಯೋಗೆ ಒಂದು ಮಾತ್ರ ಬ್ಯಾಡ್ ಕಮೆಂಟ್ ಬಂದಿತ್ತು ಲಾಸ್ಟ್ ಟೈಮ್ ಒಂದು. ಅದು ನಾನು ಡಿಲೀಟ್ ಮಾಡಿದೆ. ಬ್ಯಾಡ್ ಕಮೆಂಟ್ ಬಂದ ತಕ್ಷಣ ಡಿಲೀಟ್ ಮಾಡ್ದೆ. ನನಗೆ ಅದು ನೆಗೆಟಿವಿಟಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಎಲ್ಲವೂ ಪಾಸಿಟಿವ್ ಆಗಿರಬೇಕು ನನ್ನ ಪ್ರಕಾರ. ಅದು ಆಗೆಲ್ಲ ತುಂಬ ಕೋಪ ಬರ್ತದೆ. ಅದು ಮತ್ತೆ ಡಿಲೀಟ್ ಮಾಡ್ತೇನಲ್ಲ, ಮತ್ತೆ ನಾನು ಅದಕ್ಕೆ ಸರಿಯಾದ ರಿಯಾಕ್ಷನ್ ಕೊಡ್ತಾನಲ್ಲ, ಸರಿಯಾದ ರಿಯಾಕ್ಷನ್ ಕೊಡೋ ತನಕ ನನಗೆ ಆ ಕೋಪ ಹೋಗುದಿಲ್ಲ. ಮತ್ತೆ ನನ್ನ ಅಮ್ಮನಿಗೆ ಏನಾದರೂ ಹೇಳಿದ್ರು ಸಹ ನನಗೆ ದೊಡ್ಡ ಕೋಪ ಬರೋದು ನನ್ನ ಅಮ್ಮನ ವಿಷಯದಲ್ಲಿ. ಅಂದರೆ ಅಮ್ಮನಿಗೆ ಏನಾದರೂ ಬೇಜಾರು ಮಾಡಿದರೆ, ಯಾರು ಕೂಡ ಆಗಿರ್ಬೋದು, ಅದು ಅಮ್ಮನಿಗೆ ಸಂಘದ ವಿಷಯದಲ್ಲಿ ಆಗಿರ್ಬೋದು, ಅಂದರೆ ಸೊಸೆ ಸಂಘ ಎಲ್ಲ ಇರ್ತದಲ್ಲ, ಯಾರು ಕೂಡ ನನ್ನ ಅಮ್ಮನಿಗೆ ಮಾತ್ರ ಬೈಬಾರ್ದು. ನನ್ನ ಅಮ್ಮನಿಗೆ ಏನಾದರೂ ಒಂದು ಚೂರು ಏನಾದರೂ ಹಾಂ ಹ್ಞೂ ಅಂತ ಹೇಳಿದ್ರು, ಅಥವಾ ಅವರು ಬೇಜಾರಾಗುವಂಥದ್ದು ಏನಾದರೂ ವಿಷಯ ಮಾತಾಡಿದ್ರು ನನಗೆ ಸಿಟ್ಟು ಬರ್ತದೆ. ಅದಕ್ಕಿಂತ ದೊಡ್ಡ ಸಿಟ್ಟು ಯಾವುದಿಲ್ಲ. ಅದು ಸಿಟ್ಟಲ್ಲಿ ನನಗೆ ಗೊತ್ತಿಲ್ಲ, ನನ್ನ ತಂಗಿ ಗೊತ್ತುಂಟು ನನಗೆ ಸಿಟ್ಟಲ್ಲಿ ಎಂತೆಲ್ಲ ಬೈದು ಇರ್ತೇನೆ. ಬೈದ್ರೆ ನನಗೆ ಅದು ಮತ್ತೆ ರಿಲೀಫ್ ಆಗೋದು. ಮತ್ತು ಅಬೌಟ್ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಲೈಫ್, ಸೆಕೆಂಡ್ PUC ಜೂನಿಯರ್ ಕಾಲೇಜ್ ಪುತ್ತೂರು, VC ಕಾಲೇಜಲ್ಲಿ ಡಿಗ್ರಿ ಆಯಿತು. ಸ್ಕೂಲ್ ನಂದು ಮಾಣಿ ಗೌರ್ಮೆಂಟ್ ಸ್ಕೂಲ್, ಮತ್ತು 7th ಮಚ್ಚಿನ ಬೆಳ್ತಂಗಡಿ ತಾಲೂಕಾಗುತ್ತೆ. 7ನೇ ಕ್ಲಾಸ್ ಮಾತ್ರ ನಾನು ಮಚ್ಚಿನ ಸ್ಕೂಲಲ್ಲಿ ಮಾಡಿರೋದು. ಮತ್ತು ಹನ್ಸಿಕಾ ಪೇರ್, ನೀವು ನಿಮ್ಮ ಹಸ್ಬೆಂಡ್ ಇಬ್ಬರು ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಕ್ವೆಶನ್ ಕೇಳುವ ಟಾಸ್ಕ್ ಮಾಡಿ ಬ್ಲಾಗ್ ಹಾಕಿ. ನನ್ನ ಹಸ್ಬೆಂಡಿಗ ಎಷ್ಟು ಅರ್ಥ ಮಾಡ್ಕೊಳ್ತಾರಂತವಾ? ಶ್ಯೂರ್, ಅದನ್ನು ಮಾಡ್ತಾರೆ. ಆದರೆ ಅವ್ರು ನನ್ನ ವೀಡಿಯೋ ಬರೋದಿಲ್ಲಲ್ಲ, ಅದೇ ಪ್ರಾಬ್ಲಮ್ಮು. ಅವರು ಸಡನ್ನಾಗಿ, ಅಂದರೆ ನಾನು ಹೀಗೆ ಮಾಡ್ತಿದ್ದೇನೆ ವೀಡಿಯೋ ಅಂತ ಹೇಳಿ ಇಟ್ಟು ವೀಡಿಯೋ ಮಾಡಿದರೆ ಅವರು ವೀಡಿಯೋಗೆ ಬರೋದಿಲ್ಲ. ಅದರ ಬದಲು ನಾನು ಹೀಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾನಲ್ಲ, ಹಾಗೆ ಬರ್ತಾರೆ. ಅದಕ್ಕೆ ನನಗೆ ನಾನೆಲ್ಲ ಬೇಕಾದ್ದೆಲ್ಲ ತಗೊಂಡಿದ್ದೇನೆ, ಅದಕ್ಕೆ ಸ್ಟ್ಯಾಂಡ್ ಅದು ಇದನ್ನು ತಗೊಂಡಿದ್ದೇನೆ, ಮೈಕ್ ಎಲ್ಲ ಉಂಟು. ಬಟ್ ಅವ್ರು ವೀಡಿಯೋಗೆ ಹೀಗೆ ಪ್ಲ್ಯಾನ್ ಮಾಡಿದರೆ ಅವ್ರು ವೀಡಿಯೋಗೆ ಬರೋದಿಲ್ಲ. ಅವರು ಸ್ವಲ್ಪ ಅವರನ್ನು ಇನ್ನು ಕನ್ವಿನ್ಸ್ ಮಾಡಬೇಕು, ಮತ್ತೆ ಬರ್ತಾರೆ. ಕಾವ್ಯಶ್ರೀ, ಹಾಯ್ ಅಕ್ಕ, ನಾಲ ಇರ್ಕ ಅಂದರೆ ಚೆನ್ನಾಗಿದ್ದೀರ ಅಂತ ಕೇಳಿದಾಗಿರ್ಬೇಕು, ತಮಿಳ್ನವರು. ನಲ್ಲ ಇರು. ದತ್ತಾಲಕ್ಷ್ಮಿ ಸೋಹಾಲಿ, ಮಶ್ರೂಮ್ ಪೆರಿ ಮಶ್ರೂಮ್, ಕಡಾಯಿ ಮಶ್ರೂಮ್. ಅಯ್ಯೋ, ನೀವು ಸತ್ತಿರಂಗೆ ಆಸೆ ಆಗ್ತಿದ್ದೀರ ಆಯ್ತಾ ದತ್ತಲಕ್ಷ್ಮಿ ಅವರೇ. ಇಂಕ ಆಸೆ ಆಡ್ಬೋದಿಲ್ಲ ಮಶ್ರೂಮು. ನಾನು ಅಮ್ಮನ ಹತ್ರ ಹೋಗಿ ಹೇಳ್ಬೇಕು, ನಂಗೆ ಒಂದು ಮಶ್ರೂಮ್ ಮಾಡಿಕೊಡಿ ಅಂತ. ಇಲ್ಲಿ ಅದು ಮೂಡಿದ ನೋಡ್ಬೇಕು. ಹನ್ಸಿಕಾ ಪಿಯರ್, ಹಸ್ಬೆಂಡ್ ಕೊಟ್ಟ ಮೊದಲ ಗಿಫ್ಟ್ ಎಂತ ಗಿಫ್ಟ? ಅವಳೆತ್ತಿದ್ದಾಳೆ ಮಗು ಅಂತೆ. ಮೊದಲ ಗಿಫ್ಟ್ ಅಂತ ಹೇಳಿದ್ರೆ, ಮದುವೆ ಆದ ನಂತರ ಫಸ್ಟ್ ಕೊಟ್ಟ ಗಿಫ್ಟ್ 2 ವೀಲರ್. ಫಸ್ಟ್ ಬರ್ಡೇ ಗಿಫ್ಟ್ ಅದು ನನಗೆ, ಆಯ್ತಾ? 2 ವೀಲರ್. ಅದು ಕೂಡ ನಾನು ಅನ್ಕೊಳ್ದು, ನನ್ನ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟರು. ನನ್ನ ಹಸ್ಬೆಂಡ್ ಯಾವ ಗಿಫ್ಟ್ ಕೊಡ್ತಾರೆ ಅಂತ ಟೆಂಪಲ್ಗೆ ಕರ್ಕೊಂಡು ಹೋದ್ರು, ವಿಟ್ಲ ಪಂಚಲಿಂಗೇಶ್ವರ ಟೆಂಪಲ್ ಕರ್ಕೊಂಡು ಬರುವಾಗ ನಿಂಗೆ 5 ನಿಮಿಷದಲ್ಲಿ ಗಿಫ್ಟ್ ಉಂಟು ಅಂತ ಹೇಳಿದ್ರು. 5 ನಿಮಿಷದಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡುವಾಗ ಶೋರೂಮಿಗೆ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲ ಬುಕ್ ಎಲ್ಲ ಮಾಡಿದ್ರು. ಅದು ಕೂಡ ನನ್ನ ತಮ್ಮನ ಫ್ರೆಂಡ್, ಅವಳ ಹತ್ರ ಬುಕ್ ಮಾಡಿಸಿದ್ರು. ಅದು ಖುಷಿ ಆಯ್ತು ನನಗೆ. ಮತ್ತು ಅಲ್ಲಿ ಹೋದ ನಂತರ ಅಂತೂ ಫುಲ್ಲು ನನಗೆಲ್ಲ ನೋಡಿ ಶಾಕ್. ಬರೀ ಸೈನ್ ಹಾಕ್ಲಿಕ್ಕೆ ಮತ್ತು ಕ್ಯಾಶ್ ಕೊಡಲಿಕ್ಕೆ ಮಾತ್ರ ಬರ್ತಿದ್ದದ್ದು. ಅದು ನನಗೆ ತುಂಬ ಖುಷಿಯಾದ ಗಿಫ್ಟ್. 2 ವೀಲರ್ ಅಂದರೆ ನನ್ನ ಹತ್ರ 2 ವೀಲರ್ ಇತ್ತು, ಅದು ಮಾತ್ರ ನನ್ನ ಮತ್ತು ತಮ್ಮಂದು ಪಾರ್ಟ್ನರ್ಶಿಪ್ಪಲ್ಲಿ ತೆಗೆದದ್ದು ನಾನು. ನನ್ನ ಹತ್ರ ಓನ್ 2 ವೀಲರ್ ಇರಲಿಲ್ಲ, ನನ್ನ ಹೆಸರಲ್ಲಿ ಇರಲಿಲ್ಲ. ಸೊ ನನ್ನ ಗಂಡನಿಗೆ ಅದೇ ಗಿಫ್ಟ್ ಕೊಟ್ಟ ತುಂಬ ಖುಷಿ. ನೆಕ್ಸ್ಟ್, ಯಾವಾಗಾದರೆ ನಿಮ್ಮ ಬ್ಲಾಗಲ್ಲಿ ನಿಮ್ಮ ಮ್ಯಾರೇಜ್ ಆಲ್ಬಮ್ ಇದ್ದರೆ ತೋರಿಸಿ. ನಾನು ಮ್ಯಾರೇಜ್ ಆಲ್ಬಮ್ ತುಂಬ ಸಲ ಅಂದ್ಕೊಂಡೆ ತೋರಿಸ್ಬೇಕು ಅಂತ. ಬಟ್ ಏನು ಗೊತ್ತಾ, ಫಸ್ಟಿಗೆ ನಂದು ಮ್ಯಾರೇಜ್ ಸ್ಟೋರಿ ಹೇಳಬೇಕು, ಆನಂತರ ಮ್ಯಾರೇಜಿದ್ದು ಆಲ್ಬಮ್ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ನೀವು ಹೇಳಿದ್ರಲ್ವ, ನಿಮಗೋಸ್ಕರ ಖಂಡಿತ ಒಂದು ನೆಕ್ಸ್ಟ್ ವೀಕ್ 1-2 ವಾರದಲ್ಲಿ ಹಾಕ್ತೇನೆ ಆಲ್ಬಮ್. ಮತ್ತು ಇದು ಹೈಲೈಟ್ಸ್ ವಿಡಿಯೋ ಕೂಡ ಉಂಟು, ಅದು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ, ನೋಡಿ ಆಯಿತಾ? ಮ್ಯಾರೇಜ್ ಇದು ಹೈಲೈಟ್ಸ್ ವಿಡಿಯೋ. ಮತ್ತು ದತ್ತಲಕ್ಷ್ಮಿ ಸೋಹಾಲಿ, ನಲ್ಲ ಇರ್ಕ ಅಂದ ಕೇಮಿ 6 ಹಸ್ಬೆಂಡ್ ಉಲ್ಲೆರ ಅಂದು ಅಂಚನಾ ನಲ್ಲ ಇರ್ಕ ಬಂಡ ಎಡ್ಡೆ ಉಲ್ಲ ಎಂಚಲ್ಲ ಅಂಕೆಲ್ಲ ಕಣ್ಣಿಂಕ. ಓಕೆ. ಹಸ್ಬೆಂಡ್ ಕಾವ್ಯ ಅವರೇ, ಹಸ್ಬೆಂಡ್ ಇಲ್ಲಿಲ್ಲ, ನಾನು ಚಿಕ್ಕಮ್ಮನ ಮನೇಲಿದ್ದೇನೆ, ಹಸ್ಬೆಂಡ್ ಮನೇಲಿದ್ದಾರೆ. ಜ್ಯೋತಿ ಉಮೇಶ್, ಹಾಯ್. ನೀವು ಕೊಟ್ಟ ಗಿಫ್ಟ್, ನಾನೆಂತ ಗಿಫ್ಟ್ ಕೊಡ್ತಿದ್ದೇನೆ ಅವರಿಗೆ? ಯಾವ್ದಂಚಿನ ಗಿಫ್ಟ್ ಕೊಡ್ತೀಯಾ? ಆ್ಯಕ್ಚುಲಿ ಅವರಿಗೆ ಗಿಫ್ಟ್ ಎಲ್ಲ ಇಷ್ಟ ಆಗೋದು ಕಡಿಮೆ, ಅದಕ್ಕೆ ನಾನು ಸರ್ಪ್ರೈಸ್ ಆಗಿ ಶರ್ಟ್ಸ್ ಅದೆಲ್ಲ ಅವರಿಗೆ ಬೇಕಾದ ಕ್ಲೋತ್ಸ್ ಎಲ್ಲ ಕೊಡ್ತೇನೆ ಅಷ್ಟೇ. ಅವರ ಬರ್ತ್ಡೇಗೆ ಅದೇ ನಾನು ಕೊಟ್ಟದ್ದು. ನಾನು ಗಿಫ್ಟ್ ಎಂತಪ್ಪ ಗಿಫ್ಟ್ ಕೊಟ್ಟದ್ದೇ ಶರ್ಟ್ಸ್ ಎಲ್ಲ ಜಾಸ್ತಿ, ಅಂದರೆ 1-2 ಅಲ್ಲ, ತುಂಬ ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಅದೆಲ್ಲ ತೆಗೆದುಕೊಡೋದು. ಅಂದರೆ ಅವರಿಗೆ ಅದೇ ಇಷ್ಟ ಆಗೋದು ಜಾಸ್ತಿ. ಈ ಗಿಫ್ಟೆಲ್ಲ ಇಷ್ಟ ಆಗೋದು ತುಂಬ ಕಡಿಮೆ ಅವರಿಗೆ, ಹಾಗಾಗಿ ನಾನು ಅದೇ ಕೊಟ್ಟದ್ದು. ಮತ್ತು ನನ್ನ ಹತ್ರ ಗಿಫ್ಟ್ ಅಷ್ಟು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಕೊಡುವಷ್ಟು ನಾನೇನು ದೊಡ್ಡವಳಲ್ಲ. ಸೌಮ್ಯ ಶೆಟ್ಟಿ, ಹಾಯ್.
ಹರ್ಷಿತಾ, ನಿಮ್ದು ಅರೇಂಜ್ ಮ್ಯಾರೇಜಾ? ಅದೇ ಮ್ಯಾರೇಜ್ ಸ್ಟೋರಿ ಬಗ್ಗೆ ನಾನು ವ್ಲಾಗ್ ಮಾಡಿ ಹೇಳ್ತೇನೆ ಅಂತ ಹೇಳಿದಲ್ಲ, ಅದಕ್ಕೆ ನಾನು ಅದರ ಬಗ್ಗೆ ಏನು ಹೇಳ್ತಾ ಇಲ್ಲ, ಸಾರಿ. ಜ್ಯೋತಿ ಉಮೇಶ್, ಯುವರ್ ನೇಮ್? ನನ್ನ ಹೆಸರು ಕವಿತಾ ಕೆ ಮಾಣಿ. ಮತ್ತೆ ದತ್ತಲಕ್ಷ್ಮಿ ಸೋಹಲಿ, ಹಸ್ಬೆಂಡ್ ಅತ್ತು ಹುಷಾರುಲ್ಲೇರ ಅಂದು. ಹುಷಾರುಲ್ಲೇರು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 7/2/1998. ಯಾರು ಕೂಡ ಹುಡುಗಿಯರು ಅವರ ಡೇಟ್ ಆಫ್ ಬರ್ತ್ ಹೇಳುದಿಲ್ಲ, ಬಟ್ ನಾನು ಹೇಳಿದೆ ಆಯ್ತಾ. 1998 ಫೆಬ್ರವರಿ 2, ಸಾರಿ ಫೆಬ್ರವರಿ 7 1998. ಅದಕ್ಕಿಂತ ಮುಂಚೆ 5/6 ನಮ್ಮ ಜಾತ್ರೆ ಇರ್ತದೆ, ಮಾಣಿ ಜಾತ್ರೆಯ ನೆಕ್ಸ್ಟ್ ಡೇ ನನ್ನ ಬರ್ಡೇ. ಮತ್ತೆ ಇಟ್ಸ್ ಓಕೆ, ವೇಟಿಂಗ್ ಫಾರ್ ಮ್ಯಾರೇಜ್ ಸ್ಟೋರಿ. ಶೋರ್ ಹೇಳ್ತೇನೆ, ಅದು ಸ್ವಲ್ಪ ಸಸ್ಪೆನ್ಸ್, ಅದಕ್ಕೆ ಇನ್ನೂ 1 ವರ್ಷ ಬೇಕು ಮ್ಯಾರೇಜ್ ಸ್ಟೋರಿ ಹೇಳಲಿಕ್ಕೆ. ಯಾಕಂತ ಹೇಳಿದ್ರೆ ನಂದು 10K ಸಬ್ಸ್ಕ್ರೈಬ್ ಆಗಬೇಕಂತೆ, ಆನಂತರವೇ ಹೇಳುದಂತೆ, ಹಸ್ಬೆಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸೀಕ್ರೆಟ್ ರಿವೀಲ್ ಮಾಡ್ತಾ ಇಲ್ಲ, ಆದಷ್ಟು ಬೇಗ ರಿವೀಲ್ ಮಾಡ್ತೇನೆ ಮ್ಯಾರೇಜ್ ಸ್ಟೋರಿ. ಬೇಜಾರಾಯ್ತಕ್ಕ ಕೇಳಿದ್ದಕ್ಕೆ? ಖಂಡಿತ ಇಲ್ಲ, ಖಂಡಿತ ಬೇಜಾರಾಗುದಿಲ್ಲ. ನನಗೆ ಬೇಜಾರಿದ್ದು ಏನು ನರ ಇಲ್ಲ. ನಾನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಳ್ಳೋದು. ಏನಾದ್ರು ಬೇಜಾರಿದ್ರೆ ಅದು ರಪ್ಪ ಹೋಗ್ತದೆ, 1 ನಿಮಿಷದಲ್ಲಿ ಹೋಗ್ತದೆ. 1 ನಿಮಿಷ ಬೇಡ, ಬೇಗ ಹೋಗ್ತದೆ. ಬೇರೆ ಏನಾದರೂ ಉಂಟಾ ಕ್ವಶನ್? ನೋಡಿ, ನಾನು 2 ಗಂಟೆ ಆದ ತಕ್ಷಣ ನಾನು ಆಫ್ ಮಾಡ್ತೇನೆ ಅಂತ ಹೇಳಿದೆ. ನಿಮ್ಮ ಹತ್ರ ಮಾತಾಡಿ ಅಲ್ಲಿಗೆ ಸ್ಟಾಪ್. ಏನಾದ್ರು ಕ್ವಶನ್ ಹೇಳೋದಕ್ಕಿದ್ರೆ ಕೇಳಿ. ಎಷ್ಟೊತ್ತಿಗೆ ಆಫ್ ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಲೈವಿಂದ ಹೋಗ್ಬೇಕಾ ಬೇಡವಾ ನೀವೇ ಹೇಳಿ. ಏನಾದರೂ ಕೇಳಿಕೊಂಟಾ? ನಮ್ಮ ಮಗಳು ನೋಡಿ, ಅವಳು ಅಮ್ಮ ಇದ್ದದ್ರಿಂದ ಅವಳಿಗೆ ಖುಷಿ ಆಗ್ತುಂಟಾಯ್ತಾ, ಅದಕ್ಕೆ ಅವಳು ಬೇಗ ಬಾಯಿ ಹೇಳ್ತಿದ್ದಾಳೆ ನನ್ನ ತಂಗಿ. ಫಸ್ಟ್ ಸ್ಯಾಲ್ರಿಯಲ್ಲಿ ಏನು ಪರ್ಚೇಸ್ ಮಾಡಿದ್ರಿ? ಶ್ರೇಯ ಎಸ್. ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ಅಮ್ಮನಿಗೆ ಕೊಟ್ಟಿದ್ದೇನೆ, ಫುಲ್ ಕ್ಯಾಶ್ ಅಮ್ಮನ ಹತ್ರ ಕೊಟ್ಟಿದ್ದೇನೆ, 5,000. ಅದನ್ನು ಫುಲ್ ಅಮ್ಮನ ಹತ್ರವೇ ಕೊಟ್ಟಿದ್ದೇನೆ. ಆವಾಗ ಅವರ ಮುಖದಲ್ಲಿ ಬರುವಂಥ ಒಂದು ಫೀಲ್ ಉಂಟಲ್ಲ, ಖುಷಿ ಉಂಟಲ್ಲ, ಅದು ನೋಡಲಿಕ್ಕೆ ತುಂಬ ಖುಷಿ. ಅದಕ್ಕೆ ನಾನು ಏನು ತೆಕ್ಕೊಳ್ಳಿಲ್ಲ, ಅದನ್ನು ಅಮ್ಮನ ಹತ್ರವೇ ಕೊಟ್ಟಿದ್ದೇನೆ, ಫುಲ್ ಕ್ಯಾಶ್ ಅಮ್ಮನ ಹತ್ರ ಕೊಟ್ಟಿದ್ದೇನೆ. ಅಂದರೆ ಬಸ್ಸಿಗೆ ಇದಕ್ಕಿಂತ ನನಗೆ ಅಮ್ಮನೇ ಕೊಡ್ತಿದ್ದದ್ದು, ಸೊ ಅವರಿಗೆ ಕೊಟ್ಟಿದ್ದೇನೆ ಫಸ್ಟ್ ಸ್ಯಾಲ್ರಿ. ಪರ್ಚೇಸ್ ಏನು ಮಾಡಲಿಲ್ಲ ನಾನು. ಮತ್ತೆ ಸ್ಯಾಲ್ರಿಯಲ್ಲಿ ಅಮ್ಮನಿಗೆ ಸೀರೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೆ. ಮತ್ತು ನನ್ನ ಮಗು ಈಗ ಮಲಗಿತ್ತು. ಈಗ ಮಲಗಿದ್ದ? ಆಗ ನೀವು ಲೈವ್ ಸ್ಟಾರ್ಟ್ ಆಗುವಾಗ ಏನು ಹೇಳಿದ್ರಲ್ಲ, 1 ಗಂಟೆ ಬೇಕಾಯ್ತಾ ಮಗು ಮಲಗಲಿಕ್ಕೆ? ಪಾಪ ಮಾರೆ, ಮಗುವನ್ನು ಮಲಗಿಸುದಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ. ಹರ್ಷಿತಾ, ನಿಮಗೆ ಟೈಮ್ ಹೋದದ್ದು ಗೊತ್ತಾಗ್ಲಿಲ್ಲ. ನಮಗೂ ಖುಷಿ ಆಗ್ತದೆ, ಟೈಮ್ ಹೋಗೋದೇ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು. ಆದರೆ ಎಲ್ಲ ತುಂಬ ಬ್ಯುಸಿ ಇರ್ತಾರಲ್ಲ, ಕೆಲವರು ಹೌಸ್ ವೈಫ್ ಎಲ್ಲ ಇದ್ದಾರೆ, ಕೆಲವರು ಬ್ಯುಸಿ ಇರ್ತಾರೆ. ಆಶಾ ಯಾದವ್, ಹಾಯ್ ಹಲೋ. ಅದೇ ದಿನ ಕೆಲಸ ಅಂತ ಇರ್ತದೆ, ಮನೆಯದೆಲ್ಲ ಕೆಲಸ ಆಗುವಾಗ ಮಧ್ಯಾಹ್ನ ಆಗ್ತದೆ. ವ್ಲಾಗ್ ಮಾಡೋದೇ ನಾನು ಸಂಜೆ ಟೈಮಲ್ಲಿ. ಇವತ್ತು ಲೈವಿಗೆ ಬೇಗ ಬಂದಿದ್ದೇನೆ ಅಂತ ಹೇಳಿದರೆ, ನಾನು ಚಿಕ್ಕಮ್ಮನ ಮನೆಯಲ್ಲಿದ್ದೇನಲ್ಲ, ಪಾಪ ಚಿಕ್ಕಮ್ಮ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ, ಹಾಗಾಗಿ ನಾನು ಲೈವಿಗೆ ಬಂದೆ ಅಷ್ಟೇ. ಮತ್ತು ನನ್ನ ಮಗಳು ಕೂಡ ಬಿಡುದಿಲ್ಲ ನೋಡಿ, ಇಲ್ಲಿ ಹೇಳ್ತೇನೆ ನೋಡಿ, ಓಲಲ್ ಜಪ್ಪಲ್ಲ. ನನ್ನ ತಂಗಿ ನೋಡ್ಕೊಳ್ಳೋದ್ರಿಂದ ನನಗೆ ಇವತ್ತು ಲೈವ್ಗೆ ಬರ್ಲಿಕ್ಕೆ ಆಯ್ತು. ಮಲಗಿಸುದು, ತಿನ್ನಿಸುದು ಎಲ್ಲ ಮಾಡ್ತಿದ್ದಾಳೆ ಅವಳೇ. ಇನ್ನು ಜೋರು ಕೂಗಿದ್ರೆ ಮಾತ್ರ ನಾನು ಲೆಫ್ಟ್ ಆಗ್ತೇನೆ ಗೈಸ್, ಸಾರಿ. ದಿವ್ಯಾ ನವ್ಯ, ಹಾಯ್. ಶ್ರೇಯಸ್, ಲೈವಲ್ಲಿ ಇರಿ, ಹೀಗೆ ಮಾತಾಡಲಿಕ್ಕೆ ಸಿಗುವುದು ಕಷ್ಟ ಅಲ್ವಾ? ಇವತ್ತು ಸಿಕ್ಕಿದೆ ಅಲ್ವಾ? ಹೌದು. ಲೈವಿಗೆ ನಾಳೆ ಕೂಡ ಬರ್ತಾರೆ, ನನ್ನ ಚಿಕ್ಕಮ್ಮ ಎಲ್ಲ ಇದ್ದಾರೆ. ಎಷ್ಟೊತ್ತಿಗೆ ಅಂತ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೇನೆ, ಯೂಟ್ಯೂಬಲ್ಲಿ ಹಾಕಿರ್ತೇನೆ ಎಷ್ಟೊತ್ತಿಗೆ ಬರ್ತೇನೆ ಅಂತ. ಇವತ್ತು 10 ಗಂಟೆಗೆ ಬರ್ತೇನೆ ಅಂತ ಹೇಳಿದೆ, 10 ಗಂಟೆಗೆ ಬಂದಿದ್ದೇನೆ, ಈಗ 12 ಆಗ್ತಾ ಬಂತು. ಎಂತ ಮಾತಾಡ್ದಲ್ಲ ನಾನು. ಮತ್ತು ಚಿಕ್ಕಮ್ಮ, ತಂಗಿ, ಮತ್ತೊಬ್ಳು ತಂಗಿ ಎಲ್ಲ ಇರ್ತಾರೆ ನಾಳೆ. ಸೊ ನಾಳೆ ಕೂಡ ಲೈವ್ಗೆ ಬರ್ತೇನೆ, ಆದರೆ ಇಂಟರ್ನೆಟ್ ಫ್ರೀ ಉಂಟಲ್ಲ. ಶ್ರೇಯಸ್, ಲೈವಲ್ಲಿ ಅದು ಹೇಳಿದೆ ಅಲ್ಲ. ಬೇರೆ ಏನಾದರೂ ಕೇಳಿಕೊಂಟಾ? ದತ್ತಲಕ್ಷ್ಮಿ ಒಳ್ಳೊಳ್ಳೆ ಕ್ವಶನ್ ಕೇಳ್ತಿದ್ರು ಮಾರೆ, ಎಲ್ಲಿ ಹೋದ್ರಿ? ಕ್ವೆಶನ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೇನೆ. ಬೇರೆ ಏನಾದರೂ ಕೇಳಿಕೊಂಟಾ? ಮತ್ತೆ ಅದೇ ನಾನೆಲ್ಲ ಅರ್ಧಂಬರ್ಧ ಕಲ್ತದ್ದು. ಸಂಗೀತ 1 ವರ್ಷ ಕಲಿತೆ, ಮತ್ತು ಎಂಥ ಡ್ಯಾನ್ಸ್ 2 ವರ್ಷ ಕಲಿತೆ. ಅದು ಬ್ರೇಕ್ ಡ್ಯಾನ್ಸ್ ಉಂಟಲ್ಲ, ಅದೇ ಫಿಲ್ಮಿ ಡ್ಯಾನ್ಸ್ 2 ವರ್ಷ ಕಲಿತೆ. ಅದು ಕೂಡ ನನ್ನ ಹತ್ರ ಫೀಸ್ ಎಲ್ಲ ತಗೊಳ್ತಿರ್ಲಿಲ್ಲ, ಫ್ರೀಯಾಗಿ ಕಲಿಸಿಕೊಟ್ಟಿದ್ದಾರೆ. ಮಹೇಶ್ ಚಿಂತಾಮಣಿ ಡ್ಯಾನ್ಸ್ ಕಡೇಶ್ವಾಲಿ ಅಂತ, ಅಲ್ಲಿ ಡ್ಯಾನ್ಸ್ ಕಲಿತೆ.
ಸೆಲೆಬ್ರಿಟಿ ಒಟ್ಟಿಗೆ ಒಂದು ಸಲ ಡ್ಯಾನ್ಸ್ ಮಾಡಿದ್ದೆ, ಯಾರಂತ ನೆನಪಿಲ್ಲ ಯಾರು, ಅವೇನಾ ದಿವ್ಯ ಹುಡುಗನ ಇತ್ತೆ ಪುನಃ ಒಂಜಿ ಅಪ್ಪ ಒಂಜಿ ಸೀರಿಯಲ್ ಬರೋದಿತ್ತು, ದಿವ್ಯ ಹುಡುಗ ಅವರ ಜೊತೆ ಆಗಿರಬೇಕು, ಗೊತ್ತಿಲ್ಲ ನನಗೆ ನೆನಪಿಲ್ಲ. ಸೆಲೆಬ್ರಿಟಿ ಜೊತೆ ಡ್ಯಾನ್ಸ್ ಮಾಡಿದ್ದೆ, ಅದೊಂದು ನೆನಪುಂಟು. ಅದು ಯಾವಾಗ ಗೊತ್ತುಂಟ, ಸೆಕೆಂಡ್ PUC. ಪೆನ್ಸಿಲ್ ಬಾಕ್ಸ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ, ಮತ್ತು ಕೆಲವೊಂದು ತುಳು ಫಿಲ್ಮಲ್ಲಿ ಇದ್ದೇನೆ ಆಯಿತಾ. ತುಳು ಫಿಲ್ಮಲ್ಲಿ ಸೈಡ್ ಪಾರ್ಟಲ್ಲಿ ಅವಕಾಶ ಸಿಗ್ತಾ ಇತ್ತು, ಮಾತ್ರ ನಾನು ಮಾಡ್ತಿರಲಿಲ್ಲ. ಮತ್ತು ಕೆಲವು ಆಡಿಷನಿಗೆಲ್ಲ ಹೋಗಿದ್ದೆ, ಆಗ ಅವಕಾಶ ಸಿಗ್ತಾ ಇತ್ತು ನನಗೆ. ಅಂದರೆ ಈ ಶಾಂತಂ ಪಾಪಂ ಎಲ್ಲ ಇತ್ತಲ್ವ, ಅದಕ್ಕೆಲ್ಲ ಅವಕಾಶ ಸಿಗ್ತಾ ಇತ್ತು, ನಾನು ಹೋಗಿರಲಿಲ್ಲ. ನಾಳೆ ಸಿಗುವಕ್ಕ, ಬಾಯ್ 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 ಹರ್ಷಿತಾ. ಹನ್ಸಿಕಾ PR, ಅರುಣ್ ಉಲ್ಲಾಲ್ ಅಂತ ಒಂದು ಚಾನಲ್ ಉಂಟು, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅರುಣ್ ಉಲ್ಲಾಲ್ ಅಂತ ಒಂದು ಚಾನಲ್ ಉಂಟಂತೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಉಂಟು. ಓಕೆ ಓಕೆ, ಅರುಣ್ ಉಲ್ಲಾಲ್ ನೆನಪುದಿಲ್ಲ ಅಮ್ಮವಾ, ಬಂತು ಸಬ್ಸ್ಕ್ರೈಬ್ ಮಿನಿಟ್. ಓಕೆ, ಅರುಣ್ ಉಲ್ಲಾಲ್ ಅಂತ ಚಾನಲ್ ಉಂಟಂತೆ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳ್ತಾರಂತೆ, ನೋಡಿ. ನಾನೆಂತ ಹೇಳ್ತಿದ್ದೆ, ಅದೇ ಫಿಲ್ಮಲ್ಲಿ ಸಣ್ಣ ಸಣ್ಣ ಇದೆಲ್ಲ ಹ್ಯಾಕ್ ಮಾಡಿ. ಮತ್ತೊಂದು ಇನ್ನೂ ಸಹ ಬರಲಿಲ್ಲ ಅದು ಫಿಲ್ಮ್, ನಾನು ಅದು ಬಂದ ನಂತರ ಹೇಳ್ತೇನೆ, ಟೈಟಲ್ ಬೇಡ. ಅದರಲ್ಲಿ ರಿಪೋರ್ಟರ್ ಅಂದರೆ ನವೀನ್ ಡಿ ಪಾಟೀಲ್ ಅವರಿದ್ದಾರಲ್ಲ, ಅವರನ್ನು ಇಂಟರ್ವ್ಯೂ ಮಾಡೋ ಟೈಪಲ್ಲಿ ಒಂದು ಸ್ಕ್ರಿಪ್ಟ್ ಇತ್ತು ನಮಗೆ. ಅದು ಇಲ್ಲಿ ಪೊಳಲಿ ಟೆಂಪಲ್ ಹತ್ರ ಆದದ್ದು ಶೂಟಿಂಗ್, ಅದರಲ್ಲಿ ಕೂಡ ಇದ್ದೀರ. ಅದು ಇನ್ನೂ ಕೂಡ ಬರಲಿಲ್ಲ, ರಿಲೀಸ್ ಆಗಬೇಕಷ್ಟೇ. ರಿಲೀಸ್ ಆದ ನಂತರ ಹೇಳ್ತೇನೆ ಆಯಿತಾ. ಮತ್ತು ಮೊನ್ನೆ ಅಷ್ಟೊಂದು ಮೂವಿ ರಿಲೀಸ್ ಆಯಿತು, ಅವೇ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಆಯಿತಾ. ಮೊನ್ನೆ ಅಷ್ಟೊಂದು ಫಿಲ್ಮ್ ರಿಲೀಸ್ ಆಗಿತ್ತು, ಏನು ಚೌಕಿ ರಂಗಿನ ಮನೆ ಏನು ಸಮಥಿಂಗ್, ಪುತ್ತೂರು ಟಾಕೀಸಲ್ಲಿ. ಅದು ಸಣ್ಣ ಮೂವಿ, ಅದರಲ್ಲಿ ಕೂಡ ಒಂದು ಆ್ಯಕ್ಟ್ ಮಾಡಿದೆ. ಅದು ಯಾವಾಗ ಗೊತ್ತುಂಟು, ಶೂಟಿಂಗ್ ಆಗಿ ಟೈಮ್ ಆಯಿತು ತುಂಬ. ನಾನು ರಂಗಭೂಮಿ ಕಲಾವಿದ ಆಗಿದೆ ಅಂತ ಹೇಳಿದೆಲ್ಲ, ಆ ಟೈಮಲ್ಲಿ ಅದು ಕೂಡ ಮೊನ್ನೆ ರಿಲೀಸ್ ಆಯಿತು. ನಾನು ಕೂಡ, ನನಗೆ ಹೇಳಿದ್ದು ಬರಲಿಕ್ಕೆ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದ, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಫಿಲ್ಮು ಯಾವಾಗ ಬರ್ತದೆ ನೋಡ್ತಿದ್ದೇನೆ, ಯೂಟ್ಯೂಬಲ್ಲಿ ಏನಾದರೂ ಸಿಗ್ತದಾ ಅಂತ, ಇರಲಿಲ್ಲ. ಮತ್ತು ರವಿ ಮಲ್ಯ, ಇವತ್ತು ಏನು ಲಚ್ವಿಗೆ ಉಪದ್ರ ಕೊಡುದಿಲ್ವಾ ನಿಮ್ಮ ತಂಗಿ? ಅವಳೆಲ್ಲ ಉಪದ್ರ ಕೊಡುದು, ಇವಳು ಉಪದ್ರ ಮಾಡುದಿಲ್ಲ. ದೊಡ್ಡ ತಂಗಿ ಇದ್ದಾಳಲ್ಲ, ಇವಳದ ಅಕ್ಕ ಇದ್ದಾಳಲ್ವಾ, ಅವಳು ಸ್ವಲ್ಪ ಉಪದ್ರ ಕೊಡುದು. ಅವಳು ಚೂಟುತ್ತಾಳೆ ಇವಳಿಗೆ, ತಂಗಿಗೆ, ಇವಳು ನನ್ನ ಮಗುವಿಗೆ. ಇವಳು ಪಾಪ, ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ. ಹನ್ಸಿಕಾ PR, ಲಿಂಕ್ ಕಳಿಸ್ತೇನೆ. ಓಕೆ, ಕಳಿಸಿ ನನಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ. ಮತ್ತೆಂತ, ಏನಾದರೂ ಹೇಳಿಕುಂಟ ಗೈಸ್? ಲೆಫ್ಟ್ ಆಗಬೇಕಾ? ಧರ್ಮಕ್ಕೆ ಇಂಟರ್ನೆಟ್ ಅಂತ ಹೇಳಿ ಅವಳಿಗೆ ಅನ್ಲಿಮಿಟೆಡ್ ಇಂಟರ್ನೆಟ್, ಮನೆಗೆ ಇಂಟರ್ನೆಟ್ ಹಾಕ್ಸಿದ್ದಾರೆ. ಕ್ವಶನ್ ಕೇಳಿದ್ರೆ ಬೇಗ ಬೇಗ ಕೇಳಿ. ನೋಡಿ, ನಾನು ತಲೆ ಕೂಡ ಬಾಚಲಿಲ್ಲ, ಹೇಗಿದ್ದೇನೆ ಹಾಗೆ ಬಂದು ಕೂತಿದ್ದೇನೆ ಲೈವಲ್ಲಿ. ನಿಮ್ಮ ಇಷ್ಟು ಇಯರ್ಸಲ್ಲಿ ಜರ್ನಿಯಲ್ಲಿ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಶೇರ್ ಮಾಡ್ಬೋದಾ? ಲೈಫ್ ಚೆನ್ನಾಗಿತ್ತು, ಒಂದು ಬೇಗ ಬೇಗ ಹೇಳಿಬಿಡ್ತೇನೆ, ಹೇಳಿಕೋದ್ರೆ ತುಂಬ ಉಂಟು. ಲೈಫ್ ಚೆನ್ನಾಗಿತ್ತು. 4ನೇ ಕ್ಲಾಸ್ ಇರಬೇಕಾದ್ರೆ ಅಪ್ಪ ತೀರ್ಕೊಂಡ್ರು. ಅಪ್ಪ ತೀರಿದಂಥ ಟೈಮಲ್ಲಿ ತುಂಬ ಕಷ್ಟ ಇತ್ತು. ಫ್ಯಾಮಿಲಿ ಅಂತ ಇದ್ದದ್ದು ಅಪ್ಪನ ಫ್ಯಾಮಿಲಿ ಮಾತ್ರ, ಅಮ್ಮನ ಫ್ಯಾಮಿಲಿ ಯಾರೂ ಇರಲಿಲ್ಲ ಆ ಟೈಮಲ್ಲಿ. ಅಮ್ಮನಿಗೆ ಒಂದು ನೆರಳಾಗಿಂತ ಯಾರೂ ಇರಲಿಲ್ಲ, ಅಪ್ಪನ ಫ್ಯಾಮಿಲಿ ಇದ್ದದ್ದು. ಮತ್ತು ಕಂಟಿನ್ಯೂ ಆಯಿತು. ಅಮ್ಮ ಒಂದು ಕೆಲಸಕ್ಕೆ ಸೇರಿಕೊಂಡ್ರು, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಡೆಲಿವರಿ ಎಲ್ಲ ಮಾಡ್ತಾರಲ್ವ, ಮಕ್ಕಳನ್ನ ಹೆರಿಗೆ ಮಾಡಿಸೋದು. ಸೊ ಆ ಕೆಲಸ ಇತ್ತು ಅಮ್ಮನಿಗೆ. ಆನಂತರ ಲೈಫ್ ಹೋಗ್ತಾ ಇತ್ತು. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು, ನಮಗಲ್ಲಿ ಒಂದು ರೂಮ್ ಕೊಟ್ಟಿದ್ರು ಹಾಸ್ಪಿಟಲಲ್ಲಿ, ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆನಂತರ ಪ್ರತಿ ಸಲ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗೋದು ಕೂಡ ತಪ್ಪ ಅಂತ ಹೇಳಿ ನನ್ನನ್ನು ಹಾಸ್ಟೆಲ್ಗೆ ಹಾಕಿದ್ರು. 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಹಾಸ್ಟೆಲಲ್ಲಿ ಲೈಫ್ ಆಯಿತು. ಫಸ್ಟ್ PUC ಮತ್ತು ಸೆಕೆಂಡ್ PUC ಇದೇ ನನ್ನ ಚಿಕ್ಕಮ್ಮನ ಮನೆ ಬಾಡಿಗೆ ರೂಮಲ್ಲಿದ್ದರು, ಹಾರಾಡಿಯಲ್ಲಿ, ಪುತ್ತೂರು ಹಾರಾಡಿ. ಆಗ ನಾನು ಅಲ್ಲಿದ್ದೆ. ಅಲ್ಲಿಂದ ನಾನು ಕಾಲೇಜಿಗೆಲ್ಲ ಹೋಗ್ತಾ ಇದ್ದೆ. ಮತ್ತು ಆ ಟೈಮಲ್ಲಿ ನಾಟಕಕ್ಕೆ ಹೋಗ್ತಾ ಇದ್ದೆ. ಅದರಿಂದ ಬಂದ ಅಮೌಂಟಲ್ಲಿ ನೆಕ್ಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನನಗೆ ಜಾಬ್ ಆಗಬೇಕು ಅಂತ ಹೇಳಿ ಸಿಟಿ ಸೆಂಟರ್ಗೆ ಹೋಗಿದ್ದೆ. ಸಿಟಿ ಸೆಂಟರಲ್ಲಿ ಏಜ್ ಆಗಲಿಲ್ಲ ಅಂತ ನಾನು ರಿಜೆಕ್ಟ್ ಮಾಡಿದ್ರು. ಎಲ್ಲ ಪಾಸಾಗಿತ್ತು ಡಿಗ್ರಿಯಲ್ಲಿ. ಡಿಗ್ರಿ ಕಲಿಯೋದಕ್ಕಿಂತ ಮುಂಚೆ ಏಜ್ ಆಗಲಿಲ್ಲ, 17 ವರ್ಷ ಅಂತ ಹೇಳಿ ನನ್ನ ರಿಜೆಕ್ಟ್ ಮಾಡಿದರು. ಇನ್ನೊಂದ್ಸಲ ಬಾ ಅಮ್ಮ ನಿಮಗೆ ಕೆಲಸ ಉಂಟು ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಹೇಳ್ತೇನೆ ಆಯಿತಾ, ಕ್ವೆಶನ್ ಕೇಳ್ತಿದ್ರೆ ಹೇಳ್ತೇನೆ, ಇದೊಂದು ಕಂಟಿನ್ಯೂ ಮಾಡ್ತೇನೆ. ಆಮೇಲೆ ಡಿಗ್ರಿ ಆಯಿತು. ಡಿಗ್ರಿ ಆದ ತಕ್ಷಣ ಜಾಬ್ ಆಯಿತು ಅಂತ ಹೇಳುವಾಗ ಎಲ್ಲರೂ ಬಂದರು, ಫ್ಯಾಮಿಲಿ ನಾನಿದ್ದೇನೆ ಅಂತ ಎಲ್ಲ ಬಂದರು. ಮತ್ತು ನಂದು ಮದುವೆ ಆಯಿತು. ಅದಕ್ಕಿಂತ ಮುಂಚೆ ನನ್ನ ತಮ್ಮನಿಗೆ ತುಂಬ ಡ್ರೀಮ್ ಇತ್ತು ಆರ್ಮಿಗೆ ಹೋಗಬೇಕು ಅಂತ. ಬಟ್ ಜನವರಿ 16, 2022 ಅಲ್ಲಿ ಅವನದು ಡೆತ್ ಆಯಿತು.
ಅದು ಯಾವತ್ತೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಅಂತ ಒಂದು ಆ ಟೈಮಲ್ಲಿ ಇದ್ದದ್ದು ಆ ಹಾಸ್ಪಿಟಲಲ್ಲಿ ಯಾರಿಗೆ ಹೇಳದೆ ವಿಷಯ. ನನಗೆ ಅಡ್ಮಿಟ್ ಮಾಡುವಾಗಲೇ ಹೇಳಿದರು ಇದು ಆಗುವಂಥ ಪ್ರಶ್ನೆ ಅಲ್ಲ ಅಂತ. ಆದರೂ ಕೂಡ ಯಾರ ಹತ್ರ ಕೂಡ ಹೇಳದೆ ನನ್ನೊಳಗೆ ಮುಚ್ಕೊಂಡು ಅದನ್ನು ಒಬ್ಬಳೇ ಇದು ಮಾಡಿಕೊಂಡು ಅಮ್ಮನ ಹತ್ರ ಸುಳ್ಳು ಹೇಳ್ಕೊಂಡು ಎಂತ ಇಲ್ಲ ಅಂತ ಅಮ್ಮ ಹುಷಾರಾಗ್ತಾನಂತೆಲ್ಲ ಹೇಳ್ಕೊಂಡು ಹಾಗೆಲ್ಲ ಹೇಗೋ ಒಂದು ಲೈಫ್ ಲೀಡ್ ಆಯಿತು. ಮತ್ತು 3 ದಿನ ಹಾಸ್ಪಿಟಲಲ್ಲಿ ಇದ್ದ. ಶುಕ್ರವಾರ ಅಡ್ಮಿಟ್ ಮಾಡಿದ್ದೇವೆ, ಆದಿತ್ಯವಾರ ಡೆತ್ ಆಯಿತು. ನಂತರ ತುಂಬ ಜನ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಹೆಲ್ಪ್ ಕೇಳಿದ್ದೆ ಅಂತ ಹೇಳಿದರೆ ಸಚಿನ್ ಅಂತ ಇದ್ದಾನಲ್ಲ, ಸಚಿನ್ ಮಾಣಿಕಾಪ್ ಕಡೆ, ಅವನು ಪೋಸ್ಟರ್ ಎಲ್ಲ ಹಾಕಿದ್ದ. ಅವರಿಗೆ ಸ್ವಲ್ಪ ಕಷ್ಟ ಉಂಟು, ಹಾಗಾಗಿ ನಾನಾಗ ಜಾಬ್ ಎಲ್ಲ ಬಿಟ್ಟಿದ್ದೆ. ಆ ಟೈಮಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಆ ಟೈಮಲ್ಲಿ ಹೇಳಿದರು ಹೆಲ್ಪ್ ಆಗಬೇಕು ಅಂತ ಹಾಕಿದ್ರು ಪೋಸ್ಟರ್. ಸೊ ಹಾಗಾಗಿ ತುಂಬ ಜನ ಹೆಲ್ಪ್ ಆಗಿದ್ರು. ಸೊ ಆ ಅಮೌಂಟಲ್ಲಿ ಹಾಸ್ಪಿಟಲ್ ಚಾರ್ಜ್ ಅದು ಅಂತೆಲ್ಲ ಕಟ್ಟಲಿಕ್ಕೆ ಸುರಕ್ಷೆ ಇತ್ತು. ಆದರೂ ಕೂಡ ತುಂಬ ಜನ ಆ ಟೈಮಲ್ಲಿ ತುಂಬ ಜನ ಹೇಳಿಕೆ ಸ್ಟಾರ್ಟ್ ಮಾಡಿದವ್ರಿಗೆ ತುಂಬ ಹಣ ಬಂದಿದೆ ಹಾಗೆ ಹೀಗೆ ಅಂತ. ಆದರೆ ತುಂಬ ಜನ ಹೆಲ್ಪ್ ಆಗಿದ್ರೆ, ಇಲ್ಲ ಅಂತ ಹೇಳೋದಿಲ್ಲ. VC ಕಾಲೇಜಿಂದ ಆಗಿರ್ಬೋದು, ಒಂದು ಸಂಘ ಸಂಸ್ಥೆ ಅದು ಇದು ಅಂತೆಲ್ಲ ಹೆಲ್ಪ್ ಆಗಿದ್ದಾರೆ. ತುಂಬ ಜನ ಹೆಲ್ಪ್ ಆಗಿದ್ದಾರೆ. ನೀವು ಇಲ್ಲಿ ಇದ್ದವರು ಕೂಡ ಹೆಲ್ಪ್ ಆಗಿರ್ಬೋದು, ಗೊತ್ತಿಲ್ಲ. ತುಂಬ ಕಡೆಗಳಿಂದ ಅಮೌಂಟ್ ಬಂದಿದೆ. ನಾನು ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೆ. ತುಂಬ ಜನರಿಗೆ ಶೇರ್ ಆಗಲಿಲ್ಲ ಅನಿಸುತ್ತೆ. ಮತ್ತು ಜನವರಿಯಿಂದ ಮೇ ಆಗುವಾಗ ಮದುವೆದು ಸುದ್ದಿ ಬಂತು. ಅಂದರೆ 1 ವರ್ಷದೊಳಗೆ ಮದುವೆ ಆಗಬೇಕು. ನನಗೆ ಮದುವೆ ಭಾಗ್ಯದದು ಮೇಯಲ್ಲಿ ಮದುವೆ ಆಗಬೇಕು ಅಂತ ತುಂಬ ಜನ ಹೇಳಿದರು. ಅವನ ತಮ್ಮನಿಗೆ ಬಂದ ಹಣ ಇರ್ಬೋದು, ಅದಕ್ಕೋಸ್ಕರ ಮದುವೆ ಮಾಡಿದ್ದಾರೆ ಅಂತ. ಅದನ್ನು ಕೂಡ ಫೇಸ್ ಮಾಡಿದೆ. ಬಟ್ ₹1 ಇರಲಿಲ್ಲ ಆ ಟೈಮಲ್ಲಿ. ಮದುವೆಗೆ ಮುಂದೆ ಬಂದಿದ್ದೇವೆ, ಆದರೆ ಆ ಟೈಮಲ್ಲಿ ಹೆಲ್ಪ್ ಆದದ್ದು ಇದೇ ನನ್ನ ಅಮ್ಮ ಇದ್ದಾಳಲ್ಲ, ಅವಳ ಅಮ್ಮ ಚಿಕ್ಕಮ್ಮ, ಅವರು ಸಂಘದಿಂದ 1 ಲಕ್ಷ ತೆಗೆದುಕೊಟ್ರು. ಮತ್ತು ಇವರು ಅಂತ 25,000 50,000 ಆ ಥರ ಹೆಲ್ಪ್ ಆಗಿ, ಮತ್ತು ಅದನ್ನು ನಾವು ಧರ್ಮಸ್ಥಳ ಸಂಘದಿಂದ ಲೋನ್ ತೆಗೆದು ಅದನ್ನು ಕ್ಲಿಯರ್ ಮಾಡಿದ್ದು. ಈ ಥರ ಎಲ್ಲ ಮಾಡಿ ನನ್ನ ಮದುವೆ ಆಯಿತು. ನನ್ನ ತಮ್ಮ ಈಗಲೂ ಅದನ್ನು ಸಾಲ ಕಟ್ಟದಿದ್ದಾನೆ. ಇದು ನನ್ನ ಲೈಫ್ ಜರ್ನಿ. ಈಗೊಂದು ಮದುವೆ ಆಯಿತು, ಈಗೊಂದು ಮಗು ಉಂಟು. 2 ವರ್ಷ ಆಯಿತು ಮದುವೆ ಆಗಿ. ಮಗುವಿಗೆ 8 ತಿಂಗಳು ಆಯಿತು. ಈಗ 8 ತಿಂಗಳು ರನ್ನಿಂಗ್ ಆಗ್ತಾ ಉಂಟು. ಲೈಫ್ ಚೆನ್ನಾಗಿದೆ, ಪರವಾಗಿಲ್ಲ. ಹಸ್ಬೆಂಡ್ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಇದು ನನ್ನ ಲೈಫು. ಶಾರ್ಟಲ್ಲಿ ಹೇಳಿದೆ, ಸ್ವಲ್ಪ ಲಾಂಗ್ ಆಯಿತು. ಮತ್ತೆಂತ ಫೇವ್ರೆಟ್ ಟೀಚರ್ ಅಂತ ಹೇಳಿದರೆ, ನನ್ನನ್ನು ಸರಿದಾರಿಗೆ ತಲುಪಿಸಿದೆ ಅಂತ ನನ್ನ ಗೀತಾ ಟೀಚರ್, ನನ್ನ ಹಿಂದಿ ಟೀಚರ್, ಪ್ರೈಮರಿ ಟೀಚರ್. ನನ್ನನ್ನು ಸ್ಟೇಜ್ಗೆ ಕರ್ಕೊಂಡು ಹೋದದ್ದು ಫಸ್ಟ್ ಅವರದ್ದು ಮಾತ್ರ ನನ್ನ ಮೊಬೈಲಲ್ಲಿ ನಂಬರ್ ಕೂಡ ಸೇವ್ ಉಂಟು. ಮತ್ತು ಅದು ನನ್ನ ಪ್ರೈಮರಿ ಟೀಚರ್, ನನ್ನ ಫೇವ್ರೆಟ್ ಅವರೇ. ಬೇರೆ ಫೇವ್ರೆಟ್ ಚಂದು ಸರ್ ಅಂತ, ನನ್ನ ಹಿಸ್ಟ್ರಿ ಲೆಕ್ಚರ್. ಲೈಫಿಗೆ ತುಂಬ ಪಾಠ ಕಲಿಸ್ತಾರೆ ಅವರು, ಲೈಫ್ ಪಾಠ ಕಲಿಸ್ತಾರೆ. ಅದಕ್ಕೋಸ್ಕರ ಇಬ್ಬರದ್ದು ನನ್ನ ಸೇವ್ ಉಂಟು, ನನ್ನ ನಂಬರ್ ನನ್ನದರಲ್ಲಿ ಅಷ್ಟೇ. ಮತ್ತು ಅಮ್ಮು ಎನ್ನ ತಮಿಳು ಮಾಡ್ತಾಲೋ ನಾವಲು ಮೌಲ್ತಾ ತೆಂಗಲಿ ಗಟ್ಟಿಗಾನೆ ಈಗ ಸತ್ಯದ ಆಯ್ತಂದು ಅರ್ಥ ನಿಜ್ಜೆ ಕಾವ್ಯವರು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನು ಮತ್ತೆ ಓದಿದರೆ ಹೇಗೆ ಆಗ್ಬೋದು, ಅದಕ್ಕೆ ನಾನು ಓದ್ತಿಲ್ಲ, ಸಾರಿ. ಆದರೂ ನೀವು ಲಾಗ್ ನೋಡ್ತಿದ್ದೀರಿ, ಲೈವ್ ನೋಡ್ತಿದ್ದೀರಿ, ತುಂಬ ಖುಷಿ ಆಯಿತು ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯಶ್ರೀ ಅವರೇ. ಕೊರೋನಾ ಟೈಮ್ ಹೇಗಿತ್ತು? ಅಯ್ಯೋ, ಕೊರೋನಾ ಟೈಮ್ ಹೇಳಬೇಕಾ? ಕೊರೋನಾ ಟೈಮಿಗಿಂತ ಮುಂಚೆ ನಾನು ಮತ್ತು ನನ್ನ ತಮ್ಮ ಸೇರಿ, ಅಂದರೆ ಸಣ್ಣ ತಮ್ಮ ಇದ್ದಾನೆ ಗುರುಪ್ರಸಾದ್ ಇದ್ದಾನಲ್ವ, ಅವನು ಮತ್ತು ನಾನು ಸೇರಿ 2 ವೀಲರ್ ತೆಗೆದಿದ್ವಿ. ಆಗ ನಾನು ಜಸ್ಟ್ ಕಲಿಯೋದಷ್ಟೇ 2 ವೀಲರ್. ಆದರೆ ಅದು ನನ್ನ 2 ವೀಲರಲ್ಲಿ ಬರಲಿಕ್ಕೆ ಹೇಳಿದರು. ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೆ, ಮಂಗಳೂರಲ್ಲಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೆ. ಮೀಡಿಯಾದವರಿಗೆ ರಜೆ ಇಲ್ಲ ಅಲ್ವಾ, ಹೋಗಬೇಕಿತ್ತು. ಅದಕ್ಕೆ 2 ವೀಲರ್ ತಗೊಂಡು ಹೋದೆ. ದೊಡ್ಡ ಜನರಾಗಿ ಹೋದೆ, ಒಂದು 5-10 ದಿನ ಹೋದೆ. 10 ದಿನ ಹೋಗುವಾಗ ವೆಹಿಕಲ್ ಇರುವುದಿಲ್ಲ ಅಲ್ಲ, ಫಾಸ್ಟಾಗಿ ಹೋಗ್ತಿದ್ರು. ನನ್ನ ಹಿಂದೆ ಸಚಿನ್ ಕೂಡ ಇದ್ದ, ಗೊತ್ತುಂಟಲ್ಲ ಸಚಿನ್ ನಿಮಗೆ, ನಮ್ಮ ಪಕ್ಕದ ಮನೆ. ಅವನಿಗೆ ಕೂಡ ಜಾಬಿಗೆ ಹೋಗಬೇಕಿತ್ತು. ಅವನು ಪ್ರೊಫೆಷನಲ್ ಕೊರಿಯರ್ ಏನೋ ಅದರಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ. ಫಾಸ್ಟಾಗಿ ಹೋದದ್ದು. ಮೆಲ್ಲ ಇದಕ್ಕೆ ಇದು ಪೆಟ್ರೋಲ್ ಹಾಕಲಿಕ್ಕೆ ಅಂತೇಳಿ ಟರ್ನ್ ಮಾಡುವಾಗ ಆಚೆಯಿಂದ ದೊಡ್ಡ ಬುಲೆಟ್ ಬಂತು, ಡಬ್ಬ ಗುದ್ದಿತ್ತು. ನಾನು ಮತ್ತೆ 1 ತಿಂಗಳು ಮನೆಯಲ್ಲಿ ವಾಪಸ್. ಇದು ನನ್ನ ಕೊರೋನಾ ಲೈಫು. ಮತ್ತು ಅದಕ್ಕಿಂತ ಮುಂಚೆ ಒಂದು ತಿಂಗಳೇನು ನಾನು ಮನೆಯಲ್ಲೇ ಇದ್ದೆ. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬಸ್ ಇಲ್ಲ ಅಂತ ಎಲ್ಲ ಹೋಗ್ತಿರ್ಲಿಲ್ಲ. 2 ವೀಲರಲ್ಲಿ ಮತ್ತೆ ನಾನು ಕಲಿತು ಹೋದ್ದು. ಆಗ ನನಗೆ ಲೈಫು ತುಂಬ ಜಾಲಿ ಆಯಿತಾ. ಈ ಲಗೋರಿ ಆಡೋದೇನು, ಚೆಸ್ ಆಡೋದೇನು, ಲೂಡ, ಕ್ಯಾರಮ್ ಅದು ಇದು ಅಂತೆಲ್ಲ ಆಡ್ತಿದ್ವಿ. ಮತ್ತು ಓಟ, ಕಣ್ಣ ಮುಚ್ಚಾಲೆ ಆಟ. ಮೊದಲು ನಾವು ಸಣ್ಣದಿರುವಾಗ ಎಷ್ಟು ಜಾಲಿ ಮಾಡ್ತಿದ್ವಿ, ಅಷ್ಟೇ ಜಾಲಿ ಮಾಡ್ತಿದ್ವಿ. ಮತ್ತು ಈ ಕಾಡಿಗೆಲ್ಲ ಹೋಗಿ ಮಾವಿನಕಾಯಿ ತಗೊಂಡು ಹೋಗೋದು. ಕಾಡಿನ ಕಲ್ಲುಂಟಲ್ಲ, ಅದರಲ್ಲಿ ಗುದ್ದಿ ಅದರಲ್ಲಿ ಮೆಣಸಿನ ಪುಡಿ ಮತ್ತು ಉಪ್ಪಿನ ಹುಡಿಯೆಲ್ಲ ಇಟ್ಕೊಂಡು ಹೋಗೋದು. ಕಾಡಿನಲ್ಲಿ ತಿಂತಿದ್ವಿ. ಎಷ್ಟು ಕುಲೆಗಳ ಆಸೆ ಹಾಕಿದ ಗೊತ್ತಿಲ್ಲ ನಮಗೆ. ದೆವ್ವ ಭೂತಗಳೆಲ್ಲ ತಿಂದಿರ್ಬೋದು ಒಟ್ಟಿಗೆ, ನಮ್ಮೊಟ್ಟಿಗೆ. ಕಾಡಿಗೆಲ್ಲ ಹೋಗಿ ಬೆಳಿಗ್ಗೆ ಸೂರ್ಯಾಸ್ತ ಆಗ್ತದಲ್ಲ, ಸಾರಿ ಸೂರ್ಯ ಅಂತೇನ ಇಂಚಿನಂದ್ರೆ ಸೂರ್ಯ ಉದಯ ಆಗ್ತದಲ್ಲ, ಸೂರ್ಯೋದಯ, ಅದನ್ನೆಲ್ಲ ನೋಡ್ಲಿಕ್ಕೆ ಕಾಡಿಗೆ ಹೋಗ್ತಿದ್ವಿ. ಆ ಕಾಡಿನ ಸುಳ್ಳಮಲೆ ಕಾಡು ಉಂಟಲ್ಲ, ಅಲ್ಲಿಗೆಲ್ಲ ಹೋಗಿ, ಅಯ್ಯೋ ನಮ್ಮದು ಹೇಳುದೇ ಬೇಡ ಕೊರೋನಾ ಲೈಫು. ಮತ್ತೆ
ನನಗೆ ಟೂ ವೀಲರ್ ಅಲೋ ಇತ್ತಲ್ವಾ, ಲೈಸೆನ್ಸ್ ಎಲ್ಲ ಆಗಿತ್ತು, ಟೂ ವೀಲರ್ ಅಲೋ ಇತ್ತು ನನಗೆ. ಅಂದರೆ ನಮಗೆ ಮೀಡಿಯಾದವರಿಗೆ ಐ ಡಿ ಇದ್ದರೆ ಬಿಡ್ತಾಯಿದ್ರು. ನಾನು ಇಲ್ಲಿಗೆ ಬಂದು ಈ ಚಿಕ್ಕಮ್ಮನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಟೂ ವೀಲರ್ ಕಲ್ತು ಲೈಸೆನ್ಸ್ ಆದದಷ್ಟೇ. ಆದರೂ ನನಗೊಂದು ಹಠ, ಇವರೆಲ್ಲ ಕರ್ಕೊಂಡು ಹೋಗೋಣ, ಇವರನ್ನೆಲ್ಲ ಕರ್ಕೊಂಡೋಗಿ ಇವರೊಟ್ಟಿಗೆಲ್ಲ ಗೋರಿ ಆಡಿ, ಅಯ್ಯೋ ಹೇಗಿತ್ತು ಅಂತ. ನಾನು ನಿಮಗೆ ಒಂದು ದಿವಸ ಎಲ್ಲ ವೀಡಿಯೋ ಉಂಟು ನನ್ನ ಹತ್ರ, ಕೊರೋನಾ ಟೈಮಿದ್ದು ಪ್ರತಿ ವೀಡಿಯೋ ಕೂಡ ಉಂಟು ನನ್ನ ಹತ್ರ. ಆದರೆ ಮಾತ್ರ ಅದನ್ನು ನಾನು ಎಡಿಟ್ ಮಾಡಿ ಹಾಕ್ತೇನೆ, ಶಾರ್ಟ್ಸಲ್ಲಿ ಹಾಕ್ತೇನೆ ಆಯಿತಾ, ಕೊರೋನಾ ವೀಡಿಯೋ. ಜಾಲಿ 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 ಫುಲ್ ಜಾಲಿ. ಅಯ್ಯೋ ನನಗೆ ಹೇಳ್ತಂದ್ರೆ ಅದೇ ಕೊರೋನಾದ್ದೇ ಒಂದು ಸ್ಟೋರಿ ಆಗ್ಬೋದು ಅಂಥದ್ದು ಸ್ಟೋರಿ. ಬ್ಯಾಟ್ರಿ ಕೂಡ ಖಾಲಿ ಆಗ್ತಾ ಬಂತು. ಓಕೆ, ನೆಕ್ಸ್ಟ್. ಹಾಯ್ ಅಕ್ಕ, ಲಕ್ಷ್ಮಿತಾ ಕಲ್ಲಡ್ಕ, ಹಲೋ. ಲತಾ ಪಿ ಹಾಯ್, ಮತ್ತು ಶ್ರೇಯಸ್ ಥ್ಯಾಂಕ್ ಯು ಫಾರ್ ಶೇರಿಂಗ್. ಇಟ್ಸ್ ಓಕೆ, ನನಗೆ ಕೂಡ ವಿಷಯ ಇತ್ತಲ್ಲ. ಚಶ್ಮಿತೇಸ್ ಬಂದ್ರ ನೀವು? ಬನ್ನಿ ಬನ್ನಿ, ಹಾಯ್. ನನಗೆ ಲೈವ್ಗೆ ಬರುವಾಗ ಹೇಳಿ ಅಂತ ಹೇಳಿದ್ರಿ, ನಿಮಗೆ ಹೇಳಿದ್ದೆ, ಬಟ್ ನೀವು ಇವತ್ತು ಲೇಟ್ ಬಂದ್ರಿ ಚಶ್ಮಿತಾ ಅವರು. ಓಕೆ, ಬೇರೆ ಏನಾದರೂ ಕ್ವೆಶನ್ ಉಂಟಾ ಹೇಳಿ. ಇಂಥದ್ದು ಫನ್ನಿ ಇರ್ತದಲ್ಲ, ನನಗೆ ಖುಷಿ ಆಗೋದು ಹೇಳಲಿಕ್ಕೆ. ಇಲ್ಲದ್ರೆ ಲೆಫ್ಟ್ ಆಗೋಣ ಅಂತ. ನಮ್ಮ ಚೈಲ್ಡ್ಹುಡ್ ಜರ್ನಿ ಎಲ್ಲ ಇಷ್ಟು ಒಳ್ಳೆ ಇತ್ತಲ್ವಾ ಈಗಿನ ಜನ್ರೇಷನ್ಗೆ ಕಂಪೇರ್ ಮಾಡಿದರೆ. ಹೌದು, ನಿಜವಾಗ್ಲೂ ಕೂಡ ಈಗ ಎಂತ ಒಂದು ಹೊರಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಮಳೆ ನೆಂದ್ರೆ ಅಯ್ಯೋ ಮಳೆಗೆ ನೆನಬೇಡ, ಜ್ವರ ಬರ್ತದೆ, ಅದು ಬರ್ತದೆ, ಡೆಂಗಿ ಬರ್ತದೆ, ಇದು ಬರ್ತದೆ ಅಂತ ಹೇಳಿ ಹೋಗ್ಲಿಕ್ಕೆ ಬಿಡುದಿಲ್ಲ. ನಾವೆಲ್ಲಿರೋಗುಂಟಲ್ಲ, ಜ್ವರ ಬರಲಿ ಡೆಂಗಿ ಬರಲಿ ಎಂತ ಕ್ಯಾರ್ ಮಾಡ್ತೀರ. ಗದ್ದೆಯಲ್ಲಿ ನೀರಾಗ್ಲಿಕ್ಕೆ ತಡ ಇಲ್ಲ. ಗದ್ದೆಯಲ್ಲಿ ನೀರಾದ್ರೆ ಹೋಗಿ ಗದ್ದೆಗೆ ಹಾರಿ ಸ್ವಿಮ್ಮಿಂಗ್ ಮಾಡುದು. ಈ ಎಂತ ಗೊತ್ತುಂಟಾ, ನಾವು ಸಣ್ಣದಿರುವಾಗ ಈ ಸಚಿನ್ ಎಲ್ಲ ಇದ್ದಾನ, ಸಚಿನ್ ನಾವೆಲ್ಲ ಒಟ್ಟಿಗೆಲ್ಲ ಇದ್ದದ್ದು. ಸಚಿನ್ ಮತ್ತು ನನ್ನ ತಮ್ಮ ನಾನು ಈಗೆಲ್ಲ ಹೋಗುವಾಗ ಈ ಗದ್ದೆಯಲ್ಲೆಲ್ಲ ನೀರು ಕಾಣಲಿಕ್ಕೆ ಗೊತ್ತಿಲ್ಲ. ಅದನ್ನು ಪಚ 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 ಅಂತ ಇದು ಮಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಎಷ್ಟು ಉಪದ್ರ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಅಷ್ಟು ಉಪದ್ರ ಮಾಡಿದ್ದೇವೆ ನಾವು. ಎಷ್ಟು ಅಂತ ಹೇಳಿದರೆ, ನನಗೆ ಬಿದ್ದಷ್ಟು ಪೆಟ್ಟು ಯಾರಿಗೆ ಬಿದ್ದಿರ್ಲಿಕ್ಕಿಲ್ಲ. ನನಗೆ ಮತ್ತು ನನ್ನ ತಮ್ಮನಿಗೆ ಬಿದ್ದಷ್ಟು ಪೆಟ್ಟು, ಅಂದರೆ ತೀರಿಯೋದ ತಮ್ಮ ಇದ್ದಾನಲ್ಲ ಅವನಿಗೆ, ನಮಗೆ ಬಿದ್ದಷ್ಟು ಪೆಟ್ಟು ಯಾರಿಗೂ ಬಿದ್ದಿರ್ಲಿಕ್ಕಿಲ್ಲ. ಅಷ್ಟು ಪೆಟ್ಟು ತಿಂದಿದ್ದೇವೆ, ಅಷ್ಟು ಉಪದ್ರ ಮಾಡಿದ್ದೇವೆ. ಎಷ್ಟು ಪೋಖ್ರಿಗಳಾಗಿದ್ವಿ ಅಂತ ಅದೇ ನನ್ನ ಮಗಳಿಗೆ ಈಗ ಬಂದಿದೆ ಪೋಖ್ರಿ. ಎಷ್ಟು ಪೋಖ್ರಿ ಇದ್ವಿ ಗೊತ್ತುಂಟ ನಾವು. ಮತ್ತೆಂತಂದರೆ ನನ್ನ ತಮ್ಮನಿಗೆ ಎಂತಾದಾದರೆ ನಾನು ಕೂಗ್ತಿದ್ದೆ, ಆ ಥರ ಎಲ್ಲ ಇತ್ತು ನಮ್ಮ ಒಂದು ಬಾಂಡಿಂಗ್. ವನಸಾಂಡ ಒಂದೇ ಟೈಮ್ ಅವನು ಬರ್ತಂಡು ಬಡಲಾಪುಂಡು ಮುಲ್ಪ ಎಂತ ಆಫ್ ಮನ್ಪೆ ಒಂದೇ ನಿಮಿಷ ಮತ್ತೆ ನಾನು ಲೈವ್ ಆಫ್ ಆಗ್ತೇನೆ ಅಂಪನ ಒಂದೇ ನಿಮಿಷ ನನಗ. ಮತ್ತೇನು ಡ್ರೀಮ್ ಕ್ರಿಯೇಷನ್ ಹಾಯ್ ಹಲೋ. ನಮಗೆ ಅದೇ ನಾನು ಅವತ್ತೊಂದು ವಿಡಿಯೋ ಹಾಕಿದ್ದೆ ಅಮ್ಮನ ಜೊತೆ ಪುಳಿತಾಡರಿದ್ದು. ಅದೇ ಪುಳಿತಾಡರಲ್ಲಿ ನನಗೆ ಎಷ್ಟು ಪೆಟ್ಟು ಸಿಕ್ಕಿದೆ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ. ಅಷ್ಟು ಒಂದು ನಿಮಿಷ ಆಯ್ತು ಜಾತಿಜ್ಜಿ ಲೈವ್ ಆಫ್ ಅಂತ ಮನಸ್ಸಿಜ್ಜಿನಿ ಪಾತ್ಯದ್ದು ಎಷ್ಟು ಪೆಟ್ಟು ತಿಂತೇನೆ ಅಂದರೆ ಪುಳಿತಾಡರಲ್ಲಿ. ಅಬ್ಬಬ್ಬಾ, ಅಷ್ಟೇ ಉಪದ್ರ ಅಷ್ಟೇ ಪೆಟ್ಟು. ಆಚಿಸಲ್ಲ ಇಚ್ಚಿಸಲ್ಲ. ಈಗ 2 ನಿಮಿಷ 27 ನಿಮಿಷ ಆಯ್ತಲ್ಲ, 2 ಗಂಟೆ 27 ನಿಮಿಷ ಆಯಿತು. 2 ಗಂಟೆ 30 ನಿಮಿಷಕ್ಕಾದ್ರೆ ಆಫ್ ಮಾಡ್ತೇನೆ, ಇದು ಪಕ್ಕ. ಲೈವಿಂದ ಲೆಫ್ಟ್ ಆಗ್ತೇನೆ. ಮತ್ತೆ ನಾನು ಬಂದರೆ ಒಂದು ಸಂಜೆ ಬರ್ತೇನೆ, ಇಲ್ದಿದ್ರೆ ನಾಳೆ ಬರ್ತೇನೆ ಲೈವ್ಗೆ ಆಯ್ತಾ. ಬರುವಾಗ ಲೇಟ್ ಆಯಿತು, ನಿಮ್ಮ ಮೆಸೇಜ್ ನೋಡಿ ಆಗ ಬರುವಾಗ ಲೈವ್ ಅಂಡ್ ಆಯಿತು. ಹೌದಾ, ಓಕೆ 2.5 ಗಂಟೆ ಆಯಿತು ನಾನು ಲೈವ್ಗೆ ಬಂದು, ಗೊತ್ತುಂಟಾ. 3 ನಿಮಿಷ ಗೈಸ್, 3 ಅಲ್ಲ 2.5 ನಿಮಿಷ. ಲೆಫ್ಟ್ ಆಗ್ತೇನೆ, ಖಂಡಿತ ಲೆಫ್ಟ್ ಆಗ್ತೇನೆ. ಮತ್ತೆ ಲೈವ್ಗೆ ಮತ್ತೆ ಸಂಜೆ ಬರ್ತೇನೆ, ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಬರ್ತೇನೆ, ಹೇಳ್ತೇನೆ ನಿಮಗೆ ಲೈವ್ಗೆ ಬರುವಾಗ. ಪಾಪ ನನ್ನ ಮಗಳು ಆಟಾಡಿ ಮಲಗಿದ್ಲು ನೋಡಿ, ತೋರಿಸ್ತೇನೆ. ಮಲಗಿದ್ಲು ಲಚ್ಚು. ಇಲ್ಲಿ ನಾನು ಬ್ಯಾಕ್ ಕ್ಯಾಮರಾ ಮಾಡಿ ತೋರಿಸ್ತೇನೆ. ನೋಡಿದ್ರಾ, ಮಲಗಿದ್ಲು ಪಾಪ, ಆಟಾಡಿ ಮಲಗಿದ್ಲು. ಮತ್ತು ಬರುವಾಗ ಲೇಟ್ ಆಯಿತು. ನಿಮ್ಮ ಅದನ್ನು ಓದಿದೆಲ್ಲ ನಾನು, ಕಜಿಪ್ಪು ಕೋಡೆದ ಉಂಡು ರಾತ್ರಿ ಮಂತಿನ ಚಿಕ್ಕಮ್ಮ ಮಂತದೇರು ಬಟಾಟೆ ಎಲ್ಲ ಪದೇಂಜಿಲ ಮಂತದೇರು, ಬಟಾಟೆ ಮತ್ತು ಹೆಸರು ಕಾಳು. ಹಾಯ್ ಅಕ್ಕ ಇಂಚೊಲ್ಲರು ಸಂತೋಷ್ ಪೂಜಾರಿ, ಹಲೋ. ನಾನು ಸೂಪರ್ ಇದ್ದೇನೆ, ನೀವು ಹೇಗಿದ್ದೀರಿ? ಯಾನ್ ಸೂಪರ್ ಇಲ್ಲ ಇರೆಂಚೊಲ್ಲರು. ಏನಾದರೂ ಕೇಳಿದ್ರೆ ರಪ್ಪ ಕೇಳಿ. 1 ನಿಮಿಷ ಇರೋದು, 1.5 ನಿಮಿಷ ಉಂಟು, ಬೇಗ ಕೇಳಿ. ಏನಾದರೂ ಉಂಟಾ? ಇಲ್ಲದಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡುವ. ಸಾರಿ, ನೆಕ್ಸ್ಟ್ ಲೈವಲ್ಲಿ. ವ್ಲಾಗ್ ಇವತ್ತಿದು ಎಡಿಟ್ ಆಗಬೇಕಷ್ಟೇ ನೋಡಿ. ಈಗ ಎಡಿಟ್ ಆಗಿ ಅಪ್ಲೋಡ್ ಆಗಿ ಅದಕ್ಕೆ ತಂಬ್ಲೈನ್ ಅದು ಇದು ಅಂತ ಆಗುವಾಗ ಆಗ್ತದೆ. ಇದು 4 ಗಂಟೆ ಕಳೀತದ ಅಂತ 4 ಗಂಟೆಗೆ ಸರಿಯಾಗಿ ಹಾಕಲಿಕ್ಕೆ ನೋಡ್ತೇನೆ ವ್ಲಾಗ್, ಇಲ್ಲಾಂದರೆ 5 ಗಂಟೆ ಆಗ್ತದೆ ಆಯಿತಾ. ಲೈವಿಗೆ ಬಂದ ಕಾರಣ ಇದು ಕೂಡ ಅಪ್ಲೋಡ್ ಆಗ್ತದೆ ಗೊತ್ತಿಲ್ಲ, ನೋಡು ಅಪ್ಲೋಡ್ ಮಾಡಿರ್ತೇನೆ, ನೋಡುವವ್ರು ನೋಡಲಿ ಅಲ್ಲ. ಎಲ್ಲಿಗೆ ಯಪ್ಪ ಬತ್ತನ 10 ಗಂಟೆಗೆ ಲೈವ್,
ಇವತ್ತು ಬಂದರೆ 5 ಗಂಟೆಗೆ, ನಾಳೆ ಬಂದರೆ 10 ಗಂಟೆಗೆ ಬೆಳಿಗ್ಗೆ ನೋಡುವ. ಮತ್ತು ನಾನು ಹಾಕ್ತೇನೆ ಕಮ್ಯುನಿಟಿ ಪೋಸ್ಟಲ್ಲಿ, ಒಂದು 10 ನಿಮಿಷಕ್ಕಿಂತ ಮುಂಚೆ ಹಾಕ್ತೇನೆ ಲೈವ್ಗೆ ಬರ್ತೇನೆ ಅಂತ. ಹಲೋ SK ಫ್ಯಾಕ್ಟ್ಸ್ ಇನ್ ಕನ್ನಡ, ನಿಮ್ಮದು ಕೂಡ ಯೂಟ್ಯೂಬ್ ಚಾನಲಾ? ಹಲೋ ಹಾಯ್ ಸಂತೋಷ್ ಪೂಜಾರಿ, ಬರ್ಸ ಇಂಚ ಉಂಡು ಅವೇ ಬರ್ಸ ಇತ್ತೆ ಕಮ್ಮಿ ಉಂಡು ಅಂಚಾದ ನೆಟ್ವರ್ಕ್ ಎಲ್ಲ ಇಶ್ಯೂ ಇಜ್ಜಿ. ಇನ್ನು ಮತ್ತೆ ಸಿಗುವ ಟೈಮ್ ಆಯಿತು, 2.5 ಗಂಟೆ ಆಯಿತು ನಾನು ಲೈವಿಗೆ ಬಂದು. ಇಷ್ಟು ಹೊತ್ತಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದು ಮೋಸ್ಟ್ಲಿ ಅಪ್ಲೋಡ್ ಆಗ್ತದೆ, ನೋಡಿ, ಒಂದು ವೇಳೆ ನೋಡಿಲ್ಲದಿದ್ದರೆ ಲಾಸ್ಟಿಗೆ ಬಂದವರು. ಬಾಯ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಬ್ಬರಿಗೆ ಕೂಡ ನಿಮ್ಮ ಫ್ರೆಂಡ್ಸಿಗೆ ಅವರಿಗೆ ಇವರಿಗೆ ಅಂತ ಮೊಬೈಲ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿಸಿ ಆಯಿತಾ. ಬಾಯ್. ಒಂದು ಇವತ್ತು ಸಿಗುವ, ಸಂಜೆ ಇಲ್ಲ ನಾಳೆ ಸಿಗುವ. ಎಲ್ಲರೂ ಕೂಡ ಖುಷಿಯಾಗಿರಿ ಲೈಫಲ್ಲಿ. ಎಷ್ಟೇ ಬ್ಯುಸಿ ಆಗಿದ್ರು ಅಲ್ಲ, ಎಷ್ಟು ಬ್ಯುಸಿ ಇರ್ತೀರಿ ಅಷ್ಟು ಒಳ್ಳೆಯದು. ಆಗ ನಿಮಗೆ ಬೇರೆ ಫೀಲಿಂಗ್ಸ್ ಬರೋದಿಲ್ಲ. ಏನಾದರೂ ಬೇಜಾರಿದ್ರೆ ಎಲ್ಲ ಹೋಗ್ತದೆ. ಲೈಫನ್ನು ಬ್ಯುಸಿಯಾಗಿ ಇಟ್ಕೊಳ್ಳಿ, ಹ್ಯಾಪಿಯಾಗಿರಿ ಅಷ್ಟೇ. ಬಾಯ್.